ಓಂ ಶ್ರೀ ಗುರುಭ್ಯೋ ನಮಃ. ಮೋಕೆದ ಬಂದುಲೆ ಆನೆ ಮೋನೆದ ಬಾಮಕುಮಾರನ ಮನಸಾರೆ ದುನಿತೊಂದು ಕಲಾಮಾತೆ ಸರಸ್ವತಿ ಅಬ್ಬೆಗೆ ತರೆತಗ್ಗಾವೊಂದು ಗ್ರಾಮದ ಗ್ರಾಮದೇವರಾಯಿನ ಸೋಮನಾಥ ದೇವರಿಗೆ ನಿಟ್ಟಪ್ಪ ಅಡ್ಡಬೂರೊಂದು ಈ ಮಾಗಣೆದ ಅಪ್ಪೆ ಮಲಯಾಳ ಚಾಮುಂಡಿಗೆ ಪುಡ್ಯ ಪಾಡೊಂದು ಎಡಮರ್ಗಿಲ್ಡು ಕುಂಟೋಡು ನಿಲೆ ಆದಿಪ್ಪುನ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿಗೆ ರಡ್ಡು ಕೈ ಜೋಡಿಯ ಒಂದು ಸಾಂಸ್ಕೃತಿಕ ಕಜ್ಜನು ಸುರು ಮಲ್ಪೆರೆ ಅನುವುಕೇನೊಂದುಲ್ಲೆ. ಮೋಕೆದ ಬಂದುಲೆ ಗಣಪತಿ ದೇವರನ್ನು ಸುಗಿಪೆರೆ ರಂಗಚಾವಡಿಗೆ ಬರೊಂದುಲ್ಲೇರು ಸಾಂಸ್ಕೃತಿಕ ನಿರ್ದೇಶಕರಾಯಿನ ಶಶಿಕಾಂತ್ ಕೊಲ್ಯ. ಪಿರೌಡಿತ್ತಿನ ಮಾತೇರ್ಲ ಮಿತ್ತ ಚಾವರ ಎದುರು ಬತ್ತದ ಕುಲ್ಲೋಡ್ ಬಂದು ವಿನಂತಿ ಮಂತೊಂದುಲ್ಲೆ. ಒಂದಿಪೇ ಶ್ರೀ ಗಣನಾಥನೇ ಮಂದರಾತೇರ ಮಂದಹಾಸವದನೆ ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ. ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓಂಕಾರನಾದಲು ಗಣಪ ಓಂಕಾರ ರೂಪ ಗಣಪ ಕರೆದಾಗ ಓ ಎನ್ನುವ ಗಣಪ. ವಿನಾಶಕ ಮೂಸಿಕ ವಾಹನ ಮಾತ ಭವಾನಿ ಪಾರ್ವತಿ ನಂದನ ಮಾಯ ವಿನಾಶಕ ಮೂಸಿಕ ವಾಹನ ಮಾತ ಭವಾನಿ ಪಾರ್ವತಿ ನಂದನ ಮಹಾಗಣಪತಿಯೇ ಪರಮದಯಾಗಣ ಮಹಾಗಣಪತಿಯೇ ಪರಮದಯಾಗಣ ಶಂಭುನಂದನ ಕರೆದೆನು ನಾ ಶಂಭುನಂದನ ಕರೆದೆನು ನಾ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓಂಕಾರನಾದಲು ಗಣಪ ಓಂಕಾರ ರೂಪ ಶ್ರೀ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ. ಗಜಮುಖದವನೇ ಗಣಗಳಿ ಒಡೆಯನೇ ಮೊದಲ ಪೂಜೆಯನ್ನು ಪಡೆಯುವ ದೇವನೇ ಗಜಮುಖದವನೇ ಗಣಗಳಿ ಒಡೆಯನೇ ಮೊದಲ ಪೂಜೆಯನ್ನು ಪಡೆಯುವ ದೇವನೇ ಆತ್ಮಲಿಂಗವನು ಧರೆಯಲಿಟ್ಟವನೇ ಆತ್ಮಲಿಂಗವನು ಧರೆಯಲಿಟ್ಟ
ಬಾಲಗಣೇಶನ ಕರೆದೆನು ನಾ ಬಾಲಗಣೇಶನ ಕರೆದೆನು ನಾ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನು ಬಾ ಗಣಪ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನು ಬಾ ಗಣಪ ಓಂಕಾರನಾದ ಲೋಲ ಹೇ ಗಣಪ ಓಂಕಾರ ರೂಪ ಶ್ರೀ ಗಣಪ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನು ಬಾ ಗಣಪ ಭಾರತದ ವಿಘ್ನ ನಿವಾರಕನಂಚಿನ ಗಣಪತಿನ ಸ್ತುತಿ ತಂದು ಈತ ಕಾರ್ಯಕ್ರಮದ ಚಾಲನೆಯನ್ನು ಕೊರಿಯರು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರ್ದೇಶಕರಾಗಿದ್ದ ಶಶಿಕಾಂತ್ ಪರ್ಯತ್ತೂರ್ ಮೇರೆಗೆ ಸುಲ್ಮೆಲು ನನ್ನ ದುಂಬು ಸೋನಿ ಉಳ್ಳಾಲಂಟಿ ಸಾನ್ವಿ ಸಾರಿ ನೆಕ್ಸ್ಟ್ ರಶ್ಮಿ ಸನಿಲ್ ನನ್ನ ದುಂಬುಗು ರಶ್ಮಿ ಸನಿಲ್ ಮೇರಿಟ್ ಪ್ರದರ್ಶನ ईश्वरनाट्या पूजितम् नमामि नमामि शङ्करपादवन्दितम् ಗೆಜ್ಜೆಗಳ ನಾದಾತೋಂದನಂ ಪಾದಗಳ ಕುಣಿತಾಧೀತನಂ ಸಂಗೀತ ಸಾಹಿತ್ಯ ಆನಂದ ಅನುಭವೇ ತನಧಿರಣ ಧಿರಣ ತನದೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ
ಧನ್ಯವಾದಗಳು ರಶ್ಮಿ ಸನಿಲ್ ಮೇರೆಗೆ ನನ್ನ ದುಂಬಾಗ ಯಶಿಕ ಉನ್ನತಿ ಯಶಿಕ ಪಕ್ಕ ಉನ್ನತಿ ಲೇಖನ್ ಕುಮಾರ್ ರೆಡ್ಡಿ ಆದುಪೋಡು
ಸುರ ಸುಂದರಿ ಸುಂದರಿ ತನ್ನ ಸುಂದರ ಮೊರೆಯ ಒತ್ತಿ ನೋಡುವೆಯೋ ಕಿನ್ನೊರಿ ಕಿನ್ನೊರಿ ಕಿರಿ ಕಿನ್ನೊರಿ ಕಿನ್ನೊರಿ ನನ್ನ ಪ್ರೇಮದ ಪಯಣ ಒತ್ತಿ ಕೇಳುವೆಯೋ ಬಂತು ಬಂತು ನಂಗು ಬಂತು ತುಂಬಾ ತುಂಬಾ ಆಸೆ ಬಂತು ಆಸೆ ಹಿಂದೆ ಪ್ರೀತಿ ಬಂದಿತು ಸಾನ್ವಿ ಉಳ್ಳಾಳ್ ಟೀಮ್. చుండేది వచ్చినమంటే సుట్టు కూషిరగట్టుకోని చెడు వీరు మెరిసినట్టు పొట్టంగట్టిన బిర్యానీ ಸೋಲ್ಮೆಲು ಖುಷಿ ಬಕ್ಕ ಮೇಘ ಮೇರೆಗೆ ಮೇಘಲಿಗೆ ತಾಟಿ ಬಟ್ಟಿದ್ದು ಸೋಲ್ಮೆ ಸಂದಾವಡು ಅಂತ ಕೇಳೋದಿಲ್ಲ.
गिरी माटी भी माटी के चढ़ाते बनाएंगे रे हरी हरी अम्ली अम्ली की डाली के झूले झुलाएंगे रे धन बैजू गजनी हल जूते सबने ದುಂಬಾಗ ಸುರೇಶ್ ಬಿ ಮೇರ್ ಬರ್ತದೆ ಸಾಂಗ್ ಪಾಡೋಣ ಕೇಳೋದಿಲ್ಲ ಅಂಚನೆ ನನ್ನ ಅಕೇರಿದ ರಡ್ ಪ್ರದರ್ಶನ ಪುನಿ ಸುರೇಶ್ ಬಿ ಬರ್ತದೆ ಸಾಂಗ್ ಪಾಡೋಣ ಅಂಚನೆ ರಿತೇಶ್ ಎನ್ ಕರ್ಕೇರ ಅಕೇರಿ ಕಡಲಿಗೆ ಹಂಬಲಿಸಿದೆ ನಿಲೆಯಾಯಿನ ಮಾತಾ ದೈವ ದೇವರಿಗೆ ತರನೆ ತಗ್ ಅಂಚನೆ ತೀರ್ಥ ಚಾವಡಿಡು ಒಲಗಾದು ಪುನಂಚಿನ ಯುವ ವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿದ ಮಾಜಿ ಅಧ್ಯಕ್ಷರು ಅಂಚನೆ ನಮ್ಮ ಎಂಬೇರು ಶಾಲು ಪಾರ್ದು ಎದುಕೊನೋಡು ಪಂದಕ್ಕೆ ಏನೊಂದುಲ್ಲೆ
ಮೋಕೆದ ಬಂದುಲೆ ಯುವಾಯಿನ ರಿಜಿಸ್ಟರ್ಡ್ ಕೊಲ್ಯ ಘಟಕ ನಡತು ಬತ್ತಿನ ತಾದಿದ ಪ್ರಸ್ತಾವನದ ಒರೊಟ್ಟು ಪೊಲಬುನು ಕೊರಿಯರೆ ಬರಂದುಲ್ಲೇರು ಯುವಾಯಿನ ರಿಜಿಸ್ಟರ್ಡ್ ಕೊಲ್ಯ ಘಟಕ ನೆತ ರೆಡ್ಡನೆ ಗುರ್ಕಾರ್ಲು ಐನ ಶ್ರೀ ಜೀವನ್ ಬೆರಿಕೆ ಕಿನ್ಯ ಓಂ ಶ್ರೀ ಗುರುಭ್ಯೋ ನಮಃ ಮಿತ್ತ ಚಾವಡಿದ ಮನೆಟಿ ಓಲಗಾದ ಪುನಃ ಮಾತಾ ಮಲ್ಲ ಬಿನ್ನೆರೆ ಅಂಚನೆ ತೀರ್ಥ ಚಾವಡಿದ ಕೊಡಿಯಟಿ ಓಲಗಾದ ಪುನಃ ಎನ್ನ ಮೋಕದ ಬಂದುಲೆ ವಿದ್ಯೆ ಉದ್ಯೋಗ ಬೊಕ್ಕ ಸಂಪರ್ಕ ಪಂಪಿನ ಮೂಜಿ ದೇಲೆನು ದೇವುಂದು ಸಮಾಜಮುಖಿ ಕಜ್ಜೊಲೆನು ಊರೊರ್ಮೆ ಪದ್ರೋಡು ಪಂಪಿ ರೆಡ್ಡೆ ಉದ್ದೇಶೋಡು ಸಾರತ್ತ ವರ್ಮುಣತ್ತ ಎನ್ಪತ್ತೇಳನೇ ಪುಟ್ಟಿನ ಸಂಸ್ಥೆ ನಮ್ಮ ಯುವವಾಣಿ ರಿಜಿಸ್ಟರ್ ಕೇಂದ್ರ ಸಮಿತಿ ಮಂಗಳೂರು ಆನಿದ ದಿನ ತಾನಿ ಒಂಜಿ ಎಲ್ಯ ಕೆದುಲೆಕ್ಕ ಇತ್ತಿನ ಈ ಸಂಸ್ಥೆ ಹೊಸರದಿಂಜಿದು ಪರಪ್ಪುಣ ಸುದಯಣ್ಣು ಕಡಲದ ಕುಡ್ಲದ ಕಡಲು ಬರೀರ್ದು ಘಟ್ಟ ಸೀಮೆನ ದಾಂಟದು ಬೆಂಗಳೂರು ನಗರಗು ಪರತೊಂದಿತ್ತುಂಡು ಇನಿತ ದಿನ ತಾನಿ ಸುದೆ ಪೋದು ಕಡಲಾದು ನಾಡೋರ್ಮೆ 35 ಎಗ್ಗೆಲೆಗು ಅಪ್ಪೆ ಮಟ್ಟೆಲ್ದ ಪೊದಿಕೆನು ಪಾಡ್ದು ಬೆಪ್ಪುನು ಕೊರಂದುಂಡು ನಮ್ಮ ಯುವಾನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಈ 35 ಎಗ್ಗೆಲೆಡು 24 ಘಟಕ ಅದು 2017 ಫೆಬ್ರವರಿ ಉಂಡಾಯಿನ ಘಟಕ ಅವು ನಮ್ಮ ಯುವಾನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಅಪ್ಪೆ ಬೂಡು ಬಿಲ್ಲ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ನುಪ್ಪುನುರೆಲ್ದ ಆಶೇಡು ಮಾತೃ ಸಂಸ್ಥೆ ಯುವಾನಿ ರಿಜಿಸ್ಟರ್ ಮಂಗಳೂರು ಘಟಕ ಬೆರಿಬಲಟ್ ಘಟಕದ ಸದಸ್ಯ ಜೈ ಕುಮಾರ್ ಪರ್ಯತ್ತೂರು ಮೆರನ ಪರಿಶ್ರಮಡು ಯುವಾನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ಗುರ್ಕಾರ್ಲು ಸುನಿಲ್ ಕೆ ಅಂಚನ್ ಸಂಘಟನಾ ಕಾರ್ಯಾಂತರಾಯಣ ಹರೀಶ್ ಪೂಜಾರಿ ಬೊಕ್ಕ ಕೇಂದ್ರ ಸಮಿತಿದ ಒಂಜಾತು ಪದುಕೇರು ಅಂಚನೆ ಮಾಜಿ ಗುರ್ಕಾರ್ಲೇನ ಬೆರಿಬೊಟ್ಟುದ ಪಡೆಯೊಂದು ಕೊಲ್ಯದ ಪರಿಸರಡು ಒಂಜಾತು ಎಡ್ಡೆಪ್ಪುನು ಕಜ್ಜನು ಒಂಜಾಪುದ ಎಡ್ಡೆಪ್ಪುದ ಕಜ್ಜನು ಮಲ್ಪೆರೆ ಸುರುಮಲ್ ಪಜ್ಜನು ದೀಂಡು ನಮ್ಮ ಯುವಾನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಯುವಾನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಸುರುತ ಗುರ್ಕಾರೆ ಮುಂಡು ಗುರ್ಕಾರೆ ಪಂಪಿನ ಪೆರ್ಮೆನ್ ಪಡೆಯಿನ ಸುರೇಶ್ ಬಿಲ್ಲವ ಮೆರ್ನ ಮುತಲಿಡಿಕೆಡ್ ಒಂಜಾತು ಸದಸ್ಯರನ್ನು ಒಟ್ಟು ಪಾಡೊಂದು ಮೆಲ್ಲ ಮೆಲ್ಲ ಪಜ್ಜದಿಯರು ಸುರುಮಲ್ತಂಡು ಯುವಾನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಕೊರ್ನ ಕೆಬಿ ಪಾತೆರೆ ಸಲಹೆ ಸೂಚನೆಗಳನ್ನು ಎಡ್ಡೆ ರೀತಿ ಕಲಿಸೊಂದು ನಮ್ಮ ಘಟಕ ದಿನೋರ್ದು ದಿನ ಬುಳೆಯೊಂದು ಬತ್ತುಂಡು ಸುರೇಶ್ ಬಿಲ್ಲವ ಕುಸುಮಾಕರ್ ಕುಂಪಲ್ ಆನಂದ್ ಮಲಯಾಳಿ ಕೋಡಿ ರವಿ ಕೊಂಡಾನ ಮೋಹನ್ ಮಾಡೂರು ಸುಂದರ್ ಸುವರ್ಣ ಲತೀಶ್ ಎಂ ಸಂಕೋಲಿಕೆ ಸುಧಾ ಸುರೇಶ್ ನಿತಿನ್ ಕರ್ಕೇರ ಇಂಚ 9 ಜನ ಗುರ್ಕಾರನ್ನು ಪಡೆಯಿನ ನಮ್ಮ ಘಟಕ ಇನಿತ ದಿನತಾನಿ 10ನೇ ವರ್ಷದ ಪುಟ್ಟು ಪರ್ಬದ ಈ ಕುಸಿಟ್ಟು 10ನೇ ಗುರ್ಕಾರೆ ಆದ ಜೀವನ್ ಕೊಲ್ಯ ಮೆರೆಗೆ ತರೆಮುಂಡಾಸು ಪಟ್ಟಣ ಎಡ್ಡೆಗಳಿಗೆಗೆ ಕಾರ್ದಿ ಒಂದುಂಡು ಬಂದುಲೆ ಮುರಣಿ ಪುಟ್ಟಿನ ಯುವವಾಣಿ ಕೊಲ್ಯ ಘಟಕ ಪಂಪಿನ ಬಾಲ್ಯ ಇನಿತ ದಿನ ತಾನಿ ಬಾಲ್ಯ ಪೋದು ಬರ್ಬರಿ ಆತಂಡು ತನ್ನ ಕಾರದ ಮಿತ್ ತಾನು ಉಂತುದು ಯುವಾನಿ ರಿಜಿಸ್ಟರ್ಡ್ ಕೊಲ್ಯ ಯುವಾನಿ ರಿಜಿಸ್ಟರ್ಡ್ ಗ್ರಾಮಚಾವಡಿ ಕೋಣಾಜೆ ಪಂಪಿ ಹೊಸ ಘಟಕದ ಉದಿಪನಗು ಕಾರಣಾಂಡು ಅಪ್ಪೆ ಬೋಡು ಬಿಲ್ಲವ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಬೇರಿ ಬಲ ಆದ ಆಜಿಲಶೋದು ಹೆಚ್ಚಿಗೆ ಪಣವು ವಿದ್ಯಾನಿಧಿಗೆ ದೇಣಿಗೆ ಕೊರುಂಡು ನಮ್ಮ ಸಮಾಜದ ಒಂಜಾತ್ ಬಡ ಕುಟುಂಬದ ಕಡೆ ಕಣ್ಣದ ಕೊಡಿ ದುಕ್ಕೋನು ಪಾರಾದು ಅಕ್ಲೆನ ಬದುಕಡು ಗೆಲ್ಮೆಯನ್ನು ಪನಿ ಪಾರಾಂಡು ಅಚ್ಚರ ಕಲ್ಪಾದಿನಕ್ಲೆಗ್ ಬೆರಿಬೊಟ್ಟು ಕೊರೊಂದು ಪಣವುದ ಸಗಾಯ ಮಂತೊಂದುಂಡು ದೇವಸ್ಥಾನ ಮಂದಿರಗು ಪೂ ಅತ್ತಂಡ ಪೂತ ಎಸಲ್ನು ಕೊಡ್ದು ದೈವ ದೇವರನ ಅನುಬಲ ಪಡೆಯರು ಒಂಜಿ ಜಾತಿ ಒಂಜೇ ದೇವರು ಒಂಜೇ ಧರ್ಮ ಪಂಪಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲೇನ ತತ್ವದ ನಿಲೆಟ್ಟು ಕರಿನ ಆಜಿ ವರ್ಷೋರ್ದು ಸಮಾಜದ ಮಾಂತ ಜಾತಿಕುಲೇನ ಒಟ್ಟು ಮಲ್ತದು ಪೆರ್ಮೆದ ಧರ್ಮಗುರು ಡಾಕ್ಟರ್ ಅರುಣ್ ಉಲ್ಲಾಲ್ ಮೇರನ ಮುತಾಲಿಕೇಡು ಉಚಿತ ಸೇವಾ ಧರ್ಮ ಶಿಕ್ಷಣ ತರಗತಿನ ಪ್ರತಿ ಮಂಗಳವಾರದಾನಿ ಬಯ್ಯಾಗ ಶ್ರೀ ನಾರಾಯಣ ಗುರು ಧ್ಯಾನ ಮಂದಿರ ಕೊಲ್ಯಾಡು ಅಪ್ಪೆಬುಡು ಬಿಲ್ಲವ ಸಮಾಜ ರಿಜಿಸ್ಟರ್ ಕೊಲ್ಯದ ಆಶಯಡು ನಡತೊಂದು ಬರೊಂದುಂಡು ಬಂದುಲೆ ಯುವವಾಣಿ ನಮನೆಂಚ ಮಿತ್ತು ಕಣವೊಂದುಂಡು ಎನ್ನಗ ಒಂಜಿಗಳಿಗೆ ಮೈ ಇರ್ಮೆನು ಆಪುಂಡು ವಾರದ ಸಬೆಟ್ಟು ಅಕೇರಿದ ಮನೆಟ್ಟು ಕುಲ್ಲಾದು ಮಾತೆರ್ಲ ಎದುರು ಬದದು ಪಾತೆರರ ಪಿರ ಜಾರೊಂದಿತ್ತಿನ ಸದಸ್ಯರಿಗೆ ಗುರ್ಕಾಮೆದ ಮನೆಟ್ಟು ಕುಲ್ಲಾದು ಗಂಟೆಗಟ್ಟಲೆ ಪಾತೆರ್ನ ಶಕ್ತಿನ ಕೊರಂಡು
ಪತ್ತೂರು ಪದಿರಿನ ಯುವಾನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಗೆ ನಮ್ಮ ಘಟಕಾರ್ಧ ಪ್ರಧಾನ ಕಾರ್ಯಕಾಂತರು ಕೊರುಂಡು ಕಾರ್ಯಕಾಂತರನ್ನು ಕೊರುಂಡು ಪ್ರಚಾರ ನಿರ್ದೇಶಕರು ಉದ್ಯೋಗ ಬೊಕ್ಕ ಭವಿಷ್ಯ ನಿರ್ಮಾಣ ನಿರ್ದೇಶಕ ನಾರಾಯಣ ಗುರು ತತ್ವ ಪ್ರಚಾರ ಅನುಷ್ಠಾನ ನಿರ್ದೇಶಕ ಆಂತರಿಕ ಲೆಕ್ಕ ಪರಿಶೋಧಕರು ಇಂಚ ಒಂಜಾತಿ ಗೌರವದ ಹುದ್ದೆಲು ಕೇಂದ್ರ ಸಮಿತಿದ ನಮಕ್ ಒಳಿದು ಬತ್ತಂಡು ಇನಿ ಒರ್ತಿ ಪೊಣ್ಣು ಮಗಳು ಗುರ್ಕಾರ್ದಿ ಆದು ಕೇಂದ್ರ ಸಮಿತಿಡು ಮಹಿಳಾ ನಿರ್ದೇಶಕ ಆದು ಪುಗಾರ್ತೆ ಪಡೆಯೊಂದುಲ್ಲೇರು ಪನ್ಪಿ ಪೆರ್ಮೆ ನಮಕ್ಕುಂಡು ಬಂದುಲೆ ತಡ್ಪೆಗೆ ಅಂಬಿದ ಬಲ ಪಕ್ಕಿಗೆ ರೆಕ್ಕೆದ ಬಲ ಅಜ್ಜರಿಗೆ ನುಪ್ಪದ ಬಲ ಪನ್ಪಿ ಪಿರಿಯಾಕ್ಕೆ ಪಾತೆರಂದಿ ತೆಂಚಿನೆ ಒಂಜೆ ಬೂಡದ ಕೊಡಿಯಡಿಟ್ಟು ಒಂಜೆಪ್ಪೆ ಜೋಕ್ಲಿಯಕ ನಮ ಇತ್ತದು ನಮ್ಮ ಯುವಾನಿಗೆ ಅಂಬಿದ ಬಲ ಅದು ರೆಂಕೆದ ಬಲ ಅದು ನುಪ್ಪದ ಬಲ ಅದು ಬೇರಿ ತಾಂಕನ ಕೊರ್ದು ಯುವವಾನಿದ ಪುದರ್ನು ಲೋಕೋರ್ಮೆ ನನಲಾತು ಎತ್ತರಗು ಪುನಕ ಪನ್ಪಿನ ಅಂಗಲಾಪುನು ಪನೊಂದು ಪ್ರಸ್ತಾವನೆಗೆ ಹೊರಕ್ಕೆ ಈ ಅಕೇರಿದ ಕಡೆಗಿಟ್ಟು ಪಾಡೊಂದುಲ್ಲ ಮಾತೆರೆಗ್ಲ ಸೊಲ್ಮೆಲು ಸಮಾಜೊಡು ಎಡ್ಡೆ ಮನಸ್ಸುದಕಲು ಇತ್ತಿನಾತ ದಿನ ಬೊಲ್ಪುದ ಮೋನೆ ಮಿತ್ತು ನೀರದ ಪರಪು ತಿರ್ತು ಉಪ್ಪುಂಡು ಪನ್ಪಿನಂಚ ಒಂಜಾತು ಒಮ್ಮೊದದ ಉಡಲ್ದಕ್ಲೇನು ಒಟ್ಟುಗೂಡ ಒಂದು ಬಿಲ್ಲವ ಸಮಾಜದ ಒಕ್ಕಟ್ಟಡು ಸಿರಿಯಾದ ಕಾತೊಂದು ಪುನಃ ಯುವಾನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಪದಪ್ರಧಾನ ಲೇಸದ ಉದಿಪನದ ತುಡರು ಅರ್ಲಾದು ನಿಚ್ಚ ನಿರ್ಮಲದ ಬೊಲ್ಪು ಪಸರಾವಡು ಪಂದು ಗುರ್ಕಾರ್ಲು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಶ್ರೀ ಶೇಷಪ್ಪ ಬೈದ್ಯಮನೆ ಇಂಬೆರಡ ಭಿನ್ನಯ ಮಲ್ತೊಂದು ಅಂಚನೆ ಮೆರ್ನೊಟ್ಟಿಗೆ ಮಿತ್ತರ್ ಮೆದ ಮಾತ ಮಲ್ಲ ಬಿನ್ನೆರ್ಲ ಕೈಕೂಡೊಡು ಪಂದು ಭಿನ್ನಯ ಮಂತೊಂದುಲ್ಲ आरोग्यं धनसम्पदा शत्रुबुद्धि विनाशाय दीपज्योतिर्नमोऽस्तुते दीपज्योतिर्नमोऽस्तुते ಉಡಲಗುಂಡೊಡು ಕತ್ತಲಿನ ಮಾಜಾದು ತುಡರು ಅರ್ಲಾದು ಬೊಲ್ಪುನ ಪಸರಾಯಿನ ಮಿತ್ತರ್ ಮೆದ ಮಲ್ಲ ಬಿನ್ನೆರಿಗು ಸೊಲ್ಮೆಲು ವಾರ್ಷಿಕ ವರದಿ. ಇದೀಗ ಯುವಾಯಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇದರ ವಾರ್ಷಿಕ ವರದಿ ಧ್ವನಿ ಮುದ್ರಣದ ಮೂಲಕ ಮಂಡಿಸಲಿದ್ದಾರೆ ಶ್ರೀಮತಿ ಸೌಮ್ಯ ಯೋಗೀಶ್ ಕೋಟೆಕಾರ್, ಕಾರ್ಯದರ್ಶಿ, ಯುವಾಯಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ. ಓಂ ಶ್ರೀ ಗುರುಭ್ಯೋ ನಮಃ. ಯುವಾಯಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇದರ 2026-27 ಸಾಲಿನ ಯುವಾಯಿನಿ ಪದಗ್ರಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ಪ್ರಣಾಮಗಳು. 2025-27 ಸಾಲಿನಲ್ಲಿ ಘಟಕದ ಚಟುವಟಿಕೆಗಳ ಅಂಗವಾಗಿ ಒಟ್ಟು 45 ಸಾಪ್ತಾಹಿಕ ಸಭೆ, 10 ಕಾರ್ಯಕಾರಿ ಸಭೆ ಹಾಗೂ 1 ಮಹಾಸಭೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. 2025-26 ಸಾಲಿನ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದೆ ಇಡಲು ಬಹಳ ಸಂತೋಷ ಪಡುತ್ತಿದ್ದೇನೆ. ಈಗ ವಾರ್ಷಿಕ ವರದಿ ನಿಮ್ಮ ಮುಂದೆ. ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ 2025-26 ಸಾಲಿನ ನೂತನ ಕಾರ್ಯಕಾರಿ ಸಮಿತಿಯ ಪದಗ್ರಹಣ ಸಮಾರಂಭ ಹಾಗೂ ವಿದ್ಯಾನಿಧಿ ವಿತರಣಾ ಕಾರ್ಯಕ್ರಮವು ದಿನಾಂಕ 20/7/2025 ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಭವನ ಕೊಲ್ಯದಲ್ಲಿ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸುಧಾ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಶ್ರೀ ಲೋಕೇಶ್ ಕೋಟ್ಯನವರು ಶ್ರೀ ನಿತಿನ್ ಕರ್ಕೇರ ಅವರ ನೇತೃತ್ವದ ನೂತನ ತಂಡಕ್ಕೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಮಾಜ ಸೇವಾ ಯೋಜನೆಯಡಿ ಘಟಕದ ಸದಸ್ಯರ 17 ಮಕ್ಕಳಿಗೆ ವಿದ್ಯಾನಿಧಿ ವಿತರಿಸಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ಶುಭ ಹಾರೈಸಲಾಯಿತು.
ದಿನಾಂಕ 23/7/2025 ನಡೆದ ಜಂಟಿ ಸಭೆಯಲ್ಲಿ ಶ್ರೀಮತಿ ಸುಧಾ ಸುರೇಶ್ ಅವರು ನೂತನ ಅಧ್ಯಕ್ಷರಾದ ಶ್ರೀ ನಿತಿನ್ ಕರ್ಕೇರ ಅವರಿಗೆ ಯುವವಾಹಿನಿ ಮಾರ್ಗದರ್ಶಕ ಪುಸ್ತಕ ಬೈಲ ನೀಡಿ ಅಧಿಕಾರ ಹಸ್ತಾಂತರಿಸಿದರು. ಸೇವಾ ಯೋಜನೆಯಡಿ ಸದಸ್ಯರಿಂದ ಪ್ರತಿ ತಿಂಗಳು ಕನಿಷ್ಠ 100 ರೂಪಾಯಿ ಸಂಗ್ರಹಿಸಿ ಸಮಾಜ ಸೇವೆ, ವಿದ್ಯಾನಿಧಿ ಹಾಗೂ ಇತರ ಜನೋಪಯೋಗಿ ಕಾರ್ಯಗಳಿಗೆ ಬಳಸುವ ಯೋಜನೆ ಮಾಡಲಾಯಿತು. ದಿನಾಂಕ 13/8/2025 ಸಾಪ್ತಾಹಿಕ ಸಭೆಯಲ್ಲಿ ನಡೆದ ಆಟಿ ತಿಂಗಳ ವಿಶೇಷ ಕಾರ್ಯಕ್ರಮದಲ್ಲಿ ಹಿರಿಯ ತುಳು ಸಾಹಿತಿ ಹಾಗೂ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಕುಶಲಾಕ್ಷಿ ವಿ ಕಣ್ವತೀರ್ಥ ಅವರು ಆಟಿ ತಿಂಗಳ ಸಂಪ್ರದಾಯ, ಆಹಾರ ಪದ್ಧತಿ, ಆಚರಣೆಗಳು ಹಾಗೂ ಜನಪದ ಸಂಸ್ಕೃತಿಯ ಕುರಿತು ಉಪಯುಕ್ತ ಮಾಹಿತಿ ನೀಡಿದರು. 24/8/2025 ಕೇಂದ್ರ ಸಮಿತಿಯ ಆಶ್ರಯದಲ್ಲಿ ನಡೆದ ಗುರುಪೂಜೆ ಹಾಗೂ ಬೃಹತ್ ರಕ್ತದಾನ ಶಿಬಿರದಲ್ಲಿ ಘಟಕದ ಹೆಚ್ಚಿನ ಸದಸ್ಯರು ಭಾಗವಹಿಸಿ ರಕ್ತದಾನ ಮಾಡಿದರು. 7/9/2025 ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ, ವಿಶ್ವ ಬಿಲ್ಲವರ ಸೇವಾ ಚಾವಡಿ ಹಾಗೂ ಯುವವಾಹಿನಿ ಗ್ರಾಮ ಚಾವಡಿ ಕೊಣಾಜೆ ಘಟಕದ ಸಹಕಾರದೊಂದಿಗೆ ಅಸೈಗೋಲಿ ಅಭಯ ಆಶ್ರಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜಯಂತಿಯನ್ನು ಆಚರಿಸಲಾಯಿತು. ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಪ್ರಜ್ವಲನೆ ಮೂಲಕ ಹಿರಿಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ನೆರವೇರಿಸಲಾಯಿತು. ನಮ್ಮ ಘಟಕದ ನಾರಾಯಣ ಗುರು ತತ್ವ ಪ್ರಚಾರ ಅನುಷ್ಠಾನ ನಿರ್ದೇಶಕಿ ಶ್ರೀಮತಿ ಅಶ್ವಿತಾ ಹರೀಶ್ ಕುಂಪಲ ಇವರು ಗುರು ಸಂದೇಶವನ್ನು ನೀಡಿದರು. ಬಳಿಕ ಹಿರಿಯರ ಜೊತೆ ಉಪಹಾರ ಸ್ವೀಕರಿಸಿದೆ. ತದನಂತರ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಹಾಗೂ ಕುದ್ರೋಳಿ ಕ್ಷೇತ್ರದಲ್ಲಿ ನಡೆದ ಗುರು ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ಘಟಕದ ಹೆಚ್ಚಿನ ಸದಸ್ಯರು ಭಾಗವಹಿಸಿದರು. ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಯ ಅಂಗವಾಗಿ ಸಾರ್ವಜನಿಕರಿಗೆ ದೈವ ದಶಕಂ ಹಾಗೂ ಮಕ್ಕಳಿಗೆ ಶಿವಗಿರಿ ಸ್ತೋತ್ರ ಕಂಠಪಾಠ ಸ್ಪರ್ಧೆ ಏರ್ಪಡಿಸಲಾಯಿತು. ದಿನಾಂಕ 9/9/2025 ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಸಹಯೋಗದಲ್ಲಿ ಧರ್ಮ ಶಿಕ್ಷಣ ತರಗತಿಯಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು. ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನದ ಮಹತ್ವವನ್ನು ಮನಗಂಡು ಘಟಕದ ಸೇವಾ ಯೋಜನೆ ಮುಖಾಂತರ ಸ್ಥಳೀಯ ಮಾಡೂರು ಸರ್ಕಾರಿ ಶಾಲೆಗೆ ಸ್ಮಾರ್ಟ್ ಟಿವಿ ವಿತರಿಸಲಾಯಿತು. ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳಿಗೆ ಈ ಯೋಜನೆಯು ಮಹತ್ತರ ನೆರವಾಗಲಿದೆ ಎಂಬ ಆಶಯದೊಂದಿಗೆ ಘಟಕವು ಈ ಸಮಾಜಮುಖಿ ಕಾರ್ಯವನ್ನು ನೆರವೇರಿಸಿತು. ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ, ರೋಟರಿ ಕ್ಲಬ್ ಮಂಗಳೂರು, ರೋಟರಿ ಸಮುದಾಯ ದಳ ಕೊಲ್ಯ, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಹಾಗೂ ಎನಿಮಲ್ ಕೇರ್ ಟ್ರಸ್ಟ್ ಇದರ ಸಹಯೋಗದೊಂದಿಗೆ ಕೊಲ್ಯ ಶಾರದಾ ಸಮಿತಿ ಬಳಿ ಹುಚ್ಚುನಾಯಿ ನಿಯಂತ್ರಣ ಲಸಿಕಾ ಶಿಬಿರ ಕಾರ್ಯಕ್ರಮ ನಡೆಯಿತು. ದಸರಾ ಮಹೋತ್ಸವದ ಪ್ರಯುಕ್ತ ನಡೆಯುವ ಅನ್ನದಾನ ಸೇವೆಗೆ ಘಟಕದ ವತಿಯಿಂದ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ ಕುದ್ರೋಳಿಗೆ ರೂಪಾಯಿ 10,000, ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ನೆತ್ತಿಲಕ್ಕೆ ರೂಪಾಯಿ 10,000, ಶ್ರೀ ಶಾರದಾ ಸಮಿತಿ ಕೊಲ್ಯ ರೂಪಾಯಿ 2,000, ಗ್ರಾಮ ದೇವತೆ ಶ್ರೀ ಮಲಯಾಳಿ ಚಾಮುಂಡಿ ದೇವಸ್ಥಾನಕ್ಕೆ ರೂಪಾಯಿ 2,000, ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ ರೂಪಾಯಿ 1,000 ನೀಡಿ ಸೇವೆಯಲ್ಲಿ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾದೆವು. ದಿನಾಂಕ 5/10/2025 ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಸದಸ್ಯರಿಗೆ ಒಂದು ದಿನದ ದೇಗುಲ ದರ್ಶನ ಪ್ರವಾಸವನ್ನು ಆಯೋಜಿಸಲಾಯಿತು. ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಆಶ್ರಯದಲ್ಲಿ ಕೊಲ್ಯ ಘಟಕದ ಸಹಯೋಗದೊಂದಿಗೆ ದಿನಾಂಕ 11/10/2025 ಶ್ರೀ ಗೋಕರ್ಣನಾಥ ಕಾಲೇಜು ಮಂಗಳೂರಿನಲ್ಲಿ ಸ್ವ ಉದ್ಯೋಗ ಮಾಹಿತಿ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿಯ ಆಶ್ರಯದಲ್ಲಿ ಯುವವಾಹಿನಿ ಗ್ರಾಮ ಚಾವಡಿ ಕೊಣಾಜೆ ಘಟಕ ಆತಿಥ್ಯದಲ್ಲಿ ದಿನಾಂಕ 19/10/2025 ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಕ್ರೀಡಾಕೂಟದಲ್ಲಿ ನಮ್ಮ ಘಟಕ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿತು. ಯುವವಾಹಿನಿ ಕೇಂದ್ರ ಸಮಿತಿಯ ಆಶ್ರಯದಲ್ಲಿ ಸಸಿ ಹಿತ್ಲು ಘಟಕದ ಆತಿಥ್ಯದಲ್ಲಿ ದಿನಾಂಕ 9/11/2025 ಪುರಭವನದಲ್ಲಿ ನಡೆದ ಅಂತರ್ಘಟಕ ಕುಣಿತ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ನಮ್ಮ ತಂಡ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಹಾಗೂ ಉತ್ತಮ ತಬಲ ಪ್ರಶಸ್ತಿ ನಮ್ಮ ಘಟಕದ ಸದಸ್ಯ ಧ್ಯಾನ್ ಕೊಲ್ಲೆ ಇವರ ಮುಡಿಗೇರಿ. ಕೆ ಪಾಂಡ್ಯರಾಜ್ ಬಳ್ಳಾಲ್ ನರ್ಸಿಂಗ್ ಕಾಲೇಜ್ ಉಳ್ಳಾಲ ಇವರ ವತಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕಾರಿ ಇವರ ಸಹಯೋಗದೊಂದಿಗೆ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಮತ್ತು ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನ ಟ್ರಸ್ಟ್ ಇದರ ಸಹಕಾರದೊಂದಿಗೆ ದಿನಾಂಕ 14/11/2025 ಮಧುಮೇಹ ಜಾಗೃತಿ ಶಿಬಿರವನ್ನು ಆಯೋಜಿಸಲಾಯಿತು. 100ಕ್ಕೂ ಅಧಿಕ ಜನರು ಈ ಶಿಬಿರದ ಪ್ರಯೋಜನ ಪಡೆದರು. ದಿನಾಂಕ 19/11/2025 ವಿಶ್ವ ಪುರುಷರ ದಿನಾಚರಣೆಯನ್ನು ವಿಶೇಷವಾಗಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಘಟಕದ ಪುರುಷ ಸದಸ್ಯರನ್ನು ಪ್ರೀತಿಯಿಂದ ಸ್ವಾಗತಿಸಿ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಯಿತು. ಈ ಸಮಯದಲ್ಲಿ ಕೇಂದ್ರ ಸಮಿತಿ ಅಧ್ಯಕ್ಷರು ಲೋಕೇಶ್ ಕೋಟ್ಯನ್ ಉಪಸ್ಥಿತರಿದ್ದರು. ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಆಶ್ರಯದಲ್ಲಿ 20/11/2025 ನಾರಾಯಣ ಗುರು ಧರ್ಮ ಶಿಕ್ಷಣ ಕೇಂದ್ರದಲ್ಲಿ
ಮಕ್ಕಳ ದಿನಾಚರಣೆಯನ್ನು ಆಚರಿಸಿ ವಿವಿಧ ಸ್ಪರ್ಧೆಗಳನ್ನು ನಡೆಸಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ದಿನಾಂಕ 3/12/2025 ಮಂಗಳೂರು ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನಲ್ಲಿ ನಡೆದ ಬ್ರಹ್ಮಶ್ರೀ ನಾರಾಯಣ ಗುರು ಹಾಗೂ ಮಹಾತ್ಮ ಗಾಂಧೀಜಿಯವರ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಘಟಕದ ಹೆಚ್ಚಿನ ಸದಸ್ಯರು ಭಾಗವಹಿಸಿದರು. ದಿನಾಂಕ 7/12/2025 ಯುವ ವಾಹಿನಿ ರಿಜಿಸ್ಟರ್ ಬೆಂಗಳೂರು ಘಟಕದಲ್ಲಿ ನಡೆದ ಯುವ ವೈಭವ ಕಾರ್ಯಕ್ರಮದಲ್ಲಿ ಘಟಕದ ಸದಸ್ಯರಾದ ಲತೀಶ್ ಎಂ ಸಂಕೋಳಿಗೆ, ಜೀವನ್ ಕೊಲ್ಯ, ಸುಧಾ ಸುರೇಶ್ ಹಾಗೂ ಸುರೇಶ್ ಬಿಲ್ಲವ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಮತ್ತು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ನಮ್ಮ ಘಟಕ ದ್ವಿತೀಯ ಬಹುಮಾನ ಪಡೆಯಿತು. ದಿನಾಂಕ 21/12/2025 ಮಂಗಳೂರು ಪುರಭವನದಲ್ಲಿ ನಡೆದ ಯುವ ವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿಯ 38ನೇ ವಾರ್ಷಿಕ ಸಮಾವೇಶದಲ್ಲಿ ಭಾಗವಹಿಸಿದ್ದೆವು. ಅತಿ ಹೆಚ್ಚು ಸದಸ್ಯ ನೋಂದಣಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಹಾಗೂ 35 ಘಟಕಗಳಲ್ಲಿ ಕ್ರಿಯಾಶೀಲ ಘಟಕ ಎಂಬ ಹೆಗ್ಗಳಿಕೆ ಪ್ರಶಸ್ತಿಯನ್ನು ನಮ್ಮ ಘಟಕ ಪಡೆದುಕೊಂಡಿದೆ. ದಿನಾಂಕ 28/12/2025 ಶ್ರೀ ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿ ಕುಂಪಲ ಇದರ 25ನೇ ವರ್ಷದ ಪ್ರಯುಕ್ತ ಮಹಿಳಾ ಸಮಿತಿ ಆಯೋಜನೆ ಮಾಡಿದ್ದ ರಜತ ರುಕ್ಮಿಣಿ ಕಾರ್ಯಕ್ರಮದ ಜಿಲ್ಲಾ ಮಟ್ಟದ ಜನಪದ ನೃತ್ಯ ಸ್ಪರ್ಧೆ ನೃತ್ಯದಾಮಿನಿ 2025ರಲ್ಲಿ ಘಟಕದ ಮಹಿಳಾ ತಂಡವು ಪ್ರಥಮ ಬಹುಮಾನ ಗಳಿಸಿತು. ದಿನಾಂಕ 4/1/2026 ಶ್ರೀ ಬ್ರಹ್ಮ ಬೈದರ್ಕಲ ಗರಡಿ ಕ್ಷೇತ್ರ ಕಂಕನಾಡಿಯಲ್ಲಿ ಒಂದು ದಿನದ ಸ್ವಯಂ ಸೇವೆಯಲ್ಲಿ ಘಟಕದ ಹೆಚ್ಚಿನ ಸದಸ್ಯರು ಭಾಗವಹಿಸಿದರು. ಯುವ ವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ವತಿಯಿಂದ ಮಾಜಿ ಅಧ್ಯಕ್ಷರು ಮೋಹನ್ ಮಾಡೂರು ಇವರ ಮಾರ್ಗದರ್ಶನದೊಂದಿಗೆ ನಾರಾಯಣಗುರು ತತ್ವ ಪ್ರಚಾರಕಿ ಶ್ರೀಮತಿ ಅಶ್ವಿತಾ ಹರೀಶ್ ಕುಂಪಲ ಇವರ ನಿರ್ದೇಶನದಲ್ಲಿ 23/1/2026ರಿಂದ 26/1/2026ರವರೆಗೆ 3ನೇ ಬಾರಿಗೆ ಶಿವಗಿರಿ ಯಾತ್ರೆಯನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಯುವ ವಾಹಿನಿ ರಿಜಿಸ್ಟರ್ ಪಡುಬಿದ್ರಿ ಘಟಕದ ವತಿಯಿಂದ ಹೆಜಮಾಡಿಯಲ್ಲಿ ದಿನಾಂಕ 31/1/2026 ನಡೆದ ಬಿಲ್ಲವಾಸ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದಲ್ಲಿ ನಮ್ಮ ಘಟಕದ ಮಹಿಳಾ ತಂಡವು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿತು. ಯುವ ವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿಯ ಆಡಳಿತ ಕಚೇರಿ ನಿರ್ಮಾಣದ ಸಹಾಯಾರ್ಥವಾಗಿ ದೇಣಿಗೆ ಕೂಪನ್ ಅನ್ನು ದಿನಾಂಕ 4/2/2026 ಕಟ್ಟಡ ಸಮಿತಿಯ ಸಂಚಾಲಕರು ಕೇಂದ್ರ ಸಮಿತಿಯ ಮಾಜಿ ಅಧ್ಯಕ್ಷರು ಶ್ರೀ ಹರೀಶ್ ಪೂಜಾರಿ ಘಟಕದ ಸಾಪ್ತಾಹಿಕ ಸಭೆಯಲ್ಲಿ ಬಿಡುಗಡೆಗೊಳಿಸಿದರು. ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಟ್ ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಪ್ರಯುಕ್ತ ಹೊರಕಾಣಿಕೆ ಹಾಗೂ ಸ್ವಯಂ ಸೇವೆಯಲ್ಲಿ ನಮ್ಮ ಘಟಕದ ಸದಸ್ಯರು ಭಾಗವಹಿಸಿದರು. ಈ ಕ್ಷೇತ್ರದ ಹೊರಕಾಣಿಕೆ ಸೇವೆಗೆ ಮಾತೃ ಸಂಸ್ಥೆ ಜೊತೆ ಸೇರಿ ₹10,000 ದೇಣಿಗೆಯನ್ನು ಘಟಕದ ವತಿಯಿಂದ ನೀಡಲಾಯಿತು. ತೊಕ್ಕೊಟ್ಟು ಒಳಪೇಟೆಯಲ್ಲಿ ದಿನಾಂಕ 14/2/2026 ವೀರರಾಣಿ ಹಬ್ಬಕ ಉತ್ಸವ ಸಮಿತಿಯ ವತಿಯಿಂದ ನಡೆದ ವೀರರಾಣಿ ಹಬ್ಬಕ ಉತ್ಸವ ಕಾರ್ಯಕ್ರಮದಲ್ಲಿ ಘಟಕದ ವತಿಯಿಂದ 30 ನಿಮಿಷಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶಿಸಿ ನಮ್ಮ ಘಟಕವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ದಿನಾಂಕ 14/2/2026 ಹಾಗೂ ದಿನಾಂಕ 15/2/2026 ಮಾತೃ ಸಂಸ್ಥೆ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ಇದರ ಕ್ರೀಡಾಕೂಟ, ಭಜನಾ ಮಂಗಳೋತ್ಸವ, ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಘಟಕದ ಹೆಚ್ಚಿನ ಸದಸ್ಯರು ಸಹಕರಿಸಿ ಭಾಗವಹಿಸಿದರು. ಮಾತೃ ಸಂಸ್ಥೆ ನೀಡಿದ ಕೆಲವೊಂದು ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಿದರು. ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ ಕುದ್ರೋಳಿ ಮಂಗಳೂರು ಇದರ ಆತಿಥ್ಯದಲ್ಲಿ 21/2/2026 ಬೆಳಿಗ್ಗೆ 9 ಗಂಟೆಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಶಿವಲಿಂಗ ಪ್ರತಿಷ್ಠಾಪಿಸಿದ ಪವಿತ್ರ ಸ್ಮೃತಿಯಲ್ಲಿ ನಡೆದ ಕುದ್ರೋಳಿ ತೀರ್ಥಾಟನೆ ನಮ್ಮ ನಡೆ ಶ್ರೀ ಗುರುವಿನ ನಡೆ ಕಾರ್ಯಕ್ರಮದಲ್ಲಿ ಘಟಕದ ಹೆಚ್ಚಿನ ಸದಸ್ಯರು ಭಕ್ತಿಪೂರ್ವಕವಾಗಿ ಭಾಗವಹಿಸಿದರು. ದಿನಾಂಕ 28/2/2026 ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲಿ ನಮ್ಮ ಘಟಕದ ವತಿಯಿಂದ ನಡೆದ ಒಂದು ದಿನದ ಸ್ವಯಂ ಸೇವೆಯಲ್ಲಿ 60ಕ್ಕೂ ಹೆಚ್ಚಿನ ಸದಸ್ಯರು ಭಾಗವಹಿಸಿ ಮಡಿಲು ಸೇವೆಯ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಿದರು. ಕ್ಷೇತ್ರಕ್ಕೆ ಘಟಕದ ವತಿಯಿಂದ ಅನ್ನದಾನ ಸೇವೆಗೆ ₹5,000 ದೇಣಿಗೆಯನ್ನು ನೀಡಲಾಯಿತು. ಕೇಂದ್ರ ಸಮಿತಿ ಆಶ್ರಯದಲ್ಲಿ ಮಂಗಳೂರು ಘಟಕದ ಆತಿಥ್ಯದಲ್ಲಿ ದಿನಾಂಕ 1/3/2026 ಎಯ್ಯಾಡಿಯಲ್ಲಿ ನಡೆದ ಕಾರ್ಯಾಗಾರ ವಿಕಾಸ 2026 ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿ ಮಾಹಿತಿಯನ್ನು ಪಡೆದರು. ಯುವ ವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಆಶ್ರಯದಲ್ಲಿ ನಮ್ಮ ಘಟಕದ ಆತಿಥ್ಯದಲ್ಲಿ ದಿನಾಂಕ 14/3/2026 ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಮಂಗಳೂರು ಪುರಭವನದಲ್ಲಿ ಸಖಿ ಸಂವಾದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಬಹುತೇಕ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದರು. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಮಾಜಿ ಅಧ್ಯಕ್ಷರು ಹಾಗೂ ಕೇಂದ್ರ ಸಮಿತಿಯ ಮಹಿಳಾ ಸಂಘಟನಾ ನಿರ್ದೇಶಕರಾದ ಶ್ರೀಮತಿ ಸುಧಾ ಸುರೇಶ್, ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡಿದ ಕೇಂದ್ರ ಸಮಿತಿ ಅಧ್ಯಕ್ಷರು ಅಶೋಕ್ ಕುಮಾರ್ ಪಡ್ಪು,
ಶ್ರೀ ಕ್ಷೇತ್ರ ಕದ್ರಿಯಿಂದ ಊಟದ ವ್ಯವಸ್ಥೆ ಸಿಗುವಲ್ಲಿ ಶ್ರಮಪಟ್ಟ ಕದ್ರಿ ದೇವಸ್ಥಾನದ ಟ್ರಸ್ಟಿ ಶ್ರೀ ರಾಜೇಂದ್ರ ಸಿಲಿಂಬಿ ಸೃಜನಾತ್ಮಕ ಯೋಚನೆ ಜೊತೆಗೆ ಘಟಕಕ್ಕೆ ಉತ್ತಮ ಮಾರ್ಗದರ್ಶನ ನೀಡಿದ ಸಾಮಾಜಿಕ ಜಾಲತಾಣದ ಸಂಪಾದಕರು ರಾಜೇಶ್ ಸುವರ್ಣ ಬಂಟ್ವಾಳ ಇವರನ್ನು ಘಟಕದ ವತಿಯಿಂದ ಅಭಿನಂದಿಸಲಾಯಿತು. ದಿನಾಂಕ 19/3/2026ರಂದು ಮಹಿಳಾ ದಿನಾಚರಣೆ ಅಂಗವಾಗಿ ಘಟಕದ ಮಹಿಳೆಯರಿಗಾಗಿ ವಿವಿಧ ಮನೋರಂಜನಾ ಆಟಗಳನ್ನು ಆಯೋಜಿಸಲಾಯಿತು. ಯುವೈನ್ ರಿಜಿಸ್ಟರ್ ಕೊಲ್ಯ ಘಟಕ ಹಾಗೂ ಕಂಪನಿಯ ಶ್ರೀದೇವಿ ವೆಲ್ನೆಸ್ ಸೆಂಟರ್ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ಇದರ ಸಹಕಾರದೊಂದಿಗೆ ದಿನಾಂಕ 29/3/2026ರಂದು ಉದ್ಘಾಟನೆ ಮೂಲಕ ಉಚಿತ ಫುಡ್ ಪಲ್ಸ್ ಥೆರಪಿ ಶಿಬಿರವು ಚಾಲನೆಗೊಂಡು 15 ದಿನಗಳ ಕಾಲ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಬಹುತೇಕ ಜನರು ಈ ಶಿಬಿರದ ಪ್ರಯೋಜನ ಪಡೆದರು. ಯುವೈನ್ ರಿಜಿಸ್ಟರ್ ಕೇಂದ್ರ ಸಮಿತಿ ಆಶ್ರಯದಲ್ಲಿ ಬಂಟ್ವಾಳ ಘಟಕದ ಆತಿಥ್ಯದಲ್ಲಿ ದಿನಾಂಕ 19/4/2026ರಂದು ನಡೆದ ಡೆನ್ನಾನ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ನಮ್ಮ ಘಟಕ ತಂಡವು ಭಾಗವಹಿಸಿ ತೀರ್ಪುಗಾರರ ಮೆಚ್ಚುಗೆ ಬಹುಮಾನ ಪಡೆಯುವಲ್ಲಿ ಯಶಸ್ವಿಯಾಯಿತು. ಕವನ ಸ್ಪರ್ಧೆಯಲ್ಲಿ ಲತೀಶ್ ಎಂ ಸಂಕೋಳಿಗೆ ಪ್ರಥಮ ಬಹುಮಾನ, ಕಾರ್ಯದರ್ಶಿ ಸೌಮ್ಯ ಯೋಗೀಶ್ ಅವರ ಪುತ್ರನಾದ ಲೇಖನ್ ಕೋಟೆಕರ್ ಅವರಿಗೆ ಉತ್ತಮ ನಟ ಪ್ರಶಸ್ತಿ ಹಾಗೂ ನಂದನ್ ಕುಂಪಲ ಅವರಿಗೆ ರೀಲ್ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಲಭಿಸಿತು. ಜೊತೆಗೆ ಕೊಲ್ಯ ಘಟಕವು ಶಿಸ್ತಿನ ಘಟಕ ಎಂಬ ಹೆಗ್ಗಳಿಕೆ ಪ್ರಶಸ್ತಿಯನ್ನು ಪಡೆಯಿತು. ನಮ್ಮ ಘಟಕದ ವತಿಯಿಂದ ದಿನಾಂಕ 30/4/2026ರಿಂದ ದಿನಾಂಕ 3/5/2026ರವರೆಗೆ 4ನೇ ಬಾರಿಯ ಶಿವಗಿರಿ ಯಾತ್ರೆ ಯಶಸ್ವಿಯಾಗಿ ನಡೆಯಿತು. ದಿನಾಂಕ 14/5/2026ರಂದು ಯುವೈನ್ ರಿಜಿಸ್ಟರ್ ಕೊಲ್ಯ ಘಟಕ ಸಹಯೋಗದಲ್ಲಿ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಯೋಗೀಶ್ ಅವರ ಮನೆಯಲ್ಲಿ ಗುರುಸ್ಮರಣೆ ಹಾಗೂ ಗುರುಪೂಜೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ದಿನಾಂಕ 17/5/2026ರಂದು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ಹಾಗೂ ಯುವೈನ್ ರಿಜಿಸ್ಟರ್ ಕೊಲ್ಯ ಘಟಕದ ವತಿಯಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಕೊಲ್ಯ ಸೋಮೇಶ್ವರ ಪರಿಸರದ ಇಬ್ಬರಿಗೆ ತಲಾ ₹10,000ರಂತೆ ಒಟ್ಟು ₹20,000 ಧನ ಸಹಾಯ ನೀಡಲಾಯಿತು. ದಿನಾಂಕ 27/5/2026ರಂದು ಅಮರ ದೇಶಭಕ್ತ ಅಗ್ರಗಣ್ಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಬ್ರಿಟಿಷರ ವಿರುದ್ಧ ಹೋರಾಡಿ ಹುತಾತ್ಮರಾದ ಉಪ್ಪಿನಂಗಡಿಯ ಕ್ರಾಂತಿವೀರ ಮಂಜವೈದ್ಯರ ಸ್ಮರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಅರ್ಪಿಸಲಾಯಿತು. ಮಾಜಿ ಅಧ್ಯಕ್ಷರು ಲತೀಶ್ ಎಂ ಸಂಕೋಳಿಗೆ ಇವರು ಮಂಜವೈದ್ಯರ ಬಗ್ಗೆ ಮಾಹಿತಿಯನ್ನು ನೀಡಿದರು. ದಿನಾಂಕ 10/6/2026ರಂದು 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಬ್ರಹ್ಮಶ್ರೀನಾರಾಯಣ ಗುರು ಸಭಾಭವನದಲ್ಲಿ ನಡೆಯಿತು. ಯುವೈನ್ ರಿಜಿಸ್ಟರ್ ಕೊಲ್ಯ ಘಟಕ ಹಾಗೂ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಕುಂಪಲ ಇವರ ಸಹಯೋಗದಲ್ಲಿ ನಾರಾಯಣ ಗುರು ತತ್ವಪ್ರಚಾರ ಹಾಗೂ ಅನುಷ್ಠಾನ ನಿರ್ದೇಶಕಿ ಶ್ರೀಮತಿ ಅಶ್ವಿತಾ ಹರೀಶ್ ಕುಂಪಲ ಇವರ ನೇತೃತ್ವದಲ್ಲಿ ದಿನಾಂಕ 9/7/2026ರಂದು ಗುರು ಆರಾಧನೆ ಗುರು ಸಂದೇಶ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ದಿನಾಂಕ 12/7/2026ರಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಜಾನಪದ ಸಮೂಹ ಗಾಯನ ಸ್ಪರ್ಧೆ ಪದಪಂಕ 2026 ಸ್ಪರ್ಧೆಯಲ್ಲಿ ನಮ್ಮ ಮಹಿಳಾ ಘಟಕ ತಂಡವು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡುವಲ್ಲಿ ಯಶಸ್ವಿಯಾಯಿತು. ಘಟಕಕ್ಕೆ ಅವಶ್ಯಕತೆ ಇದ್ದ ಪೋಡಿಯಂನನ್ನು ಘಟಕದ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಯೋಗೀಶ್ ಇವರು ತಮ್ಮ ಪತಿ ಶ್ರೀ ಯೋಗೀಶ್ ಕೋಟೆಕರ್ ಇವರ ಸಹಕಾರದಲ್ಲಿ ಘಟಕಕ್ಕೆ ಉಡುಗೊರೆಯಾಗಿ ನೀಡಿದರು. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ನ ಅಧ್ಯಕ್ಷರು ಶ್ರೀ ಶೇಷಪ್ಪ ಬೈದ್ಯಮನೆ ಇವರು ಪೋಡಿಯಂನನ್ನು ಅನಾವರಣಗೊಳಿಸಿ ಘಟಕಕ್ಕೆ ಹಸ್ತಾಂತರಿಸಿದರು. ವಿದ್ವಾನ್ ದಿವಂಗತ ರಮನಾಥ್ ಕೋಟೆಕರ್ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಯುವೈನ್ ರಿಜಿಸ್ಟರ್ ಕೊಲ್ಯ ಘಟಕದ ಆಶ್ರಯದಲ್ಲಿ ಮಾಜಿ ಅಧ್ಯಕ್ಷರು ಲತೀಶ್ ಎಂ ಸಂಕೋಳಿಗೆ ಇವರ ಸಂಚಾಲಕತ್ವದಲ್ಲಿ ಶ್ರೀಮತಿ ಆಶಾ ರಮನಾಥ್ ಕೋಟೆಕರ್ ಇವರ ಪ್ರಾಯೋಜಕತ್ವದಲ್ಲಿ ನಡೆದ ರಾಜ್ಯ ಮಟ್ಟದ ಆನ್ಲೈನ್ ಕತೆ ಮತ್ತು ಕವನ ಸ್ಪರ್ಧೆಯು ಉತ್ತಮ ರೀತಿಯಲ್ಲಿ ಮೂಡಿಬಂದಿದೆ. ನಿರೀಕ್ಷೆಗೂ ಮೀರಿದ ಸಾಹಿತಿಗಳು ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಿದೆ.
26-27ನೇ ಸಾಲಿನ ಆಂತರಿಕ ಲೆಕ್ಕ ಪರಿಶೋಧಕರಾಗಿ ಶ್ರೀ ಜಗಜೀವನ್ ಕೊಲ್ಯ, ಶ್ರೀ ರುಕ್ಮಯ್ಯ ಪೂಜಾರಿ ಹಾಗೂ ಶ್ರೀಮತಿ ಸರೋಜಿನಿ ಇವರ ಪುತ್ರರಾದ ಇವರು ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ನ ಎಯ್ಯಾಡಿ ಶಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಆದರ್ಶ ಮಿತ್ರ ಮಂಡಳಿ ಕೊಲ್ಯ ಇದರ ಆದರ್ಶ ವಿದ್ಯಾನಿಧಿ ಸಂಚಾಲಕರಾಗಿ, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇದರ ಸಾಂಸ್ಕೃತಿಕ ಸಂಚಾಲಕರಾಗಿ, ಬ್ರಹ್ಮಶ್ರೀ ನಾರಾಯಣಗುರು ಧರ್ಮ ಶಿಕ್ಷಣ ಕೇಂದ್ರ ಕೊಲ್ಯ ಇದರ ಭಜನಾ ಸಂಚಾಲಕರಾಗಿ ಸೇವೆ ಸಲ್ಲಿಸುತ್ತಿರುತ್ತಾರೆ. ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ನಾರಾಯಣಗುರು ತತ್ವ ಪ್ರಚಾರ ನಿರ್ದೇಶಕರಾಗಿ, ಕಲೆ ಮತ್ತು ಸಾಹಿತ್ಯ ನಿರ್ದೇಶಕರಾಗಿ, ಜೊತೆ ಕಾರ್ಯದರ್ಶಿಯಾಗಿ ಹಾಗೂ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಅನುಭವ ಇವರಿಗೆ. ವಿದ್ಯಾನಿಧಿ ನಿರ್ದೇಶಕರು ಶ್ರೀಮತಿ ಸವಿತಾ ಸಂತೋಷ್, ಕೊಲ್ಯ ಕನೀರ್ತೋಟ ನಿವಾಸಿ, ಇವರ ಪತ್ನಿ ನಿವೃತ್ತ ಸೇನಾನಿ ಎ ಸಂತೋಷ್, ಮಕ್ಕಳು ಶ್ರಮ್ಯ ಮತ್ತು ಶ್ರಾವ್ಯ, ಉದ್ಯೋಗ ಏನೋಪಯ ಡೆಂಟಲ್ ಕಾಲೇಜಿನಲ್ಲಿ ಸ್ಟಾಫ್ ನರ್ಸ್, ಓರಲ್ ಮ್ಯಾಕ್ಸಿಲೋ ಫೇಶಿಯಲ್ ಸರ್ಜರಿ ವಿಭಾಗದಲ್ಲಿ 20 ವರ್ಷಗಳಿಂದ ಸೇವೆ, ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರದ ಅಧ್ಯಕ್ಷೆ, ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಯ ಸೋಮೇಶ್ವರ ಇದರ ಸದಸ್ಯೆ. ಮಹಿಳಾ ಸಂಘಟನಾ ಕಾರ್ಯದರ್ಶಿ ಕಸ್ತೂರಿ ವೇಣುಗೋಪಾಲ್, ಇವರು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಇದರ ಟ್ರಸ್ಟ್ನ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ವೇಣುಗೋಪಾಲ್ ಕೊಲ್ಯ ಇವರ ಧರ್ಮಪತ್ನಿ ಆಗಿರುತ್ತಾರೆ. ವಿದ್ಯಾರ್ಹತೆ ಬಿಕಾಂ, ಹೈಯರ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್. ಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿ ಇದರ ಅಧ್ಯಕ್ಷೆ, ಕಾರ್ಯದರ್ಶಿ, ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಪ್ರಸ್ತುತ ಸದಸ್ಯ ಕೂಡ. ಹವ್ಯಾಸ ಹಾಡು, ಭಜನೆ, ಕೇಳುವುದು ಮತ್ತು ಓದುವುದು. ಮಹಿಳಾ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಮತಿ ಸರಿತಾ ವಿಜಯ್, ತಲಪಾಡಿ ನಿವಾಸಿಯಾಗಿರುವ ಶ್ರೀಮತಿ ಸರಿತಾ ವಿಜಯ್ ಪ್ರಸಾದ್ ರವರು BA ಪದವೀಧರರಾಗಿದ್ದು ಆನ್ಲೈನ್ ಸರ್ವಿಸ್ ಸೆಂಟರ್ ಮೂಲಕ ಸ್ವಂತ ಉದ್ಯೋಗ ನಡೆಸುತ್ತಿದ್ದಾರೆ. ಪ್ರವೃತ್ತಿಯಲ್ಲಿ ಅತ್ಯುತ್ತಮ ಕ್ರೀಡಾಪಟು ಆದ ಇವರು ಆಲ್ ಇಂಡಿಯಾ ಲೆವೆಲ್ ಕಬಡ್ಡಿ, ನ್ಯಾಷನಲ್ ಲೆವೆಲ್ ಕಬಡ್ಡಿ ಹಾಗೂ ಯೂನಿವರ್ಸಿಟಿ ಲೆವೆಲ್ ಕಬಡ್ಡಿ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಯೂನಿವರ್ಸಿಟಿ ಲೆವೆಲ್ ಕುಸ್ತಿಪಟು ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದ ಇವರು ನೃತ್ಯ ಹಾಗೂ ಯಕ್ಷಗಾನ ಕ್ಷೇತ್ರದಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡವರು. ಪ್ರಚಾರ ನಿರ್ದೇಶಕರಾಗಿ ಶ್ರೀ ಆನಂದ್ ಪೂಜಾರಿ ಕುಂಪಲ ನಿವಾಸಿಯಾದ ಶ್ರೀ ಜೀವನ್ ಹಾಗೂ ಶ್ರೀಮತಿ ಯೋಗಿತಾ ಇವರ ಸುಪುತ್ರರಾದ ಇವರು ಬಿಕಾಂ ಹಾಗೂ ಡಿಪ್ಲೊಮಾ ಇನ್ ಆನಿಮೇಷನ್ ಪದವೀಧರರಾಗಿರುತ್ತಾರೆ. ಪರ್ಲ್ ಕಂಪ್ಯೂಟರ್ ಫೋಟೋಗ್ರಫಿ ಹಾಗೂ ಡ್ರಾಫ್ಟ್ಸ್ ಡಿಸೈನಿಂಗ್ ಸರ್ವಿಸಸ್ ಇದರ ಮಾಲಕರಾದ ಶ್ರೀ ನಂದನ್ ಪೂಜಾರಿ ಅವರು ಬರ್ತ್ಡೇ, ಮದರಂಗಿ ಹಾಗೂ ಸಭಾ ಕಾರ್ಯಕ್ರಮ ನಿರೂಪಣೆ ಮಾಡುವ ಮೂಲಕ ಹಲವಾರು ಮುಖಗಳಲ್ಲಿ ನಗು ತರುವಲ್ಲಿ ಯಶಸ್ವಿ ಕಂಡಿದ್ದಾರೆ. ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿರುತ್ತಾರೆ. ಸೌತ್ ಕೇಂದ್ರ ಫೋಟೋಗ್ರಫಿ ಅಸೋಸಿಯೇಷನ್ ಉಳ್ಳಾಳ ಇದರ ಸದಸ್ಯರಾಗಿ, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಇದರ ಸದಸ್ಯರಾಗಿರುತ್ತಾರೆ. ಸಂಗೀತ ಕ್ಷೇತ್ರದಲ್ಲಿ ಹವ್ಯಾಸಿ ಗಾಯಕರಾಗಿ ಮಾತ್ರವಲ್ಲ, ಹವ್ಯಾಸಿ ಛಾಯಾಚಿತ್ರಕರಾಗಿರುತ್ತಾರೆ. ವಿದ್ಯಾರ್ಥಿ ಸಂಘಟನೆ ನಿರ್ದೇಶಕಿಯಾಗಿ ಕುಮಾರಿ ಶ್ರಾವ್ಯ ವಿ, ಶ್ರೀ ವಿಶ್ವನಾಥ್ ಹಾಗೂ ಶ್ರೀಮತಿ ತುಳಸಿ ಇವರ ಸುಪುತ್ರಿಯಾದ ಇವರು ಬಿಕಾಂ ಪದವಿ ಶಿಕ್ಷಣವನ್ನು ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಹವ್ಯಾಸಿ ಹಾಡುಗಾರ್ತಿಯಾದ ಇವರು ನೃತ್ಯದಲ್ಲಿ ಉತ್ಸಾಹಿ ಆಗಿದ್ದು ಹಲವಾರು ತಂಡ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿರುತ್ತಾರೆ. ಶ್ರೀ ಶಾರದಾ ಮಹಿಳಾ ಮಂಡಳಿ ಕೊಲ್ಯ ಇದರ ಸಾಂಸ್ಕೃತಿಕ ಸಂಚಾಲಕರಾಗಿ ಸೇವೆ ಸಲ್ಲಿಸುತ್ತಿರುವ ಅನುಭವ ಇವರಿಗೆ. ಉದ್ಯೋಗ ಮತ್ತು ಭವಿಷ್ಯ ನಿರ್ಮಾಣ ನಿರ್ದೇಶಕರಾಗಿ ಅಪೂರ್ವ ಆರ್ ಕೆಂಜರ್, ರವೀಂದ್ರ ಸಂಜೀವಿನಿ ಕೆಂಜರ್ ಇವರ ಮಗಳಾಗಿ, ಸಂಧ್ಯಾ ರುಕ್ಮಯ್ಯ ಇವರ ಮಗ ಶೋನಿತ್ ಅವರನ್ನು ಮದುವೆಯಾಗಿ ಸುಖಿ ಸಂಸಾರ ನಡೆಸುತ್ತಿದ್ದಾರೆ. ಕೊಲ್ಯ ಪರಿಸರದ ನಿವಾಸಿ ಆಗಿರುತ್ತಾರೆ. ವಿದ್ಯಾಭ್ಯಾಸ PhD, ಅಸಿಸ್ಟೆಂಟ್ ಪ್ರೊಫೆಸರ್, ನಿಟ್ಟೆ ಯೂನಿವರ್ಸಿಟಿ. ಇವರ ಹವ್ಯಾಸ ಗಾರ್ಡನಿಂಗ್, ರೀಡಿಂಗ್ ಬುಕ್ಸ್, ಪೇಂಟಿಂಗ್ ಆ್ಯಂಡ್ ಸ್ಲೀಪಿಂಗ್.
ಸಾಂಸ್ಕೃತಿಕ ನಿರ್ದೇಶಕರಾಗಿ ಗಣೇಶ್ ಕಿನ್ಯ ಮಿನಾದಿ ನಿವಾಸಿಯಾದ ಶ್ರೀಮತಿ ನಳಿನಾಕ್ಷಿ ಹಾಗೂ ಶ್ರೀ ವಿಶ್ವನಾಥರವರ ಮಗನಾಗಿರುವ ಗಣೇಶ್ ಕಿನ್ಯರವರು ಅಂಚೆ ಕಚೇರಿಯಲ್ಲಿ ತಾತ್ಕಾಲಿಕವಾಗಿ ಕೆಲಸ ನಿರ್ವಹಿಸಿರುತ್ತಾರೆ ಹಾಗೂ ತನ್ನ ಬಿಡುವಿನ ಸಮಯದಲ್ಲಿ ಮೊಬೈಲ್ ಟೆಕ್ನಿಷಿಯನ್ ಆಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಯಕ್ಷಗಾನ, ನಾಟಕ, ಸಂಗೀತದಲ್ಲಿ ಹಾರ್ಮೋನಿಯಂ ವಾದಕರಾಗಿಯೂ ಸಿನಿಮಾ ರಂಗದಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡಿರುತ್ತಾರೆ. ಇತ್ತೀಚೆಗೆ ಬಿಡುಗಡೆಯಾದ ತುಳು ದೇವದಾಸ್ ಸಿನಿಮಾದಲ್ಲಿ ನಟಿಸಿರುತ್ತಾರೆ. ಕಲೆ ಮತ್ತು ಸಾಹಿತ್ಯ ನಿರ್ದೇಶಕರಾಗಿ ವಿಜೇತಾ ಕೊಲ್ಯ ನಿವಾಸಿಯಾದ ಶ್ರೀಮತಿ ನಳಿನಿ ಮತ್ತು ವೀರಪ್ಪ ಪೂಜಾರಿ ಅವರ ಸುಪುತ್ರಿಯಾಗಿ ಜನಿಸಿದ ವಿಜೇತರವರು ಮಾಸ್ಟರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಪದವೀಧರೆಯಾಗಿದ್ದು ಪ್ರಸ್ತುತ ಕಾರ್ಮೆಲ್ CBSE ಶಾಲೆಯಲ್ಲಿ ಲೈಬ್ರರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಿಶೋರ್ ರವರನ್ನು ವಿವಾಹ ಆಗಿ 2 ಮಕ್ಕಳೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದಾರೆ. ಪುಸ್ತಕಗಳನ್ನು ಓದುವುದು ಇವರ ಹವ್ಯಾಸವಾಗಿರುತ್ತದೆ. ಸಮಾಜ ಸೇವಾ ನಿರ್ದೇಶಕರಾಗಿ ತೇಜಾಕ್ಷಿ ಹರೀಶ್, ಶ್ರೀಮತಿ ಸುಶೀಲಾ ಹಾಗೂ ಶ್ರೀ ಅರಿಯಪ್ಪ ಪೂಜಾರಿ ಅವರ ಸುಪುತ್ರಿ ತೇಜಾಕ್ಷಿ ಹರೀಶ್ ಅವರು ಮಂಗಳೂರು ಸಂತ ಅಲೋಷಿಯಸ್ ಕಾಲೇಜಿನ ಕೆಫೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಮಾಡೂರು ನಿವಾಸಿಯಾದ ಹರೀಶ್ ಅವರನ್ನು ವಿವಾಹ ಆಗಿ 2 ಮಕ್ಕಳಾದ ಪ್ರಣವಿ ಹಾಗೂ ಶಮ್ಮನ್ ಅವರೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದಾರೆ. ಆರೋಗ್ಯ ನಿರ್ದೇಶಕರಾಗಿ ಸುಜಾತಾ ತಾರನಾಥ್, ತೊಕ್ಕೊಟ್ಟು ಗೋಪಾಲ್ ಕಮಲಾಕ್ಷಿ ಇವರ ಮಗಳು, ಪತಿ ತಾರನಾಥ್, 2 ಮಕ್ಕಳೊಂದಿಗೆ ಸುಖಿ ಸಂಸಾರ ಇವರದು. ಉದ್ಯೋಗ ಬ್ಯೂಟಿಷಿಯನ್, ಇವರ ಹವ್ಯಾಸ ಡ್ಯಾನ್ಸ್. ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಬಿರ್ವೇರ್ ಕುಡ್ಲ ಇದರ ಸದಸ್ಯ ಆಗಿರುತ್ತಾರೆ ಹಾಗೂ ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡ್ ಇದರ ಸದಸ್ಯೂ ಆಗಿರುತ್ತಾರೆ. ಕ್ರೀಡಾ ನಿರ್ದೇಶಕರಾಗಿ ಶ್ರೀ ಶಿರಾಲ್ ಕೊಲ್ಯ, ಶ್ರೀ ಶೇಖರ್ ಹಾಗೂ ಶ್ರೀಮತಿ ಲತಾ ಇವರ ಸುಪುತ್ರನಾದ ಇವರು BCom ಪದವೀಧರರಾಗಿದ್ದು ವೃತ್ತಿಯಲ್ಲಿ ಹಾರ್ಡ್ ರೂಮ್ ಫಿಟ್ನೆಸ್ ಎಂಬ ಜಿಮ್ ಸೆಂಟರ್ನನ್ನು ನಡೆಸುತ್ತಿದ್ದಾರೆ. ಇವರು ರೋಟರಿ ಸಮುದಾಯದಳ ಕೊಲ್ಯ ಇದರ ಸದಸ್ಯರಾಗಿ, ವೀರಕೇಸರಿ ಬೀರಿ ಇದರ ಸದಸ್ಯರಾಗಿ, ಗೆಳೆಯರ ಬಳಗ ಮಲಯಾಳ ಕೋಡಿ ಇದರ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದಲ್ಲಿ ವಿದ್ಯಾರ್ಥಿ ಸಂಘಟನೆ ನಿರ್ದೇಶಕರಾಗಿ, ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ದೈವ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು ಇವರ ಆಸಕ್ತಿ. ವ್ಯಕ್ತಿತ್ವ ವಿಕಸನ ನಿರ್ದೇಶಕರಾಗಿ ಶ್ರೀಮತಿ ಸವಿತಾ ಬಂಗೇರ, ಬೆಳತಂಗಡಿ ತಾಲೂಕು ಮೆಲಂತಬೆಟ್ಟು ಗ್ರಾಮದ ಅಡ್ಕದ ಬೈಲು ಶ್ರೀಮತಿ ದೇವಕಿ ಮತ್ತು ಶ್ರೀ ಪುರುಷೋತ್ತಮ ಪೂಜಾರಿ ಅವರ ಹಿರಿಯ ಮಗಳಾಗಿ 27/8/2019 ಜನನ. ಪ್ರಾಥಮಿಕ ಪ್ರೌಢ PUC BCom ಪದವಿಯನ್ನು 2001 ಬೆಳ್ತಂಗಡಿ ವಿದ್ಯಾಸಂಸ್ಥೆಯಲ್ಲಿ ಮುಗಿಸಿ ತದನಂತರ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾಸ್ಟರ್ಸ್ ಆಫ್ ಲೈಬ್ರರಿ 2023 ಹಾಗೂ ಮಾಸ್ಟರ್ ಆಫ್ ಕಾಮರ್ಸ್ BCom 2017 ಪಡೆದಿರುತ್ತಾರೆ. ಕಳೆದ 22 ವರ್ಷಗಳಿಂದ ಕೆ ಪಾಂಡ್ಯರಾಜ್ ಬಳ್ಳಾಳ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನಲ್ಲಿ ಮುಖ್ಯ ಗ್ರಂಥಾಲಿಕೆಯಾಗಿ ಸೇವೆ ಸಲ್ಲಿಸಿರುತ್ತಾರೆ. AJ ಹಾಸ್ಪಿಟಲ್ನಲ್ಲಿ ಉದ್ಯೋಗಿಯಾಗಿರುವ ಕಲ್ಲಡ್ಕದ ಅಂಸೂರಿನ ಚಿದಾನಂದ್ ಅವರನ್ನು 2008 ವಿವಾಹವಾಗಿ ಇವರಿಗೆ ಅರ್ಷಲ್ ಎಂಬ ಹೆಸರಿನ ಸುಪುತ್ರನಿದ್ದಾನೆ. ಪ್ರಸ್ತುತ ಕುಂಪಲ ನಿಸರ್ಗ ಲೇಔಟ್ ನಿವಾಸಿಯಾಗಿರುತ್ತಾರೆ. ನಾರಾಯಣಗುರು ತತ್ವ ಪ್ರಚಾರ ಅನುಷ್ಠಾನ ನಿರ್ದೇಶಕರು ಶಶಿಕಾಂತ್ ಪರಿಯತ್ತೂರು, ಉದ್ಯಮಿ ಈಶ್ವರಿ ಇಂಜಿನಿಯರಿಂಗ್ ಸಂಸ್ಥೆಯ ಮಾಲಕರು, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟ್ರ್ ಇದರ ಮಾಜಿ ಉಪಾಧ್ಯಕ್ಷರು, ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಇದರ ಅಧ್ಯಕ್ಷರು, ಪ್ರಸ್ತುತ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರ ಕೊಲ್ಯ ಇದರ ಭಜನಾ ಸಂಚಾಲಕರು, BNI ಗ್ರೂಪ್ನ ಸದಸ್ಯರು, ಪತ್ನಿ ಗೀತಾ ಮತ್ತು ಮಕ್ಕಳು ಯಶಿಕಾ ಹಾಗೂ ಉನ್ನತಿ ಇವರೊಂದಿಗೆ ಸುಖಿ ಸಂಸಾರ ನಡೆಸುತ್ತಿದ್ದಾರೆ. ಕೋಶಾಧಿಕಾರಿಯಾಗಿ ಶ್ರೀಮತಿ ಅನಿತಾ ಸುಂದರ್ ಸುವರ್ಣ, ಪತಿ ಸುಂದರ್ ಸುವರ್ಣ, ಮಕ್ಕಳು ಅನನ್ಯ ಮತ್ತು ಅಮಿತ್ ಇವರೊಂದಿಗೆ ಸುಖಿ ಜೀವನ.
ಕೊಲ್ಯ ರಮಾನಂದ ನಗರದ ನಿವಾಸಿಯಾಗಿ ಬಿಕಾಂ ಪದವೀಧರರಾಗಿ ಫೈನಾನ್ಷಿಯಲ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ಅಡ್ವೈಸರ್, ಮ್ಯೂಚುವಲ್ ಫಂಡ್ ಮತ್ತು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸುಮಾರು 20 ವರ್ಷಗಳ ಕಾಲ ಅಕೌಂಟೆಂಟ್ ಆಗಿ ಮೈತ್ರಿ ಟ್ರಸ್ಟ್ ದೇರ್ಲಕಟ್ಟೆ ಮತ್ತು ಪ್ರಜ್ಞಾ ಸಲಹೆ ಕೇಂದ್ರ ಕಂಕನಡಿಯಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಜೊತೆ ಕಾರ್ಯದರ್ಶಿಯಾಗಿ ಭಾಸ್ಕರ್ ಮಡ್ಯರ್, ಹೂವಪ್ಪ ಪೂಜಾರಿ ಮತ್ತು ಜಾನಕಿ ಪೂಜಾರಿ ಅವರ ಪುತ್ರನಾಗಿ ಮೆಲ್ಕಾರಿನ ರೆಂಗೋವಿನಲ್ಲಿ ಜನಿಸಿ ಈಗ ಮಾಡೂರು ಮೆಲ್ಕಾರ್ನ ನಿವಾಸಿಯಾಗಿರುತ್ತಾರೆ. ದೇರ್ಲಕಟ್ಟೆಯ ಪ್ರಸಿದ್ಧ ಏನೋಪಾಯ ಸಂಸ್ಥೆಯ ಉದ್ಯೋಗದಲ್ಲಿದ್ದು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು ಇದರ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಶಾಸ್ತಾರ ಬಳಗ ರಿಜಿಸ್ಟರ್ ಮಾಡೂರು ಇದರ ಕ್ರೀಡಾ ನಿರ್ದೇಶಕರಾಗಿದ್ದಾರೆ. ಪಂಜುರ್ಲಿ ಮಲೆರಾಯ ದೇವಸ್ಥಾನ ರೆಂಗೋಲೋ ಮೆಲ್ಕರ್ ಇದರ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು. ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಇದರ ಕ್ರೀಡಾ ಕಾರ್ಯದರ್ಶಿ. ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಸಮಾಜ ಸೇವಾ ನಿರ್ದೇಶಕರಾಗಿ ಹೀಗೆ ಹಲವಾರು ಸಂಸ್ಥೆಯ ಅನುಭವ ಇವರಿಗೆ. ಕಾರ್ಯದರ್ಶಿಯಾಗಿ ಮುಖೇಶ್ ಕಿನ್ಯ, ಕೃಷ್ಣಪ್ಪ ಹಾಗೂ ಸುಹಾಸಿನಿ ಇವರ ದ್ವಿತೀಯ ಪುತ್ರ. ಕಿನ್ಯ ನಿವಾಸಿಯಾದ ಇವರು ಯಕ್ಷಗಾನ ಭಾಗವತೆ ಏಳವಿಂದಲೇ ಗುರುಗಳಾದ ಶ್ರೀ ಸೂರ್ಯನಾರಾಯಣ ಬಾಯರ್ ಇವರಿಂದ ಯಕ್ಷಗಾನ ಮೊದಲ ಹೆಜ್ಜೆಗಾರಿಕೆ ಕಲಿತು, ನಂತರ ಗುರುಗಳಾದ ಶ್ರೀ ರವಿ ಅಲೆಯೂರ್ ಅವರಿಂದ ಯಕ್ಷ ನಾಟ್ಯ ಕಲಿತು, ಪ್ರಸ್ತುತ ಗುರುಗಳಾದ ಶ್ರೀ ಅಶ್ವಥ ಮಂಜನಾಡಿ ಇವರಲ್ಲಿ ನಾಟ್ಯಾಭ್ಯಾಸ ಕಲಿತು ಸುಮಾರು 500ಕ್ಕೂ ಹೆಚ್ಚು ರಂಗ ಪ್ರವೇಶ, ಗಾಯನ, ಭಜನೆ, ಚಿತ್ರಗೀತೆ ಹಾಗೂ ಭಾವಗೀತೆ ಅನೇಕ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದಿದ್ದಾರೆ. ಕುಣಿತ ಭಜನಾ ತಂಡದ ಸದಸ್ಯರಾಗಿ ಅನೇಕ ಭಜನಾ ಮಂದಿರ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿ ಸರ್ವರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಯಕ್ಷಗಾನ ಭಾಗವತಿಗೆ ಹಾಡು, ನೃತ್ಯ, ನಿರೂಪಣೆ, ಭಜನೆ ಹೀಗೆ ಸಾಂಸ್ಕೃತಿಕ ಲೋಕದ ವಿವಿಧ ಕಲಾ ಪ್ರಕಾರದಲ್ಲಿ ಮುಖೇಶ್ ಕಿನ್ಯ ವಿಶೇಷ ಸಾಧನೆ ಮಾಡಿದ್ದಾರೆ. ಅಯ್ಯಪ್ಪ ಭಜನಾ ಮಂದಿರ ದೇರ್ಲಕಟ್ಟೆ, ಕೇಶವ ಶಿಶು ಮಂದಿರ ಕಿನ್ಯ, ದುರ್ಗಾ ಪರಮೇಶ್ವರಿ ಯಕ್ಷಗಾನ ಕಲಾಕೇಂದ್ರ ಕಿನ್ಯ ಇಲ್ಲಿಯ ಸುಮಾರು 150ಕ್ಕಿಂತಲೂ ಹೆಚ್ಚಿನ ಆಸಕ್ತ ವಿದ್ಯಾರ್ಥಿಗಳಿಗೆ ಗುರುಗಳ ಜೊತೆಗೆ ಯಕ್ಷಗಾನ ನೃತ್ಯ ಹಾಡುಗಾರಿಕೆಯನ್ನು ಉಚಿತವಾಗಿ ಕಲಿಸಿ ಕಲಾಮಾತೆಯ ಸೇವೆ ಮಾಡುತ್ತಿದ್ದಾರೆ. ಯಕ್ಷಗಾನ ರಂಗದ ಇವರ ವಿಶೇಷ ಸಾಧನೆಗಾಗಿ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಇವರಿಗೆ ತಿಂಗಳ ಕಲಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಅಲ್ಲದೆ ಬಂಟವಾಳ, ಸಿದ್ದಕಟ್ಟೆ, ಕಾಸರಗೋಡು ಹೀಗೆ ಅನೇಕ ಕಡೆ ಸಂಘ ಸಂಸ್ಥೆಗಳ ಇವರ ಸಾಧನೆಗಾಗಿ ಹಲವಾರು ವಿಶೇಷವಾಗಿ ಅಭಿನಂದಿಸಿದ್ದಾರೆ. ಮುಖೇಶ್ ಕಿನ್ಯ ಕಳೆದ 8 ವರ್ಷಗಳಲ್ಲಿ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಸದಸ್ಯರಾಗಿ, ಕಲೆ ಮತ್ತು ಸಾಹಿತ್ಯ ನಿರ್ದೇಶಕರಾಗಿ, ವ್ಯಕ್ತಿತ್ವ ವಿಕಸನ ನಿರ್ದೇಶಕರಾಗಿ, ಜೊತೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ ಅನುಭವ ಇವರಿಗೆ. ಎರಡ್ 2026-27ನೇ ಸಾಲಿನ ದ್ವಿತೀಯ ಉಪಾಧ್ಯಕ್ಷರಾಗಿ ಲತೀಶ್ ಪಾಪುದಾಡಿ, ಉಳ್ಳಾಳ ತಾಲೂಕಿನ ಕೋಟೆಕಾರ್ ಗ್ರಾಮದ ಮಾಡೂರು ಪಾಪುದಡಿ ಕೆ ರಾಮ ಪೂಜಾರಿ ಮತ್ತು ಶ್ರೀಮತಿ ಜಯಂತಿ ಅವರ ಸುಪುತ್ರನಾದ ಲತೀಶ್ ಪಾಪುದಡಿ ಅವರು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಕೋಟೆಕಾರ್ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಶಿಕ್ಷಣವನ್ನು ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ, ವೃತ್ತಿಪರ ಶಿಕ್ಷಣವನ್ನು ಸರ್ಕಾರಿ ITI ಕದ್ರಿ ಹಿಲ್ಸ್ ಮಂಗಳೂರಿನಲ್ಲಿ ಪೂರೈಸಿ ಪ್ರಸ್ತುತ AC ಮೆಕ್ಯಾನಿಕ್ ಆಗಿ ಸ್ವಂತ ಉದ್ಯೋಗ ನಡೆಸುತ್ತಿದ್ದಾರೆ. ಮತ್ತು ಕೃಷಿಯಲ್ಲಿ ಆಸಕ್ತಿ ಹೊಂದಿರುವ ಇವರು ಸಾವಯವ ಕೃಷಿ, ಹೈನುಗಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದಲ್ಲಿ ಜೊತೆ ಕಾರ್ಯದರ್ಶಿಯಾಗಿ ಪ್ರಥಮ ಉಪಾಧ್ಯಕ್ಷರಾಗಿ, ಕೋಶಾಧಿಕಾರಿಯಾಗಿ, ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿಯಲ್ಲಿ ನಾಮನಿರ್ದೇಶಕ ಸದಸ್ಯರಾಗಿ, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ಇದರ ಜೊತೆ ಕಾರ್ಯದರ್ಶಿಯಾಗಿ, ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಇದರ ಸದಸ್ಯರಾಗಿ, ನಾಗ ಸಾನ್ನಿಧ್ಯ ದಾಸಯರ ಇತ್ತಲು ಮಾಡೂರು ಇದರ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕವು 2023-24ನೇ ಸಾಲಿನಲ್ಲಿ ಆಯೋಜಿಸಿದ್ದ ತುಳುವೆರೆ ಚೀಯನ ಸ್ಪರ್ಧೆಯಲ್ಲಿ ಬಂಗಾರದ ನಾಣ್ಯವನ್ನು ಪಡೆದಿರುತ್ತಾರೆ. ಪ್ರಥಮ ಉಪಾಧ್ಯಕ್ಷರಾಗಿ ಶ್ರೀ ಜೀವನ್ ಬೆರಿಕೆ ಕಿನ್ಯ, ಪರಮೇಶ್ವರ ಪೂಜಾರಿ KP ಗಿರಿಜಾ ಇವರ ಮಗನಾಗಿ, ಪತ್ನಿ ಸಾರಿಕಾ ಮೆಸ್ಕಂ, ಮಕ್ಕಳು ಜೀವೇಶ್ ಕೆ ಅಂಚನ್ ಅಮೀಶ್ ಇವರೊಂದಿಗೆ ಸುಖಿ ಸಂಸಾರ ನಡೆಸುತ್ತಿದ್ದಾರೆ. ವಿದ್ಯಾಭ್ಯಾಸ PUC ITI ಮಾಂಡವಿ ಮೋಟಾರ್ಸ್ ಕಂಪನಿಯಲ್ಲಿ ಸೀನಿಯರ್ ಸರ್ವಿಸ್ ಅಡ್ವೈಸರ್. ಶ್ರೀ ಬ್ರಹ್ಮ ಮುಗೇರ ದೇವಸ್ಥಾನ ಕಿನ್ಯ ಮಿನಾದಿ ಇದರಲ್ಲಿ ಗೌರವಾಧ್ಯಕ್ಷ. ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಇದರ ಸದಸ್ಯೆ. ಯುವವಾಹಿನಿಯಲ್ಲಿ ಉದ್ಯೋಗ ಮತ್ತು ಭವಿಷ್ಯ ನಿರ್ಮಾಣ ಹಾಗೂ ಸಂಘಟನಾ ಕಾರ್ಯದರ್ಶಿ ಹಾಗೂ ವ್ಯಕ್ತಿತ್ವ ವಿಕಸನ ಇದರಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಇವರಿಗೆ.
2026-27ನೇ ಸಾಲಿನ ಅಧ್ಯಕ್ಷರು. ಮಂಗಳೂರು ಆಕಾಶವಾಣಿ ಹಾಗೂ ಮಣಿಪಾಲ ಸಮುದಾಯ ಬಾನುಲಿಯಲ್ಲಿ ಮಾಹಿತಿ ಹಾಗೂ ನಾಟಕದ ಪ್ರಸಾರದಲ್ಲಿ ಭಾಗವಹಿಸಿರುವ ಇವರು ಚಿತ್ರಗೀತೆ, ಜಾನಪದ ಹಾಗೂ ಭಾವಗೀತೆಗಳ ಗಾಯನದಲ್ಲಿ ವಿಪರೀತ ಆಸಕ್ತಿಯನ್ನು ಹೊಂದಿರುತ್ತಾರೆ. ಕಲಾಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಸಾಧನೆಗೈದಿರುವ ಇವರ ಬುದ್ಧಿಮತ್ತೆಯ ಅತ್ಯುತ್ತಮ. ಹಲವಾರು ಸಾರ್ವಜನಿಕ ರಸಪ್ರಶ್ನೆಗಳಲ್ಲಿ ವ್ಯಕ್ತಿತ್ವ ಹಾಗೂ ತಂಡವಾಗಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಪಡೆದಿರುತ್ತಾರೆ. ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವ ತಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಸಂಚಿಕೆಯಲ್ಲಿ ಅತಿ ಹೆಚ್ಚು ಪುಸ್ತಕ ಬಹುಮಾನ ಗಳಿಸಿದ್ದಾರೆ. ಕಳೆದ 6 ವರ್ಷಗಳಿಂದ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಸದಸ್ಯರಾಗಿದ್ದು, ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕವು ನೀಡಿದ ಪ್ರತಿಯೊಂದು ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಮುನ್ನಡೆಸಿ ವ್ಯಕ್ತಿತ್ವ ವಿಕಸನದ ನಿರ್ದೇಶಕರಾಗಿ, ಉದ್ಯೋಗ ಮತ್ತು ಭವಿಷ್ಯ ನಿರ್ಮಾಣ ನಿರ್ದೇಶಕರಾಗಿ, ಪ್ರಚಾರ ನಿರ್ದೇಶಕರಾಗಿ, ಕಾರ್ಯದರ್ಶಿಯಾಗಿ ತನ್ನ ಸೇವೆಗೆ ಪರಿಪೂರ್ಣ ನ್ಯಾಯ ಒದಗಿಸಿರುತ್ತಾರೆ. ಪ್ರಸ್ತುತ ಪ್ರಥಮ ಉಪಾಧ್ಯಕ್ಷರಾಗಿ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕಕ್ಕೆ ಸರ್ವ ರೀತಿಯಲ್ಲೂ ಬೆನ್ನೆಲುಬಾಗಿ ನಿಂತು ಘಟಕದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿಯಲ್ಲೂ ಕೇಂದ್ರ ಸಮಿತಿಯ ವಿಶ್ವಕುಮಾರ್ ದತ್ತಿನಿಧಿ ಪ್ರಶಸ್ತಿ ಕಾರ್ಯಕ್ರಮ ಕಾರ್ಯದರ್ಶಿಯಾಗಿ ವಿಶ್ವಕುಮಾರ್ ಕುರಿತಾಗಿ ಅಂತರ್ಘಟಕ ರಸಪ್ರಶ್ನೆ ನಡೆಸಿ ಸೇವೆ ಸಲ್ಲಿಸಿ ಸರ್ವರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. 2018ರಲ್ಲಿ ಕೂಳೂರಿನಲ್ಲಿ ನಡೆದ ಯುವವಾಹಿನಿ ಅಂತರ್ಘಟಕ ಸಾಂಸ್ಕೃತಿಕ ಸ್ಪರ್ಧೆ ಯೂತ್ ಫೆಸ್ಟ್ನಲ್ಲಿ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ತಂಡಕ್ಕೆ ನಿರ್ದೇಶನ ನೀಡಿರುತ್ತಾರೆ. ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಆಶ್ರಯದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರತಿಷ್ಠಿತ ಡೆನ್ನನ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸುವ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಸದಸ್ಯರಿಗೆ ನೃತ್ಯ ತರಬೇತಿಯನ್ನು ನಿಸ್ವಾರ್ಥ ಮನೋಭಾವದಿಂದ ನೀಡುತ್ತಾ ಬಂದಿರುತ್ತಾರೆ. ಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿ ಕೊಲ್ಯ, ಶ್ರೀ ರಮಾನಂದ ಮಾತೃ ಮಂಡಳಿ ಕೊಲ್ಯ, ಶ್ರೀ ರಾಮ ಮಹಿಳಾ ಮಂಡಳಿ ಕೊಲ್ಯ, ಶಾರದಾ ಮಹಿಳಾ ಮಂಡಳಿ ಕೊಲ್ಯ ಹಾಗೂ ಯುವವಾಹಿನಿ ಸದಸ್ಯರಿಗೆ ನೃತ್ಯ ತರಬೇತಿಯನ್ನು ನೀಡುತ್ತಿದ್ದು, ಜರ್ಮನಿ, ಫ್ರಾನ್ಸ್, ಇಟಲಿ, ಐರ್ಲೆಂಡ್, UK ಮತ್ತು ಸ್ಪೇನ್ ದೇಶದ ವಿದೇಶಿ ವಿದ್ಯಾರ್ಥಿಗಳಿಗೆ ಬಾಲಿವುಡ್ ಶೈಲಿನ ನೃತ್ಯ ತರಬೇತಿಯನ್ನು ನೀಡಿ ತನ್ನೊಳಗಿನ ಸೂಕ್ತ ಪ್ರತಿಭೆಯನ್ನು ಗುಪ್ತವಾಗಿಡದೆ ಸಪ್ತನಾಗರದಾಚೆ ಪಸರಿಸಿದ ಪ್ರತಿಭಾವಂತ ನಾಟ್ಯ ಪ್ರವೀಣರು ಇವರು. ನೃತ್ಯ, ಯಕ್ಷಗಾನ ರೂಪಕಗಳಾದ ಜೊತೆಗೆ ನಿರೂಪಣೆಯಲ್ಲಿ ತನ್ನ ಸಾಮರ್ಥ್ಯವನ್ನು ಇವರು ಸುಮಾರು 75ಕ್ಕೂ ಹೆಚ್ಚು ಸಭೆ ಸಮಾರಂಭಗಳಲ್ಲಿ ಮದುವೆ, ಮದರಂಗಿ, ಸಂಘ ಸಂಸ್ಥೆಗಳ ವಾರ್ಷಿಕೋತ್ಸವ, ತರಬೇತಿ ಕಾರ್ಯಕ್ರಮ ಹಾಗೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ತಮ್ಮ ನಿರೂಪಣಾ ಶೈಲಿಯಲ್ಲಿ ಸರ್ವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನೃತ್ಯ, ನಿರ್ದೇಶನ, ನಿರೂಪಣೆ, ಸಂಗೀತ, ನಾಟಕ ಕಲೆ, ಯಕ್ಷಗಾನ ಹೀಗೆ ಸಾಂಸ್ಕೃತಿಕ ರಂಗದ ವಿವಿಧ ಕ್ಷೇತ್ರಗಳಲ್ಲೂ ಮಿಂಚುತ್ತಿರುವ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ತನ್ನ 8ನೇ ವಯಸ್ಸಿನಲ್ಲಿ ಗುರುಗಳಾದ ನಾಟ್ಯ ಕಲಾ ತಿಲಕ ಶ್ರೀ ಮೋಹನ್ ಉಳ್ಳಾಳ್ ಅವರಿಂದ ಭರತನಾಟ್ಯವನ್ನು ಕಲಿತು ನಾಟ್ಯ ಕಲಾಕ್ಷೇತ್ರಕ್ಕೆ ಹೆಜ್ಜೆಯನ್ನಿಟ್ಟು ತದನಂತರ ವಿವಿಧ ಪ್ರಕಾರಗಳ ನಾಟ್ಯಗಳನ್ನು ಕರಗತ ಮಾಡಿಕೊಂಡು ಸಂಗಮ್ ಡ್ಯಾನ್ಸ್ ಗ್ರೂಪ್ ಕಾಸಿಂಬೆಟ್ಟು ಎನ್ನುವ ನೃತ್ಯ ತಂಡವನ್ನು ರಚಿಸಿ ಸುಮಾರು 250 ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿಯನ್ನು ನೀಡುತ್ತಾ ಬಂದಿದ್ದಾರೆ. ಈ ಸಂಸ್ಥೆ 25 ವರ್ಷಗಳನ್ನು ಪೂರೈಸಿರುವುದು ಇವರ ಸಾಧನೆಯ ಪರಿಶ್ರಮಕ್ಕೆ ಹೆಮ್ಮೆಯ. ಆನಂದಾಶ್ರಮ ಪ್ರೌಢಶಾಲೆ ಗಣಪತಿ ಪದವಿ ಪೂರ್ವ ಕಾಲೇಜಿನಲ್ಲಿ PUC, ವಿಶ್ವವಿದ್ಯಾನಿಲಯ ಕಾಲೇಜ್ ಹಂಪನಕಟ್ಟೆಯಲ್ಲಿ BA, ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶ್ನಿ ನಿಲಯ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಉದ್ಯೋಗ ಟ್ರಸ್ಟ್ ಯಲ್ಲಾಪುರ, CODP ಮಂಗಳೂರು, EFSLI ಇಂಡಿಯನ್ ಕುಂದಾಪುರ, ಪ್ರಸ್ತುತ ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ ಇಲ್ಲಿ ಪ್ರೋಗ್ರಾಂ ಮ್ಯಾನೇಜರ್ ಆಗಿ ಕಳೆದ 8 ವರ್ಷಗಳಿಂದ ವೃತ್ತಿ ಸಲ್ಲಿಸುತ್ತಿದ್ದಾರೆ. ದಿವಂಗತ ಆನಂದ್ ಅಂಚನ್, ಶ್ರೀಮತಿ ದೇವಕಿ ಅವರ ಪುತ್ರರಾಗಿರುವ ಕೊಲ್ಯ ಕಾಸಿಂಬೆಟ್ಟಿನ ಪರಿಸರದ ಇವರೇ ನಮ್ಮ 2026-27 ಸಾಲಿನ ಅಧ್ಯಕ್ಷರಾದ ಜೀವನ್ ಕಾಸಿಂಬೆಟ್ಟು.
ಯೂನಿವರ್ಸಿಟಿಯಲ್ಲಿ 2000 ಇಸವಿಯಲ್ಲಿ ಕರ್ನಾಟಕ ಮಾಜಿ ಮುಖ್ಯಮಂತ್ರಿ ಶ್ರೀ ವೀರಪ್ಪ ಮೊಯ್ಲಿ ಅವರ ಕೈಯಲ್ಲಿ ಪ್ರಾಯೋಜಿತ ಅರ್ಥಶಾಸ್ತ್ರದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಪಡೆದಿದ್ದಕ್ಕೆ ಚಿನ್ನದ ಪದಕವನ್ನು ಪಡೆದ ಹೆಮ್ಮೆ ಅವರಿಗೆ. ಜೀವನ್ ಅವರ ಬಯೋಡಾಟಾ ಇದರಲ್ಲಿ ತುಂಬ ಇತ್ತು, ಬಟ್ ಅದನ್ನೆಲ್ಲ ಇಲ್ಲಿ ನನಗೆ ಪ್ರಸ್ತಾವನೆ ಮಾಡಲಿಕ್ಕೆ ಆಗಲಿಲ್ಲ, ಕ್ಷಮೆ ಇರಲಿ. ಅವರ ಸಾಧನೆ ನಿಜವಾಗಿ ಮೆಚ್ಚುವಂಥದ್ದು. ನಮ್ಮ ನನದ ತಂಡಕ್ಕೆ 2026-27 ಸಾಲಿರ್ಗ ತಂಡ ಇತ್ತೆ ನಿತಿನ್ ಕರ್ಕೇರ್ನ ಆರ್ನ ಅಧ್ಯಕ್ಷಡ್ ಅತ್ಯುನ್ನತ ಸಮಾಜಮುಖಿ ಕಾರ್ಯಕ್ರಮ ಮಂತೊಂದು ಬೈದಂಡು ಅವೇ ಲೆಕ್ಕ ಜೀವನ್ ಇರ್ನ ತಂಡಲ ಅತ್ಯುನ್ನತ ಎಡ್ಡೆ ಕಾರ್ಯಕ್ರಮ ಮನ್ಪಡು ಪಂಡದು ಕೇಂದ್ರ ಸಮಿತಿಡ್ ಯುವ ವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕಕ್ಕೆ ಎಡ್ಡೆ ಪುಗಾರ್ತೆ ಉಂಡು. ಅಂಚನೆ ಆ ಪುಗಾರ್ತೆನ ನನಲಾತ್ ದುಂಬು ಕನಲೆ ಪನೊಂದು ನಿಕ್ಲ ಈ ತಂಡಗೆ ಶುಭ ಹಾರೈಕೆ ಮಂತೊಂದುಲ್ಲೆ. ಎಂಕ್ ಅವಕಾಶ ಮಂತ್ ಕೊರ್ನೆಕ್ ಸೊಲ್ಮೇಲು ತರೆ ಮುಂಡಾಸ್ ಕಟ್ಟುನ ಪೊರ್ತು ಏ ತೊಂಜಿ ಪೊರ್ಲು ಒಂದು ನಮ್ಮ ಕೊಲ್ಯ ಘಟಕ ಕಮ್ಮೆನದ ಮಲ್ಲಿಗೆ ತೋಟ 24 ಪದುಕೆರೆ ನಡುದು ಪೊರ್ಲುಡೆ ಮಿನ್ವೆರು ಇನ್ನು ನಮ್ಮ ಈ ಗುರ್ಕಾರಿ ಎಂಕ್ಲೇನ ಸಾಹುಕಾರೇ. ರಡ್ಡು ಸಾರತ್ತ 26-27 ಸಾಲದ ನಿಯೋಜಿತ ಕಾರ್ಯಕಾರಿ ಸಮಿತಿದ ಒಂಜಿ ಪರಿಚಯನ ಪೊಲಬುನು ಬಾರಿ ಪೊರ್ಲುಡೆ ಮಂಡನೆ ಮಂತಿನಂಚಿನ ಶ್ರೀಮತಿ ಸುಧಾ ಸುರೇಶ್ ಇಮೆರೆಗು ಸೊಲ್ಮೇಲು ಬಂದುಲೆ ಒಂಜಿ ದೈ ನಡ್ದು ಅವು ಎಡ್ಡೆಡ್ ಬುಲೆಯರೆ ಕಟ್ಟು ಬೋಡು ಬೋಡಾಯಿನ ಆರೈಕೆ ಎಂಚ ಮಲ್ಪುವೆರ ಅಂಚನೆ ಕೂಟ ಒಂಜಿ ಸುರುವಾಪಿನ ಮಲ್ಲತ್ತು ಅವು ಅಂಚನೆ ದುಂಬು ಒರಿಯಡು ಪನ್ಪಿನ ರೀತಿ ರಿವಾಜ್ದ ನೆಟ್ಟು ಪ್ರತಿಜ್ಞಾ ಬೋಧನೆ ಮನ್ಪೆರೆ ಉಲ್ಲೆರು ಯುವಾನಿ ರಿಜಿಸ್ಟರ್ ಕೇಂದ್ರ ಸಮಿತಿದ ಗುರ್ಕಾರ್ಲು ಶ್ರೀ ಅಶೋಕ್ ಕುಮಾರ್ ಪಟ್ಪು ಎಂಬೆರು. ಓಂ ಶ್ರೀ ಗುರುಭ್ಯೋ ನಮಃ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ 2026-27 ಸಾಲದ ಕಾರ್ಯಕಾರಿ ಸಮಿತಿದ ಪದಗ್ರಹಣ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವ ಈ ವರ್ಷದ ಈ ಘಟಕದ ಕ್ರಿಯಾಶೀಲ ಅಧ್ಯಕ್ಷರಾಗಿನ ನಿತಿನ್ ಕರ್ಕೇರೆ ಸಮಾರಂಭನ ದೀಪ ಪ್ರಜ್ವಲನದ ಮೂಲಕ ಉದ್ಘಾಟನೆ ಮಲ್ತಿನಂಚಿನ ಶೇಷಪ್ಪ ಬೈದ್ಯಮನೆ ಬೇರೆ ವೇದಿಕೆಡು ಉಪಸ್ಥಿತಿಪಂಚಿನ ಮಾತ ಗಣ್ಯಾತಿ ಗಣ್ಯರ ಈ ಸಮಾರಂಭಡು ಎದುರುಭಾಗಡು ಉಪಸ್ಥಿತಿಪಂಚಿನ ಸಮಾಜದ ಮಾತ ಹಿರಿಯರ ಯುವವಾಹಿನಿ ಕೇಂದ್ರ ಸಮಿತಿದ ಮಾತ ಮಾಜಿ ಅಧ್ಯಕ್ಷರ ಪ್ರೀತಿದ ಯುವವಾಹಿನಿದ ಬಂಧುಲೆ. ಯುವವಾಹಿನಿ ಕೊಲ್ಯ ಘಟಕದ ನೂತನ ಪದಾಧಿಕಾರಿನಕ್ಲ ತಂಡವು ಯುವವಾಹಿನಿ ಕೇಂದ್ರ ಸಮಿತಿದ ಅಧ್ಯಕ್ಷರನ್ನೇಲಿಟ್ಟು ಪ್ರತಿಜ್ಞಾ ವಿಧಿನ ಬೋಧನೆ ಪರ ಮಸ್ತ್ ಖುಷಿ ಪಡೆ ಹೊಂದಲೆ. ಕಾರ್ಯಕಾರಿ ಸಮಿತಿದ ಮಾತ ಪದುಕೇರ್ನಕ್ಲು ನಿಕ್ಲ ಬಲಗೈನು ಭುಜದೆತ್ತರಗ ದೇರ್ತು ಪತ್ತೋಳು ಏನು ಡ್ಯಾಶ್ ಬನ್ನಾಗ ನಿಕ್ಲ ಪುದಾರ ನಿಕ್ಲು ಗಟ್ಟಿ ಸ್ವರಟ್ ಉಚ್ಚಾರ ಮಲ್ಪಡ ಇರ್ಬೇಕ ಪ್ರತಿಜ್ಞಾ ವಿಧಿನ್ಲ ಮಲ್ಲ ಸ್ವರಟ್ ಈ ಸಭಾಂಗಣದ ಪಿದಾಯಿ ಕೇಳಲೆಕ್ಕ ನಿಕ್ಲು ಆ ಪ್ರತಿಜ್ಞಾ ವಿಧಿನ ಸ್ವೀಕಾರ ಮಲ್ಪಡ್ಕೊಂಡದ್ದು ಏನು ವಿನಂತಿ ಮಂತವನ್ಲೆ ಡ್ಯಾಶ್ ಬನ್ನಾಗ ನಿಕ್ಲ ಪುದಾರಣ ಪನ್ನೋಡು ಡ್ಯಾಶ್ ಎಂಬ ಹೆಸರಿನವನಾದ ನಾನು ಯುವವಾಹಿನಿಯ ತತ್ವಧೇಯಗಳನ್ನು ಸ್ವಇಚ್ಛೆಯಿಂದ ಒಪ್ಪಿಕೊಂಡಿದ್ದೇನೆ. ಈ ಸಂಘಟನೆಯ ಅಡಿಯಲ್ಲಿ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶಗಳನ್ನು ತಪ್ಪದೇ ಪಾಲಿಸಿ ಜಾತೀಯತೆಯನ್ನು ವಿಶ್ವ ಬಾಂಧವ್ಯವನ್ನಾಗಿಯೂ ಮಾಸ್ತರ್ಯವನ್ನು ಪ್ರೀತಿಯನ್ನಾಗಿಯೂ ಸ್ವಾರ್ಥವನ್ನು ತ್ಯಾಗವನ್ನಾಗಿಯೂ ನಿರ್ದಯತೆಯನ್ನು ಅನುಕಂಪವನ್ನಾಗಿಯೂ ಭ್ರಷ್ಟಾಚಾರವನ್ನು ಪ್ರಾಮಾಣಿಕತೆಯನ್ನಾಗಿಯೂ ದುರಾಚಾರವನ್ನು ಸದಾಚಾರವನ್ನಾಗಿಯೂ ಪರಿವರ್ತಿಸಲು ಸತತವಾಗಿ ಪ್ರಯತ್ನಿಸುತ್ತೇನೆ ಎಂದು ಈ ಮೂಲಕ ಪಣ ತೊಡುತ್ತೇನೆ. ಹಾಗೂ ಯುವವಾಹಿನಿಯ ನಿಯಮ ನಿಬಂಧನೆಗಳಿಗೆ ಬದ್ಧನಾಗಿರುತ್ತೇನೆ. ನನಗೆ ವಹಿಸಿಕೊಟ್ಟ ಜವಾಬ್ದಾರಿಯನ್ನು
ನಿರ್ವಂಚನೆಯಿಂದ ನಿರ್ವಹಿಸ್ತೇನೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ಕೈನ್ ಮಾತಲ್ಲ ತೀರ್ಥ ಬಾಡ್ಲಿ. ಯುವವಾಹಿನಿ ಕೊಲ್ಯ ಘಟಕದ ನೂತನ ನಿಯೋಜಿತ ಕಾರ್ಯಕಾರಿ ಸಮಿತಿದ ಅಧ್ಯಕ್ಷರು ಬೊಕ ಪದಾಧಿಕಾರಿನಕ್ಲು ಸದಸ್ಯರನಕ್ಲಾದ ಪ್ರತಿಜ್ಞಾ ವಿಧಿನ ಸ್ವೀಕಾರ ಮಲ್ತನಂಚಿನ ಕೊಲ್ಯ ಘಟಕದ ಮಾತ ಬಂಧುಲೆಗಳ ಯುವವಾಹಿನಿ ಕೇಂದ್ರ ಸಮಿತಿ ಪರವಾದ ಶುಭಾಶಯನ ಈ ಸಂದರ್ಭಡು ಸಲ್ಲಿಕೆ ಮಂತವನ್ಲೆ. ಕರೆನ ವರ್ಷರು ಈ ಬಾಗಡು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಲ್ತದು ಯುವವಾಹಿನಿ ಕೇಂದ್ರ ಸಮಿತಿದ 35 ಘಟಕಲೆಡ್ಲ ಒಂಜಿ ಮಾದರಿ ಘಟಕ ಅದು ಶಿಸ್ತುದ ಘಟಕ ಅದು ಮೂರ್ದು ಬತ್ತು ನಡೆದು ಮುದು ದಿನೊಟ್ಲ ಆ ಪುದಾರನು ನನಾತ ಎತ್ತರ ಕೊಣಪನಲ್ಪ ಈ ಬಾಗಡು ಸಮಾಜಮುಖಿ ಕೆಲಸವನ್ನು ಮಲ್ಪನಲ್ಪ ಎಡ್ಡೆ ರೀತಿಯ ಒಂಜಿ ಘಟಕ ಅದು ಮೂರ್ದು ಬರಡು ಪಂಡದು ಯುವವಾಹಿನಿ ಕೇಂದ್ರ ಸಮಿತಿ ಪರವಾದ ನಿಕ್ಲಿಗೆ ಶುಭಾಶಯನ ಸಲ್ಲಿಸ ಒಂದಲ್ಲೇ ಅವಕಾಶ ವಂದನೆಗಳು. ಪ್ರತಿಜ್ಞಾ ವಿಧಿ ಬೋಧನೆ ಮಂತಿದ್ದು 2026-25 ಸಾಲಗು ಶುಭ ಹಾರೈಸಿನ ಶ್ರೀ ಅಶೋಕ್ ಕುಮಾರ್ ಪಟ್ಪು ಇಮೆರೆಗು ಸೋಲ್ಮೇಲು. ಮೋಕ್ಯದ ಬಂದುಲೆ ಇನಿ ನಮ್ಮ ತರಮುಂಡಾಸ ಕಟ್ಟುನ ಇವಂಜಿ ಪೊರ್ಲ ಕಜ್ಜಗ್ ನಮ್ಮ ಲೆಪ್ಪುಗು ಓಕೊಂದು ಬೈದಿನ ಬಂದುಲೆನ ಲೆತ್ತು ಕೊಂಡಾಡುನ ಪೊರ್ದು ಮಾಜಿ ಗುರ್ಕಾರ್ಲು ಯುವವಾಹಿನಿ ಕೇಂದ್ರ ಸಮಿತಿ ಹರೀಶ್ ಪೂಜಾರಿ ನಿ ನಮ್ಮೊಟ್ಟುಗುಲ್ಲೆರು ಅಂಚನೆ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ಸುರುತ್ತ ಒತ್ತು ಗುರ್ಕಾರ್ಲು ವಿದ್ಯಾ ರಾಕೇಶ್ ನಮ್ಮೊಟ್ಟುಗುಲ್ಲೆರು ಶಕ್ತಿನಗರ ಘಟಕದ ಸದಸ್ಯರಾಯನ ರಶ್ವಿನ್ ನಮ್ಮೊಟ್ಟುಗುಲ್ಲೆರು ಪಣಂಬೂರು ಘಟಕದ ಗುರ್ಕಾರ್ಲು ಸುನಿಲ್ ಸಾಲಿಯಾನ್ ನಮ್ಮೊಟ್ಟುಗುಲ್ಲೆರು ಅಂಚನೆ ಮಂಗಳೂರು ಘಟಕದ ಮಾಜಿ ಗುರ್ಕಾರ್ಲು ಡಾಕ್ಟರ್ ರಾಕೇಶ್ ಕುಮಾರ್ ಈ ಸಭೆಟ್ ಓಲಗಾದುಲ್ಲೆರು ಅಂಚನೆ ಪಡುಬಿದ್ರೆ ಘಟಕದ ಮಾಜಿ ಗುರ್ಕಾರ್ಲು ಅಶ್ವಥ್ ಎಸ್ ನಮ್ಮೊಟ್ಟುಗುಲ್ಲೆರು ಪಡುಬಿದ್ರೆ ಘಟಕದ ಗುರ್ಕಾರ್ಲು ವಿದ್ಯುತ್ ಪೂಜಾರಿ ನಮ್ಮೊಟ್ಟುಗುಲ್ಲೆರು ಅಂಚನೆ ಕಲೆಬಕ ಸಾಹಿತ್ಯ ನಿರ್ದೇಶಕರು ಪಡುಬಿದ್ರೆ ಘಟಕ ನೇತ ಪೂರ್ಣಿಮಾ ವಿದ್ಯುತ್ ಈ ಸಭೆಟ್ ಓಲಗಾದುಲ್ಲೆರು ತೀರ್ಪುಗಾರರಾದ ನಮ್ಮೊಟ್ಟುಗು ಪುನಃ ರಾಜ್ಯ ಮಟ್ಟದ ಆನ್ಲೈನ್ ಸ್ಪರ್ಧೆದ ತೀರ್ಪುಗಾರರಾದ ಉಮೇಶ್ ಕಾರಂತ್ ಅಂಚನೆ ಸತ್ಯವತಿ ಭಟ್ ಕೊಳಚಪ್ಪು ನಮ್ಮ ಇನ್ನಿತ ಈ ಸಭೆಗೆ ಬೈದೇರು ಅಂಚನೆ ಸೋಮೇಶ್ವರ ಪುರಸಭೆದ ಕೌನ್ಸಿಲರ್ ಅನಿಲ್ ಕಾಸಿಂಬೆಟ್ಟು ನಮ್ಮೊಟ್ಟುಗುಲ್ಲೆರು ಸಂಗಮ್ ಫ್ರೆಂಡ್ಸ್ ನೇತ ಗುರ್ಕಾರ್ಲು ರಂಜಿತ್ ಕಾಸಿಂಬೆಟ್ಟು ನಮ್ಮೊಟ್ಟುಗುಲ್ಲೆರು ಅಂಚನೆ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ನೇತ ರಡ್ಡನೆ ಒತ್ತು ಗುರ್ಕಾರ್ಲು ಸುರೇಶ್ ನಮ್ಮೊಟ್ಟುಗುಲ್ಲೆರು ಕಾರ್ಯನಿರ್ವಾಹಕ ಸಂಪಾದಕರು ಯುವ ಸಿಂಚನ ಕೇಂದ್ರ ಸಮಿತಿ ನೇತ ಹರೀಶ್ ವಿ ಪಚ್ಚನಾಡಿ ನಮ್ಮ ಲೆಪ್ಪುಗು ಕೊಂದು ಬೈದೇರು ಅಂಚನೆ ಗೆಜ್ಜಗಿರಿ ಟ್ರಸ್ಟ್ದ ಚಂದ್ರಶೇಖರ್ ಉಚ್ಚಿಲ್ ನಮ್ಮೊಟ್ಟುಗುಲ್ಲೆರು ಯುವವಾಹಿನಿ ಕೇಂದ್ರ ಸಮಿತಿದ ಮಾಜಿ ಗುರ್ಕಾರ್ಲೈನ ಸಾಧು ಪೂಜಾರಿ ರಾಜೀವ ಪೂಜಾರಿ ಕೆ ವಿಶ್ವನಾಥ ಪೂಜಾರಿ ನಮ್ಮ ಲೆಪ್ಪುಗು ಕೊಂದು ಬೈದೇರು ಅಂಚನೆ ಶಕ್ತಿನಗರ ಘಟಕದ ಮಾಜಿ ಗುರ್ಕಾರ್ಲು ಸುಜಾತ ನಮ್ಮೊಟ್ಟುಗುಲ್ಲೆರು ಶಕ್ತಿನಗರ ಘಟಕದ ಪಡಮದ ಗುರ್ಕಾರ್ಲು ನವೀನ್ ಕುಮಾರ್ ನಮ್ಮೊಟ್ಟುಗುಲ್ಲೆರು ಅಂಚನೆ ಕೇಂದ್ರ ಸಮಿತಿಯ ಮಾಜಿ ಗುರ್ಕಾರ್ಲು ಪರಮೇಶ್ವರ ಪೂಜಾರಿ ನಮ್ಮ ಲೆಪ್ಪುಗು ಕೊಂದು ಬೈದೇರು ಮಂಗಳೂರು ಘಟಕದ ಮಾಜಿ ಪಣವದ ಗುರ್ಕಾರ್ಲು ಅಂಚನೆ ಮಾಜಿ ಗುರ್ಕಾರ್ಲು ಆಯ್ನ ಸುನಿಲ್ ಕೆ ಅಂಚನ್ ನಮ್ಮೊಟ್ಟುಗುಲ್ಲೆರು ಅಂಚನೆ ಯುವವಾಹಿನಿ ಕೇಂದ್ರ ಸಮಿತಿದ ಮಾಜಿ ಗುರ್ಕಾರ್ಲು ಯಶವಂತ್ ಪೂಜಾರಿ ನಮ್ಮೊಟ್ಟುಗುಲ್ಲೆರು ಅಂಚನೆ ಮುಲ್ಕಿ ಘಟಕದ ಕಾರ್ಯಂತರಾಯಿನ ವೇದಾವತಿ ನಮ್ಮೊಟ್ಟುಗುಲ್ಲೆರು ಮುಲ್ಕಿ ಘಟಕದ ಗುರ್ಕಾರ್ಲು ಚರಿಷ್ಮಾ ನಮ್ಮೊಟ್ಟುಗುಲ್ಲೆರು ಅಂಚನೆ ಯುವವಾಹಿನಿ ಕೇಂದ್ರ ಸಮಿತಿದ ಮಾಜಿ ಗುರ್ಕಾರ್ಲು ಪದ್ಮನಾಭ ಪೂಜಾರಿ ಮರೋಳಿ ನಮ್ಮೊಟ್ಟುಗುಲ್ಲೆರು ಮಂಗಳೂರು ಘಟಕದ ಗುರ್ಕಾರ್ಲು ಹರೀಶ್ ಕೆ ಸುವರ್ಣ ನಮ್ಮೊಟ್ಟುಗುಲ್ಲೆರು ಅಂಚನೆ ಮಂಗಳೂರು ಘಟಕದ ಕಾರ್ಯಂತರಾಯಿನ ಉಷಾ ಇನಿ ನಮ್ಮ ಇವಂಜಿ ಪದಗ್ರಹಣದ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಬೈದೇರು ನಮ್ಮ ಲೆಪ್ಪುಗು ಕೊಂದು ನಮ್ಮ ಮಿತ್ತು ಮೋಕದಿದ್ದು ಬೈದಿನ ನಿಕ್ಲೆ ಪೂರ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಪರವಾದ ದಿಂಜಿ ಬಿಡಲ್ದ ಸೋಲ್ಮೇಲೆನು ಕೊರೊಂದು ಉಮೇದು ಒಕ್ಕಟ್ಟದ ಮದಿಮಾಲ ಐತೊಡು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ದಿಬ್ಬಣ ಪಿದಡ್ದು ಈ ವರ್ಷದ ಹೊಸ ಗುರ್ಕಾರ್ಲೆನ ಆಯ್ಕೆ ಆತಂಡು ನನ್ನ ದುಂಬುಗು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ನೊಗನು ವೈಪುನ ಗುರ್ಕಾರ್ಲು ಬಹುಮುಖ ಪ್ರತಿಭೆ ಪಂದೆ ಪನುಲಿ ಶ್ರೀ ಜೀವನ್ ಕೊಲ್ಯ ಎಂಬೆರೆನು ಪಾತ್ರದ ಕಟ್ಟೆಗೆ ಬರಡು ಪಂದು ಭಿನ್ನಯ ಮಂತಂದುಲ್ಲೆ. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಡುಪ್ನ ಮಾತಾ ಮಲ್ಲ ಬಿಂಡೆರ್ನಕ್ಲೆ ಅಂಚನೆ ಎಂಕ್ಲೆನ ಪ್ರೀತಿದ ಲೆಪ್ಪೋಲೆಗು ಓಕೊಡ್ದು ದೂರಡ್ದು ಕೈತಲಡ್ದು ಬೇತೆ ಬೇತೆ ಕಡೆಡ್ದು ಬೈದಿನೆಂಚಿಂತ ಎನ್ನ ಪ್ರೀತಿದ ಬಂದುಲೆ ಪಾತೆರೆ ಮಸ್ತುಂಡು ಅಂಡ್ ಅಧ್ಯಕ್ಷರು ಅಂತೀರ 5 ನಿಮಿಷ ಪಾತೆರಡು ಹೆಚ್ಚ ಪಾತೆರ ಇಚ್ಚಿಂದು ಅಂಚಾದ ಐನತ್ತು ಬೇಗ ಮುಗಿಪೆ ರೇಪಂಡ ಲಾಸ್ಟ್ ಟೈಮ್ ಏನು ಮಹಾಸಭೆಡ್ಲ ಎನ್ನ ಅನಿಸಿಕೆಯನ್ನು ಪಂತೆ ಯಾನು ಮುಲ್ಪನೆ ಪುಟ್ಟದು ಬೆಳೆತಿನಂಚಿಂತ ಹುಡುಗಿ ಎನ್ನ ಇಲ್ಲು ಮುಲ್ಪನೆ ಕಾಶಿಂಬೆಟ್ಟುಡು ಎಲ್ಲಿ ಉಪ್ಪುನಗಂಡು ಎಂದುವೇ ವೇದಿಕೆಡು ಬತ್ತದು ಭಜನೆ ಮಲ್ತದು ಮುಲ್ಪ ಬಜ್ಜಿಲು ಶರ್ಬತ್ತಿಂದು ಮುಲ್ಪಾಪಿನ ಬೇತೆ ಬೇತೆ ಕಾರ್ಯಕ್ರಮಡು ಭಾಗವಹಿಸಿಡು ತೂದು ಬೆಳೆತಿನಂಚಿಂತ ಹುಡುಗಿಯಾನು ಅಪ್ಪಾಗ ಗುರುಕುಲ್ನ ಮೂರ್ತಿ ಮೂಲೆ ಇತ್ತಂಡು ಅಂಚಾದ ಮೂಲೆ ಇಂಕಲು ಭಜನೆಗೆ ಮಾತ ಬರೋಂದಿತ್ತ ಸೊ ಮುಲ್ಪ ಬಿಲ್ಲವ ಸಂಘ ಇತ್ತಿನಂಚಿಂತ ಮಾತ ಹಿರಿಯರ್ನೆಲ್ಲ ಇಂಕ ಪರಿಚಯ ಉಂಡು ಅಪ್ಪಾಗ ಆ ಸಂಘ ನಮ್ಮ ಬಿಲ್ಲವ ಸಂಘ
ಒಂಜಿ ಈತ್ ಎಡ್ಡೆ ಗಟ್ಟಿ ಆವಡಾಂಡ ಈತ್ ಪುದರ್ಪರೋಡಾಂಡ ನಮ್ಮ ಹಿರಿಯಕುಲು ಭಾರಿ ಬಂಗ ಬೈದೇರು ಮಸ್ತ್ ಜನ ಅಕ್ಲೇನ ಪುದರ್ ಪಂಡ್ರೆ ಇಂಕ ಆತ ಆಪುಜಿ ಬಟ್ ಆತ ಜನ ಮಸ್ತ್ ಬಂಗ ಬೈದರಿ ಬಿಲ್ಲವ ಸಂಘ ಮುಂದುವರಿಯಾರೆ ಅಂಚಾದ ಮುಲ್ತ ಕಾರ್ಯಕ್ರಮ ಇಂಕಲು ಮಸ್ತ್ ಭಾಗವಹಿಸೋದಿತ್ತ ಮುಲ್ಪ ತಿಕ್ಕಿನಂಚಿಂತ ಬುಕ್ಸ್ ಮಾತ ಎಂಕ್ಲೆಗ್ ಅಪ್ಪಗ ಭಾರಿ ಉಪಕಾರ ಅಂದಿತ್ತು ಶಾಲೆಗೆ ಪೋನಾಗ ಸೊ ಅಂಚಾದ ಎಂಕುಲು ನೇಟೆ ಬೆಳಿತಿನಂಚಿಂತಕುಲು ಅಂಚನೆ ಎನ್ನ ಕಾಶಿಂಬೆಟ್ಟುಡು ಎನ್ನ ಸಂಗಮ್ ಫ್ರೆಂಡ್ಸ್ ಅಂದು ಒಂಜಿ ತಂಡ ಇತ್ತಂಡು ಅವು ಎಲ್ಲೇ ಉಪ್ಪನಕನ ಎಂಕುಲು ಕಟ್ಟದಿನ ಮಾತೆಲ್ಲ ಸೇರ್ದು ಎಂಕ್ ಸಾಂಸ್ಕೃತಿಕದ ಒಂಜಿ ಇಂಟ್ರೆಸ್ಟ್ ಪುಟ್ಟಿನೇ ಅಲ್ಪ ಎಂಕುಲು ಮಾತೆಲ್ಲ ಎಂಕ್ಲ ಬಿತ್ತಳ್ಳು ಒಂಜಿ ಮಸ್ತ್ 20-25 ಇಲ್ಲಿತ್ತಂಡು ಮಾತೆಲ್ಲ ಸೇರಿದು ಎಂಕುಲು ಸಾಂಸ್ಕೃತಿಕ ಚಟುವಟಿಕೆಗಳು ಡ್ಯಾನ್ಸ್ ಮಂತೊಂದು ನಾಟಕ ಮಂತೊಂದು ಬೆಳೆಯಿನಕುಲು ಅಂಚಾದ ಎಂಕ್ ಸ್ಟೇಜ್ ಫಿಯರ್ ಪನ್ಪಿನಂಚಿಂತ ಈಟ್ನಟ ಇಜ್ಜಿ ಇಂಕ ಟೈಮ್ ಕೊರ್ನೆ ಯಾನು 8 ಗಂಟೆಲ ಪಾತಿಯರ್ ಬಕ್ಕ ಎನ್ನ ಪ್ರೊಫೆಷನಲ್ ಅಂಚೆ ಯಾನು ಒಂಜಿ NGO ಪ್ರೋಗ್ರಾಮ್ ಮ್ಯಾನೇಜರ್ ಅದು ವರ್ಕ್ ಮಂತೊಂದಲ್ಲಿ ಅಂಚೆ ಅದು ಇಂಕ ಬೇತೆ ಬೇತೆ ಕಡೆ ಪೋಪೆ ಯಾನ್ ಟಾಕ್ ಕೊರ್ಪೆ ಈ ಯುವವಾಹಿನಿದು ಲಾಸ್ಟ್ 1 ವರ್ಷದ್ದು ಎಡ್ಡೆ ಫೌಂಡೇಶನ್ ಪಾಡ್ದು ಕೊಡ್ತೀರ್ ಮುಲ್ಪ ಸ್ಥಾಪಕ ಅಧ್ಯಕ್ಷರಾಯನ ಸುರೇಶ್ ಬಿಲ್ಲವ ಅವಡು ಬಕ್ಕದ ಅಧ್ಯಕ್ಷರಾಯನ ನಮ್ಮ ಕುಸ್ಮಾಕರ್ ಕುಂಪಲ ಅವಡು ಆ ರಡ್ಡು ಅಧ್ಯಕ್ಷರನ್ನ ಅವಧಿಡು ಯಾನು ಇಜ್ಜಾಂಡು ದಯಪಂಡೆ ಯಾನು ಬೇತೆ ಕಡೆ ಇಡಿತ್ತೆ ಯುವವಾಹಿನಿ ಆತಂಡು ಇಂಕ ಗೊತ್ತಿತ್ತಂಡು ಬಟ್ ಆತಿ ಯಾನು ಅಪ್ಪಗ ಮಿಂಗಲ್ ಆದಿಜ್ಜಾಂಡು ಕುಸುಮಾಕರ್ ನಾವು ಅದಿದ್ದು ಇಂಕ ಪ್ರತಿ ವಾರ ಒಂಜಿ ಮೆಸೇಜ್ ಬರೋದಿತ್ತೇನೆ ಮೀಟಿಂಗ್ ಉಂಡು ಬಲ 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 ಅಂತ ಬಟ್ ಯಾನು ದೂರ ಇತ್ತನೆಗೋಸ್ಕರ ಇಂಕ ಬರೆಯರೆ ಆದಿಜ್ಜಾಂಡು ಮೂಜಿನೇತ ಅಧ್ಯಕ್ಷರೇ ನಮ್ಮ ಆನಂದ್ ಮಲಿಯಾಲ್ ಕೋಡಿ ಅನ್ನ ಟೈಮ್ ಅಡಿ ಯಾನು ಮುಲ್ಪ ಕೊಲ್ಯಾಡಿ ಶಿಫ್ಟ್ ಆಯೆ ಇಂಕ್ಲೇನೊಂಜಿ ಕೂಳೂರುಡು ಯೂತ್ ಫೆಸ್ಟ್ ಪನ್ಪಿನೊಂಜಿ ಕಾರ್ಯಕ್ರಮ ಇತ್ತಂಡ ಐಕ್ ನಿರ್ದೇಶನ ಕೊರಿಯರೇನೆ ಲತೀಶ್ ಸಂಕೊಳಿಗೆ ಒಯ್ತಂಕ ಅಂತೀರಿ ಇರಂಜಿ ಡೈರೆಕ್ಷನ್ ಕೊರಡು ಪನ್ಪಿನ ಉದ್ದೇಶ ಅಂಚ ಒಂಜಿ ಯಾನು ಈ ಯುವಾಯಿನಿ ಕೊಲ್ಲೆಗೆ ಒಂಜಿ ನಿರ್ದೇಶಕರಾದ ಬರ್ತೀನಿ ಐಕ್ ಇತ್ತೆಲ್ಲ ಎನ್ನ ಕೆಲವರು ಸದಸ್ಯರು ಜೀವನ್ ಸಾರ್ ಅಂದ್ರೆ ಲೆಪ್ಪೇರು ಜೀವನ್ ಸಾರ್ ಪಂಡ ಕೆಲವರು ಯಾನು ಲೆಕ್ಚರರ್ ಅಂದೇ ನಿಂತಿದ್ದಾರೆ ಐ ಆಮ್ ನಾಟ್ ಎ ಲೆಕ್ಚರರ್ ಆ್ಯಕ್ಚುಲಿ ಯಾನು ಲೆಕ್ಚರರ್ ಆಗ್ತದೆ ಯಾನೊಂಜಿ NGO ಪ್ರೋಗ್ರಾಮ್ ಮ್ಯಾನೇಜರ್ದೇ ಕೆಲಸ ಮಾಡ್ಕೊಂಡು ಬಟ್ ಆಲ್ಮೋಸ್ಟ್ ಮುಲ್ಪ ಜೀವನ್ ಸಾರ್ ಅಂದೇ ನಾನು ಮುಲ್ಪ ಲೆಪ್ಪೇರು ಅಂಚೆ ಆನಂದ್ ಮಲೆಯಲ್ಲಿ ಕೂಡಿ ಅರ್ನ ಟೈಮ್ ಯಾನು ಮುಲ್ಪ ಬತ್ತದು ನೆಕ್ಸ್ಟ್ ರವಿಕೊಂಡನ ಅಧ್ಯಕ್ಷರಾನಾಗ ಕೊರೋನಾ ಟೈಮ್ ಆರ್ ಇಂಕ್ ಫಸ್ಟ್ ಪೋಸ್ಟ್ ಕೊರಿಯರ್ ವ್ಯಕ್ತಿತ್ವ ವಿಕಸನ ನಿರ್ದೇಶನ ಪೋಸ್ಟ್ ಬಟ್ ಅಪ್ಪಾಗ ಕೊರೋನಾ ಟೈಮ್ ನಮ್ಮ ವ್ಯಕ್ತಿತ್ವ ವಿಕಸನ ಇಂಕ್ ಮಸ್ತ್ ಆಸೆ ಇತ್ತಾನೆ ಬೇತೆ ಬೇತೆ ಕಾರ್ಯಕ್ರಮ ಮಲ್ಪೋಡೊಂದು ಬಟ್ ಕೊರೋನಾ ಟೈಮ್ ಏನಿಟ್ಟು ದಾಲ ಜನ ಸೇರಿಜ್ಜಿ ಪ್ರೋಗ್ರಾಮ್ ಅಲ್ಪೇರಿಜ್ಜಿ ಅಪ್ಪಾಗ ಇಂಕುಲು ಮಾತೆಲ್ಲ ಸೇರಿದ ಯೋಚನೆ ಮಾಡ್ತೀನಿ ಆನ್ಲೈನ್ ಸ್ಪರ್ಧೆ ಕೊರೋನಾ ಗೆಲ್ಲೋಣ ಅಂದ್ 15 ದಿನದ ಮುಟ್ಟ ನಮ್ಮ ಇಲ್ಲಡು ಏರ್ಲ ಒಂಜಿ ಮನಿಪಂದೆಕುಲೊಂದು ಬ್ಯುಸಿ ಇತ್ತಿಲಕ ಪಂಡ ಈ ಕೊರೋನಾದ ಟೆನ್ಷನ್ ಬಿಡ್ದು ಬ್ಯುಸಿ ಇತ್ತಿಲಕ ಒಂಜಿ ಮಾತೆಲ್ಲ ಇತ್ತನಕ ಒಂಜಿ 15 ದಿನದ ಆನ್ಲೈನ್ ಕಾಂಪಿಟೇಷನ್ ಭಾರಿ ಎಡ್ಡ್ಯಾಂಡ್ ಐಟ್ ಇಂಕ್ಲಿಗೆ ಬೇತೆ ಬೇತೆ ಪ್ರತಿಭೆಲ ತಿಕ್ಕಡ ಆನ್ಲೈನ್ ಕಾಂಪಿಟೇಷನ್ ಅಂಚ ರವಿಕೊಂಡನ ಅರ್ನನೇಟಿ ಅನ ಅವಧಿಡು ಒಂಜಿ ವ್ಯಕ್ತಿತ್ವ ವಿಕಸನ ನಿರ್ದೇಶರಾಯ ನೆಕ್ಸ್ಟ್ ನಮ್ಮ ಮೋಹನ್ ಮಾಡೋರು ಅರ್ನ ಟೈಮ್ ಇಂಕ ಉದ್ಯೋಗ ಬೊಕ್ಕ ಭವಿಷ್ಯ ನಿರ್ದೇಶಕ ಆಯಾನು ಐದಕ್ಕ ನಮ್ಮ ಸುಂದರನ ಅವಧಿಡಿ ಅನ್ನು ಪ್ರಚಾರ ನಿರ್ದೇಶಕರಾದ ಕೆಲಸ ಮಂತೆ ಐಡ್ದ ಪಕ್ಕ ಪಂಡ ಇಂಕ ಯಾವ ಜವಾಬ್ದಾರಿ ದಯಪಂಡ ಜವನಿಯರಿಗೆ ಜಾಸ್ತಿ ಬೋಡು ಆ ಜವಾಬ್ದಾರಿ ನಂದು ಜಾಸ್ತಿ ಬೋಡು ಬಟ್ ಕೇನಿಜೇರು ನಮ್ಮ ಸುಂದರನ್ನೇ ದಾದ ಬಂಡಿರ್ ಪಂಡ ಮೋಹನನ್ನೇ ದಾದ ಬಂಡಿರ್ ಪಂಡ ಲತೀಶ್ ಸಂಕೋಳಿಗೆ ಅವಧಿಡ ಆರ್ ಅಧ್ಯಕ್ಷರಾದ ಕಾರ್ಯದರ್ಶಿನ ಜವಾಬ್ದಾರಿ ಇಂಕ ಕೊರಿಯರು ಅಧ್ಯಕ್ಷರು ಲತೀಶ್ ಸಂಕೋಳಿಗೆ ಆದಿತ್ಯರು ಕಾರ್ಯದರ್ಶಿ ಇತ್ತೆ ಭಾರಿ ಪುರ್ಲುಡಪಗ ಒಂಜಿ ಇಂಕುಲು ಕಾರ್ಯಕ್ರಮನ ಮಲ್ತ ಸೊ ಲತೀಶ್ ಸಂಕೋಳಿಗೆ ಆಯಿ ಬೊಕ್ಕ ನೆಕ್ಸ್ಟ್ ದ ಅಧ್ಯಕ್ಷರಾಯಿನಿ ನಮ್ಮ ಸುಧಾ ಸುರೇಶ್ ಅರ್ನಾವಧಿಲ ಅಯನಾಥ ಕಾರ್ಯಕ್ರಮ ಭಾರಿ ಅಡ್ಡೆ ಕಾರ್ಯಕ್ರಮ ಮಂತೇರು ಸುಧಾ ಸುರೇಶ್ ಆಯಿ ಬೊಕ್ಕ ನಮ್ಮ ಲತ್ ಜವಾನಿ ನಮ್ಮ ನಿತಿನ್ ಕರ್ಕೇರ್ನ ಅವಧಿ ಅರ್ನಾವಧಿಡ ಆರು ಲಕ್ಕಿ ಅಧ್ಯಕ್ಷರಂದು ಪನ್ನಲಿದೆ ಪಂಡ ಅಯನಾಥ ಕಾರ್ಯಕ್ರಮ ಮಸ್ತ್ ಕಾರ್ಯಕ್ರಮ ಅರ್ನಾವಧಿಡ ಆಂಡ್ ಕಾಂಪಿಟೇಷನ್ಸ್ ಮಸ್ತ್ ಆಂಡ್ ಇತ್ತೆ ನನ್ನ ಈ 10ನೇ ವರ್ಷದ ಅವಧಿಡು ಯಾನು ಉಲ್ಲೆ ಈಟ್ನೇಟ ನಮ್ಮ ಮಾತ ಬಂಧುಲು ಈಟ್ನೇಟ ವರ್ಷಡಿ ಎಂಚ ಸಹಕಾರ ಕೊಡ್ತಾರ ದಯಮಲ್ತದ ನಿಕ್ಲನ ಸಹಕಾರ ಇಂಚೆನೆ ಉಪ್ಪುಡು ಪಂಡದೆ ಆಯ್ಕೆ ಏನಂದಲ್ಲೇ ಅವು ಇಂಕ್ಲನ ಮಾತೃ ಸಂಘ ಆವಡು ಯುವವಾಹಿನಿ ಆವಡು ಎನ್ನ ದೋಸ್ತಿಲ ಆವಡು ಫ್ರೆಂಡ್ಸ್ನ ಆವಡು ನಿಕ್ಲು ಖಂಡಿತವಾದ ಈಟ್ನೇಟ ಎಂಚ ಸಹಕಾರ ಕೊರಿಯರು ನನಲ ಅಂಚೆನೆ ಸಹಕಾರ ಕೊರ್ಲೆ ದಪಂಡೆ ನೀ ಆಪಲ ಪಣಂದುಪ್ಪೆ ಯುವವಾಹಿನಿ ಪಂಡೆ ಇಂಕೊಂಜಿ ಕುಟುಂಬ ಇತ್ತಿಲಕ್ಕ ಮುಲ್ಪ ಎನ್ನ ಅಕ್ಕನಕಲು ಮಿಗ್ದಿನಕಲು ಅಣ್ಣನಕಲು ಫ್ರೆಂಡ್ಸ್ನಕಲು ಆ ಕುಟುಂಬದ ಪ್ರೀತಿ ಎಂಕ್ ಯಾಪಲ ಬರಡು ಪಂಡ ಮುಲ್ಪ ಕೆಲವು ನಮ್ಮ ಮೀಟಿಂಗ್ ಪಂದಾಗ ಮೀಟಿಂಗ್ ದಾಯ ಪೋಡುಂದು ಕೆಲವೊಂದು ಸಂದರ್ಭ ಬಟ್ ಮೂಲ ಅಂಚತ್ತೆ ಮೀಟಿಂಗ್ ಯಾಪ ಆಪುಂಡು ನಮ್ಮ ಮೀಟಿಂಗ್ ಪೋಡು ನಮ್ಮಲ್ಪ ಪಾತಿರಡು ಕಾರ್ಯಕ್ರಮ ಮಿಂಗಲಾವಡು ಪಂಪಿನ ಆಸೆ ನಮಗೆ ಖಂಡಿತವಾದ್ಲು ಉಂಡು ಬೊಕೊಂಜಿ ಯುವವಾಹಿನಿ ಒಂಜಿ ಪ್ಲಾಟ್ಫಾರ್ಮ್ ನಮ್ಮ ಯುವಕಿಯರಿಗೆ ಬೆಳೆಯರೆ ಒಂಜಿ ಪ್ಲಾಟ್ಫಾರ್ಮ್ ನೇಟ್ ಈ ಯುವವಾಹಿನಿ ಬತ್ತಿನಕು ಖಂಡಿತವಾದ ಎಡ್ಡೆಡ್ಡೆ ಲೀಡರ್ಸ್ನಕ್ಲ ಅದು ಸಾಧನೆ ಮಂತಿದ್ದೇರು ಬೇತೆ ಬೇತೆ ಕಡೆಟ್ಟು ಬುಳೆತೀರು ಅಂಚಾದು
ಜವನಿಯರಡ ಪನ್ಪುನಿ ನಿಕ್ಲಿಗೆ ಅವಕಾಶ ತಿಕ್ಕನ ಖಂಡಿತವಾದ ದುಂಬು ಬಲೆ ಯೋವಾಹಿನಿದ ಅವಕಾಶವನ್ನು ಖಂಡಿತವಾದ ಕಳೆಯುಚ್ಚಿ ಮಾತ ಅವಕಾಶ ದುಂಬುದ ತಂದು ನಮ್ಮ ಎಡ್ಡೆ ಒಂಜಿ ಕೆಲಸನ ಮಂತದ್ದು ಚೂಸ್ಪಾಗ ಬೊಕ ಈ ವರ್ಷದ ಎನ್ನ ಪ್ರಯಾರಿಟಿ ಒಂಜಿ ಎನ್ವಾರ್ಮೆಂಟ್ ಇಶ್ಯೂಸ್ ಯಾಪಂಡ ಜೂನ್ ಜುಲೈ ಬರ್ಸ ಬರೊಂದಿಜ್ಜಿ ಆಯ್ನಾತ್ ಶೆಕೆ ಒಂದುಂಟು ಅಂಚೆ ಎನ್ವಾರ್ಮೆಂಟ್ ಇಶ್ಯೂಸ್ದ ಬಗ್ಗೆ ಕೆಲವೊಂಜಿ ಕಾರ್ಯಕ್ರಮ ಮನ್ಪುನಂಚಿತ್ತ ಒಂದು ಕೆಲವು ಐಡಿಯಾ ಉಂಡು ಬೊಕೊಂಜಿ ಮೆಂಟಲ್ ಹೆಲ್ತ್ದ ಬಗ್ಗೆ ಕೆಲವೊಂಜಿ ಕಾರ್ಯಕ್ರಮ ಮನ್ಪುನಲ್ಲ ಒಂಜಿ ಎನ್ನ ಯೋಚನೆ ಉಂಡು ಈ ಮಾತ ಯೋಚನೆಗ್ಲ ನಿಕ್ಲು ಮಾತ ಎಂಕ್ ಬೇರೆ ಬೊಟ್ಟದು ಆಶೀರ್ವಾದ ಮಲ್ಪುಲೆ ಪಂಡದಕ್ಕೆ ಏನೊಂದು ಎನ್ನ ರಡ್ಡ ಪಾತ್ರನ ಮುಗಿತಲ್ಲ ಚಿಕ್ಕಿದೆಯೋ ಒಂದಲ್ಲ ಒಂದನೇ ಗುರ್ಕಾರ್ ಮೆದನಲಿಟ್ಟು ಉಡಲ ದುನಿಪುನು ಪಸರಾಯಿ ನಂಚಿನ ಶ್ರೀಯುತ ಶಿವನ್ ಕೊಲ್ಯ ಎಂಬೆರೆಗು ಸೊಲ್ಮೆಲು ನನ್ನ ದುಂಬಗು ಮಲ್ಲ ಬಿನ್ನಿರಾದ ಬೈದಿ ನಂಚಿನ ಶ್ರೀಮತಿ ಗೀತಾ ಯಶೋಧರ್ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಕೆನರಾ ಬ್ಯಾಂಕ್ ದಕ್ಷಿಣ ಕನ್ನಡ ಎಂಬೇರು ரெண்டு பாத்திர பனர பாத்திரத கட்டைக்கு பரடு பந்து பின்னயமந்தந்துள்ள ಮಾತರೆಗಳ ಸೊಲ್ಮೇಲು ಬಿತ್ತ ಚವಡಿತ್ನ ಮಾತ ಬಿನ್ನಡಿಗಲ ಒಂದಿಸ ಒಂದು ಬುಕ್ಕ ಮಾತ ಆತ್ಮೀಯ ಬಂದುಲೆ ಇನ್ನಿತ ಕಾರ್ಯಕ್ರಮ ಕನ್ನಡ ಪಾತೆರೆ ತೋಟು ಮಧ್ಯವಾಡ ಪಾತೆರ್ಗ ಓಕೆ ಈ ವೇದಿಕೆಯಲ್ಲಿ ಇವತ್ತು ಪದಗ್ರಹಣ ಸಮಾರಂಭ ಯುವವಾಹಿನಿ ಕೊಲ್ಯ ಘಟಕದ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ನಾನು ಕೂಡ ಈ ಬಿಲ್ಲ ಸಮಾಜ ಸದಸ್ಯ ಆಗಿರೋದ್ರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನಗೆ ಕೇವಲ ಕರ್ತವ್ಯವಲ್ಲ, ಇದೊಂದು ಭಾವನಾತ್ಮಕ ಅನುಭವವೂ ಹೌದು. ನಮ್ಮ ಸಮಾಜದಲ್ಲಿ ಹಿರಿಯರು ಶಿಕ್ಷಣ, ಶಿಸ್ತು, ಪರಿಶ್ರಮ ಮತ್ತು ಸಮಾಜ ಸೇವೆ ಮೂಲಕ ಕಟ್ಟಿಕೊಟ್ಟ ಉತ್ತಮ ಪರಂಪರೆಯನ್ನು ಮುಂದಿನ ಪೀಳಿಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮ ಸಮಾಜದ ಬೆಳವಣಿಗೆಯಲ್ಲಿ ಶಿಕ್ಷಣ ಮತ್ತು ಸಂಘಟನೆಯ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಶ್ರಮ, ಪ್ರಾಮಾಣಿಕತೆ, ಶಿಕ್ಷಣ, ಸ್ವಾಭಿಮಾನ ಮತ್ತು ಸಮಾಜ ಸೇವೆ ಮೂಲಕ ನಮ್ಮ ಸಮಾಜವು ಕರ್ನಾಟಕದ ಅಭಿವೃದ್ಧಿಗೆ ಹಾಗೂ ದೇಶದ ಅಭಿವೃದ್ಧಿಗೆ ಹಾಗೂ ವಿದೇಶದಲ್ಲಿಯೂ ಸಹ ಅಭಿವೃದ್ಧಿಯ ಒಂದು ಹರಿಕಾರರನ್ನು ನೀಡಿದಂಥ ಸಮಾಜ. ಈ ಸಮಾಜದಲ್ಲಿ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಆದರ್ಶಗಳನ್ನು ಮುಂದುವರಿಸುವ ಜವಾಬ್ದಾರಿ ಇಂದಿನ ನಮ್ಮ ಯುವಜನತೆಯ ಮೇಲಿದೆ. ಇಂದಿಗೂ ನಮಗೆ ಮಾರ್ಗದರ್ಶಿ ಆಗಿರುವ ಸ್ವಾಮಿ ನಾರಾಯಣ ಗುರುಗಳ ಸಂದೇಶದಂತೆ ಸಮಾನತೆ, ಶಿಕ್ಷಣ, ಸೇವೆ ಮತ್ತು ಮಾನವೀಯ ಮೌಲ್ಯಗಳನ್ನು ನಮ್ಮ ಯುವ ಪೀಳಿಗೆ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಮಾಜ ಇನ್ನಷ್ಟು ಸದೃಢವಾಗುತ್ತದೆ. ಯುವವಾಹಿನಿಯಂಥ ಸಂಘಟನೆಗಳು ನಮ್ಮ ಈ ಮೌಲ್ಯಗಳನ್ನು ಯುವಜನರಲ್ಲಿ ಬೆಳೆಸುತ್ತಿರುವುದು ನಿಜವಾಗಿಯೂ ಶ್ಲಾಘನೀಯ. ನಮ್ಮ ಯುವ ಮಿತ್ರರೇ, ಸಮಾಜ ಗೌರವವನ್ನು ಹೆಚ್ಚಿಸುವುದು ಮತ್ತು ಹೆಚ್ಚಿಸುವುದು ನಮ್ಮ ಸಾಧನೆಗಳಿಂದ ಮಾತ್ರ ಸಾಧ್ಯ. ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಉದ್ಯಮದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ನಾವು ಮಾದರಿಯಾಗಬೇಕು. ಯಶಸ್ಸಿನ ಹಿಂದೆ ವಿನಯ, ಸೇವಾಭಾವ ಮತ್ತು ಪ್ರಾಮಾಣಿಕತೆಯನ್ನು ಜೀವನದ ಮೌಲ್ಯಗಳಾಗಿ ಅಳವಡಿಸಿಕೊಳ್ಳಬೇಕು. ಈಗ ಶಿಕ್ಷಣದ ವಿಷಯಕ್ಕೆ ಬಂದಾಗ ನಮ್ಮ ಸಮಾಜದಲ್ಲಿ ಈ ಹಿಂದೆ ಮುಂಚೆ ಹೇಗಿತ್ತು, ಶಿಕ್ಷಣ ಅಂದರೆ ಒಂದು 7ನೇ ತರಗತಿ ಅಥವಾ 10ನೇ ತರಗತಿ ಆದ ನಂತರ ಅಲ್ಲಿಗೆ ನಿಲ್ಲಿಸಿ ಬಿಡೋದು, ಮತ್ತು ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರಿಕೊಳ್ಳೋದು. ಕೆಲವು ಸರ್ತಿ ಅವಶ್ಯಕತೆಯಿಂದ ಇರ್ಬೋದು ಅಥವಾ ಕೆಲವು ಸರ್ತಿ ಬೇರೆ ಎಂಥ ಕಾರಣಗಳಿಂದ ಸಹ ಇರ್ಬೋದು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನೀವೆಲ್ಲ ನೋಡಿರ್ಬೋದು, ಈ ನಮ್ಮ ಸಂಘಟನೆಯಲ್ಲಿ ನೀವು ಯುವವಾಹಿನಿಯಲ್ಲಿ ಸೇರಿದ ನಂತರ ಯುವಕರಿಗೆ ಸುಮಾರು ಅವಕಾಶಗಳಿದೆ. ಮುಂಚಿನ ಈಗ ನಾವು ಸ್ಟೇಜ್ ಫಿಯರ್ ಅಂತ ಹೇಳ್ತೇವೆ, ಸ್ಟೇಜ್ನ ಮೇಲೆ ಬಂದು ಮಾತಾಡಲಿಕ್ಕೆ ಮಕ್ಕಳಿಗೆ ಅಷ್ಟು ಅವಕಾಶಗಳಿರಲಿಲ್ಲ. ಈಗ ಹಾಗೆಲ್ಲ ಮಾತಾಡಲಿಕ್ಕೆ ನಿಮಗೆ ಒಂದು ಯಂಗ್ ಏಜಿಂದನೇ ಅವಕಾಶ ಸಿಗ್ತಾ ಇದೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಳಿ. ಹಾಗೆ ಶಾಲೆ ಕಾಲೇಜುಗಳಲ್ಲಿ ಸಹ ಅಂಥ ಅವಕಾಶಗಳನ್ನು ಬಿಡಬೇಡಿ. ಮತ್ತು ವಿದ್ಯಾಭ್ಯಾಸವನ್ನು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಆದಷ್ಟು ನಿಲ್ಲಿಸಬೇಡಿ, ಮುಂದುವರಿಸಿ. ನಮ್ಮ ವಿದ್ಯೆಯಿಂದ ಮಾತ್ರ ನಾವು ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ವಿದ್ಯೆ ಇರದಿದ್ದರೆ ಅದು ಕಷ್ಟ. ಸೊ ಯಾವಾಗಲೂ ತಂದೆ ತಾಯಿ ಹೇಳಿದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಮತ್ತು ಇದು ನನ್ನ 2 ಮಾತುಗಳು ಮಕ್ಕಳಿಗೋಸ್ಕರ. ವಿದ್ಯೆಯನ್ನು ಮಧ್ಯದಲ್ಲಿ ಬಿಟ್ಟು ಬೇರೆ ಕಡೆ ಡೈವರ್ಟ್ ಆಗಬೇಡಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ವಿಡಿಯೋಸ್ ಬರ್ತದೆ, ಎಲ್ಲ ಬರ್ತದೆ, ನೋಡ್ತಾ ಇರ್ತೀರಿ. ನಿಮ್ಮ ವಿದ್ಯಾಭ್ಯಾಸನ ಬಿಟ್ಟು ಆ ಕಡೆ ನೀವು ನೋಡಿದಾಗ ಸುಮಾರು ನಿಮಗೆ ಏನು ನಿಮ್ಮ ಅಟೆನ್ಷನನ್ನು ಆ ಕಡೆ ಡೈವರ್ಟ್ ಮಾಡುವಂಥ ಚಾನ್ಸಸ್ ಇರ್ತದೆ. ಅದನ್ನು ನಿಜವಾಗಿಯೂ ಮಾಡಬೇಡಿ. ಮತ್ತು ಯಾವುದೇ ವಿಷಯಕ್ಕೆ ನೀವು ಕಾಲೇಜಿಗೆ ಹೋದಾಗ ತಂದೆ ತಾಯಿ ಹೇಳಿರ್ತಾರೆ, ಅದನ್ನು ಪುನಃ ಒಮ್ಮೆ ನೆನಪಿಸ್ಕೊಳ್ಳಿ. ಕಾಲೇಜಿನ ಮೆಟ್ಟಿಲು ಹತ್ತುವ ಒಂದು ಪ್ರಾಯ ಇರ್ತದಲ್ಲ, ಅದು ತುಂಬ ಇಂಪಾರ್ಟೆಂಟು. ಆ ಪ್ರಾಯದಲ್ಲಿ ನೀವು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಿಗೆ ಇಬ್ಬರಿಗೂ ಬೇಕು ಸಂಸ್ಕಾರ ಅನ್ನೋದು. ಯಾಕೆಂದರೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಸಹ ಈಗ ನಾವು ಸಮಾನತೆಯ ವಿಷಯಕ್ಕೆ ಬಂದಾಗ ಸಮಾನತೆ ಎಲ್ಲಿ ವಿಷಯದಲ್ಲಿ ಬರಬೇಕು. ಖಾಲಿ ನಮಗೆ ಏನು ಡ್ರೆಸ್ ಹಾಕೋದ್ರಲ್ಲಿ ಸಮಾನತೆ ಅಥವಾ ಒಂದು ಯಾವುದೋ ಒಂದು ಫ್ಯಾಷನಬಲ್ ಪ್ರೋಗ್ರಾಮಲ್ಲಿ ಭಾಗವಹಿಸಲು ಸಮಾನತೆ, ಆ ಥರ ಅಲ್ಲ.
ವಿದ್ಯಾಭ್ಯಾಸದಲ್ಲಿ ಸಮಾನತೆ ಬೇಕು. ನೀವು ಒಂದು ಧೈರ್ಯ, ಸಮಾಜದಲ್ಲಿ ನಿಮ್ಮ ತಂದೆ ತಾಯಿಯ ಹೆಸರನ್ನು ಹೇಗೆ ಮುಂದೆ ತರಲಿಕ್ಕೆ ಆಗ್ತದೆ ಅದರಲ್ಲಿ ನೀವು ಸಮಾನತೆಯನ್ನು ಸಹ ಕಾಣಬೇಕು. ಈಗ ಅಲ್ಲಿ ಇಲ್ಲಿ ನೋಡಿರ್ಬೋದು ನೀವು, ಗಂಡು ಮಕ್ಕಳು ಸಹ ಹಾಗೆ ಹೆಣ್ಣು ಮಕ್ಕಳು ಒಂದು ಯಾವುದಾದ್ರು ಕಾರ್ಯಕ್ರಮ ನಡೆದಾಗ ಅಥವಾ ಒಂದು ಕಾಲೇಜಲ್ಲಿ ಇದ್ದಾಗ ಯಾವ ಹೆಣ್ಣು ಮಕ್ಕಳಿಗಾಗಿ ಒಂದು ಗುಂಪಿಗೆ ಸೇರಿಕೊಂಡು ಏನೋ ಕಮೆಂಟ್ ಮಾಡೋದು ಅಂಥದ್ದೆಲ್ಲ ಆದಷ್ಟು ತಪ್ಪಿಸಬೇಕು. ಹುಡುಗಿಯರು ಸಹ ಹಾಗೆ ನಮ್ಮ ವಿದ್ಯಾಭ್ಯಾಸದಡಿಗೆ ಮೇನ್ ಗಮನ ಕೊಡಿ. ನಮ್ಮ ಆ ಪ್ರಾಯ ಇರುವುದು ವಿದ್ಯಾಭ್ಯಾಸಕ್ಕೆ ಮಾತ್ರ, ಬೇರೆ ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಅಲ್ಲ. ವಿದ್ಯಾಭ್ಯಾಸ ಮುಗಿದ ನಂತರ ನೀವು ನಿಮ್ಮ ಇಚ್ಛೆ ಪ್ರಕಾರ ಬೇರೆ ಉದ್ಯೋಗಕ್ಕೆ ಹೋಗ್ಬೋದು ಅಥವಾ ನಿಮ್ಮ ಸ್ವಂತ ಉದ್ಯೋಗವನ್ನು ಮುಂದುವರಿಸಬಹುದು. ಆದ್ದರಿಂದ ನಿಮ್ಮ ವಿದ್ಯಾಭ್ಯಾಸ ಸಮಯದಲ್ಲಿ ವಿದ್ಯಾಭ್ಯಾಸಕ್ಕೆ ಮಾತ್ರ ಗಮನ ಕೊಡಿ. ಮತ್ತು ಶಿಕ್ಷಣ ಉದ್ಯೋಗ ಅಲ್ಲದೆ ಸಮಾಜ ಸೇವೆ ಬಗ್ಗೆ ನಿಮಗೆ ಹೇಳ್ಬೇಕಂತ ಇಲ್ಲ. ನೀವು ಆಲ್ರೆಡಿ ಯುವವಾಹಿನಿಯ ಜೊತೆಯಲ್ಲಿದ್ದೀರಿ, ನಿಮಗೆ ಅವಕಾಶಗಳು ಸಿಗ್ತಾ ಉಂಟು, ಅದರಲ್ಲಿ ನಿಮಗೆ ಸಹ ಮುಂದೆ ಬರಲಿಕ್ಕೆ ಅವಕಾಶ ಉಂಟು. ಯಾಕೆಂದರೆ ಯುವವಾಹಿನಿಯ ಇತರ ನಮ್ಮ ಇಷ್ಟು ಎಲ್ಲ ಸದಸ್ಯರಿರುವಾಗ ಬೇರೆ ಬೇರೆ ಉದ್ಯೋಗದಲ್ಲಿ ಇವತ್ತಿನ ಮುಖ್ಯ ಅತಿಥಿಯಾಗಿರುವಂಥ ಶೈಲೇಂದ್ರ ಸರ್ ನೀವು ನೋಡಿರ್ಬೋದು. ಅವ್ರು ನಮಗೆ ದಕ್ಷಿಣ ಕನ್ನಡದಲ್ಲಿ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಹೆಸರು. ಸೊ ಅವರನ್ನೊಂದು ಮಾದರಿಯಾಗಿ ತಗೊಳ್ಳಿ. ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರು ನಮ್ಮ ಸಮಾಜದಿಂದ ಮುಂದೆ ಬರೆದರೆ ಅವರನ್ನು ನೀವು ಮಾಡೆಲ್ ಅಂತ ತಗೊಳ್ಕೊಂಡು ಆ ರೀತಿ ಆ ನಿಟ್ಟಿನಲ್ಲಿ ಮುಂದುವರಿಯಬಹುದು. ಮತ್ತೆ ಈಗ ನಾನು ಇಲ್ಲಿ ನಮ್ಮ ಕೆನರಾ ಬ್ಯಾಂಕಿನ ಅಲ್ಲಿ ಚೀಫ್ ಮ್ಯಾನೇಜರ್ ಆಗಿದ್ದು, ಈಗ ಲೀಡ್ ಬ್ಯಾಂಕ್ ಅಂತ ಹೇಳಿ ಲೀಡ್ ಬ್ಯಾಂಕ್ ಆಫೀಸರ್, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ಈಗ ಇದ್ದಿದ್ದರಿಂದಾಗಿ ನನಗೆ ಜೀವನ್ ಕೊಲ್ಯ ಸರ್ ಒಂದು ಕಾರ್ಯಕ್ರಮದಲ್ಲಿ ಪರಿಚಯ ಆಯಿತು. ಸೊ ಹಾಗೆ ನಾವು ಇದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಸೊ ಇಲ್ಲದ್ರೆ ನನಗೆ ನಿಮಗೆ ಅನಿಸ್ಬೋದು ಯುವವಾಹಿನಿಯಲ್ಲಿ ಯಾಕೆ ಮುಂಚೆ ಇರಲಿಲ್ಲ. ನಾನು ಬ್ಯಾಂಕಲ್ಲಿ ಇದ್ದಿದ್ದರಿಂದಾಗಿ ಪ್ರತಿ 3 ವರ್ಷಕ್ಕೊಮ್ಮೆ ನಮಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಮತ್ತು ಈಗ ಬ್ಯಾಂಕಿಂಗ್ ಕ್ಷೇತ್ರ ಅಂದರೆ ಮುಂಚೆ ಆಗಿಲ್ಲ, ಬೆಳಿಗ್ಗೆಯಿಂದ ರಾತ್ರಿ ನಾವು ಮನೆಗೆ ಹೋಗೋದು 8-8ವರೆಗೆ, ಸಂಜೆ ಕೆಲವು ಸರ್ತಿ ಆದಿತ್ಯವಾರ ಸಹ ನಮಗೆ ಬ್ಯಾಂಕಿಗೆಲ್ಲ ಹೋಗ್ಲಿಕ್ಕೆ ಇರುತ್ತೆ. ಸೊ ಆ ಕಾರಣದಿಂದಾಗಿ ನನಗೆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನಿಜವಾಗಿಯೂ ತುಂಬ ಖುಷಿ ಆಗ್ತಾ ಇದೆ. ಇದೇ ರೀತಿ ನಿಮ್ಮ ಯುವವಾಹಿನಿ ನಮ್ಮ ಬಿಲ್ಲೋ ಸಮುದಾಯಕ್ಕೆ ನಾಯಕತ್ವ, ಸಮಾನತೆ, ಮಾನವೀಯತೆ ಮತ್ತು ಸಹೋದರತ್ವವನ್ನು ಬೆಳೆಸಿಕೊಳ್ಳಲು ಅವಕಾಶ ನೀಡುತ್ತಾ ಬಂದಿದೆ. ನಾಯಕತ್ವ ಎನ್ನುವುದು ಅಧಿಕಾರ ಅಲ್ಲ, ಅದು ಜವಾಬ್ದಾರಿ. ಜನರ ವಿಶ್ವಾಸ ಗಳಿಸುವುದು, ಒಂದು ತಂಡವನ್ನು ಒಗ್ಗೂಡಿಸಿ ನಡೆಸಿಕೊಂಡು ಹೋಗುವುದು ಮತ್ತು ಸಮಾಜಕ್ಕೆ ಉಪಯೋಗ ಅಂತ ಕೆಲಸಗಳನ್ನು ಮಾಡುವುದು ನಿಜವಾದ ನಾಯಕತ್ವ. ಸೊ ಯುವವಾಹಿನಿಯ ಈ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಮುಂದುವರಿಸುವ ಮಹತ್ವದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ನೂತನ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಅವರ ಅವಧಿ ಯಶಸ್ವಿಯಾಗಲಿ ಎಂದು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸೊಲ್ಮೇಲು ಪ್ರತಿಭಾ ಪುರಸ್ಕಾರ. ಇದೀಗ 2025-26ರಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಸದಸ್ಯರ ಮಕ್ಕಳಿಗೆ ಅಭಿನಂದನೆ. ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ವಿನಂತಿ. ಉನ್ನತಿಯ ಸ್ಕರ್ಕೇರ 10ನೇ ತರಗತಿಯಲ್ಲಿ 88% ಅಂಕಗಳನ್ನು ಪಡೆದಿರುತ್ತಾರೆ. ವಿನಿತ್ 86 ಅಂಕಗಳು. ಅಮಿತ್ ಎಸ್ 95.36 ಅಂಕಗಳು. ಹಂಶಿಕಾ ಎಸ್ ಸಾಲ್ಯಾನ್ 70 ಅಂಕಗಳು. ತನ್ವಿ ವೈ ಪೂಜಾರಿ 82 ಅಂಕಗಳು. ಭೂಮಿಕಾ ಆರ್ ಸುವರ್ಣ 85 ಅಂಕಗಳು. ಹತ್ತನೇ ತರಗತಿಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಇಂದು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿರುವ ತಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ತಮ್ಮ ಭವಿಷ್ಯ ಉಜ್ವಲವಾಗಲಿ, ತಮ್ಮಿಂದ ಮತ್ತಷ್ಟು ಸೇವಾ ಕೈಂಕರ್ಯಗಳು ಆಗಲಿ, ಸಮಾಜಕ್ಕೆ ತಾವು ಮಾದರಿಯಾಗಿ ಬೆಳೆಯುವಂತಾಗಲಿ ಹಾಗೂ ಉನ್ನತ ಶಿಕ್ಷಣವನ್ನು ತಾವು ಪಡೆದು ಇತರರಿಗೂ ಮಾದರಿಯಾಗಿ ಎಂದು ಹಾರೈಸುತ್ತಾ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಲು ನಾವು ಬಹಳ ಹೆಮ್ಮೆ ಪಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರು ಈ ಒಂದು ಪ್ರತಿಭಾ ಪುರಸ್ಕಾರಕ್ಕಾಗಿ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆ ಡುಪ್ಪುನ ಮಲ್ಲ ಬಿನ್ನೆರು ಈ ಒಂಜಿ ಪ್ರತಿಭಾ ಪುರಸ್ಕಾರನು ಮಲ್ತದ ಈ ಜೋಕ್ಲೆಗ ಒಂಜಿ ಶುಭ ಹಾರೈಸದ ಅಕ್ಲೆಗ ಬೆರಿತಾಟಿನ ಕೊರಡು ಪಂದು ಭಿನ್ನಯ ಮಂತೊಂದುಲ್ಲೆ ಅಂಚನೆ ನನ್ನದೊಂಬಗು ಈ ಜೋಕುಲ್ನ ಭವಿಷ್ಯ ಉಜ್ವಲವಾದ ಬೆರೆಯಡು ಅಂಚನೆ ನನ್ನಲ ಅತ್ಲ ಪ್ರಶಸ್ತಿ ಪುರಸ್ಕಾರಲು ಅಕ್ಲ ಮಟ್ಟೆಲಿಗೆ ಬೂರಡು ಪಂದು ಭಿನ್ನಯ ಮಂತೊಂದುಲ್ಲ ಅಂಚನೆ ಶುಭ ಹಾರೈಸೊಂದುಲ್ಲ.
ಬೊಲ್ಪಾವೋಡು ಈ ಊರು ಕುಣಿಕುಲು ಬೊಲ್ಪಾವೋಡು 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 ಈ ಊರು ಕುಣಿಕುಲು ಬೊಲ್ಪಾವೋಡು ನಾಡೊರ್ಮೆ ಮಿಲ್ಕೋಡು ನಿಕ್ಲೇನ ಪುಗರಿ ನನ್ನಲಾತು ಬೆಲಗಾಡಿ ಏನಾದ ತುಡರಿ ಬೆರ್ನೇದ ಜೋಕುಲು ನಿಕ್ಲಾವೋಡು ಅಪ್ಪೇ ಅಮ್ಮಗ ನೆರಲಾವೋಡು ಪೆರ್ಮೇದ ಜೋಕುಲು ನಿಕ್ಲಾವೋಡು ಅಪ್ಪೇ ಅಮ್ಮಗ ನೆರಲಾವೋಡು ಬೊಲ್ಪಾವೋಡು ಬೊಲ್ಪಾವೋಡು ಈ ಊರು ಗುನಿಕುಲು ಬೊಲ್ಪಾವೋಡು 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 ಈ ಊರು ಗುನಿಕುಲು ಬೊಲ್ಪಾವೋಡು ಅಪ್ಪೇ ಅಮ್ಮಗ ನೆರಲಾವೋಡು ಬೊಲ್ಪಾವೋಡು ಬೊಲ್ಪಾವೋಡು ಈ ಊರು ಗುನಿಕುಲು ಬೊಲ್ಪಾವೋಡು 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 ಈ ಊರು ಗುನಿಕುಲು ಬೊಲ್ಪಾವೋಡು ಬೊಲ್ಪಾವೋಡು ಈ ಊರು ಕುಣಿಕುಲು ಬೊಲ್ಪಾವೋಡು 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 ಈ ಊರು ಕುಣಿಕುಲು ಬೊಲ್ಪಾವೋಡು ನಾಡೊರ್ಮೆ ಮಿಲ್ಕೋಡು ನಿಕ್ಲೇನ ಪುಗರಿ ನನ್ನಲಾತು ಬೆಲಗಾಡಿ ಏನಾದ ತುಡರಿ ಪೆರ್ಮೇದ ಜೋಕುಲು ನಿಕ್ಲಾವೋಡು ಅಪ್ಪೇ ಅಮ್ಮಗ ನೆರಲಾವೋಡು ಪೆರ್ಮೇದ ಜೋಕುಲು ನಿಕ್ಲಾವೋಡು ಅಪ್ಪೇ ಅಮ್ಮಗ ನೆರಲಾವೋಡು ಬೊಲ್ಪಾವೋಡು ಬೊಲ್ಪಾವೋಡು ಈ ಊರು ಗುನಿಕುಲು ಬೊಲ್ಪಾವೋಡು 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 ಈ ಊರು ಗುನಿಕುಲು ಬೊಲ್ಪಾವೋಡು. ಮುಂದಕ್ಕೆ ದ್ವಿತೀಯ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಸದಸ್ಯರ ಮಕ್ಕಳಿಗೆ ಅಭಿನಂದನೆ. ಶ್ರಾವ್ಯ ಎಚ್ ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 95.3 ಅಂಕಗಳನ್ನು ಪಡೆದಿರುತ್ತಾರೆ. ಮಾನ್ಸಿ ಕೆ ಕರ್ಕೇರ ಶೇಕಡ 92.66, ಸಿಂಚನಾ ಡಿ ಸುವರ್ಣ ಶೇಕಡ 93.16, ಶ್ರವಣ್ ಶೇಕಡ 92.5, ದತ್ತಪ್ರಸಾದ್ ಎಸ್ ಶೇಕಡ 75, ಹಂಶಿತಾ ಶೇಕಡ 89.67 ಅಂಕಗಳು, ಧೃತಿ ಉಳ್ಳಾಲ್ ಶೇಕಡ 83.84 ಅಂಕಗಳನ್ನು ಪಡೆದಿರುತ್ತಾರೆ. ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ವಿನಂತಿ. ಸಮಯದ ಒಂದು ಪರಿಮಿತಿಯನ್ನು ಗಮನಿಸಿ ವಿದ್ಯಾರ್ಥಿಗಳು ದಯವಿಟ್ಟು ಆದಷ್ಟು ಬೇಗ ವೇದಿಕೆಗೆ ಬಂದು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
బొల్పావోడు ఈ ఊరు గునికులు బొల్పావోడు నాడొర్మె మిల్కోడు నికులేన పుగరి నన్నలాతు వెలగాడు ఏనాద తుడరి పెర్ಮೇದ ಜೋಕುಲು ನಿಕ್ಲಾವೋಡು ಅಬ್ಬೇ ಅಮ್ಮಗ. ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನಿಮ್ಮಿಂದ ಮತ್ತಷ್ಟು ಸಾಧನೆಗಳು ಆಗಲಿ ಎಂದು ಹಾರೈಸುತ್ತಾ ಇದೀಗ ಬಂದಿರುವಂತಹ ಕೆಲವೊಂದು ಅತಿಥಿ ಅಭ್ಯಾಗತರನ್ನು ಗುರುತಿಸುವ ಕ್ರಮ. ಪ್ರಮೋದ ಸತೀಶ್ ಬೋಳಾರ್, ರೋಟರಿ 3181ನ ಪ್ರಥಮ ಮಹಿಳೆ, ರೋಟರಿ ಗವರ್ನರ್ ಶ್ರೀ ಸತೀಶ್ ಬೋಳಾರ್ ಅವರ ಧರ್ಮಪತ್ನಿ ಇಂದಿನ ಸಭೆಯಲ್ಲಿ ಉಪಸ್ಥಿತಿ ಇದ್ದಾರೆ. ಇವರ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ವಿದ್ಯಾನಿಧಿ ವಿತರಣೆ. ಆತ್ಮೀಯ ಬಂಧುಗಳೇ, ಇದೀಗ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಮತ್ತು ಸದಸ್ಯರ ಮಕ್ಕಳಿಗೆ ವಿದ್ಯಾನಿಧಿ ವಿತರಣೆ. ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಬಂದು ವಿದ್ಯಾನಿಧಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರವಣ್, ಸೋಹಂ ಚಂದ್ರಹಾಸ್ ಪೂಜಾರಿ, ಧನ್ಯಶ್ರೀ ಎಂ, ದತ್ತಪ್ರಸಾದ್ ಎಸ್, ಧಿಯಾ ಜೆ, ಮಾನ್ಸಿ ಕೆ ಕರ್ಕೇರ, ದಿಶಾಂತ್ ಡಿ ಪ್ರಸಾದ್, ಲೇಖನ್ ಕೋಟೆಕಾರ್, ಪ್ರಣಮ್ಯ ತಾರನಾಥ್ ಅಮೀನ್, ಯಶಿಕಾ, ಹನ್ಸಿಕಾ, ಯಶಸ್ವಿನಿ, ಚೈತನ್ಯ ಕೆ, ಹನನ್ ದಿನೇಶ್, ಪ್ರೀತಮ್ ಟಿ, ಸಾತ್ವಿಕ್ ಪೂಜಾರಿ, ಹರ್ಷಿನಿ, ಜೋಶಿಕಾ, ಋಷಿಲ್ ಪೂಜಾರಿ, ಕೃತಿಕ್. ಇದೀಗ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಮತ್ತು ಸದಸ್ಯರ ಮಕ್ಕಳಿಗೆ ವಿದ್ಯಾನಿಧಿ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಈ ಮಕ್ಕಳಿಗೆ ಭವಿಷ್ಯದಲ್ಲಿ ಉನ್ನತ ಸ್ಥಾನಮಾನ ಸಿಗಲಿ ಹಾಗೂ ಇವರ ಭವಿಷ್ಯ ಉಜ್ವಲವಾಗಿ ಎನ್ನುವ ಸದಾಶಯದೊಂದಿಗೆ ಈ ವಿದ್ಯಾನಿಧಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಪಂಡಿನಂಚಿನ ಗೇನ ಮಾತ್ರ ಸರ್ವತ್ರ ಪ್ರಕಾಶಮಾನವಾದುಕೊಂಡು ಅಂಚನೆ ಶ್ರೇಷ್ಠವಾಯಿಂಚಿತ್ತಿ ಗೇನ ಸಂಪಾದನೆ ನಮ್ಮ ಮಲ್ಲ ಸಂಪತ್ತು ಪನೊಂದು ಸಮಾಜ ನಂಕುದಾದ ಕೊರ್ಪುಂಡು ಪನ್ಪಿನೆಡ್ದು ನಮ್ಮ ಸಮಾಜಗುದಾದ ಕೊರ್ಪ ಪನ್ಪಿನವು ಮುಖ್ಯ ಅಂಚನೆ ಈ ಒಂಜಿ ಪಣವುದ ಸಗಾಯನ ನಮ್ಮ ಮಂತೊಂದುಲ್ಲ ಅಂಚನೆ ಈ ಜೋಕ್ಲೆಡ್ದು ನನಲಾತ್ಲ ಇಂಚಿನ ಎಡ್ಡೆ ಕಾರ್ಯಲು ಆವಡು ಪಂದು ಒಂಜಿ ಸದಾಶಯದೊಟ್ಟಿಗೆ ಈ ಪಣವುದ ಸಹಾಯನ ಮನ್ಪೆರೆ ನಮ್ಮ ಬಾರಿ ಪೆರ್ಮೆ ಪಡೆಯೊಂದುಲ್ಲ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಹಿರಿಮೆಯು ಅನ್ನಪೂರ್ಣೆ ದೇವಾಲಯದಿ ಉದಯಿಸಿದ ಗರಿಮೆಯು 7 ಸಾಗರದಾಚೆ ಕಂಪನ್ನು ಸೂಸಿ ಪನ್ನು ತಂದೆವು 7 ಬಿಳಲಿ ಜತೆಗೆ ಸಾಗುತ್ತ ಸಾರ್ಥಕ ತಂದೆವು ಮೊಳಗ ಬನ್ನಿ ಎಲ್ಲ ಸೇರಿ ಯುವ ಮನದ ತ್ಯಾಗ ಕಹಳೆ ಕುಣಿದಾಡುತ್ತಾ ಹೇಳಿ ಜೈ 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 ಯುವ ವಾಹಿನಿ ಜೈ ಜೈ ಯುವ ವಾಹಿನಿ ಹೇಳಿ ಅಲಿದಾಡುತ್ತಾ ಹೇಳಿ ಜೈ 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 ಯುವ ವಾಹಿನಿ ಜೈ ಜೈ ಯುವ ವಾಹಿನಿ. ಪೊರ್ತುದ ತುರ್ತುನು ಅರಿದು ನನ್ನ ದುಂಬಗು ನಮ ಆಯ್ನಾತ್ ಬೇಗ ಈ ಒಂಜಿ ಕಾರ್ಯಕ್ರಮನ ಮುಗಿಪೆರುಲ್ಲ ಅಂಚ ಅದು ನನ್ನ ದುಂಬಗು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ನಡಪೆರೆ ಉಂಡು. ಅವೇರ್ ದುಂಬು ಮಲ್ಲ ಬಿನ್ನೆರಾದ ಬೈದಿನಂಚಿನ ಶ್ರೀ ಮೋಹನ್ ರಾಜ್ ಪ್ರಾಧ್ಯಾಪಕರು ಸೈಂಟ್ ಅಲೋಷಿಯಸ್ PU ಕಾಲೇಜ್ ಕುಡ್ಲ ಎಂಬೆರೆನು ಪಾತರದ ಕಟ್ಟೆಗೆ ಬರಡು ಪಂದು ಭಿನ್ನಯ ಮಂತೊಂದುಲ್ಲೆ. ಓಂ ಗುರುಭ್ಯೋ ನಮಃ. ಮಿತ್ತ ಸಾವಟ್ ಹೋಲಗಾಯನ ಕತ್ತಡು ಕುಲ್ದಿನ
ಮಾತ ಗಣ್ಯರಿಗೆಲ್ಲ ಸೊಲ್ಮೆ ಸಂದಾವೆ ಅಂಚನೆ ನಮ್ಮ ಕೊಡೆ ಇಟ್ಟು ಕುಲ್ದಿನಂಚಿನ ಮಾತ ತುಳುವಪ್ಪೆ ಜೋಕ್ಲೆಗೆ ನಮಸ್ಕಾರ ಪನ್ಪೆ ಏನ ತೆರೆದಕ್ಕೆ ಪಂತಿರ್ಗೆ ಜವಂದರ್ನ ಕೈಟ್ ಬೈಕ್ ಮಾಸ್ಟರ್ ಕೈಟ್ ಮೈಕ್ ಕೊರ್ರಬಲ್ಲಿ ಇಂದು ತಪಂಡ ಅವು ಬೇಗ ಪಿರತಿ ಕುಚ್ಚಿಗೆ ಅಂದು ಅಂಚದುಪ್ನಾಗ ದಿಕ್ಕಿಲ್ಲ ಮಾಸ್ಟರ್ ಕೈಟ್ ಮೈಕ್ ಕೊಡ್ತಾರೆ ಆರು ಪನೊಂದೇ ಒಳ್ಳೆರು ಪೊರ್ತುದ ತುರ್ತುನು ಅರಿಯೊಂದು ಬಂದು ಅಲ್ಪ ವಿದ್ಯಾಕ ಮಂಡ ವೆಚ್ಚ ಮಂತೊಂದಿಲ್ಲ ನನ್ನ ಮಾಸ್ಟರ್ ಏತ್ ಪಾತಿರುವರು ದಾನ ಬಂದು ಅಣ್ಣ ದಾಲ ಪೊಡುಚಿ ಎಂಕ್ ಇನ್ವಿಟೇಷನ್ ಕೊರ್ರೆ ಬಂದಾಗನೆ ಅಕ್ಕ ಬಂತೀರಿ ಜಾಸ್ತಿ ಪಾತೊರ್ಚಿ ಮಾಸ್ಟರ್ ಅಂತ ಮಸ್ತ್ ಖುಷಿಯ ಒಂದುಂಡು ದಪಂಡ ಒಂದು ಟೀಚರ್ಗೆ ಭಾರಿ ಇಷ್ಟ ಅಪಿನಿ ಶಿಸ್ತು ಇನಿ ನಿಖಿಲ ಯುವವಾಹಿನದ ಈ ಒಂದು ಕಾರ್ಯಕ್ರಮ ಬಾರಿ ಪೊರ್ಲ ಪೊಲಿಕಡು ಶಿಸ್ತುಡು ನಡತದೆ ಅವೇನು ತುನಗ ಇಂಕ ನಿಜವಾದ ಉಡಲು ಜಂಜಿದು ಬರ್ಕೊಂಡು ನಮ್ಮ ಗುರುಕುಲು ನಮ್ಮ ಗುರು ನಾರಾಯಣ ದೇವರ ಪಂತರಿಗೆ ಒಂದೇ ಧರ್ಮ ಒಂದೇ ಮತ ಒಂದೇ ಜಾತಿ ಪಂದು ಈತ್ ಪಂಡನಲ್ಲ ನಮ್ಮ ಅರ್ಣ ಪಾತ್ರಗೆ ಬೆಲೆ ಕೊರ್ದು ನಮ್ಮ ಸಂಘ ಸಂಸ್ಥೆ ನಡಪಾವ ಅಂಡ ಬೊಕ್ಕಲ ನಮಕೊಂಜಿ ಬಿಲ್ಲವ ಸಂಘ ಬಂಟರ ಸಂಘ ಬ್ರಾಹ್ಮಣರ ಸಂಘ ಬಂದು ಬೇತೆ ಬೇತೆ ದಾಯಿಗೆ ಪಂದು ಯಾನ್ ಭಾರಿ ಆಲೋಚನೆ ಮಂದೊಂದಿತ್ತೆ ಅವಾಗ ಎಂಕೊಂಜಿ ಆರ್ಟಿಕಲ್ ಓದರ್ ತಿಕ್ಕೊಂಡು ಐಟ್ ಬರ್ದಿತ್ತೇರಿ ನಮ್ಮ ಬೇತೆ ಬೇತೆ ಜಾತಿ ಆಂಡಲ ದೇವರು ಒಂಜೆ ಆಂಡ್ಲ ನಮ್ಮಸ್ತಿವನ್ನು ಪುಡ್ದು ಕೊರಬಲ್ಲಿಂದು ನಮ್ಮಸ್ತಿಗೆಯನ್ನು ಬಿಟ್ಟು ಕೊಡಬಾರ್ದು ಅಂತ ಸೊ ಅಂಚೆನೆ ಒಂಜಿ ನಮ್ಮ ಇಲ್ಲಡ್ ಜಾಲು ಮಂತಡ ಐಟ್ ಕಾಲಿ ಗುಲಾಬಿ ದೈನಾಡ್ ಪೂಜಾ ಐಟ್ ಮಲ್ಲಿಗೆ ಅಪ್ಪೆಗೆ ಬೋಡಾಪಿನ ಪರಿಮಳದ ಮಲ್ಲಿಗೆ ಅಂಚೆನೆ ದಾಸವಾಳ ಷಡಿ ಪುಗೊರ್ಪುನ ಸದಾಪುಷ್ಪ ಮಾತಾಡ್ಪಾಗೆ ಅಂಚನೆ ನಮ್ಮ ಈ ಒಂಜಿ ಸನಾತನ ಧರ್ಮಡ್ ಪ್ರತಿ ಒಂಜಿ ಜಾತಿ ದಕ್ಲನ ಅಕ್ಲನ ಒಂಜಿ ಪೊಲಪ ಉಪ್ಪಡ್ ಪನ್ಪಿನ ವಿಚಾರಡ್ ನಮ್ಮ ಬೇತೆ ಬೇತೆ ಜಾತಿದ ಸಂಘ ಮನ್ಪುವ ಆ ಸಂಘ ನಮ್ಮ ಸನಾತನ ಧರ್ಮಗ್ ಆಯ್ನಾತ್ ಒಂಜಿ ಸೇವೆ ಕೊರಡು ಪನ್ಪಿನ ಒಂಜಿ ಪೊರುಲ ಪಾತ್ರ ದುಮ್ಮು ದಕ್ಲ ಆದುಪ್ಪು ನಮ್ಮ ಬಿಲ್ಲವೇರು ಬಿರುವೇರು ಬೈದೇರು ಬಿರುಪಗರಿ ಬತ್ತದು ನಮ್ಮ ಊರು ಕಾಚಿನಕಲು ಅಂಚನೆ ದೈ ಬೈದಿನಂಚಿನ ಮಾಮಲ್ಲ ಎಡ್ಡ ಕೈಟ್ ಎರಡಲ ಗುಣವನಿತ್ತಿನಂಚಿನ ಸಿಕ್ಕನ್ ಗುಣಮಂದಿನ ಜಾತಿ ದಕ್ಕಲು ಅಂಚನೆ ನಮ್ಮ ಬೈದ್ಯರಾದ ಬಿರುವರಾದ ಬಿಲ್ಲವೆರಾದ ಮೆರೆನಂಚಿನ ನಮ್ಮ ಜಾತಿ ನಮ್ಮ ಸಮಾಜಕ್ಕೆ ಆಯ್ನಾತ್ ಸಹಕಾರನ ಕೊರಡು ನನ್ನ ದುಂಬುಗಳ ನಮ್ಮ ಜಾತಿ ಪರಜಾತಿಗೆ ಮಾತ್ರಗಳ ಒಂದು ಎಡ್ಡೆ ಪಾವೋಡು ಪನ್ಪಿನ ಆಶಯ ನಮ್ಮ ಈ ಸಂಘ ಸಂಸ್ಥೆಯನ್ನು ಕಟ್ಟೊಂದ ಜೀವನ್ ಸರ್ ಇವ್ರ ಕೈಟುಪ್ಪುನು ಅವೊಂದು ಎಲ್ಲಿಯ ಪದಾಧಿಕಾರಿಗಳ ಸಂಘತ್ ಮಾಮಲ್ಲ ಸೈನ್ಯ ದಯಪಂಡೆ ಅಂತೂಯ ಪ್ರತಿಯೊಂದು ಬರ್ನಗಲ ಅಕಲ್ ಒಂಜಿ ಸಂಸ್ಥೆದ ಒಂಜಿ ಸಂಘದ ಸದಸ್ಯರತ್ ಅಕಲ್ ಭಜನಾ ಸಂಘಡುಲ್ಲೇರು ಅಕಲ್ ಸೇವಾ ನಿಧಿಡುಲ್ಲೇರು ಅಂಚನೆ ಕೆಲವರು ಎಂಸಿನ ಅಕಲ್ ಡಾನ್ಸರ್ಸ್ ಸಂಗೀತಗಾರರು ಯಕ್ಷಗಾನ ಕಲಾವಿದರು ಫೋಟೋಗ್ರಾಫರ್ಸ್ ವಾಟ್ ನಾಟ್ ಇನ್ನ ಕೈಟುಪ್ಪುನ ಈ ಒಂಜಿ ಸಂಘನ ಪತ್ತದು ಇದು ಖಾಲಿ ಕೊಲ್ಲಿ ಹತ್ತು ಕುಡ್ಲತ್ತು ದಕ್ಷಿಣ ಕರ್ನಾಟಕತ್ತು ಭಾರತಕ್ಕೆ ಸೇವೆ ಕೊರಲಿ ಅವನ್ ಮನ್ಪುಲೆ ಅಂಚ ಆವಡು ನಮ್ಮ ಒಂಜಿ ಸಂಘ ಕೊಲ್ಯ ಯುವವಾಹಿನಿ ಸಂಘ ಆತ ಮಲ್ಲ ಅದು ಬೊಲೆಂಡಿಗೆ ಪಂಪಿನ ಪುದರು ನಮ್ಮ ತುಳುವಪ್ಪೆಗೆ ತಿಕ್ಕಡು ಪಂಪಿನ ಒಂಜಿ ಆಶಯ ಯಾನಿಕ್ಲಿಗೆ ಮಾತಾಗ್ಲ ಎಡ್ಡೆಪ್ಪನ ಬೇಕು ಎಂಕೊಂಜಿ ಅವಕಾಶ ಮಂತ್ ಕೋರ್ನಿಕ್ಲೆ ಥ್ಯಾಂಕ್ ಯು ಸೊಲ್ಮೇಲು ನನ್ನ ದುಂಬಗು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ನಡಪೆರೆ ಉಂಡು ಸುರುಕಾದ ಪ್ರಶಸ್ತಿ ಪುರಸ್ಕಾರನ್ನು ಸ್ವೀಕರಿಸುನಾರು ಶ್ರೀ ಗಂಗಾಧರ್ ಕುಜುಮಗದ್ದೆ ಕಲಾಕ್ಷೇತ್ರ 2025ನೇ ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಭಾಜನರಾಗಿರುವ ನಮ್ಮ ಸಮಾಜದ ಇಬ್ಬರು ಗಣ್ಯರನ್ನು ಇದೀಗ ಈ ವೇದಿಕೆಯಲ್ಲಿ ಸನ್ಮಾನಿಸಲಿದ್ದೇವೆ. ಮೊದಲಿಗೆ ಶ್ರೀಯುತ ಗಂಗಾಧರ್ ಎಸ್ ಪೂಜಾರಿ ಕುಜುಮಗದ್ದೆ ಕುಂಪಲ ಮತ್ತು ಶ್ರೀಮತಿ ವಸಂತಿ ಪಿ ಅಮೀನ್ ಇವರನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಗಂಗಾಧರ್ ಎಸ್ ಪೂಜಾರಿ ಇವರು
ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಇದರ ಸಕ್ರಿಯ ಸದಸ್ಯರಾಗಿರುವ ಶ್ರೀಯುತ ಗಂಗಾಧರ್ ಎಸ್ ಪೂಜಾರಿ ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಶಿಲ್ಪಾ ಆರ್ಟ್ಸ್ ಮಂಗಳೂರು ಹೆಸರಿನಲ್ಲಿ ವೃತ್ತಿ ಜೀವನ ನಡೆಸುತ್ತಿದ್ದು ನಮ್ಮ ಸಂಘದಲ್ಲಿ ನಡೆಯುವ ಸಮಾರಂಭಗಳಿಗೆ ಉಚಿತವಾಗಿ ಸೇವೆಯನ್ನು ಸಲ್ಲಿಸುವ ಉದಾರ ಮನೋಭಾವದವರು. ಇವರ ಕಲಾಕ್ಷೇತ್ರದಲ್ಲಿನ ಅನನ್ಯ ಸಾಧನೆಯನ್ನು ಗುರುತಿಸಿ 2026ನೇ ಸಾಲಿನ 25ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಕಲಾಕ್ಷೇತ್ರದಲ್ಲಿ ಆಯ್ಕೆಯಾಗಿರುತ್ತಾರೆ. ಶ್ರೀಯುತ ಗಂಗಾಧರ್ ಎಸ್ ಪೂಜಾರಿ ಇವರನ್ನು ಯುವವಾಣಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪರವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೇವೆ. ಇದು ಇವರಿಗೆ ಈ ವೇದಿಕೆಯಲ್ಲಿ ಸಿಗುವ 35ನೇ ಅಭಿನಂದನೆ. ಇದು ನಮಗೆ ಬಹಳ ಹೆಮ್ಮೆಯ ವಿಷಯ. ಮುಂದಕ್ಕೆ ಶ್ರೀಮತಿ ವಸಂತಿ ಪಿ ಅಮೀನ್ ಮನೆಮದ್ದುಗಳ ಮೂಲಕ ವಿಶೇಷ ಸಾಧನೆಯನ್ನು ಮಾಡಿರುವ ಬಜಾಲ್ ಗ್ರಾಮದಲ್ಲಿ ವಾಸವಾಗಿರುವ ಕೃಷಿ ಕುಟುಂಬದ ಶ್ರೀಮತಿ ವಸಂತಿ ಪಿ ಅಮೀನ್ ಜಾನಪದ ಕಲೆಯಾದ ತುಳು ಪಾಡ್ದನದಲ್ಲಿ ಉತ್ತಮ ಹಿಡಿತವನ್ನು ಹೊಂದಿರುವರು. ತುಳುನಾಡಿನ ವಿವಿಧ ದೈವಗಳ ಪಾಡ್ದನವನ್ನು ತುಳು ಭಾಷೆಯಲ್ಲಿ ನಿರರ್ಗಳವಾಗಿ ಸುಲಲಿತವಾಗಿ ಹಾಡಬಲ್ಲ ಇವರು ಕಿರಿಯರಿಗೂ ಹಿರಿಯರಿಗೂ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ, ಚೈತನ್ಯದ ಚಿಲುಮೆಯಾಗಿದ್ದಾರೆ. ಜಾನಪದ ಕ್ಷೇತ್ರದಲ್ಲಿ ಇವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವುದು ನಮಗೆಲ್ಲರಿಗೂ ಸಂತಸವನ್ನು ತಂದಿದೆ. ಈ ಸಂದರ್ಭದಲ್ಲಿ ಶ್ರೀಮತಿ ವಸಂತಿ ಪಿ ಅಮೀನ್ ಇವರನ್ನು ಯುವವಾಣಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪರವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಮುಂದಕ್ಕೆ ಗೌರವ ಅಭಿನಂದನೆ ನಮ್ಮದೇ ಸದಸ್ಯರಾದಂತಹ ಅಪೂರ್ವ ಕೆಂಚಾರ್ ಹಾಗೂ ಅನ್ವಿತಾ ಜೆ ಇವರಿಗೆ. ಮೊದಲಿಗೆ ಅಪೂರ್ವ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಈ ವೇದಿಕೆಯಲ್ಲಿ ನಮ್ಮ ಘಟಕದ ಇಬ್ಬರು ಸದಸ್ಯರಿಗೆ ಗೌರವ ಅಭಿನಂದನೆ ನಡೆಯಲಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿರುವ ಡಾಕ್ಟರ್ ಅಪೂರ್ವ ಆರ್ ಕೆಂಚಾರ್ ಮತ್ತು ಅನ್ವಿತಾ ಜೆ ಮಳ್ಯಾಳ್ಕೋಡಿ ಇವರನ್ನು ಆತ್ಮೀಯವಾಗಿ ಸಭಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಡಾಕ್ಟರ್ ಅಪೂರ್ವ ಆರ್ ಕೆಂಚಾರು ಇವರು ರಿಂಗ್ ಬಾಂಬ್ ಎಂದು ಕರೆಯುವ ಚರ್ಮದ ಶಿಲೀಂಧ್ರ ಸೋಂಕುಗಳ ಕುರಿತು ಸಂಶೋಧನೆ ನಡೆಸಿ ಶಿಲೀಂಧ್ರ ಸೋಂಕುಗಳನ್ನು ಬಹಳ ಬೇಗ ಮತ್ತು ನಿಖರವಾಗಿ ಪತ್ತೆ ಹಚ್ಚುವ ಹೊಸ ರೋಗ ನಿರ್ಣಯ ವಿಧಾನವನ್ನು ಅಭಿವೃದ್ಧಿಪಡಿಸಲು ಕೊಡುಗೆಯನ್ನು ನೀಡಿ ನಿಟ್ಟೆ ವಿಶ್ವವಿದ್ಯಾನಿಲಯದಿಂದ ದುರ್ನಿಗ್ರಹ ಚರ್ಮರೋಗ ಶಿಲೀಂಧ್ರಗಳ ಆಣ್ವಿಕ ಗುಣಲಕ್ಷಣಗಳ ಅಧ್ಯಯನ ಎನ್ನುವ ವಿಷಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ಡಾಕ್ಟರ್ ಅಪೂರ್ವ ಆರ್ ಕೆಂಚಾರ್ ಇವರು ನಮ್ಮ ಕೊಲ್ಯ ಘಟಕದ ಸದಸ್ಯೆ ಎನ್ನಲು ನಮಗೊಂದು ಹೆಮ್ಮೆ ಇದೆ. ಇವರು ರವೀಂದ್ರ ಕೆಂಚಾರು ಮತ್ತು ಶ್ರೀಮತಿ ಸಂಶಿವ ಇವರ ಸುಪುತ್ರಿಯಾಗಿದ್ದು ಶ್ರೀಮತಿ ಸಂಧ್ಯಾ ರುಕ್ಮಯ್ಯ ಪೂಜಾರಿ ಇವರ ಸೊಸೆ ಹಾಗೂ ಶೋಣಿತ್ ಪೂಜಾರಿಯವರ ಧರ್ಮಪತ್ನಿಯಾಗಿದ್ದಾರೆ. ಇವರ ಉನ್ನತ ಸಾಧನೆಗೆ ಯುವವಾಣಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ವತಿಯಿಂದ ಗೌರವದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಡಾಕ್ಟರ್ ಅನ್ವಿತಾ ಜೆ ಮಲಯಾಳಕೋಡಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಬಾಲ್ಯದಿಂದಲೂ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ವಿಶೇಷ ಪ್ರತಿಭೆಯನ್ನು ಮೈಗೂಡಿಸಿಕೊಂಡವರು ಡಾಕ್ಟರ್ ಅನ್ವಿತಾ ಜೆ. ನಿಟ್ಟೆ ಯೂನಿವರ್ಸಿಟಿ ಆಫ್ ಫಿಸಿಯೋಥೆರಪಿ ಇದರಿಂದ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಪದವಿಯನ್ನು ಪಡೆದು ತದನಂತರ ಯನಪೋಯ ಫಿಸಿಯೋಥೆರಪಿ ಕಾಲೇಜಿನಿಂದ ಮಾಸ್ಟರ್ ಆಫ್ ಫಿಸಿಯೋಥೆರಪಿ ಉನ್ನತ ಪದವಿಯನ್ನು ಪಡೆದು ನಮ್ಮ ಸಮಾಜದ ಹಿರಿಮೆಯನ್ನು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಗರಿಮೆಯನ್ನು ಹೆಚ್ಚಿಸಿದ್ದಾರೆ. ಅಭಿನಂದನೆಗಳು. ಇವರು ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಮಾಜಿ ಅಧ್ಯಕ್ಷರಾದ ಆನಂದ್ ಮಲಯಾಳಕೋಡಿ ಹಾಗೂ ಸದಸ್ಯರಾದ ಬಬಿತಾ ಆನಂದ್ ಇವರ ಮಗಳು ಮತ್ತು ಮಾಜಿ ಕಾರ್ಯದರ್ಶಿ ಜಗಜೀವನ್ ಕೊಲ್ಯ ಇವರ ಧರ್ಮಪತ್ನಿ ಎನ್ನುವುದು ಮತ್ತಷ್ಟು ಸಂತಸದ ವಿಷಯ. ಈ ಸಂದರ್ಭದಲ್ಲಿ ಇವರಿಗೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸರ್ವ ಸದಸ್ಯರ ಪರವಾಗಿ ಗೌರವದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಹತ್ತನೇ ತರಗತಿಯಲ್ಲಿ ಅತ್ಯಧಿಕ ಅಂಕ ಅಂದರೆ 86% ಅಂಕಗಳನ್ನು ಗಳಿಸಿದ ವಿನೀತ್ ಈಗ ಉಪಸ್ಥಿತಿ ಇದ್ದಾರೆ. ಇವರನ್ನು ಈ ವೇದಿಕೆಯಲ್ಲಿ ಈಗ ಗೌರವಿಸ್ತಾ ಇದ್ದೇವೆ. ವಿನೀತ್ ಆದಷ್ಟು ಬೇಗ ವೇದಿಕೆಗೆ ಬಂದು ಈ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
10ನೇ ತರಗತಿಯಲ್ಲಿ 86% ಅಂಕಗಳನ್ನು ಗಳಿಸಿದ ವಿನೀತ್ ಇವರಿಗೆ ಈ ಹೊತ್ತಿನಲ್ಲಿ ಶುಭ ಹಾರೈಸುತ್ತಾ ಸಮಾಜದಲ್ಲಿ ಇವರಿಗೆ ಮತ್ತಷ್ಟು ಪ್ರಶಸ್ತಿ ಪುರಸ್ಕಾರಗಳು ಇವರ ಮುಡಿಗೇರಲಿ ಎಂದು ಹಾರೈಸುತ್ತಾ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನಾವು ಕೊಡಲು ಬಹಳ ಹೆಮ್ಮೆ ಪಡ್ತಾ ಇದ್ದೇವೆ. ಇವರಿಂದ ಮತ್ತಷ್ಟು ಸಾಧನೆ ಆಗಲಿ, ಇವರು ಸಮಾಜಕ್ಕೆ ಮಾದರಿಯಾಗುವಂತಹ ಶಿಕ್ಷಣವನ್ನು ಪಡೆದು ಉನ್ನತ ಸ್ಥಾನಕ್ಕೆ ಏರಲಿ ಎಂದು ಶುಭ ಹಾರೈಸ್ತಾ ಇದ್ದೇವೆ. ಆತ್ಮೀಯತೆ ನಮ್ಮ ಪಾಲದ ಮಲ್ಲ ಸಂಪತ್ತು ಪಂಪಿನಂಚಿ ಲೆತ್ತಿಲೆಪ್ಪುಗು ಮೋಕೆಡು ಬೈದಿನಂಚಿನ ಶ್ರೀ ಶೈಲೇಂದ್ರ ವೈ ಸುವರ್ಣ ಸಂಸ್ಥಾಪಕರು SR ಮಸಾಲಾ ಸಂಸ್ಥೆ ಬೊಕ್ಕ ಮಾಜಿ ಗುರ್ಕಾರ್ಲು ಗುರು ಚಾರಿಟೇಬಲ್ ಟ್ರಸ್ಟ್ ಇಂಬೆರೆನು ಪಾತ್ರದ ಕಟ್ಟೆಗೆ ಬರಡು ಪಂದು ಭಿನ್ನಯ ಮಂತೊಂದುಲ್ಲೆ. ಓಂ ಗುರುಭ್ಯೋ ನಮ. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿನ ಪಾದಗಡ್ಡ ಬೂರೊಂದು ಅಂಚನೆ ಗೋಕರ್ಣನಾಥ ದೇವರನ್ನ ಪರಿವಾರ ದೇವರಿಗೆ ಪೂರ ಅಡ್ಡ ಬೂರೊಂದು ಈ ಮಣ್ಣದ ಸತ್ಯೊಲೆಗೆ ಪೂರ ಅಡ್ಡ ಬೂರೊಂದು ವೇದಿಕೆ ಎಡಿತಿನ ಗೌರವಾನ್ವಿತ ಪ್ರತಿವರಿಯಾಗಲ ನಮಸ್ತೆ ಮಲ್ತೊಂದು ಅಂಚನೆ ಎನ್ನ ಮೆಗ್ದಿಬಲ್ಲೆಯಲ್ಲೂ ಪೂರ್ರೆಗಲ ವೇದಿಕೆ ಎದುರುಡಿತ್ತಿನ ಪೂರ್ರೆಗಲ ನಮಸ್ತೆ ಮಲ್ತೊಂದು ಎನ್ನ ಒಂಜಿ ಎರಡು ಪಾತ್ರ 1987 ಇಸವಿಡು ಆನಿ ಲೈಕ್ ಮೈಂಡೆಡ್ ಸಮಾನ ಮನಸ್ಕರು ಒಂಜಿ ಸಂಸ್ಥೆಯನ್ನು ಕಟ್ಟದು ಬಾಡಿಯರು. ಅವು ಇನಿ 35 ಘಟಕ ಇತ್ತದು, ಸಾವಿರಾರು ಜನ ಮೆಂಬರ್ ನಕ್ಲೇನು ಮಲ್ತದಿನ ಒಂಜಿ ಮಲ್ಲ ಯುವವಾಹಿನಿ ಆದುಂಡು. ಭಾರಿ ಒಂಜಿ ಸಂತೋಷ. ದಯಪಂಡ ಬಿಲ್ಲವ ಸಮಾಜಡತ್ತು ಸಾಧಾರಣ ಎಂಕ್ ಗೊತ್ತಿತ್ತಿನ ಪ್ರಕಾರ ವಾ ಸಮಾಜಡ್ಲ ಈತ ಮಲ್ಲ ಒಂಜಿ ಸಂಘಟನೆ ಇಜ್ಜಿ ಭಾರಿ ಸಂತೋಷ ಆಪುಂಡು. ಮಸ್ತ್ ಜವಾಬ್ದಾರಿಲ ಉಂಡು, ಮಸ್ತ್ ಸಮಾಜ ಸೇವೆಲ ಮಲ್ತೊಂದುಲ್ಲರು ಪೂರ ಮಲ್ತೊಂದುಲ್ಲರು ಮಸ್ತ್ ಜವಾಬ್ದಾರಿಲ ಉಂಡು ನಿಕ್ಲಿಗೆ. ಅಂಚನೆ ಕೊಲ್ಯ ಘಟಕಲ ಒಂಜಿ ಬಾರಿ ಆಕ್ಟಿವ್ ಉಪ್ಪುನ ಘಟಕ ಪೋಯ್ಸತ್ತಿಲ್ಲ. ಪ್ರತಿದಿನ ಪ್ರತಿ ವಾರ ಕಾರ್ಯಕ್ರಮ ಆಯ್ನ ಲೆಕ್ಕ ಆತ ಕಾರ್ಯಕ್ರಮ ನಿಕ್ಲೇನು ಮಲ್ದರು. ಭಾರಿ ಸಂತೋಷ. ಕುದ್ರೋಳಿ ದೇವಸ್ಥಾನ ಆಡಾವಡು, ಗೆಜ್ಜೆಗಿರಿ ಆವಡು, ಗರೋಡಿ ಆವಡು, ವಿಶ್ವನಾಥ ಕ್ಷೇತ್ರ ಆಡಾವಡು, ಓಲೆ ಒಂಜಿ ಇಂಚಿನ ಫಂಕ್ಷನ್ ಆಪುಂಡಲ್ಲ ಯುವವಾಹಿನಿದ ಒಂಜಿ ಪಾತ್ರ ಭಾರಿ ಬಲಿಷ್ಠವಾದುಂಡು. ಅವು ಭಾರಿ ಸಂತೋಷ. ನಿಖಿಲಿ ಅನ್ನಲ್ಲ ಮಲ್ಲ ಜವಾಬ್ದಾರಿದಾದುಂಡು ಬನ್ನಂಡ ಇಟ್ಟದ ಅಧ್ಯಕ್ಷರು ಭಾರಿ ಸ್ಟ್ರಾಂಗ್ ಉಲ್ಲಿರು ಖಾಲಿ ಕೊಲ್ಯದಕ್ಲಿಗತ್ತು ಪ್ರತಿಯೊರಿಯಾಗ್ಲ ಒಂಜಿ ಮಲ್ಲ ಜವಾಬ್ದಾರಿದಾದುಂಡು ಬಂಡ ಯುವಕರೇನು ಪಂಡ ಈ ಸ್ಟೂಡೆಂಟ್ ನಕ್ಲೇನು ಒಂಜಿ ಚೂರು ನಿಕಲು ಒಂಚೂರು ಅಟೆನ್ಷನ್ ಕೊಡ್ತು ಓಡು ಅಕ್ಲಿಗೆ ಆರೋಗ್ಯನೇ ಸಾಧನೆ ಮಲ್ಪಡಂಡ ಆರೋಗ್ಯ ಬೋಡು. ಆರೋಗ್ಯ ಬೋಡ ಅಂಡ ಹಿತವಾಯಿನ ಆಹಾರ, ಹಿತಮಿತವಾಯಿನ ವ್ಯಾಯಾಮ, ನಿಯಮಿತ ವ್ಯಾಯಾಮ ಬೋಡು. ಐತೊಟ್ಟಿಗೆ ದುರಾಭ್ಯಾಸಲಿಗೂ ಒಯ್ಕಿಲ ತಿಕ್ಕೆರೆ ಬಲ್ಲಿ ಹಾಕಲು ಓವುಲ ಅಮಲು ಸೇವನೆ ಡ್ರಗ್ ಪೂರ ತಿಕ್ಕಂಡ ಅಕಲ್ ದುಂಬದ 25 ವರ್ಷದ ಜೀವನನು 20 ವರ್ಷೋಡೆ ಮುಗಿತು ಬಿಡ್ಪೇರು. ಇತ್ತೆ ಕುಡ್ಲ ಬಾರಿ ಪೂರ ವಿಷಯೋಡ್ಲ ಒಂತೆ ಜೋಕುಲ್ನ ವಿಷಯೋಡು ಬಾರಿ ನಂಗೆ ಜಾಗ್ರತೆ ಉಪ್ಪಡ ಸಮಯ ಕುಡ್ಲ ವಿಷಯ ಕುಡ್ಲಾಡು ಮಸ್ತ್ ಡ್ರಗ್ ಕಂಪ್ಲೇಂಟ್ ಅವು ಒಂದು ಪೂರ ಉಂಡು. ಅಂಚಾದ ನಮ್ಮ ಜೋಕುಲಿನ ಯುವ ಹಿಂದಕುಲ್ಲ ಆಯ್ನಾತ್ ಯುವಕರೇನು ಯುವತಿಯರೇನು ತೂಡು ಬೊಕ್ಕ ಎಂಕುಲು ಗುರು ಚಾರಿಟೇಬಲ್ ಟ್ರಸ್ಟ್ ತಕ್ಕಲು ಸ್ಕಾಲರ್ಶಿಪ್ ಕೊರ್ಪ. ಸ್ಕಾಲರ್ಶಿಪ್ ಇತ್ತೆ ಪೋಯ್ ವರ್ಷಲ್ಲ ಎಂಕುಲು 52 ಲಕ್ಷ ಕೊರಿಯ ಎಂಕುಲು ಎಂಕಲ್ನ ಎನ್ನ SRR ಫ್ಯಾಮಿಲಿ ಯಾನ್ ಎನ್ನ ಮಿಗ್ಗೆ 60 ಸೇರಿದು ಎಂಕಲ್ನ ಐಟ್ 5 ಲಕ್ಷ ರೂಪಾಯಿ ಎಂಕಲ್ನ ಕಂಟ್ರಿಬ್ಯೂಷನ್ ವರ್ಷಲ್ಲ ಎಂಕುಲು 5 ಲಕ್ಷ ಹೊರದು ಮಿತ್ತು ಸ್ಕಾಲರ್ಶಿಪ್ಪು ಎಂಕಲ್ನ ಕಂಟ್ರಿಬ್ಯೂಷನ್ ಒಪ್ಪುಂಡು. ಪೋಯ್ ವರ್ಷ 5 ಲಕ್ಷ ರೂಪಾಯಿ ಕೊಡ್ತಾ ಅಂಡ ಐಟ್ ಎಂಚಿನ ಎಂಕಲೆ ಗಂಜಿ ಬೇಜಾರದ ಸಂಗತಿದಾದ ಬಂಡ 500 ಚಿಲ್ಲರೆ ಜೋಕ್ಲೇಡ್ 400 ಮಿತ್ತು ಜೋಕುಲು ಪೊಣ್ಣು ಸಂತೋಷ ಪೊಣ್ಣುಲು ಕಲ್ಪುನ ಅಂಡ್ ಆಣುಲ್ ಕಲ್ಪು ಜೇರತೆ 100 ಜೋಕುಲು ಆಣುಲ್ ಕಲ್ತದ 400 ಜೋಕುಲು ಪೊಣ್ಣುದು ಕಲ್ತೆರಡ ಸಮಾಜ ಇಂಬ್ಯಾಲೆನ್ಸ್ ಆಪುಂಡು. ಎಲ್ಲಂಜಿ ಮದ್ಮೆ ಮಲ್ಪುಗ ಅಂದ ಅಪ್ಪೆಮ್ಮೆ ಪಿದರ್ನಾಗ ಆಣು ತಿಕ್ಕುಜಿ SLC ಫೇಲ್ ಆತಿನಾಗ LLB ಕಲ್ತಿನಲ್ಲಿ M.Com ಕಲ್ತಿನಲ್ಲಿ CA ಕಲ್ತಿನಲ್ಲಿ ಮದ್ಮೆ ಮಲ್ಪಿರಾಪುಂಡಿ ಅಕಲು ಒಪ್ಪಿರ ಅಂಚಾದ ಆ ಜವಾಬ್ದಾರಿನ ಯುವವಾಹಿನಿ ದೆತ್ತು ನೋಡು ದಯಪಂಡ ಯುವವಾಹಿನಿ ಇರ್ದಂಜಿ ಬಲಿಷ್ಠವಾಹಿನ ಸಂಸ್ಥೆ ಊಲಜ್ಜಿ ಮೂಲು ಏನು ಸತ್ಯವಾತೇರು ನಾನು ನಿಜವಾದ 35 ಘಟಕ ನನ್ನ ಹೆಚ್ಚನೆ ಅವು ಸದ್ಯ 35 ಘಟಕ ಕೊಟ್ಟು ಸಾವಿರಾರು ಜನ ಮೆಂಬರ್ನ ಕುಲುಲ್ಲೇರು
ನಿಕುಲು ಹಳ್ಳಿ ಇಡ್ಬೋದು ಈ ಇಂದೇನು ಒಂಜಿ ಬಾರಿ ಜಾಗ್ರತೆ ಇಡ್ತು ಓಡು ಪುಣ್ಣ ಜೋಕುಲು ಮಾತ್ರ ಕಲ್ತದ ಆನ್ ಜೋಕುಲು ಕಲ್ತಿಜೆರಡ ಡ್ರಾಪ್ ಔಟ್ ಆಯೆರಡ ಸಮಾಜ ಓಡೆ ಪೋಪುಂಡು ಇತ್ತೇನೆ ಆಲ್ರೆಡಿ ಇಂಬ್ಯಾಲೆನ್ಸ್ ಆತನು ಒಂದು ನಾನು ಎನ್ನ ಕನ್ನಡ ತೂತಿನ ಎಕ್ಸ್ಪೀರಿಯನ್ಸ್ ಸುಮಾರು ವರ್ಷ ಸ್ಕಾಲರ್ಶಿಪ್ ಕೊರೊಂದಿಲ್ಲ ಗುರು ಚಾರಿಟೇಬಲ್ ಟ್ರಸ್ಟ್ ಮಸ್ತ್ ಜನ ಗೊತ್ತುಪ್ಪೆರೆ ಅವು ಮಸ್ತ್ ಜನ ಗೊತ್ತುಂಡು ಅಂಡ ದಾದ ಬನ್ನಂಡ ಪೊಣ್ಣು ಜೋಕುಲು ಎಡ್ಡೆಡ್ಡೆ ಕಲ್ಪುವೇರು ಬಜ್ಜಿ ಬಡತ ನೋಡ್ದು ಬೈದಿನಕುಲು ಎಂಕುಲು ಇಲ್ಲಡೆ ಪೋದು ತೂಂದು ಏರಿಗೆಲ್ಲ ಸ್ಕಾಲರ್ಶಿಪ್ ಕೊರ್ಪುಜ ಎಂಕುಲು ಕುಂದಾಪುರ ಬೈಂದೂರು ಪತ್ತಿನ ಪುತ್ತೂರು ಸುಳ್ಯ ಬೆಳ್ತಂಗಡಿ ಪೂರ ಓಲಿತ್ತಿನಲ್ಲ ಎಂಕುಲು 5 ವಾರ ಸರ್ವೆ ಮಲ್ಪುವ 5 ಟೀಮ್ ಮಲ್ತದೆ 5 ವಾರ 7 ವಾರ ಮಟ್ಟ ಸರ್ವೆ ಮಲ್ಪುವ ಅಕಲ್ಲ ಇಲ್ಲಡೆ ಪೋದು ಅಕಲ್ಲ ಸ್ಥಿತಿಗತಿ ತೆರಿದೆ ಸ್ಕಾಲರ್ಶಿಪ್ ಕೊರ್ಪಿನಿ ನಿಜವಾದ ಸಮಾಜದ ಭಾರಿ ಕಷ್ಟ ಉಂಡು ನಮ್ಮ ಪುರ ಪರ್ಬಪುರ ಗೌಜಿ ಮಲ್ಪುವ ಗಣೇಶೋತ್ಸವ ಮಲ್ಪುವ ನಾನಂಜಿ ಮಲ್ಪುವ ಕುಡಂಜಿ ಮಲ್ಪುವ ಏತೆ ಇಲ್ಲಲೇಡಿ ಇನ್ನಿಗೆಲ ಚೌತಿ ಮಲ್ಪೆರ ತೀರಂದಿನ ಇಲ್ಲುಲ್ಲ ಕಷ್ಟಮಿ ಮಲ್ಪೆರ ತೀರಂದಿನ ಇಲ್ಲುಲ್ಲ ಸಾಲದ ಒಂದೆಟ್ಟು ಹೊಣೆ ಸಾಲುಡು ಬೂರ್ದುಪ್ಪು ನಕಲುಲ್ಲೇರು ಕ್ಯಾನ್ಸರ್ ರೋಗಿಲು ಉಪ್ಪುವೇರು ಇಲ್ಲಾಡು ಡಯಾಲಿಸಿಸ್ ತಕಲು ಉಪ್ಪುವೇರು ಅಂಚಿನಕಲ ಪೂರ ಇಲ್ಲೇ ಸಾಧಾರಣ ಒಂಜಿ ಲಗಾಡಿ ಪೋಪುಂಡು ಅಂಚಾದ ನಮ್ಮ ಆಡಂಬರ ಅವ್ರದ್ದುಲ್ಲ ಜಾಸ್ತಿ ಸಮಾಜ ಸೇವೆ ಮಲ್ಪೋಡು ಬಂದು ಎನ್ನ ಒಂಜಿ ಯುವ ಐಂದಕಲ್ದೆಲ್ಲ ಸ್ಪೆಷಲ್ ದಯಪಂಡ ಯುವಕರನ್ನ ದಂಡು ಪುಣಿ ಯುವ ಐನಿಡು ನಿಕುಲು ನಿಖಿಲೇರ್ದು ಎಲ್ಲೇ ಜವಣಿಯರು ಪೂರ ಹಾಲ ಒಂದಿಲ್ಲ ಕತೂಲಿ ಅಕ್ಲೇನು ಸಮಾಜಕ್ಕೆ ಆಸ್ತಿ ಮಲ್ಪಲಿ ನಿಕುಲು ನಿಖಿಲ್ಡ ಅವು ಆಪುಂಡು ದಯಪಂಡ ಎಂಕುಲಿಗೆ ಪೂರ ಪ್ರಾಯ ಅಂಡು ಎಂಕುಲಿತ್ತೆ ಯಾನಿತ್ತೆ ಎಂಕಿತ್ತೆ 75 ವರ್ಷ ಪ್ರಾಯ ಅಂಡು ಎಂಕುಲು ನನ್ನ ಹತ್ತು ಆಯ್ತು ಜವಾಬ್ದಾರಿ ನಿಕುಲು ದೆತ್ತೊಂದು ಎತ್ತು ತೀರ್ಣ ಆತು ಎಂಕುಲು ವಿದ್ಯಾಭ್ಯಾಸಕ್ಕೆ ನಾನು ದುಂಬುಣಿಂಚಿಲೆ ಅನ್ನು ಸ್ವಲ್ಪ ಸಪೋರ್ಟ್ ಮಲ್ತೆ ಯುವ ಹಿಂದೊಟ್ಟಿಗೆ ಅವಿನಾಭಾವ ಸಂಬಂಧ ಒಂಜಿ ಭಾವನಾತ್ಮಕ ಸಂಬಂಧ ಸುಮಾರು ವರ್ಷೋಡ್ದಿಂಚಿ ಉಂಟು ಸಾಧಾರಣ ಸ್ಥಾಪನೆ ಆತಿನರ್ದಿಂಚೆ ಯಾನು ಯುವ ಹಿಂದೊಟ್ಟಿಗೆ ಒಳ್ಳೆ ಯುವ ಈ ಸಂಘೋಗ್ಲ ಏನು ಸುಮಾರು ಪ್ರೋಗ್ರಾಮ್ ಬೈದೆ ಬಿಲ್ಲವ ಸಂಘೋಗ್ಲ ಬೈದೆ ಯುವ ಹಿಂದಿಡ್ಲ ಬೈದೆ ಮಸ್ತ್ ಸಂತೋಷ ದಯಪಂಡ ಕೊಲ್ಯ ಸಂಘ ಬಾರಿ ಆಕ್ಟಿವ್ ಇತ್ತದ ಬೊಕ್ಕ ದುಮ್ಮದ ಅಧ್ಯಕ್ಷರೆಲ್ಲ ಮಸ್ತ್ ಕಾರ್ಯಕ್ರಮ ಮಲ್ದೇರಿ ಇತ್ತದ ಅಧ್ಯಕ್ಷರಂತೂ ಗ್ರೇಟ್ ಅಚೀವರ್ ಬಾರಿ ಖುಷಿ ಆಪುಂಡು ಅವ್ರನ್ನ ಅಚೀವ್ಮೆಂಟ್ ಪೂರ ಓದಿನಾಗ ತೆರಿನಾಗ ಕೇಂಡೆ ಅಂಚಾದ ಒಂಚೂರು ವಿಶೇಷ ಆಸಕ್ತಿ ಕೊರ್ದು ಈ ಕುಡಲ ಒಂಜಿ ಸಮಾಜಗೂ ಬೋಡಾದು ಒಂಜಿ ಎಡ್ಡೆ ಒಂಜಿ ಶಕ್ತಿ ಮೀರಿದ ಕೆಲಸ ಮಲ್ತದ್ದು ಒಂಜಿ ಜವಣಿಯರು ಹಾಲ ಒಂದಿಲ್ಲ ಕತೂಲೆ ಜನವರಿನಿಯರು ಶಾಲೆ ಪೋಪಿಲ ಕತೂಲೆ ಅಕಲು ಎಜುಕೇಶನ್ ಮುಗಿಬೋಕ ಎಂಚಿನಲ್ಲ ಮಲ್ಪೋಲಿ ಬೊಕ್ಕದಾನೆ ಮಂಡ ನಮ್ಮ ಇಮೋಷನಲ್ ಬ್ಲ್ಯಾಕ್ ಮೈನ್ ಮಲ್ಪುವೇರು ನಮ್ಮ 10,000 ರೂಪಾಯಿದ ಮೊಬೈಲ್ ಬೋರ್ಡ್ ಒಂದು ಅಂಗಡಿಗೆ ಪೋಂಡ ಈ ಜೋಕುಲು ಪೋಂಡ ಅವ್ರು 40,000 ತೋಜವೀರು 40,000 ತೋಜಾದ ಪನ್ಪೇರಿ 10,000 ಕೂರು ಮಾರೆ ಒರಿನ EMI ಮಲ್ಪುಗ ನಿಕ್ಕೆ ಆ ಆ್ಯಪೇ ಫೋನ್ ಮಲ್ಪೆ ಅಮ್ಮ 40,000 ಉಂಡ 10,000 ತಂಬೆ ಕೊಂತೀನಿ ಅಂದು ಯಾನ್ 10,000 ಕೊಂತೀನಿ ನಾನು 30,000 ಲೋನ್ ಕೊರ್ಪೆ ಬಂತೀರಿ ಅಂಚಾದ ಆ ಟೆಂಪ್ಟೇಷನ್ಗೆ ಪೂರ ತಿಕ್ಕರ್ ಬಲ್ಲಿ ದಯಪಂಡ ನಮ್ಮ 10,000 ಮೊಬೈಲ್ ದೆತ್ತೊಂದು 40,000 ಸಾಲ ಬರ್ತದೆ 10,000 ಮೊಬೈಲ್ ಬಿಲ್ಲಾಯಿ ಪೆಟ್ಟಿಗೆ 10,000 5,000 7,000 ಗತಿಜ್ಜಿ ಆತಮಲ್ಲ ಲಾಸ್ಡ್ ಬರುವ ಅಂಚೆನೆ ಬೊಕ್ಕ ಜವಣಿಯರು ನಮ್ಮ ಸಂಘದ ಕುಲವಾಡ್ ಪ್ರತಿಯೊರಿಲ್ಲ ಕ್ರೆಡಿಟ್ ಕಾರ್ಡ್ ಪೂರ ಉಪಯೋಗ ಮಲ್ಪರೆ ಪೋರ್ಚಿ ನಮ್ಮ ಸಾಲ ಮಲ್ಪೋಡ ಅವು ಸೊತ್ತು ಅದು ಪೋಡು ವೆಲ್ತ್ ಕ್ರಿಯೇಷನ್ಗೆ ಬೋರ್ಡ್ ಸಾಲ ಮಲ್ಪೋಡು ಅವಳು ಲೆಕ್ಕೋಡು ಮಾತ್ರ ಮಲ್ಪೋಡು ಒಂಜಿ ಸಂಘ ಸಂಸ್ಥೆ ಒಂಜಿ ನಮ್ಮ ಸ್ವಂತ ಉದ್ಯೋಗ ಮಲ್ಪುಂಡಲ್ಲ ನಮ್ಮ ಸಾಲದ ಗುರಿ ಟುಪ್ಪಿರವಲ್ಲಿ ಒಂಜಿ ಮದ್ಮೆ ಆಪುಂಡಲ್ಲ ಅಂಚೆನೆ ಬೊಕ್ಕ ಯುವ ಹಿಂದೆ ಕೆಲವು ಪ್ರೋಗ್ರಾಮ್ ಪೂರ ಎಡ್ಡಂಡು ಮೇಂದಿಗೆ ಪೂರ ಗಂಗಸರ ದಿವಚ್ಚಿ ಪನ್ಪಿನಲ್ಲಿ ಕಂತಿನ ಪ್ರೋಗ್ರಾಮ್ ಪೂರ ಮಲ್ತೊಂದುಲ್ಲಾರ ಅವು ಬಾರಿ ಎಡ್ಡೆ ದಯಪಂಡ ಸಾಲ ಮಲ್ತದ ಮೇಂದಿಗೆ ಗಂಗಸರ ಗೊತ್ತಿನಕ್ಲೆ ನಾನು ಏತೇ ಜವಣಿಯರೇನು ತೂತೆ ನಮ್ಮ ಮಸ್ತ್ ಬುದ್ಧಿ ಪನ್ಪ ಮದ್ಮೇರ್ದು ಬೊಕ್ಕ ಸಾಲ ಇತ್ತು ನನಗೆ ಇಲ್ಲ ನಿದ್ರೆ ಮಲ್ಪ ಅಂತ ಜಪ್ಪೆರೆ ಆಪುಜಿ ಅಪುರ ಎಡ್ಡೆತ್ತು ನಿಕುಲು ಒಂತೆ ಕಾಸ್ತ ವಿಷಯೋಡು ಬಾರಿ ಜಾಗ್ರತೆ ಮಲ್ಪೋಡು ಬೊಕ್ಕ ಒಂಜಿ ಉಳಿತಾಯ ಮಲ್ಪೋಡು ಒಂಜಿ ಬೆಂದಿನ ಕಂಪ್ಲೀಟ್ 50,000 ಬೆಂದು 51,000 ಖರ್ಚು ಮಲ್ತಿನ ಏಪಲ ಎಡ್ಡೆ 2,000 25,000 ಬೆಂದು ಒಂಜಿ 2,000 ಸೇವಿಂಗ್ಸ್ ಮಲ್ತಿಡಲ ಇನಿ ಹತ್ತಿರ ಎಲ್ಲ ಜನ ಆಪಿನ ಗ್ಯಾರಂಟಿ ಅಂಚ ಮಸ್ತ್ ಜವಣಿಯರಿಗೆ ಪೂರ ಬುದ್ಧಿ ಬಂತೆ ನಿಕುಲ್ಲವೇನು ಪೂರ ಒಂಚೂರು ಇಂಪ್ಲಿಮೆಂಟ್ ಮಲ್ಪರೆ ಜವಣಿಯರಿಗೆ ನಮ್ಮ ಸಂಘದಕ್ಲೆಗೆಲ್ಲ ಪಿದೈದಕ್ಲೆಗೆಲ್ಲ ಒಂಜಿ ಅಡ್ವೈಸ್ ಮಲ್ತದೆ ಆಯ್ನಾತು ಮಾತಿರಲ್ಲ ನಮ್ಮ ಗಟ್ಟಿ ಅವಡು ಬಂದು ಪನೊಂದು ಎನ್ನೋ ಒಂಜಿ ರೆಡ್ ಪಾತ್ರೆ ಮುಗಿಪೆ ಪಿರಿಯರೈನ ಈರಿ ನಮಕ್ ಸ್ಫೂರ್ತಿ ಪನೊಂದು ಸೊಲ್ಮೆ ಸಂದಾಯಿತ ಮಂತೊಂದುಲ್ಲ ನನ್ನ ದುಂಬಗು ರಾಜ್ಯ ಮಟ್ಟದ ಕತೆ ಕವನ ಆನ್ಲೈನ್ ಪಂತದ ಇನಾಮುದ ಪಟ್ಟಿನ ನಿಕ್ಲ ದುಂಬಗು ಓದೊಂದುಲ್ಲೇರು ಈ ಪಂತದ ಸಂಚಾಲಕರೈನ ಶ್ರೀಯುತ ಲತೀಶ್ ಎಂ ಸಂಕೋಳಿಕೆ ಎಂಬೆರು. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯಾತಿ ಗಣ್ಯರೇ, ಇಂದು ಒಂದು ವಿಶೇಷವಾದ ಸುಸಂದರ್ಭವೆಂದು ಹೇಳ್ಬೋದು. ಯಾಕೆಂದರೆ ನಮ್ಮ ಸಮಾಜದ ಓರ್ವ ಸಾಹಿತ್ಯ ರತ್ನ, ಅನರ್ಘ್ಯ ರತ್ನ, ವಿದ್ವಾನ್, ಕೀರ್ತಿಶೇಷ ರಮಾನಾಥ್ ಕೋಟೆಕಾರ್ ಇವರ
ಜನ್ಮದಿನದ ಪ್ರಯುಕ್ತ ನಾವೊಂದು ಆನ್ಲೈನ್ ಸ್ಪರ್ಧೆಯನ್ನು ಆಯೋಜಿಸಿದ್ದೆವು. ರಾಜ್ಯ ಮಟ್ಟದ ಆನ್ಲೈನ್ ಮತ್ತು ಕತೆ ಮತ್ತು ಕವನ ಸ್ಪರ್ಧೆ. ಖಂಡಿತವಾಗಿ ನಾವು ಇಷ್ಟೊಂದು ನಿರೀಕ್ಷೆ ಇಟ್ಟಿರಲಿಲ್ಲ. ಯಾಕೆಂದರೆ ಮೊದಲ ಬಾರಿಗೆ ಇದು ಅವರ ಜನ್ಮದಿನದ ಪ್ರಯುಕ್ತ ನಾವೊಂದು ಸ್ಪರ್ಧೆಯನ್ನು ಆಯೋಜಿಸಿದ್ದೆವು. ಈ ಸ್ಪರ್ಧೆಗೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಮತ್ತು ಹೊರ ರಾಜ್ಯಗಳಿಂದಲೂ ಕಥಾ ವಿಭಾಗದಲ್ಲಿ 133 ಕಥೆಗಳು, ಅದೇ ರೀತಿ ಕವನ ವಿಭಾಗದಲ್ಲಿ 231 ಕವನಗಳು ಈ ಸ್ಪರ್ಧೆಗೆ ಬಂದು ನಮ್ಮ ನಿರೀಕ್ಷೆಗೂ ಮಿಗಿಲಾಗಿ ಈ ಸ್ಪರ್ಧೆಯನ್ನು ಒಂದು ಯಶಸ್ವಿಯಾಗಿಸಿದೆ. ಎಲ್ಲೋ ಮರೆಯಲಿದ್ದ ವನಸುಮ ಅಂದರೆ ನಮ್ಮ ವಿದ್ವಾನ್ ಕೀರ್ತಿಶೇಷ ರಮಾನಾಥ್ ಕೋಟೆಕರ್ ಅವರು ಇಂದು ಮಲ್ಲಿಗೆಯ ಕಂಪನ್ನು ರಾಜ್ಯದ ಮೂಲೆ ಮೂಲೆಯಲ್ಲಿ ಅವರ ಒಂದು ಸಾಹಿತ್ಯದ ಸೊಗಡು ಹರಿದಿದೆ. ಬಹುಶಃ ಇಂದು ಅವರು ನಮ್ಮ ಜೊತೆಗೆ ಇರುತ್ತಿದ್ದರೆ ಅಷ್ಟೊಂದು ಸಂತಸ ಪಡುತ್ತಿದ್ದರು. ಇದಕ್ಕಾಗಿ ನಾನು ಮೊದಲು ಅದರ ಪ್ರಾಯೋಜಕತ್ವವನ್ನು ವಹಿಸಿದ ಶ್ರೀಮತಿ ಆಶಾ ರಮಾನಾಥ್ ಕೋಟೆಕರ್ ಅವರನ್ನು ಅಭಿನಂದಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅನುವು ಮಾಡಿಕೊಟ್ಟ ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರು ಅವರನ್ನು ಇವತ್ತು ನಾನು ಅಭಿನಂದಿಸುತ್ತಿದ್ದೇನೆ. ಬಂಧುಗಳೇ, ಇದೀಗ ಈ ಒಂದು ರಾಜ್ಯ ಮಟ್ಟದ ಆನ್ಲೈನ್ ಕಥಾ ಮತ್ತು ಕವನ ಸ್ಪರ್ಧೆಗೆ ನಮ್ಮೊಂದಿಗೆ ತೀರ್ಪುಗಾರರಾಗಿರುವ ಇಬ್ಬರು ತೀರ್ಪುಗಾರರನ್ನು ಇದೀಗ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಿರಿಯ ಸಾಹಿತಿಗಳಾದ ಬಿ ಸತ್ಯವತಿ ಭಟ್ ಕೊಳಚಪ್ಪು ಮಂಗಳೂರು, ಅದೇ ರೀತಿ ಮತ್ತೋರ್ವ ಹಿರಿಯ ಸಾಹಿತಿಯಾಗಿರುವ ವಾ ಉಮೇಶ ಕಾರಂತ ಮಂಗಳೂರು. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ರಾಜ್ಯ ಮಟ್ಟದ ಕಥಾ ಮತ್ತು ಕವನ ಸ್ಪರ್ಧೆಯ ತೀರ್ಪುಗಾರರು ಬಿ ಸತ್ಯವತಿ ಭಟ್ ಕೊಳಚಪ್ಪು, ಅದೇ ರೀತಿ ಕವನ ಸ್ಪರ್ಧೆಯ ತೀರ್ಪುಗಾರರು ವಾ ಉಮೇಶ ಕಾರಂತ. ಬಂಧುಗಳೇ, ಕೀರ್ತಿಶೇಷ ರಮಾನಾಥ್ ಕೋಟೆಕರ್ ಇವರ ಬಗ್ಗೆ ತಿಳಿಸಬೇಕೆಂದರೆ ಬಹುಶಃ ಅದಕ್ಕೊಂದು ಅರ್ಧ ದಿವಸದ ಕಾರ್ಯಕ್ರಮವಾಗಬಹುದು. ಆದರೆ ನಮಗೆ ಸಮಯದ ಅಭಾವವಿರುವುದರಿಂದ ಈ ಕಾರ್ಯಕ್ರಮವನ್ನು ಆದಷ್ಟು ಚುಟುಕಾಗಿ ಮುಗಿಸಬೇಕಾದ ಮಾತ್ರ ಜವಾಬ್ದಾರಿ ನಮ್ಮ ಮೇಲಿದೆ. ಅದರಿಂದ ಇದೀಗ ನೇರವಾಗಿ ತೀರ್ಪುಗಾರರಿಗೆ ಸನ್ಮಾನ. ಈ ತೀರ್ಪುಗಾರರ ಕಿರು ಪರಿಚಯವನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಕಥೆಗಾರರ ತೀರ್ಪುಗಾರ ಆಗಿರುವವರು ಬಿ ಸತ್ಯವತಿ ಭಟ್ ಕೊಳಚಪ್ಪು. 82 ವರ್ಷದ ಈ ಪ್ರಾಯದಲ್ಲೂ ಅವರಲ್ಲಿ 18 ವರ್ಷದ ಚೈತನ್ಯ ತುಂಬಿದೆ. ಎಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಕಳೆದ 50 ವರ್ಷಗಳಿಂದ ಯೋಗದ ಅಭ್ಯಾಸವನ್ನು ಮಾಡಿಕೊಂಡು ಅವರ ದೇಹದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಹಿರಿಯ ಸಾಹಿತಿಗಳು ಹೌದು. ಈಗಾಗಲೇ 14 ಕೃತಿಗಳನ್ನು ಸಾಹಿತ್ಯ ಸರಸ್ವತಿಯ ಮಡಿಲಿಗೆ ಅರ್ಪಿಸಿದ್ದಾರೆ. ಕಥೆಯ ಸ್ಪರ್ಧೆಗೆ ಬಂದಿರುವ 133 ಕಥೆಗಳನ್ನು ಓದಿ ಒಂದು ಉತ್ತಮವಾದ ತೀರ್ಪುಗಾರಿಕೆಯನ್ನು ನೀಡಿದ ಬಿ ಸತ್ಯವತಿ ಭಟ್ ಕೊಳಚಪ್ಪು ಅವರನ್ನು ನಾನು ಆರ್ಥಿಕವಾಗಿ ಅಭಿನಂದಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಪ್ರಾಯೋಜಕರಾದ ಆಶಾ ರಮಾನಾಥ್ ಕೋಟೆಕರ್ ದಯವಿಟ್ಟು ತಾವು ಒಟ್ಟಿಗಿರಬೇಕೆಂದು ಭಿನ್ನವಿಸುತ್ತಿದ್ದೇನೆ. ಆಶಾ ರಮಾನಾಥ್ ಕೋಟೆಕರ್ ದಯವಿಟ್ಟು ನೀವು ವೇದಿಕೆಗೆ ಬರಬೇಕು. ಈ ಒಂದು ಸ್ಪರ್ಧೆಯ ಅಷ್ಟು ಯಶಸ್ವಿ ನಿಮಗೆ ಸಲ್ಲುತ್ತದೆ. ಪ್ರಾಯೋಜಕರಾದ ಆಶಾ ರಮಾನಾಥ್ ಕೋಟೆಕರ್ ದಯವಿಟ್ಟು ವೇದಿಕೆಗೆ ಬನ್ನಿ. ತೀರ್ಪುಗಾರರನ್ನು ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ತೀರ್ಪುಗಾರರಾಗಿರುವ ವಾ ಉಮೇಶ ಕಾರಂತ್ ಇವರು ಸೈಂಟ್ ಆನ್ಸ್ ಡಿಇಡಿ ಕಾಲೇಜು ಇಲ್ಲಿ ಗೌರವ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 300ಕ್ಕೂ ಹೆಚ್ಚು ನಾಟಕಗಳು, ಪೌರಾಣಿಕ, ಐತಿಹಾಸಿಕ ನಾಟಕಗಳ ರಚನೆಕಾರರು, ನಿರ್ದೇಶಕರು ಹೌದು. ಅದೇ ರೀತಿ ಚಲನಚಿತ್ರ ಮತ್ತು ಧಾರಾವಾಹಿಗಳಲ್ಲಿ ಅಭಿನಯಿಸುತ್ತಿದ್ದಾರೆ. ಬಂಧುಗಳೇ, ನಮ್ಮ ರಾಜ್ಯ ಮಟ್ಟದ ಆನ್ಲೈನ್ ಕತೆ ಮತ್ತು ಕವನ ಸ್ಪರ್ಧೆಯ ತೀರ್ಪುಗಾರಿಕೆಯನ್ನು ಬಹಳ ನಿಷ್ಕಲ್ಮಶವಾಗಿ ಮಾಡಿದ ನಮ್ಮ ಈರ್ವರು ತೀರ್ಪುಗಾರರಾದ ಬಿ ಸತ್ಯವತಿ ಎಸ್ ಭಟ್ ಕೊಳಚಪ್ಪು ಮಂಗಳೂರು, ಅದೇ ರೀತಿ ವಾ ಉಮೇಶ ಕಾರಂತ ಮಂಗಳೂರು ಇವರಿಗೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ನಾನಿಲ್ಬೇಕಾ? ವಂದನೆಗಳು ತೀರ್ಪುಗಾರರಿಗೆ. ಇದೀಗ ಈ ವೇದಿಕೆಯಲ್ಲಿ ಈ ಒಂದು ರಾಜ್ಯ ಮಟ್ಟದ ಆನ್ಲೈನ್ ಕತೆ ಮತ್ತು ಕವನ ಸ್ಪರ್ಧೆಯ ಪ್ರಾಯೋಜಕರಾಗಿರುವ ಶ್ರೀಮತಿ ಆಶಾ ರಮಾನಾಥ್ ಕೋಟೆಕರ್, ನೀವು ದಯವಿಟ್ಟು ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಬಂಧುಗಳೇ, ವಿದ್ವಾನ್ ಕೀರ್ತಿಶೇಷ ರಮಾನಾಥ್ ಕೋಟೆಕರ್ ಇವರ
ಜನ್ಮದಿನದ ಪ್ರಯುಕ್ತ ನಾವು ಆಯೋಜಿಸಿದ ರಾಜ್ಯ ಮಟ್ಟದ ಕಥಾ ಮತ್ತು ಕವನ ಸ್ಪರ್ಧೆಯ ಸಂಪೂರ್ಣ ಪ್ರಾಯೋಜಕತ್ವವನ್ನು ವಹಿಸಿದವರು ಶ್ರೀಮತಿ ಆಶಾ ರಮನಾಥ್ ಕೋಟೆಕರ್. ದಯವಿಟ್ಟು ತಾವು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ವಂದನೆಗಳು ಶ್ರೀಮತಿ ಆಶಾ ರಮನಾಥ್ ಕೋಟೆಕರ್ ಇವರಿಗೆ. ಬಂಧುಗಳೇ, ಇದೀಗ ರಾಜ್ಯ ಮಟ್ಟದ ಆನ್ಲೈನ್ ಸ್ಪರ್ಧೆಯ ಕವನ ಸ್ಪರ್ಧೆಯಲ್ಲಿ ಮೆಚ್ಚುಗೆಯ ಬಹುಮಾನವನ್ನು ಪಡೆದವರನ್ನು ಇಲ್ಲಿ ಓದಿ ಹೇಳುತ್ತಿದ್ದೇನೆ. ದಯವಿಟ್ಟು ನೀವು ಆದಷ್ಟು ಬೇಗ ಈ ಒಂದು ವೇದಿಕೆಗೆ ಬಂದು ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ರಾಜ್ಯ ಮಟ್ಟದ ಆನ್ಲೈನ್ ಸ್ಪರ್ಧೆಯ ಕವನ ಸ್ಪರ್ಧೆಯಲ್ಲಿ ಮೆಚ್ಚುಗೆಯ ಬಹುಮಾನವನ್ನು ಪಡೆದವರು ಅನುಪಮ ಸುಲಾಕೆ ಹೊಸಪೇಟೆ ವಿಜಯನಗರ. ಅನುಪಮ ಸುಲಾಕೆ ಹೊಸಪೇಟೆ ವಿಜಯನಗರ ಇವರ ಬಹುಮಾನವನ್ನು ಇವರ ಹಿತಚಿಂತಕರಾದ ಡಾಕ್ಟರ್ ಕೊಳ್ಚಪ್ಪೆ ಗೋವಿಂದ ಭಟ್, ಹಿರಿಯ ಸಾಹಿತಿಯೂ ಹೌದು, ಡಾಕ್ಟರ್ ಕೊಳ್ಚಪ್ಪೆ ಗೋವಿಂದ ಭಟ್ ಮಂಗಳೂರು ಇವರು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಕವನ ಸ್ಪರ್ಧೆಯಲ್ಲಿ ಮೆಚ್ಚುಗೆಯ ಬಹುಮಾನ ₹1,000 ಪಡೆದವರು ಅನುಪಮ ಸುಲಾಕೆ ಹೊಸಪೇಟೆ ವಿಜಯನಗರ. ಅವರ ಅನುಪಸ್ಥಿತಿಯಲ್ಲಿ ಅವರ ಹಿತಚಿಂತಕರಾದ ಡಾಕ್ಟರ್ ಕೊಳ್ಚಪ್ಪೆ ಗೋವಿಂದ ಭಟ್ ಇದೀಗ ಕವನ ಸ್ಪರ್ಧೆಯ ಮೆಚ್ಚುಗೆಯ ಬಹುಮಾನವನ್ನು ಸ್ವೀಕರಿಸುತ್ತಿದ್ದಾರೆ. ಅಭಿನಂದನೆಗಳು. ಮುಂದಕ್ಕೆ ಇನ್ನೋರ್ವ ಕವಯತ್ರಿ ಶ್ರೀಮತಿ ಶರ್ಮಿಳಾ ಉಡುಪ ಬೋಂದೇಳ್ ಮಂಗಳೂರು. ಶರ್ಮಿಳಾ ಉಡುಪ ಬೋಂದೇಳ್ ಮಂಗಳೂರು, ದಯವಿಟ್ಟು ನೀವು ಉಪಸ್ಥಿತರಿದ್ದರೆ ಬರಬೇಕು. ಬಹುಶಃ ಅನುಪಸ್ಥಿತಿ ಅಂತ ಕಾಣ್ತದೆ. ಮುಂದಿನ ವಿಶ್ವೇಶ್ವರ ಎಂ ಭಟ್ ಕೊಂಚಾಡಿ ಮಂಗಳೂರು. ವಿಶ್ವೇಶ್ವರ ಎಂ ಭಟ್ ಕೊಂಚಾಡಿ ಮಂಗಳೂರು ಬಂದಿದ್ದಾರೆ. ಬಹಳ ಸಂತೋಷವಾಯಿತು. ಅವರು ತಮ್ಮ ಒತ್ತಡದ ಕಾರ್ಯದಲ್ಲೂ ಈ ಒಂದು ಬಹುಮಾನ ವಿತರಣೆಗೆ ಬಂದು ಹೋಗಿದ್ದಾರೆ. ಅಭಿನಂದನೆಗಳು ಸರ್, ಧನ್ಯವಾದಗಳು. ವಿಶ್ವೇಶ್ವರ ಎಂ ಭಟ್ ಕೊಂಚಾಡಿ ಮಂಗಳೂರು ಕವನ ಸ್ಪರ್ಧೆಯಲ್ಲಿ ₹1,000 ಮೆಚ್ಚುಗೆಯ ಬಹುಮಾನವನ್ನು ಪಡೆದವರು. ಅಭಿನಂದನೆಗಳು. ಸತ್ಯಲತಾ ಸಿದ್ದಮೂಲೆ ಗೋವಿಂದೂರು ಬೆಳ್ತಂಗಡಿ. ಸತ್ಯಲತಾ ಸಿದ್ದಮೂಲೆ ಗೋವಿಂದೂರು ಬೆಳ್ತಂಗಡಿ ಈ ಒಂದು ಸ್ಪರ್ಧೆಯ ಪ್ರಾಯೋಜಕರು ಆಶಾ ರಮನಾಥ್ ಕೋಟೆಕರ್. ದಯವಿಟ್ಟು ನೀವು ವೇದಿಕೆಯಲ್ಲಿ ಕೊನೆಯವರೆಗೂ ಉಪಸ್ಥಿತರಿರಬೇಕು. ದಯವಿಟ್ಟು ಬನ್ನಿ ವೇದಿಕೆಗೆ. ಈ ಕಾರ್ಯಕ್ರಮದ ಬಹುಮಾನ ವಿತರಣೆ ಕಾರ್ಯಕ್ರಮ ಅಂತ್ಯವಾಗುವವರೆಗೂ ನಮ್ಮ ಜೊತೆ ನೀವು ಇರಬೇಕು. ಸತ್ಯಲತಾ ಸಿದ್ದಮೂಲೆ ಗೋವಿಂದೂರು ಬೆಳ್ತಂಗಡಿ ಬಹುಶಃ ಅನುಪಸ್ಥಿತಿ ಕಾಣ್ತದೆ. ಅದೇ ರೀತಿ ಇನ್ನೋರ್ವ ಕವಿ ಮೆಚ್ಚುಗೆಯ ಬಹುಮಾನವನ್ನು ಪಡೆದವರು ಅಶ್ವಥ್ ಬರಿಮಾರು ಕಾಗೆಕಾನ ಬಂಟ್ವಾಳ. ಅಶ್ವಥ್ ಬರಿಮಾರು ಕಾಗೆಕಾನ ಬಂಟ್ವಾಳ ರಾಜ್ಯ ಮಟ್ಟದ ಆನ್ಲೈನ್ ಸ್ಪರ್ಧೆಯ ಕವನ ಸ್ಪರ್ಧೆಯಲ್ಲಿ ₹1,000 ಮೆಚ್ಚುಗೆಯ ಬಹುಮಾನವನ್ನು ಪಡೆದ ಕವಿ ಅಶ್ವಥ್ ಬರಿಮಾರು ಕಾಗೆಕಾನ ಬಂಟ್ವಾಳ. ಅಭಿನಂದನೆಗಳು ಸರ್. ಇದೀಗ ರಾಜ್ಯ ಮಟ್ಟದ ಕವನ ಸ್ಪರ್ಧೆಯ ಆನ್ಲೈನ್ ಸ್ಪರ್ಧೆಯ ಕವನ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ಪಡೆದವರು ಚೈತ್ರ ಕಬ್ಬಿನಾಳೆ ಕಾರ್ಕಳ ಉಡುಪಿ. ಚೈತ್ರ ಕಬ್ಬಿನಾಳೆ ಕಾರ್ಕಳ ಉಡುಪಿ ತೃತೀಯ ಬಹುಮಾನ ₹5,000. ಬಹುಶಃ ಅವರು ಅನುಪಸ್ಥಿತಿ ಇರಬೇಕು, ಚೈತ್ರ ಕಬ್ಬಿನಾಳೆ. ಅದೇ ರೀತಿ ದ್ವಿತೀಯ ಬಹುಮಾನವನ್ನು ಹಿತೇಶ್ ಕುಮಾರ್ ಎ ಕಾಸರಗೋಡು ₹5,000. ದ್ವಿತೀಯ ಬಹುಮಾನ ಹಿತೇಶ್ ಕುಮಾರ್ ಎ ಕಾಸರಗೋಡು ಉದಯೋನ್ಮುಖ ಕವಿಯೂ ಹೌದು, ಅನೇಕ ಸಾಹಿತ್ಯ ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಹಿತೇಶ್ ಕುಮಾರ್ ಎ ಕಾಸರಗೋಡು ಆನ್ಲೈನ್ ಕವನ ಸ್ಪರ್ಧೆಯ ದ್ವಿತೀಯ ಬಹುಮಾನ ₹5,000 ಪಡೆದವರು. ಅಭಿನಂದನೆಗಳು ಸರ್. ರಾಜ್ಯ ಮಟ್ಟದ ಕವನ ಸ್ಪರ್ಧೆಯ ಪ್ರಥಮ ಬಹುಮಾನ ₹7,500 ಪಡೆದವರು ಮತ್ತೋರ್ವ ಉದಯೋನ್ಮುಖ ಕವಿಯತ್ರಿ ರಮ್ಯಾ ರಘುಪತಿ ಕೊಕ್ಕಡ ಬೆಳ್ತಂಗಡಿ. ರಮ್ಯಾ ರಘುಪತಿ ಕೊಕ್ಕಡ ಬೆಳ್ತಂಗಡಿ ಇವರು ರಾಜ್ಯ ಮಟ್ಟದ ಆನ್ಲೈನ್ ಸ್ಪರ್ಧೆಯ ಕವನ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ ₹7,500. ಅಭಿನಂದನೆಗಳು ಮೇಡಮ್.
ಬಂಧುಗಳೇ, ಇದೀಗ ಮುಂದಕ್ಕೆ ಕಥಾ ಸ್ಪರ್ಧೆಯಲ್ಲಿ ಮೆಚ್ಚುಗೆಯ ಬಹುಮಾನವನ್ನು ಪಡೆದವರು ಸುಧಾ ಎನ್ ತೇಲ್ಕರ್ ಚೆನ್ನೈ ಅವರು ತಮ್ಮ ಅನುಪಸ್ಥಿತಿಯನ್ನು ತಿಳಿಸಿದ್ದಾರೆ. ದೂರದ ಚೆನ್ನೈನಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಥಾ ಸ್ಪರ್ಧೆಯಲ್ಲಿ ಮೆಚ್ಚುಗೆಯ ಬಹುಮಾನವನ್ನು ಪಡೆದಿದ್ದಾರೆ. ಅವರಿಗೆ ಅಭಿನಂದನೆಗಳು. ಚಿತ್ರಶ್ರೀ ಮನೋಜ್ ಬೋಂದೇಲ್ ಮಂಗಳೂರು ಇವರು ಇನ್ನೋರ್ವ ಮೆಚ್ಚುಗೆಯ ಬಹುಮಾನವನ್ನು ಪಡೆದವರು ಕಥಾ ಸ್ಪರ್ಧೆಯಲ್ಲಿ. ಇವರು ನಮ್ಮ ಯುವವಾಹಿನಿ ಕೋಳೂರು ಘಟಕದ ಸದಸ್ಯರು ಹೌದು. ಇವರಿಗೆ ಆರ್ಥಿಕವಾದ ಅಭಿನಂದನೆಗಳು. ಕಥಾ ಸ್ಪರ್ಧೆಯಲ್ಲಿ ಮೆಚ್ಚುಗೆಯ ಬಹುಮಾನವನ್ನು ಪಡೆದ ಚಿತ್ರಶ್ರೀ ಮನೋಜ್ ಬೋಂದೇಲ್. ಮತ್ತೋರ್ವ ಕವಿಯತ್ರಿ ಕಥಾ ಸ್ಪರ್ಧೆಯಲ್ಲಿ ಮೆಚ್ಚುಗೆಯ ಬಹುಮಾನವನ್ನು ಪಡೆದವರು ಪರಿಮಳ ಮಹೇಶ್ ರಾವ್. ಜೀವಪರಿ ಕಾವ್ಯನಾಮದಲ್ಲಿ ಪ್ರಸಿದ್ಧಿಯನ್ನು ಪಡೆದವರು ಪರಿಮಳ ಮಹೇಶ್ ರಾವ್. ದಯವಿಟ್ಟು ಮಂಗಳೂರಿನವರು ಉಪಸ್ಥಿತಿ ಇದ್ದರೆ ಬರಬೇಕು. ಪರಿಮಳ ಮಹೇಶ್ ರಾವ್. ಎ ಹರೀಶ್ ಡೋಂಗ್ರೆ ಅಲ್ಲೆತ್ತಿಮಾರು ಮಾಳ ಇವರು ಮೆಚ್ಚುಗೆಯ ಬಹುಮಾನ ರೂಪಾಯಿ 1,000 ಪಡೆದಿದ್ದಾರೆ, ಅನುಪಸ್ಥಿತಿ ಇದ್ದಾರೆ. ಅದೇ ರೀತಿ ಗಂಗಾದೇವಿ ಚಕ್ರಶಾಲಿ ಬೆಳಗಾವಿಯಿಂದ ಕಥಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೆಚ್ಚುಗೆಯ ಬಹುಮಾನವನ್ನು ಪಡೆದಿದ್ದಾರೆ. ಅವರು ತಮ್ಮ ಅನುಪಸ್ಥಿತಿಯನ್ನು ತಿಳಿಸಿದ್ದಾರೆ. ಇದೀಗ ಕಥಾ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ಪಡೆದವರು ಇಬ್ಬರು ಜಂಟಿಯಾಗಿ ತೃತೀಯ ಬಹುಮಾನವನ್ನು ಪಡೆದಿದ್ದಾರೆ. ಚೇತನ್ ವರ್ಕಾಡಿ ಮಂಜೇಶ್ವರ ಮತ್ತು ರೂಪಶ್ರೀ ರವೇಶ್ ಭಂಡಾರಿಬೆಟ್ಟು ಬಂಟ್ವಾಳ. ಬಂಧುಗಳೇ, ಕ್ಷಮೆ ಇರಲಿ. ಬಹುಶಃ ನಾನು ಇಂದಿನ ಕಾರ್ಯಕ್ರಮಕ್ಕೆ ಅವರು ಉಪಸ್ಥಿತಿ ಇರಲಿಕ್ಕಿಲ್ಲ ಎಂದು ಭಾವಿಸಿದ್ದೇನೆ. ಗಂಗಾದೇವಿ ಚಕ್ರಶಾಲಿ ದೂರದ ಬೆಳಗಾವಿಯಿಂದ ನಮ್ಮ ಈ ಒಂದು ಬಹುಮಾನಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಕರತಾಡನವನ್ನು ಕೊಡಬೇಕು. ಯಾಕೆಂದರೆ ಸಾಹಿತ್ಯದ ಮೇಲಿನ ಅಭಿಮಾನದಿಂದ, ನಮ್ಮ ವಿದ್ವಾನ್ ರಮನಾಥ್ ಕೋಟೆಕಾರ್ ಇವರ ಮೇಲಿನ ಅಭಿಮಾನದಿಂದ ದೂರದ ಬೆಳಗಾವಿಯಿಂದ ಇಲ್ಲಿಗೆ ಬಂದು ಮೆಚ್ಚುಗೆಯ ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ಅಭಿನಂದನೆಗಳು ಮೇಡಮ್. ಗಂಗಾದೇವಿ ಚಕ್ರಶಾಲಿ ಬೆಳಗಾವಿ. ಕಥಾ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ಇಬ್ಬರು ಜಂಟಿಯಾಗಿ ಹಂಚಿಕೊಂಡಿದ್ದಾರೆ. ಚೇತನ್ ವರ್ಕಾಡಿ ಮಂಜೇಶ್ವರ ಮತ್ತು ರೂಪಶ್ರೀ ರವೇಶ್ ಭಂಡಾರಿಬೆಟ್ಟು ಬಂಟ್ವಾಳ. ಚೇತನ್ ವರ್ಕಾಡಿ ಮಂಜೇಶ್ವರ ತುಳು ಬರವಣಿಗೆಯ ಕ್ಷೇತ್ರದಲ್ಲಿ ಅದ್ಭುತವಾದ ಹಿಡಿತವನ್ನು ಹೊಂದಿದವರು, ಉತ್ತಮ ಲೇಖಕರು ಕೂಡ ಹೌದು. ಅವರು ಕಥಾ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಅದೇ ರೀತಿ ರೂಪಶ್ರೀ ರವೇಶ್ ಭಂಡಾರಿಬೆಟ್ಟು ಬಂಟ್ವಾಳ ಇವರು ಸಮಾನವಾಗಿ ರೂಪಾಯಿ 2,500 ಹಂಚಿಕೊಂಡಿದ್ದಾರೆ. ಚೇತನ್ ವರ್ಕಾಡಿ ಮಂಜೇಶ್ವರ ಮತ್ತು ಇನ್ನೋರ್ವ ಉದಯೋನ್ಮುಖ ಕವಯತ್ರಿ ರೂಪಶ್ರೀ ರವೇಶ್ ಭಂಡಾರಿಬೆಟ್ಟು ಬಂಟ್ವಾಳ. ಇದೀಗ ದ್ವಿತೀಯ ಬಹುಮಾನವನ್ನು ರೂಪಾಯಿ 7,500 ಪಡೆದವರು ಶಾರದಾ ಎ ಅಂಚನ್ ಕೊಡವೂರು. ಅವರು ಪ್ರಸ್ತುತ ಉಡುಪಿಯವರು ಹೌದು, ಆದರೆ ಇದೀಗ ಮುಂಬೈಯಲ್ಲಿ ವಾಸವಾಗಿರುವುದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅಸಾಧ್ಯವೆಂದು ಅವರು ತಿಳಿಸಿದ್ದಾರೆ. ಅವರಿಗೆ ಈ ಹೊತ್ತಿನಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಬಂಧುಗಳೇ, ಇದೀಗ ಈ ಕಥಾ ಸ್ಪರ್ಧೆಯ ಪ್ರಥಮ ಬಹುಮಾನ ರೂಪಾಯಿ 10,000 ಪಡೆದವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಪ್ರವೃತ್ತಿಯಲ್ಲಿ ಸಾಹಿತಿಯೂ ಆಗಿರುವ ಗಜಲ್ ಕ್ಷೇತ್ರದ ಪಂಡಿತರೆಂದೇ ಖ್ಯಾತಿ ಪಡೆದಿರುವ ನಮ್ಮವರೇ, ನಮ್ಮ ಮಂಗಳೂರಿನವರೇ ಆದ ಬಜಾಲ್ನಲ್ಲಿ ವಾಸವಾಗಿರುವ ಡಾಕ್ಟರ್ ಸುರೇಶ್ ನೆಗಳಗುಳಿ ಮಂಗಳೂರು. ಇವರು ರಾಜ್ಯ ಮಟ್ಟದ ಆನ್ಲೈನ್ ಸ್ಪರ್ಧೆಯ ಕಥಾ ವಿಭಾಗದಲ್ಲಿ ರೂಪಾಯಿ 10,000 ನಗದನ್ನು ಪಡೆದು ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. ಇವರಿಗೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಬಂಧುಗಳೇ, ಇಲ್ಲಿಗೆ ಕಥಾ ಮತ್ತು ಕವನ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನದ ಕಾರ್ಯಕ್ರಮ ಮುಕ್ತಾಯವಾಯಿತು. ರಾಜ್ಯ ಮಟ್ಟದ ಆನ್ಲೈನ್ ಸ್ಪರ್ಧೆಯ ಕತೆ ಮತ್ತು ಕವನ ವಿಭಾಗದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಅದೇ ರೀತಿ ಭಾಗವಹಿಸಿ ವಿಜೇತರಾದ ಎಲ್ಲರಿಗೂ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಪರವಾಗಿ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದದ ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಬಂಧುಗಳೇ, ಒಂದು ಮಾತು ನಿಮ್ಮಲ್ಲಿ ಹೇಳಲೇಬೇಕಿದೆ. ಈ ಒಂದು ಕಾರ್ಯಕ್ರಮ, ಈ ಮೊದಲ ಕಾರ್ಯಕ್ರಮ ವಿದ್ವಾನ್ ಕೀರ್ತಿಶೇಷ ರಮನಾಥ್ ಕೋಟೆಕರ್ ಅವರ ಜನ್ಮದಿನದ ಪ್ರಯುಕ್ತ
ಆಯೋಜಿಸಿದ ಮೊದಲ ಕಾರ್ಯಕ್ರಮ ಅದಾಗಿದ್ದರಿಂದ ಈ ಒಂದು ವೇದಿಕೆಗೆ ಕೂಡ ಅವರ ಹೆಸರನ್ನು ನಾವು ಇಂದು ಇಟ್ಟಿದ್ದೇವೆ. ವಿದ್ವಾನ್ ಕೀರ್ತಿಶೇಷ ರಮಾನಾಥ್ ಕೋಟೆಕಾರ್. ಇದು ಅವರ ಸಾಹಿತ್ಯಕ್ಕೆ ಸಲ್ಲುವ, ಆ ವ್ಯಕ್ತಿಗೆ ಸಲ್ಲುವ, ಅದೊಂದು ವ್ಯಕ್ತಿಯಲ್ಲ ಅವರೊಂದು ಶಕ್ತಿಗೆ ಸಲ್ಲುವ ಗೌರವ ಎಂದು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ವಿಶೇಷವಾಗಿ ವೈವಿಧ್ಯಮಯವಾಗಿ ನಾವು ಅವರ ಕಾರ್ಯಕ್ರಮವನ್ನು ಆಯೋಜಿಸಲಿದ್ದೇವೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ನಮ್ಮೊಟ್ಟಿಗೆ ಇರಲಿ ಎಂದು ಹೇಳುತ್ತಾ ಈ ಒಂದು ಅವಕಾಶಕ್ಕಾಗಿ ನಾನು ಸರ್ವರನ್ನು ವಂದಿಸುತ್ತಿದ್ದೇನೆ. ವಂದನೆಗಳು. ವಿದ್ವಾನ್ ಡಿ ರಮನಾಥ್ ಕೋಟೆಕಾರ್ ಇವರ ಕುರಿತಾಗಿ ಒಂದು ರಾಜ್ಯ ಮಟ್ಟದ ಕತೆ ಹಾಗೂ ಆನ್ಲೈನ್ ಪಂಥವನ್ನು ಅತ್ಯುತ್ತಮವಾಗಿ ಆಯೋಜಿಸಿ ಸಂಚಾಲಕರಾದಂತಹ ಶ್ರೀ ಲತೀಶ್ ಎಂ ಸಂಕೋಳಿಕೆ ಇವರಿಗೆ ವಂದನೆಗಳು. ಮುಂದಕ್ಕೆ ನನ್ನ ದುಂಬಗು ಮಿತ್ತರ್ಮೆದ ಚಾವಡಿಡು ಓಲಗ ಆದು ಪುನಃ ಮಾನಾದಿಗಿದ ಬಿನ್ನೆರಾಯಿ ನಂಚಿನ ಶ್ರೀ ಗಣೇಶ್ ಕೆ ಮಹಾಕಾಳಿ ಶಕ್ತಿನಗರ ಸಂಘಟನಾ ಕಾರ್ಯಂತರಲು ಯುವಾನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಕುಡ್ಲ ಎಂಬೆರೇನು ಪಾತ್ರದ ಕಟ್ಟೆಗೆ ಬರಡು ಪಂದು ಭಿನ್ನಯ ಮಂತೊಂದುಲ್ಲೆ ಗುರು ಬ್ರಹ್ಮನುವ ಯುವಾಯಿನಿ ಕೊಲ್ಯ ಘಟಕದ ಪದಗ್ರಹಣ ಸಮಾರಂಭ ಇನಿ ವೇದಿಕೆ ಆಶೀರ್ವಾದಿತ್ತಿನಂಚಿನ ಮಾತಾ ಗಣ್ಯರೇ ಸೇರಿದಿನಂಚಿನ ಯುವಾನಿಯ ಸರ್ವ ಸದಸ್ಯರೇ ಇನಿ 2026-27 ಪದಗ್ರಹಣ ಅಂಚನೆ ವಿದ್ಯಾನಿಧಿ ವಿತರಣಾ ಕಾರ್ಯಕ್ರಮ ಭಾರಿ ಗೌಜಿಡಿ ನಡ್ತೊಂದುಂಡು ನೆತ್ತ ಈ ಗೌಜಿ ನಡಪೊಡಾಂಡ ಕೊಲ್ಯ ಘಟಕದ ಸರ್ವ ಸದಸ್ಯರನ್ನೆಲ್ಲ ಪರಿಶ್ರಮ ಉಂಡು ಅಂದು ಯಾನ್ ಪಂಡೊಂದುಲ್ಲೆ. ಯಾನು ಶಕ್ತಿನಗರದ ಘಟಕದ ಸದಸ್ಯನಲ್ಲ ಏನನ್ನು ಕೇಂದ್ರ ಸಮಿತಿದ ಅಧ್ಯಕ್ಷರು ಅಶೋಕ್ ಕುಮಾರ್ ಪಟ್ಪು ಅರ್ನ ತಂಡ ಏನನ್ನು ಕೊಲ್ಯ ಘಟಕಗೆ ಸಂಘಟನಾ ಕಾರ್ಯದರ್ಶಿ ಅಂದು ನಿಯೋಜನೆ ಮಂತ್ಯರು ಅಂಚನೆ 25-26 ಕೊಲ್ಯ ಘಟಕದ ಅಧ್ಯಕ್ಷರಾಯಿನ ನಿತಿನ್ ಕರ್ಕೇರ್ ಅಂಚನೆ ಕಾರ್ಯದರ್ಶಿಯಾಯಿನ ಸೌಮ್ಯ ಯೋಗೇಶ್ ಬಾರಿ ಅಡ್ಡೆ ಮಾತೆಲ್ಲ ಒಟ್ಟಿಗೆ ಕೂಡ್ಪದು ಮಾತೆಡ್ಡೆ ಬೇಲೆ ಮಂದಿರು ಅಂಚನೆ ಅಕಲ್ನ ಕಾರ್ಯಕ್ರಮ ಶಿಸ್ತುಬದ್ಧವಾದ ಕಾರ್ಯಕ್ರಮ ಆವಂದಿತ್ತನು. ಅಂಜನೆ ನಮ್ಮ ಕೊಲ್ಯ ಘಟಕದ ಹೊಸದ ತಂಡ ಒಂಜಿ ರಚನೆ ಬಂದಿರು. ಬಲಿಷ್ಠವಾಯಿನ ತಂಡ ಐತ ಅಧ್ಯಕ್ಷರಾಯಿನ ಜೀವನ್ ಕೊಲ್ಯ ಅಂಜನೆ ಕಾರ್ಯದರ್ಶಿ ಆಯಿನ ಮುಖೇಶ್ ಕಿನ್ಯ ಅರ್ನ ತಂಡ ನೈಕುದುಂಬು ಎಡ್ಡೆ ಬೇಲೆ ಮಣ್ಪಡು ನಮ್ಮ ಅರಿಗೆ ಆ ತಂಡಗೆ ಯಾನು ಸ್ವಾಗತ ಬಯಸಂದು ಯಾನ ಕಲ್ಲೊಟ್ಟಿಗೆ ಉಲ್ಲೆ ಬಂದು ಅವಕಾಶಗೆ ವಂದಿಸದು ಎನ್ನರಡ್ಡು ಪಾತ್ರ ಮುಕ್ತೊಂದುಲ್ಲೆ ಜೈಯಿನ್ ಸೊಲ್ಮೇಲು ಇತ್ತೆ ಈ ಒಂಜಿ ಪೊರ್ಲ ಲೇಸಡ್ ಉಪಸ್ಥಿತಿಯಾದುಲ್ಲೇರು ಶ್ರೀ ಗಿರೀಶ್ ಕೋಟ್ಯಾನ್ ಅಧ್ಯಕ್ಷರು ಮೂಡಬಿದ್ರೆ ಘಟಕ, ವಿನೀತ್ ನಿಕಟಪೂರ್ವ ಕಾರ್ಯದರ್ಶಿ ಮೂಡಬಿದ್ರೆ ಘಟಕ, ಕಿಶೋರ್ ಡಿ ಸದಸ್ಯರು ಗ್ರಾಮಚಾವಡಿ ಘಟಕ, ಸಚಿನ್ ಸದಸ್ಯರು ಗ್ರಾಮಚಾವಡಿ ಘಟಕ, ಉದಯ್ ಕಾವೂರು ಮಾಜಿ ಅಧ್ಯಕ್ಷರು ಪಣಂಬೂರು ಕುಳಾಯಿ ಘಟಕ, ಹರೀಶ್ ಕೋಟ್ಯಾನ್ ಜೊತೆ ಕಾರ್ಯದರ್ಶಿ ಕೇಂದ್ರ ಸಮಿತಿ, ಪ್ರೇಮನಾಥ್ ಬಂಟ್ವಾಳ ಮಾಜಿ ಅಧ್ಯಕ್ಷರು ಬಂಟವಾಳ ಘಟಕ, ಶುಭಲಕ್ಷ್ಮಿ ಉದ್ಯೋಗ ಬೊಕ್ಕ ಭವಿಷ್ಯ ನಿರ್ದೇಶಕರು ಮೂಡಬಿದ್ರೆ ಘಟಕ, ತಿಲಕ್ ಮಂಗಳೂರು ಘಟಕ, ಲೋಕೇಶ್ ಕೋಟ್ಯಾನ್ ನಿಕಟಪೂರ್ವ ಅಧ್ಯಕ್ಷರು ಕೇಂದ್ರ ಸಮಿತಿ, ಗೀತಾ ವಸಂತ್ ಗುರ್ಕಾರ್ಲು ಕೂಳೂರು ಘಟಕ, ತುಳಸಿ ಸುಜೀರ್ ದ್ವಿತೀಯ ಉಪಾಧ್ಯಕ್ಷರು ಕೂಳೂರು ಘಟಕ, ಲೋಕೇಶ್ ಪೂಜಾರಿ ಕ್ರೀಡಾ ನಿರ್ದೇಶಕರು, ಮಧುಶ್ರೀ ಪ್ರಶಾಂತ್ ನಾರಾಯಣ ಗುರು ತತ್ವ ಪ್ರಚಾರ ನಿರ್ದೇಶಕರು, ವಂದೀಪ್ ಕಾರ್ಯದರ್ಶಿ ಕೂಳೂರು ಘಟಕ ಮುಕ್ಲಿನ ಉಪಸ್ಥಿತಿని ನಮ್ಮ ಗೌರವಿಸೊಂದುಲ್ಲ. ನನ್ನ ದುಂಬಗು ಶ್ರೀ ಗೋಪಾಲ ಎಸ್ ಕೋಟ್ಯಾನ್ ಗುರ್ಕಾರ್ಲು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಎಂಬೆರೇನು ಪಾತ್ರದ ಕಟ್ಟೆಗೆ ಬರಡು ಪಂದು ಭಿನ್ನಯ ಮಂತೊಂದುಲ್ಲೆ. ಸೋಮನಾಥ ದೇವರನ ಪಾದಗು ಅಡ್ಡಬುರೊಂದು ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಪಾದಗು ಅಡ್ಡಬುರೊಂದು ಇನಿ ಯುವವಾಹಿನಿ ಕೊಲ್ಯ ಘಟಕದ 2026-27 ಪದಗ್ರಹಣ ನಡಪನ ಪೊರ್ತುಡು ಭಾರಿ ಸಂತೋಷ ಆವನುಂಡು. ದಯಂಡು ಬಣ್ಣಗ ಮಸ್ತ್ ಜನಕುಲು ಸೇರ್ದೇರು ಅಂಚಾನಗ ಈ ಯುವವಾಹಿನಿ ಘಟಕಡು ಭಾರಿ ಕುಸಿತ ವಿಷಯದ ಪಂಡ ಭಾರಿ ಒಂಜಿ ಸಿಸ್ಟಮ್ ಶಿಸ್ತಿಡು ಒಂಜಿ ನಡಪನ ಒಂಜಿ ಸಂಸ್ಥೆ ಪಂಡ ಯುವವಾಹಿನಿ ಘಟಕ ದಾಯಿ ಬಣ್ಣಗ ಪ್ರತಿ ಒಂಜಿ ಚಟುವಟಿಕೆ ಕಾರ್ಯಕ್ರಮ ಅಂಚೆನೆ ಎಡ್ಡೆ ರೀತಿಡು ಭಾರಿ ಒಂಜಿ ಪೊರ್ಲುಡು ಮನ್ಪೆ ದಾಯಂದು ಬಣ್ಣಗ ಯಾನ್ ಒಂಜಿ ಈ ಯುವವಾಹಿನಿ ಘಟಕದ ಸದಸ್ಯಲ ಆದೀತುದೆ ದಾಯಂದು ಬಣ್ಣಗ ಈ ಸುರೇಶ್ ಸೇರಿ ನಮ್ಮ ಫಸ್ಟ್ಗೆ
ಈ ಸಂಘ ಸ್ಥಾಪನೆ ಆನಗ ಯುವ ಘಟಕ ಸ್ಥಾಪನೆ ಆನಗ ಏನನು ಪ್ರತಿ ಬುಧವಾರ ಕಾಂಡೆ ಮೀಟಿಂಗಿಗೆ ಬರಿಯರೆ ಫೋನ್ ಮಂತೊಂದಿತ್ತೇರು ಅಂಚಾಯಿನೇದ ಅದು ಎಂಕ್ ಮೀಟಿಂಗಿಗೆ ಬರಿಯರೆ ಎಂಕ್ ಬಾರಿ ಅನ್ವಯ ಇಂಕ್ ತಾನೆ ಮಣ್ಣಂಗೆ ಬರಿಯರೆ ಆಯ್ತು ಐಕ್ ಬೋಡಾದು ಐದು ಬೊಕ್ಕ ಮುರಾಣಿ ಅಧ್ಯಕ್ಷೆ ಆಯ್ನೇಟ್ ಬೊಕ್ಕ ನಮ್ಮ ಬಿರ್ಲಾವ ಸೇವಾ ಸಮಾಜದ ಅಧ್ಯಕ್ಷೆ ಆಯ್ನೇಟ್ ಬೊಕ್ಕ ಯಾನು ಇಡೇ ಬಣ್ಣಗ ಏನನು ಲೆತ್ತದು ಇಡೇ ಯುವವಾಯಿಂದ ಅಂದಕ್ಕೆ ನಮ್ಮ ಮೀಟಿಂಗ್ ಬರುಡು ಪಂಡೆ ರಂಚೆ ಬತ್ತೆ ಬಣ್ಣಗ ಏನನು ಪೊರ್ಲುಡು ಒಂಜಿ ಸ್ವಾಗತ ಅಂತೇರು ಅಂಚಾನಗ ಯಾನ್ ಈತನೇಟ ಆತನೇಟ ಒಂಜಿ ಮೈಕ ಎದುರುಂತದು ಪಾತೇರ್ದಿನ ಎತ್ತು ಅಂಚಾನಗ ನಮ್ಮ ಸುದಕ್ಕ ಪಂಡೇರು ಈರು ಬತ್ತದ ಒಂಜಿ ರಡ್ಡ ಅನಿಸಿಕೆ ಪನ್ನೋಡು ಒಂದು ಅಂಚಾನಗ ಯಾನ್ ಇನಿ ಮುಟ್ಟ ಏನು ಕಿನ್ಯ ಸಂಗಡು ಒಂಜಿ 3 ವರ್ಷ ಅಧ್ಯಕ್ಷೆ ಆದಿತ್ತೆ ಅಂಚೆನೆ ಪೂಜೆ ಸಂಚಾಲಕ ಎಂಕ್ ಈತನೇಟ ಮೈಕಡು ಎಂಕ್ ಪಾತೇರ್ನ ಒಂಜಿ ಅವಕಾಶ ಎಂಕ್ ತಿಕ್ತಿಡೆ ಇಜ್ಜಿ ಅಂಚಾನಗ ಆ ಸುದಕ್ಕ ಎಂಕ್ ಬಾರಿ ಒಂಜಿ ಧೈರ್ಯ ಕೊಡ್ದು ಒಂಜಿ ಈ ರೆಡ್ ಪಾತೆರೋಡು ಪಂಡದು ಐಟು ಮೈಕ ಕೊರಿಯರ್ ಐದು ಬೊಕ್ಕ ಈ ರೆಡ್ ಪಾತೆರ ಎಂಕ್ ಪಾತೆರಿಯರ್ ಎಂಕ್ ಧೈರ್ಯ ಬತ್ತನ್ ಪಂಪಿನ ಒಂಜಿ ವಿಷಯ ಯುವವಾಯಿಂದ ಯುವ ಘಟಕದ ಒಂಜಿ ಜನಕುಲೆದ್ದು ಬತ್ತನ್ ಪಂಡದು ಎಂಕ್ ಬಾರಿ ಖುಷಿ ಆವನುಂಡು ದಯಂದು ಪಂಡ ನಮ್ಮ ಒಂಜಿ ಜನಕುಲು ಪಂಡ ಒಂಜಿ ಸಾಮಾನ್ಯ ಜನಕುಲು ಲೆಕ್ಕನೆ ಉಪ್ಪುಣ್ಯತ್ತು ಆಯಡೆ ಇತ್ತು ನೆಂಚಿನ ಪ್ರತಿಭೆನು ಆಯಾ ಸ್ಟೇಜ್ ರೆಡ್ ಪಾತೆರ ಪಂಡಿನ ಮಾತ್ರ ಜನಕುಲೆಗೆ ಅರ್ಥ ಆಪುಂಡು ದಯಂದು ಪಂಡ ಎಂಕ್ಲೆಗಿತ್ತೆ ಬಣ್ಣಗ ಎಂಕ್ಲೆಗ್ ಒಂಜಿ ರೆಡ್ಡತ್ತು ರೆಡ್ ಮೂಜಿ ಸಂಘ ಸಂಸ್ಥೆ ಎಂಕ್ ದಿಕ್ಕುಂಡು ಬಣ್ಣಗ ಆನೆ ಒವ್ವೇ ಒಂಜಿ ಸಂಘೋಗಿಯಾನು ಭಾಗ್ಯಾದು ಪೋತುನೇ ಅತ್ತು ದಯಂದು ಪಂಡ ಈ ಬಿರ್ಲಾವ ಸೇವಾ ಸಮಾಜಲ ಬೊಕ್ಕ ನಮ್ಮ ಯುವವಾಹಿನಿ ಘಟಕದಲ ಎಂಕೊಂಜಿ ಬಾರಿ ಒಂಜಿ ಖುಷಿ ಆವನುಂಡು ಬರಿಯರೆ ದಯಂದು ಪಂಡ ನೆಕ್ ಬರ್ಕ ಮೆಂಬರ್ ಅಂಕುನ ಶಿಸ್ತಿನ ಮಾತ ತೂನಾಗ ಬಾರಿ ಖುಷಿ ಆವನುಂಡು ಅಂಚಾಯಿನೇದಾದು ನಮ್ಮ ನನಾತ್ ಈ ಮಾತೆಲ್ಲ ಒಂಜಪ್ಪೆ ಜೋಕು ಲೆಕ್ಕ ನಮ್ಮ ಸೇರ್ದು ಪೋಕ ಪೋಯಿ ನಮ್ಮ ನನದ ಮಾತ ಕೆಲಸ ಕೆಲವು ಆಯರುಂಡು ದೇಬಂಡ ನಮ್ಮ ಬಿಲ್ಡಿಂಗ್ದ ಕೆಲಸ ಈಗ ಮಾತೆಲ್ಲ ನಮ್ಮ ಕೈ ಜೋಡ್ಸಾದು ಮಾತೆಲ್ಲ ನಮ್ಮ ಒಟ್ಟಿಗೆ ಪೋಂಡ ಅವು ಒಂಜಿ ಬೇಗೋಡ ಆಪುಂಡು ಅಂಚೆನೆ ದಯಂದು ಪಂಡ ಇನಿ ನಮ್ಮ ಈ ಸ್ಟೇಜಿಡು ನಮ್ಮ ಇಂಚ ಮಾತ ಉಂತುದು ಈತ್ ಮಾತ ಕಾರ್ಯಕ್ರಮ ಅನ್ಪೊಂಡ ಮಸ್ತ್ ದುಂಬುದಕ್ಕೆಲ್ಲ ಬೆಗಾರ್ಬೋಡ್ದುಂಡು ದಯಂದು ಪಂಡ ಇತ್ತೆ ಈ ರಾಜ್ಯ ರಸ್ತೆದ ಎದುರುಡು ಇಂಚಿನ ಒಂಜಿ ಜಾಗೆ ನಂಗೆ ತಿಕ್ಕದು ಈತ ಮಲ್ಲ ಒಂಜಿ ಸಂಸ್ಥೆ ಪೂರ ಆತನಿಂದ ಪಂಡವು ಬಾರಿ ಒಂಜಿ ಕುಸಿತ ವಿಷಯ ನಮ್ಮ ಮಾತ ಇನ್ ಮಾತ ಒಂಜಿ ನೆನಪು ಮನ್ಪೊಡಾಯಿನ ವಿಷಯ ದುಂಬುದಕ್ಲು ಇತ್ತೆ ನಂಗೆ ಒಂಜಿ ಸೆನ್ಸ್ ಜಾಗೆಗ್ ಆತೇ ಕಾಸು ಬೋಡು ಒಂಜಿ ದೆಪ್ಪೊಂಡ ಇತ್ತೆ ಅಂಚತ್ತು ಇತ್ತೆ ನಂಗೆ ಒಂಜಿ 10 ರೂಪಾಯಿ ಮನ್ಪೇರನೆ ಬಾರಿ ಕಷ್ಟ ಆ ಕಾಲೋಡು 10 ರೂಪಾಯಿ ಮನ್ಪುನಿ ಬಂದಾಗ ಒಂಜಿ ಬಾರಿ ಕಷ್ಟದ ವಿಷಯ ಆನಂಜಿ 10 ರೂಪಾಯಿ ಪಾಡ್ದಾನ ಈತ್ ಮಲ್ಲ ಒಂಜಿ ಜಾಗೆ ದೆತ್ತದು ರಾಜ ರಸ್ತೆದ ಎದುರು ಇದು ದುಂಬದಕ್ಕಲು ಮಂತದೇರು ಬಂಡ ಅವು ನಮ್ಮ ಬಾರಿ ಮಲ್ಲ ಪುಣ್ಯ ಅನ್ನೋದು ನಂಗೆ ಬಾರಿ ಒಂಜಿ ಹೆಮ್ಮೆದ ವಿಷಯ ದೇ ಬಂಡ ಮಸ್ತ್ ಒಂಜಿ ನೇಟು ಪಳಗದುಪ್ಪೇರು ನಂಗೆ ತೂನಾಗನೆ ಅರ್ಥ ಆಪುಂಡು ಪಂಡ ಅವು ಮಾತ ನಂಗೆ ನಮಕ್ ನೆನಪು ಮನ್ಪೋಡು ಆಪುಂಡು ಅಂಚಾಯಿನೇದಾದು ಈ ಐನಿ ಘಟಕದ ಸದಸ್ಯರಿಗೂ ಮಾತೆರೆಗಳ ನೆತ ಒಂಜಿ ನೆನಪು ಉಪ್ಪೋಡು ಅಂಚೆನೆ ನಮ್ಮ ಒವ್ವೇ ಒಂಜಿ ಚಟುವಟಿಕೆ ಹೆಂಚಿನ ಆಪುಂಡಲ ನೆಕ್ ಮಸ್ತ್ ಜವನಿಯರು ಬತ್ತದು ಕೈ ಜೋಡ್ಸಾವಡು ಅಂಚೆನೆ ನನದ ಅಧ್ಯಕ್ಷರು ಜೀವನ್ ಕೊಲ್ಯ ಬೇರ್ಲ ನೂತನ ಅಧ್ಯಕ್ಷ ಆದುಳ್ಳೇರು ಆರ್ನಲ ಒಂಜಿ ನೆನಪುಡುಪ್ಪೋಡು ಅಂಚೆನೆ ದುಂಬುದ ಅಧ್ಯಕ್ಷರು ನಮ್ಮ ನಿತಿನ್ ಕರ್ಕೇರ ಎಡ್ಡೆ ಕೆಲಸ ಮಂತದೇರು ಅಂಚೆನೆ ಒವ್ವೇ ಒಂಜಿ ನಮ್ಮ ಸಂಘದ ಚಟುವಟಿಕೆ ಆಪುಂಡ ಐಕ್ ಪ್ರತಿ ಒಂಜಿಲ ಆರು ದುಂಬು ಬತ್ತದು ಮಾತಾ ವ್ಯವಸ್ಥೆಗಳ ಐಕ್ ಭಾಗ್ಯ ಹೊಂದುತ್ತೇರು ಅಂಚೆಲೆ ನನ್ನಲ ಭಾಗ್ಯ ಒಂದು ಉಪ್ಪಾಡು ಅಂಚೆನೆ ಎಡ್ಡೆ ಆ ಗುರುಕುಲ ಆಶೀರ್ವಾದಡು ಈ ಯುವವಾಹಿನಿ ಘಟಕ ನನಾತ್ ಬೆಲೆವಾಡು ನನಾತ್ ಎತ್ತರಗು ಬೆಳೆದು ಎಡ್ಡೆಡ್ಡೆ ಕಾರ್ಯಕ್ರಮವನ್ನು ಮನ್ಪುನಂಚಿನ ಅವಕಾಶ ತಿಕ್ಕಾಡು ಎಂಕ್ಲೆಗ್ ಈ ರೆಡ್ ಪಾತೆರೆ ಎಂಕ್ ಅವಶ್ಯ ಕೊರ್ನ ನಮ್ಮ ಯುವ ವಾಹಿನಿ ಘಟಕದ ಹಕ್ಲೆಗ್ ವಂದನೆ ಮಂತೊಂಡು ರೆಡ್ ಪಾತೆರು ಸುಲ್ಮೆಲು ಶ್ರೀಯುತ ಗೋಪಾಲ್ ಎಸ್ಕೊಂಡಾನ ಇಂಬೆರೆಗ್ ಇತ್ತೆ ನಮ್ಮೊಟ್ಟಿಗೂ ಅಶೋಕ್ ಕುಮಾರ್ ಯುವವಾಹಿನಿ ಮಾಜಿ ಗುರ್ಕಾರ್ಲು ಕೇಂದ್ರ ಸಮಿತಿ ಅಂಚೆನೆ ಯತೀಶ್ ಬಳ್ಳಂಜ ಮಂಗಳೂರು ಘಟಕದ ಉಪಾಧ್ಯಕ್ಷರು ಉಲ್ಲೇರು ಮೊಕಲ್ನ ಉಪಸ್ಥಿತಿని ನಮ್ಮ ಗೌರವಿಸೊಂದುಲ್ಲ ನನ್ನ ದುಂಬಗು ಗುರ್ಕಾರ್ಲು ನಾರಾಯಣ ಗುರು ಮಹಿಳಾ ಮಂಡಳಿ ಕೊಲ್ಯ ಶ್ರೀಮತಿ ತ್ರಿವೇಣಿ ಉದಯ್ ಕುಂಪಾಲ ಇಂಬೆರೆನು ಪಾತೆರದ ಕಟ್ಟೆಗೆ ಬರಡು ಪಂಡದು ಭಿನ್ನಯ ಮಂತೊಂದುಲ್ಲೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಪಾದೋಗ ಅಡ್ಡ ಬುರೊಂದು ಅಂಚೆ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಈ ಪದಗ್ರಹಣದಲ್ಲಿ
ಓಲಗಾತಿನ ಮಾತಾ ಮಲ್ಲ ಬಿನ್ನೆರಿಗ್ಲ ಒಂದಿಸ ಒಂದು ಅಂಚನೆ ನಾರಾಯಣ ಗುರುಕುಲ್ನ ತತ್ವದರಿಟ್ಟು ಯುವವಾಹಿನಿ ಸಂಸ್ಥೆ ಈ ಬಾಗೊಡ್ಲ ಸಮಾಜಮುಖಿ ಕಜ್ಜನ್ನು ಮಲ್ತೊಂದು ಉಪ್ಪುನೊಟ್ಟಿಗೆ ಪುಗಾಟ ಪಡಿನ ಸಂಸ್ಥೆ ಪಂಡ್ರೆ ಬಾರಿ ಪೆರ್ಮೆ ಅಪ್ಪುಂಡು ಅಂಚನೆ ಕರಿನ ವರ್ಷದ ಅಧ್ಯಕ್ಷರಾದ ಯುವವಾಹಿನಿ ಸಂಸ್ಥೆಯನ್ನು ಮುನ್ನಡೆಸೈನ ನಿತಿನ್ ಕರ್ಕೇರ ಬೊಕಾರ್ನ ತಂಡೋಗ್ಲ ಅಂಚನೆ ಈ ವರ್ಷ ಆಯ್ಕೆ ಐನ ಜೀವನ್ ಕೊಲ್ಯ ಮೆರ್ನ ತಂಡೋಗ್ಲ ನಾರಾಯಣ ಗುರು ಮಹಿಳಾ ಮಂಡಳದ ಪರವಾದ ಎಡ್ಡೆಪ್ಪುಲಿನ ಬೈಕೊನುವೆ ಅಂಚನೆ ಎಲಂಜಿ ಆಗಸ್ಟ್ 2 ತಾರೀಕಿಗೆ ಐತಾರದಾನಿ ಕಾಂಡೆ 10 ಗಂಟೆಗೆ ನಮ್ಮ ಮಹಿಳಾ ಸಂಘದ ಮುತಾಲಿಕೆಡು ಆಟುಂಜಿ ದಿನದ ಕಾರ್ಯಕ್ರಮ ಉಂದುವೆ ಸಭಾಂಗಣ ನಡಪೆರುಂಡು ನಿಕ್ಲು ಆಯ್ನಾತ್ ಹೆಚ್ಚಿನ ಸಂಖ್ಯೆಡಿ ಈ ಕಾರ್ಯಕ್ರಮಕ್ಕೆ ಬತ್ತದ್ದು ಈ ಕಾರ್ಯಕ್ರಮ ಯಶಸ್ವಿ ಮಂತದ್ದು ಕೊರಡು ಪಂದು ನಿಕ್ಲೇಡ ಭಿನ್ನಯ ಮಂತೊಂದು ಎನ್ನ ರಡ್ಡು ಪಾತ್ರನು ಉಂತವೆ ಅವಕಾಶ ಸೊಲ್ಮೇಲು ಅಧಿಕಾರ ಏಪಲ ಉಂತಿದಿನ ನೀರಾವಂದೆ ಪರಪ್ಪುನ ಸುದೆಯ ಉಡುಗೆ ಅಂಚನೆ ಈ ವರ್ಷದ ಯುಎನ್ ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ಅಧಿಕಾರದ ಅವಕಾಶಡು ಸ್ವಾಮಿ ನಿಷ್ಠದ ಸೇವೆಗೆ ಒಲಿಯುದು ಬತ್ತಿನ ಮಲ್ಲ ಮಟ್ಟದ ಪಂಪಿನಂಚಿನ ಯೋಗ ಭಾಗ್ಯ ಪಂದು ಈ ಸರ್ತಿ ತನ್ನವಾದ ಸ್ವೀಕಾರ ಮಲ್ತಿನ ಈ ಜಬದಾರಿಗೆ ನ್ಯಾಯ ಕೊರ್ನ ಪೆರ್ಮೆದ ನಮ್ಮ ನಾಯಕಿ ಶ್ರೀ ಅಶೋಕ್ ಕುಮಾರ್ ಪಟ್ಪು ಎಂಬೆರೆನು ಈ ಪೊರ್ತುಡು ನಮ್ಮ ಒಂಚಿ ಗೌರವ ಮನ್ಪೆರೆ ಬಾರಿ ಪೆರ್ಮೆ ಪಡೆಯೊಂದುಲ್ಲ ಇತ್ತೆ ಶ್ರೀಯುತ ಅಶೋಕ್ ಕುಮಾರ್ ಪಟ್ಪು ಎಂಬೆರೆಗೆ ಮಾನಾದಿಗೆದ ಮಣೆಕ್ ಬರಡು ಪಂದು ಭಿನ್ನಯ ಮಂತೊಂದುಲ್ಲೆ ವಿದ್ಯೆ ಉದ್ಯೋಗ ಸಂಪರ್ಕ ಪಂಪಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಎಂದೆಡ್ದು ಶ್ರೀ ಅಶೋಕ್ ಕುಮಾರ್ ಪಟ್ಪು ಗುರ್ಕಾರ್ಲು ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಕುಡ್ಲ ಇವರಿಗೆ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಗುಡುಗು ಮಿಂಚಿನ ಮಾತುಗಳ ಹರಿತಕ್ಕಿಂತ ಹಗಲಿರುಳ ಕಠಿಣ ಪರಿಶ್ರಮದಿಂದ ಸುರಿಯುವ ಸೋನೆ ಮಳೆ ಸಮಾಜಕ್ಕೆ ಒಳಿತು ಎನ್ನುವುದರಲ್ಲಿ ಬಲವಾದ ನಂಬಿಕೆಯನ್ನಿಟ್ಟವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ಇದರ 2026 ಹಾಗೂ 27ನೇ ಸಾಲಿನ ಸಾರಥಿ ಶ್ರೀ ಅಶೋಕ್ ಕುಮಾರ್ ಪಟ್ಪು. ಮಂಗಳೂರಿನ ಕಡಲ ಕಿನಾರೆಯಿಂದ ಬೆಂಗಳೂರಿನ ಸಿಲಿಕಾನ್ ನಗರದವರೆಗೆ ಹರಡಿಕೊಂಡಿರುವ ಯುವವಾಹಿನಿಯ 35 ಘಟಕಗಳ ಮುಂದಾಳತ್ವವನ್ನು ವಹಿಸಿಕೊಂಡು ಪ್ರತಿಯೊಂದು ಘಟಕಗಳ ಸದಸ್ಯರ ಪ್ರೀತಿಯನ್ನು ಸಂಪಾದಿಸಿಕೊಂಡು ಹಲವಾರು ಯಶಸ್ವಿ ಸಮಾಜಮುಖಿ ಕಾರ್ಯಗಳನ್ನು ಸಾಧಿಸಿ ತೋರಿಸುತ್ತಿರುವ ಮೌನ ಸಾಧಕರು ಶ್ರೀ ಅಶೋಕ್ ಕುಮಾರ್ ಪಟ್ಪು. ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯಲ್ಲಿ ವಿವಿಧ ನಿರ್ದೇಶಕ ಹುದ್ದೆಗಳನ್ನು ಅಲಂಕರಿಸಿಕೊಂಡು ಹಂತ ಹಂತವಾಗಿ ಮೇಲೇರುತ್ತಾ ವೃತ್ತಿ ಬದುಕಿನ ಅತೀವ ಒತ್ತಡದಲ್ಲೂ ಸಮಾಜ ಸೇವೆಯನ್ನೇ ಉಸಿರಾಗಿಸಿಕೊಂಡು ನೂರಾರು ಜಂಜಾಟಗಳ ನಡುವೆ ಬದ್ಧ ನಗು ಸೂಸುತ್ತಾ ಪ್ರಬುದ್ಧ ನಾಯಕರಾಗಿ ಯುವವಾಹಿನಿಯ ಹಿತಚಿಂತಕರಾಗಿ ಸಾಮಾಜಿಕ ಸೇವೆಯಲ್ಲಿ ಸಂತುಷ್ಟಿಯನ್ನು ಕಂಡವರು. ನಮ್ಮ ಘಟಕದ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿ ನಿತ್ಯ ನಿರಂತರವಾಗಿ ಪ್ರೋತ್ಸಾಹಿಸುತ್ತಿರುವ ತಮ್ಮ ಹೃದಯ ಶ್ರೀಮಂತಿಕೆಗೆ ತಲೆಬಾಗುತ್ತಾ ಪದಗ್ರಹಣದ ಈ ಸುಂದರ ವೇದಿಕೆಯಲ್ಲಿ ತಮ್ಮನ್ನು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸರ್ವ ಸದಸ್ಯರ ಪರವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸಲು ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಮತ್ತೊಮ್ಮೆ ತಮಗಿದು ವಂದನೆಗಳು ಹಾಗೂ ಅಭಿಮಾನದ ಅಭಿನಂದನೆಗಳು. ಸರ್ವ ಸದಸ್ಯರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ. ಇತ್ತ ಕೇಂದ್ರ ಸಮಿತಿದ ಗುರ್ಕಾರ್ಲು ಆಯಿನ ಶ್ರೀಯುತ ಅಶೋಕ್ ಕುಮಾರ್ ಪಟ್ಪು ಮೇರ್ನ ಪಾತರಗು ಕಿಬಿಕೊಂಡೆ ಆಪಿನ ಪುರ್ತು. ಯುವವಾಹಿನಿ ಕೊಲ್ಯ ಘಟಕದ ಪದ ಪ್ರದಾನ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸುವನಂಚಿನ ಈ ವರ್ಷದ ಕ್ರಿಯಾಶೀಲ ಅಧ್ಯಕ್ಷರು ನಿತಿನ್ ಕರ್ಕೇರ್ರೆ, ಕಾರ್ಯಕ್ರಮನು ಉದೀಪನ ಮಂತ್ರಂಚಿನ ಬಿಲ್ಲವ ಸಮಾಜ ಸೇವಾ ಟ್ರಸ್ಟ್ ನೇತ ಅಧ್ಯಕ್ಷರಂಚಿನ ಶೇಷಪ್ಪ ಬೈದ್ಯಮನೆ ಬೇರೆ ಯುವ ಸಮುದಾಯಕ್ಕೆ ಒಂಜಿ ಮಾರ್ಗದರ್ಶನ ಕೊರೊಂದು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ತತ್ವಾದರ್ಶಕ್ಕೆ ಪೂರಕವಾದ ವಿದ್ಯೆಗೆ ಏಪಲ ನಮ್ಮ ಆದ್ಯತೆ ಕೊರಡು ಪಂಡದು ಜವನರಿಗೆ ಒಂಜಿ ಸದಾ ಪ್ರೋತ್ಸಾಹವನ್ನು ಕೋರೊಂದಿಪ್ಪನಾರು ಕುಡ್ಲದ ಉದ್ಯಮಿಲು ಹಿರಿಯರಾಯನಂಚಿನ SRR ಸಮೂಹ ಸಂಸ್ಥೆದ ಸಂಸ್ಥಾಪಕರಾಯನಂಚಿನ ಶೈಲೇಂದ್ರ ವೈಸ್ವರ್ಣರೆ, ಸೈಂಟ್ ಎಲೋಸಿಯಸ್ದ ಪ್ರಾಧ್ಯಾಪಕರಾಯನಂಚಿನ ಮೋಹನ್ ರಾಜರೆ, ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಕೆನರಾ ಬ್ಯಾಂಕ್ ದಕ್ಷಿಣ ಕನ್ನಡದಿತ್ತ ಶ್ರೀಮತಿ ಗೀತಾ ಯಶೋಧರ್ರೆ, ಯುವವಾಹಿನಿ ಕೇಂದ್ರ ಸಮಿತಿದ ಸಂಘಟನಾ ಕಾರ್ಯದರ್ಶಿಗಳು ಗಣೇಶ್ ಕೆ ಮಹಾಕಾಳಿ ಶಕ್ತಿನಗರ ಬೇರೆ,
ಬಿಲ್ಲವ ಸಮಾಜ ಸೇವಾ ಸಂಘ ಕುಳ್ಳೆ ಒಂದೆತ್ತ ಅಧ್ಯಕ್ಷರಾಂಚಿನ ಗೋಪಾಲ್ ಎಸ್ ಕೊಂಡಾನ ಅವೇ ರೀತಿ ಶ್ರೀಮತಿ ತ್ರಿವೇಣಿ ಉದಯ ಕುಂಪಲ ಮುಖ ವೇದಿಕೆ ಉಪಸ್ಥಿತರಿಪಂಚಿನ ನಿಯೋಜಿತ ಅಧ್ಯಕ್ಷರು ಕಾರ್ಯದರ್ಶಿಲೆ ಬುಕ ಈ ಸಾಲದ ಕಾರ್ಯದರ್ಶಿಲೆ ಮೂಲ ಸೇರಿನಂಚಿನ ಮಾತ ಪ್ರೀತಿದ ಯುವಾಹಿನಿದ ಬಂಧುಲೆ ವೇದಿಕೆ ಉಪಸ್ಥಿತರಿನ ಮಾತ ಹಿರಿಯರ ನಕ್ಲು ಯುವಾಹಿನಿ ಮಲ್ತೊಂದಿಪ್ಪನಂಚಿನ ಸಮಾಜಮುಖಿ ಕಾರ್ಯಕ್ರಮಗಳು ದುಂಬುದ ದಿನೊಟ್ಟು ಯುವ ಸಮುದಾಯನು ಆ ರೀತಿ ಯುವಾಹಿನಿಗೆ ನಮ್ಮ ತೊಡಗಿಸುವ ನೋಡ್ಪಂಡ ಬಗ್ಗೆ ಎಡ್ಡೆ ರೀತಿದೊಂಜಿ ಮಾರ್ಗದರ್ಶನ ಹಿರಿಯರ ನಕ್ಲು ಕೋರಿಯರು ಬಹುಶಃ ದುಂಬುದ ದಿನೊಟ್ಟು ಈ ಒಂಜಿ ಕೊಲ್ಯ ಘಟಕ ನನಾತ್ ಆ ನೆಲೆಟ್ಟು ಹಿರಿಯರ ನಕ್ಲ ಮಾರ್ಗದರ್ಶನ ಒಂದೆತ್ತೊಂದು ಯುವಾಹಿನಿ ಕೇಂದ್ರ ಸಮಿತಿ ಒಂಜಿ ಮಾದರಿ ಘಟಕ ಮೂರ್ದು ಬಾರ ಹಾಕಲ ಮಾರ್ಗದರ್ಶನ ಖಂಡಿತ ನಮಕ್ ಪ್ರೇರಣೆ ಪಂಪಂಚಿನ ವಿಚಾರಣೆ ಪಂಡೊಂದು ಯುವಾಹಿನಿ ಕೊಲ್ಯ ಘಟಕ ಕೇಂದ್ರ ಸಮಿತಿ ರಿಪ್ಪನಂಚಿನ 35 ಘಟಕಡ್ ಒಂಜಿ ಘಟಕ ಯುವಾಹಿನಿ ಕೊಲ್ಯ ಘಟಕ ಇತ್ತೇನೆ ವರದಿಡು ಉಲ್ಲೇಖ ಮಲ್ತೇರು 38 ವರ್ಷ ದುಂಬು ಹಿರಿಯರ ನಕ್ಲು ಪ್ರಾರಂಭ ಮಲ್ತನಂಚಿನ ಯುವಾಹಿನಿ ಸಂಸ್ಥೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಚಿಂತನೆ ಆರ್ನ ಇಂಚಿನ ಒಂಜಿ ಆದರ್ಶಲುಂಡ ಐಕ್ಯಪೂರ್ವಕವಾದ ಮಲ್ತನಂಚಿನ 35 ಘಟಕಡ್ಲ ಈ ಒಂಜಿ ಕೊಲ್ಯ ಘಟಕ ಕರಿಣ 1 ವರ್ಷೋಡು ಬೇತೆ ಬೇತೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಲ್ತೊಂದು ಈ ಭಾಗದ ಯುವಕರ ನಕ್ಲನ್ನು ಒಟ್ಟುಗೂಡಿಸ ಒಂದು ಅಕ್ಲೈತನಂಚಿನ ಪ್ರತಿಭೆಲನಾದಿಪ್ಪು ಅಕ್ಲೇನು ಸಮಾಜಮುಖಿ ಆದ ಎಂಚ ತೊಡಗಿಸವನೊಳಿ ಪನ್ಪುಣೆಕ್ ಇನಿ ಯುವಾಹಿನಿ ಕೊಲ್ಯ ಘಟಕ ಮಾತ ಸಮಾಜ ಬಾಂಧವರ ನಕ್ಲೇನು ಒಂಜಿ ಕೋಡಿಯಡಿಟ್ಟು ಸೇರ್ಸ ಒಂದು ಯುವಾಹಿನಿಗೆ ಪೂರಕವಾದ ಕೆಲಸ ಮಂತು ನಾವು ಮಸ್ತ್ ಖುಷಿತ ವಿಷಯ ಈ ಸಂದರ್ಭಡು ಯುವಾಹಿನಿ ಕೊಲ್ಯ ಘಟಕದ ಮಾತ ಸದಸ್ಯರ ನಕ್ಲೆಗಳ ಯುವಾಹಿನಿ ಕೇಂದ್ರ ಸಮಿತಿ ಪರವಾದಿಯನ್ನು ಈ ಸಂದರ್ಭಡು ಕೃತಜ್ಞತೆಯನ್ನು ಸಲ್ಲಿಕೆ ಮಂತೋಳೆ ಕಾರ್ಯದರ್ಶಿಲು ಸುದೀರ್ಘವಾದ ಅಂಚಿನ ಒಂಜಿ ವರದಿನ ಕೋರಿಯರು ಕೆಲವು ಸರಿ ಅತಿಥಿಲ್ ನಕ್ಲು ನಮಕ್ ಆಶ್ಚರ್ಯ ವ್ಯಕ್ತಪಡಿಸ್ಯಾರ ಈತ ಕಾರ್ಯಕ್ರಮ ಪೂರ ಮಲ್ಪರ ಸಾಧ್ಯ ಆಂಡ ಅಂದು ಒಂಜಿ ರೀತಿದ ಅಪವಾದ ಬೇತೆ ಬೇತೆ ಕಡೆಟಿತ್ತು ಜವನಿಯರ್ ನಕ್ಲು ಆಕ್ಳಿಗೆ ಶಿಕ್ಷಣ ದಿಕ್ಕೊಂದಿಜ್ಜಿ ಆಕ್ಳು ವಿದ್ಯಾವಂತರ ಒಂದಿಜ್ಜೇರು ಆಕ್ಳು ಉದ್ಯಮ ಕ್ಷೇತ್ರ ಬರೋಂದಿಜ್ಜೇರು ಆಕ್ಳು ಸಾಧಿ ತತ್ತೊಂದುಲ್ಲೇರು ಪಂಚನ ಒಂಜಿ ಬರಿಟ್ ಅಪವಾದಲಿತ್ತು ಅಂಡ ಕುಡೊಂಜಿ ಮರಗಿಲ್ ಯುವಾಹಿನಿ ಸಂಸ್ಥೆ ಜವನೇರೆಲ್ಲ ಒಟ್ಟು ಸೇರ್ಸದು ಆಕ್ಲೇನು ಸಮಾಜಮುಖಿ ಆದ ಎಂಚ ತೊಡಗಿಸವಳಿನ ಪನ್ಪುಣೆಕ್ ಇನಿತ ಕೊಲ್ಯ ಘಟಕದ ವರದಿ ಖಂಡಿತವಾದ ಒಂಜಿ ಪ್ರದರ್ಶನ ಒಂಜಿ ನಿದರ್ಶನ ಆತನ ಪನ್ಪುಣೆಕ್ ಈ ಸಂದರ್ಭದ ಉಲ್ಲೇಖ ಮಾಡ್ತದೆ ಎಂದಿಕೆಂಡ ಒಂಜಿ ಅವಕಾಶ ಕೊರುಂಡ ಜವನೇರು ಆ ರೀತಿದ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮನ್ಪೊಳಿ ಪನ್ಪುಣೆಕ್ ಬಹುಶಃ ವರದಿದ ಮೂಲಕ ಏನು ಖಾಲಿ ಅಲ್ಪ ಉತ್ಪ್ರೇಕ್ಷೆಗೆ ಬಡದು ಪಣೊಂದಿಜ್ಜಿ ಇನ್ನು ವರದಿನ ನಮ್ಮ ಮಾತೆಲ್ಲ ಐನ್ ಗಮನಿಸ ಸಮಾಜಮುಖಿ ಆದ ಎಡ್ಡೆ ರೀತಿದ ಕಾರ್ಯಕ್ರಮ ಬಹುಶಃ ಅಧ್ಯಕ್ಷರು ಕಾರ್ಯದರ್ಶಿ ಬುಕ್ಕ ಆರ್ನ ತಂಡ ಆಯ್ತು ಒಟ್ಟುಗು ಕರಣೆ 8 ವರ್ಷೋಡು ಈ ಯುವಾಹಿನಿ ಸಂಸ್ಥೆನ ಒಂಜಿ ಜವಾಬ್ದಾರಿ ದೆತ್ತೊಂದಂಚಿನ ಮಾಧ್ಯಾಧ್ಯಕ್ಷರನಕ್ಲಾಜಿಪ್ಪು ಈ ಬಿಲ್ಲವ ಸಂಘ ಇನಿ ಪ್ರತಿ ಕಡೆಟ್ಲ ಯುವಾಹಿನಿ ಒಂಜಿ ಎಡ್ಡೆ ರೀತಿ ಬೊಳೆದು ಬರೋಡು ನಂಡ ಐಕ್ಯ ಮಾತೃ ಸಂಘ ಎಂಚಿನ ಬಿಲ್ಲವ ಸಂಘಲ ಕಾರಣ ಬಹುಶಃ ಮುಲ್ಪಲ ಒಂಜಿ ನಾಣ್ಯದ ರಡ್ಡು ಮುಖ ಎಂಚ ಉಂಡು ಅವೇ ರೀತಿ ಯುವಾಹಿನಿಲ ಬುಕ್ಕ ಬಿಲ್ಲವ ಸಂಘಲ ಜೊತೆಯಾದ ಪೋಂದಿತ್ತಿನದಾರ ಇನಿ ಯುವಾಹಿನಿಗಳ ಆ ರೀತಿದ ಒಂಜಿ ಕೆಲಸ ಕಾರ್ಯನು ಮುಲ್ಪ ಎಡ್ಡೆ ರೀತಿದ ಮಲ್ಪೆರ ಸಾಧ್ಯ ಆಣ ಪಂಪಂಚಿನ ವಿಚಾರಣೆ ಪಣ್ಣೊಂದು ಈತೇನೆ ಸುಮಾರು ಒಂಜಿ 195 ಜನ ಸದಸ್ಯರನಕ್ಲು ನಮ್ಮ ಈ ಒಂಜಿ ಕೊಲ್ಯ ಘಟಕಡ್ ಉಳ್ಳೇರು ಎಕಡೆ ಹಿರಿಯರಾಯನಂಚಿನ ಶೈಲೇಂದ್ರ ಸುವರ್ಣ ಏರ್ಪಣ್ಲೆಕಣೆ ನಮ್ಮ ನನಲ ತಲುಪೊಡೈನಂಚಿನ ಜವಣಿಯರನಕ್ಲು ರೀಚ್ ಆಪ್ನಂಚಿನ ಕೆಲಸ ಖಂಡಿತವಾದಲ್ಲ ಬಾರಿ ಕಡಿಮೆ ಪ್ರಮಾಣಡುಂಡು ಅವೇ ನಾನು ದುಂಬುದ ದಿನೊಟ್ಟು ಜಾಸ್ತಿ ಮಲ್ತೊಂದು ಹೆಚ್ಚಿನ ಈ ಜವಣಿಯರ ನಕ್ಲಿನ ಈ ಯುವಾಹಿನಿ ಒಂಜಿ ಘಟಕಗೆ ಸೇರ್ಪಡೆ ಮಲ್ಪನ ಮೂಲಕ ಅಕಲ್ಲ ಸಮಾಜಡ್ ಗುರುತಿಸವನಂಚಿನ ಒಂಜಿ ರೀತಿ ದಾಖಲು ಬರಡು ಪಂಪಂಚಿನ ವಿಚಾರಣಾರು ಉಲ್ಲೇಖ ಮಲ್ತೇರು ಬಹುಶಃ ಒಂದು ಜವಾಬ್ದಾರಿನ ಆಕ್ಲೆಗೆ ಕೊರುಣು ದಂಡ ಆಕ್ಲೆ ಎಡ್ಡೆ ರೀತಿ ನಿಭಾಯಿಸಬೇಕು ಒವೇ ರೀತಿದ ತಪ್ಪು ಸಾಧನೆ ಮಲ್ಪೆರ ಖಂಡಿತವಾದ ಲಾಪುಜಿ ಇನಿ ಯುವಾಹಿನಿ ಡಿಪ್ನಂಚಿನ ಸುಮಾರು 4,000 ಸದಸ್ಯರ ನಕ್ಲಮ್ಮ ಯುವಾಹಿನಿ ಸಂಸ್ಥೆ ಉಳ್ಳೇರು ಒವೇ ಕಾರಣಗಳ ಹಕ್ಲು ಅಲ್ಪತಿಕ್ನಂಚಿನ ಒಂಜಿ ತರಬೇತಿ ಕಾರ್ಯಾಗಾರ ದಿಪ್ಪು ಆತಂದ್ರ ಈ ರೀತಿಯ ಕಾರ್ಯಕ್ರಮ ಭಾಗವಹಿಸುವ ನಿರ್ಧಾರ ಅಕ್ಲನ ಜವಾಬ್ದಾರಿ ನಕ್ಲು ತೆರೆಯೊಂದು ಸಮಾಜದ ಭಾರಿ ಕಡಿಮೆದ ಒಂಜಿ ಒವೇ ರೀತಿದ ತಪ್ಪು ಸಾಧನೆ ಪತ್ತಂದ ಒಂಜಿ ಕೆಲಸ ಆತಂದ ಅವು ಯುವಾಹಿನಿ ನಿರ್ಧಾರ ಅಂಚಾದಿಪ್ಪನಾಗ ಮಾತೆರಡಲ ಒಂಜಿ ವಿನಂತಿದ ಅದಕ್ಕೆಂಡ ನಮ್ಮ ಇಲ್ಲಾಡಿಪ್ಪನ ಅದಿಪತ್ತ ನಮ್ಮ ಬರೀತೆ ಇಲ್ಲದ ನಮ್ಮ ಸಮಾಜದ ಏರು ಯುವಕರ ನಕ್ಲು ಉಳ್ಳೇರ ಆಕಲೇನು ಯುವಾಹಿನಿದಂಚಿನ ಒಂಜಿ ಸಂಸ್ಥೆಗೆ ಸೇರ್ಪಡುವ ಮೂಲಕ ನಿಖಿಲ್ನ ಒಂಜಿ ಕೊಡುಗೆಯನ್ನು ಕೊರಡು ಪಂಪಂಚಿನ ವಿಚಾರಣೆಯನ್ನು ಈ ಸಂದರ್ಭ ಪಣೊಂದಿಲ್ಲ ಇನ್ನು ಈ ವೇದಿಕೆ ಸುಮಾರು ಜನ ಸಾಧನೆ ಮಲ್ತನಕ್ಲಿ ನಮ್ಮ ಗೌರವಿಸ ನಮ್ಮ ತುಯ್ಯ ಕೆಲವು ಸಾರಿ ನಮ್ಮತ್ತಿಗೆ ಆಲೋಚನೆ ಮಲ್ಪುವ ಎಂಕ್ ಸಾಧನೆ ಮಲ್ಪರ ದೇವೇರ್ನ ದಯ ಇಜ್ಜಂಡು
ಆತನ ಎಂಕ್ ದೇವರ ದಾಲ ಅನುಗ್ರಹ ಮಲ್ತುಜೇರು ಪಂಪಂಚಿನ ಕೆಲವೊಂದು ವಿಚಾರ ನಮ್ಮ ನಮ್ಮತಿಗೆ ಪಣೊಂದಿಪ್ಪ. ಬಹುಶಃ ಇನಿ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಒಂದು ವಿಚಾರಧಾರೆ ನಮ್ಮ ಈ ಒಂದು ಸಂಸ್ಥೆ ಪೋಂದಿತ್ತಲ್ಲ ఆయన ప్రతియొంజేళ్ళ నమ్మకు దేవేరి మొల ప్రేయర్ పంపించిన ఆలోచన ఇస్తుందని ఖండిత అవదల ನಮ್ಮ ಯಶಸ್ವಿದ ಶಿಖರಕ್ಕೆ ಪಯರ ಖಂಡಿತ ಅವದಲ ಸಾಧ್ಯ ಇಜ್ಜಿ. ಕೆಲವು ಸರಿ ಸಾಧನೆ ಮಲ್ಪಂದು ಅಂಚಿನ ವ್ಯಕ್ತಿಗೆ ದೇವೇರ ಅನುಗ್ರಹ ಏಪಲೈಪುಜಿ ಆಂಡ ನಮ್ಮ ಸಾಧನೆ ಮಲ್ತೊಂದು ಪೋಯ್ಲೆಕೊಂಡು ಅಪಗ ನಮಕ್ ದೇವೇರ ಅನುಗ್ರಹ ಮಲ್ಪೇರಿಗೆ ಅಪಗ ನಮ್ಮ ಎಡ್ಡೆ ರೀತಿದೊಂಜಿ ಸಾಧಿನ ಪೋಯರ ಸಾಧ್ಯತೆ ಉಂಟು. ಏಪಲ ನಮ್ಮ ಒಂಜಿ ಗುರಿ ದೀವಣ್ಣಂದ ఆయన ಗುರಿ ಮುಟ್ಟಿ ಸವನಂಚಿನ ಕೆಲಸವನ್ನು ದೇವೇರ ಮಲ್ಪೇರು ಅವು ಆ ರೀತಿ ಇಂದ್ಕೇಂಡ ಅವು ಪ್ರತ್ಯಕ್ಷವಾದ ಮಲ್ಪುಜೇರು ಪರೋಕ್ಷವಾದ ಅನುಗ್ರಹದ ಮೂಲಕ ಮಲ್ಪೇರಿಗೆ. ಬಹುಶಃ ಆ ಪ್ರಯತ್ನ ನೀನು ಸುಮಾರು ಜನ ಮಲ್ತಾರೆ. ಬಹುಶಃ ಈತ ಜನತೆ ಎದುರುಡು ನಿಖಲೆ ಒಂಜಿ ಗೌರವ ತಿಕ್ಕೊಂಚಿನ ಒಂದು ಕೆಲಸ ಆತಂದಂಡ ಅವು ದೇವೇರನ ಅನುಗ್ರಹ ಆಡ್ದಾರ ಆಯ್ತಾ ಪಿರೌಡ್ ನಿಖಲ ಒಂಜಿ ಪ್ರಯತ್ನ ಇತ್ತನು. ಬಹುಶಃ ಆ ರೀತಿದ ಒಂಜಿ ಪ್ರಯತ್ನ ಇತ್ತಂದಂಡ ಆಯ್ಕೆ ಸರಿಯಾಗಿ ನಂಚಿನ ಒಂಜಿ ಯಶಸ್ಸು ತಿಕ್ಕೊಂಡು ಆಯ್ಕೆ ದೇವೇರನ ಅನುಗ್ರಹ ತಿಕ್ಕೊಂಡು ಅನ್ಪಂಚಿನ ವಿಚಾರ. ಕೆಲವು ಸಾರಿ ಒವೇ ರೀತಿದ ಯೋಚನೆ ಇಜ್ಜಂದೆ ಯಾನು ಗುರಿ ದೀವನ್ ಬೇಣ ಪಂಚಿನ ಆಲೋಚನೆ ಇಜ್ಜಂದೆ ಕೆಲಸ ಮಲ್ತಂದ ನಾವು ಖಂಡಿತ ಅವದಲ್ಲ ಯಶಸ್ವಿ ಆಪುಜಿ. ಕೆಲವು ಸಾರಿ ಪಣಪೇರಿ ಹಿರಿಯರ್ ನಕ್ಲು ಒಂಜಿ ಒವೇ ರೀತಿದ ಗುರಿ ಇಜ್ಜಂದ್ರೆ ಈ ಗುರಿ ಮುಟ್ಟಲ ಪಂಪಣ ಹತ್ರ ಮುಟ್ಲ ಅಂದ್ ಪಂಡಂದಾಂಡ ಖಂಡಿತ ಅವದಲ್ಲ ಸಾಧ್ಯತೆ ಇಜ್ಜಿ ದಯಂದಿಕೆಂಡ ಅಂಚಿನ ಸಂದರ್ಭ ನಮ್ಮ ದೇರ್ತೊಂದು ಪೋಡಾವು ಪಂಡ ಆಯ್ಗೆ ಆ ಒಂಜಿ ಉದ್ದೇಶ ಬೋಡು ಯಾನು ಒಂಜಿ ಗುರಿನ ದಿವೋಡು ಆ ಗುರಿನ ಯಾನು ರೀಚ್ ಆವಡು ಅಂಚಂದ ಮಾತ್ರ ಖಂಡಿತವಾದಲ್ಲ ನಮ್ಮ ಆ ಪ್ರಯತ್ನ ಆಪುಂಡು. ಕೆಲವು ಸಾರಿ ಹಿರಿಯರ್ ನಕ್ಲು ಬೇತೆ ಬೇತೆ ಸಂದರ್ಭ ಉಲ್ಲೇಖ ಮಾತ್ರ ನಾನು ಗಮನಿಸದೆ ಪ್ರಯತ್ನಗಳು ಕೆಲವು ಸಂದರ್ಭ ಸೋಪು ಆಂಡ ನಮ್ಮ ಬದುಕಡಿ ಎಪ್ಪಲ ಸೋಪೇರ ಬಲ್ಲಿ ಪಂಪಂಚಿನ ವಿಚಾರನು ಮಸ್ತ್ ಸಂದರ್ಭ ಪಂತೇರಿ ಏನು ದಾಯಿ ಉಲ್ಲೇಖ ಮತ್ತೊಂದಲ್ಲೇಕೆಂಡ ಇಂಚಿ ಪದ ಒಂಜಿ ಸಮಾಜಡು ನಡಪನಂಚಿನ ಬೆಳವಣಿಗೆ ತುನಗ ಪ್ರಯತ್ನ ಮಂತದ ನಿರಾಶೆರಾನಗ ಹತಾಶೆ ಅನಗ ಆ ಬದುಕು ಬುರ್ಚಿವನ್ ಪಂಚನ ಒಂದು ನಿರ್ಧಾರಗದೆತ್ತೊಂಚಿನ ಸಂದರ್ಭಗಳು ಮಸ್ತ ಕಡೆಟ್ಟು ಬರ್ಕೊಂಡು. ಬಹುಶಃ ಪ್ರಯತ್ನ ಸೋಪು ಆಂಡ ಬದುಕಡಿ ಏಪಲ ನಮ್ಮ ಸೋಪೇರ ಬಳ್ಳಿ ಬದುಕನ್ನು ಒಂಜಿ ರೀತಿದು ಸವಾಲಾದ ನಮ್ಮ ದೇತೊಂಡುಂದಾಂಡ ನಾಳೆ ಜನತೆ ಎದುರುಡು ನಂಗೆ ಬದುಕದು ಪೊರ್ಲು ತೋಜಾರ ಸಾಧ್ಯತೆ ಉಂಡು. ಆನೇಲಿಟ್ಟು ಪ್ರಯತ್ನ ಖಂಡಿತವಾದಲ ನಮ್ಮ ದುಂಬು ಇಪ್ಪಡು ಪಂಪಂಚಿನ ವಿಚಾರಣ ಪಣೊಂದು ಇನ್ನು ಸುಮಾರು ಜನ ಜವನೇರ್ ನಕ್ಲು ಬೇತೆ ಬೇತೆ ಒಂಜಿ ಹುದ್ದೆದ ಒಂಜಿ ಜವಾಬ್ದಾರಿದ ಬಗ್ಗೆ ನಿಖಲು ಒಂಜಿ ಪ್ರತಿಜ್ಞಾ ವಿಧಿನಿ ಮಲ್ತಾರೆ. ಇನ್ನು ನಿತಿನ್ ಕರ್ಕೇರ್ ಒಂಜಿ ವರ್ಷೋಡು ಆ ರೀತಿಯ ಸಾಧನೆ ಮಲ್ಪಡುಂದಾಂಡ ಅವ ಅಧ್ಯಕ್ಷರ ಕೇವಲ ಮಾತ್ರವಾದ ಸಾಧ್ಯ ಆತುಜಿ ಕಾರ್ಯದರ್ಶಿ ಆದಿಪು ಇಡೀ ಊರಿನ ಒಂಜಿ ತಂಡ ಆರೆಗೆ ಸಾತ್ ಕೋರ್ ನಿರ್ಧಾರ ಆ ರೆಡ್ಡೆ ರೀತಿಯ ಕೆಲಸ ಕಾರ್ಯ ಮಲ್ಪರಾಣ. ಬಹುಶಃ ದುಂಬದ ದಿನೊಟ್ಲ ಜೀವನರನ್ನ ಒಟ್ಟುಗಿಪ್ಪುನಂಚಿನ ಒಂಜಿ ತಂಡ ಆ ತಂಡದ ಮಾತ ಸದಸ್ಯರನಕ್ಲು ಮಾಜಿ ಅಧ್ಯಕ್ಷರನಕ್ಲು ಆರೆಗೆ ಅವೇ ರೀತಿಯ ಒಂಜಿ ಸಹಕಾರ ಕೋರುಂದಾಂಡ ಇನ್ನು ನಿತಿನೇರ್ನಂಚಿನ ಒಂಜಿ ದಾದ ಸಾಧನೆ ಮಲ್ತೇರ ಒಂಜಿ ಎಡ್ಡೆ ಸಮಾಜಮುಖಿ ಕೆಲಸ ಮಲ್ತೇರ ಅವೇನು ದುಂಬದ ದಿನೊಟ್ಟು ಎಡ್ಡೆ ರೀತಿ ಮಲ್ತು ಕೊರಿಯರ ಸಾಧ್ಯತೆ ಉಂಟು. ಆಯ್ತು ಒಟ್ಟಿಗೆ ಇನ್ನಿತ ಕಾರ್ಯಕ್ರಮಡು ಮಸ್ತ್ ಸಾಧನೆ ಮಲ್ತನಂತಿನ ವಿದ್ಯಾರ್ಥಿನಕ್ಲಿಗೆ ವಿದ್ಯಾರ್ಥಿ ವೇತನ ಬುಕ್ಕ ಗೌರವ ಅಭಿನಂದನೆ ಮಲ್ತೇರು. ಯುವಾಯಿನಿ ಸಂಸ್ಥೆ ವಿದ್ಯೆಗೆ ಜಾಸ್ತಿ ಆದ್ಯತೆಯನ್ನು ಖಂಡಿತವಾದಲ್ಲ ಕೋರುಂದುಂಡು. ವಿದ್ಯೆ ಪನ್ಪುಣ ಒಂಜಿ ಬೊಲ್ಪು ನಮ್ಮ ಕತ್ತಲೆ ಸಾದಿರಿ ನಡಪ್ಯಾರ ಎಂಚ ನಂಗೆ ಒಂಜಿ ಬೊಲ್ಪು ಬರ್ಪುಂಡ ಅವೇ ರೀತಿ ವಿದ್ಯೆಲ ಬಾರಿ ನಂಗೆ ಜೀವನದ ಒಂಜಿ ಪ್ರಮುಖವಾಗಿ ನಂಚಿನ ಒಂಜಿ ಅಂಗ. ಇನ್ನು ಬೇತೆ ಏರಿಯಲ್ನ ಉದಾಹರಣೆ ಅನ್ಕೋರ್ಪುಜಿ ಎನ್ನ ಬರಿಟ್ ವೇದಿಕೆ ಕುಳುನಾರು ಬಲಭಾಗಡಿ ಪುನಾರು ಗೀತಾ ಯಶೋಧರ್ ಆರು ಬೆಳ್ತಂಗಡಿ ತಾಲೂಕದೊಂಜಿ ಕುಗ್ರಾಮಡು ಆರ್ನ ಇಲ್ಲಿ ಅಪಗದ ಕಾಲುಡಾರು ಕಾನೂನು ಪದವಿಯನ್ನು ಪಡೆಯೊಂದು ಕೆನರಾ ಬ್ಯಾಂಕ್ ಬೇತೆ ಬೇತೆ ಅಪಗ ಅವು ಸಿಂಡಿಕೇಟ್ ಬ್ಯಾಂಕ್ ಇತ್ತು ಐದು ಬುಕ್ ಅವು ಕೆನರಾ ಬ್ಯಾಂಕ್ ಅಂಡು ಕಾನೂನು ಪದವಿಯನ್ನು ಪಡೆಯೊಂದು ಬೇತೆ ಬೇತೆ ಹುದ್ದೆಯನ್ನು ಪಡೆಯೊಂದು ಇನಿ ದಕ್ಷಿಣ ಕನ್ನಡ ಜಿಲ್ಲೆದ ಲೀಡ್ ಬ್ಯಾಂಕ್ದ ಮ್ಯಾನೇಜರ್ ಅದು ಆರು ಒಂಜಿ ಪದೋನ್ನತಿ ಪಡೆಯೊಂದು ಇನಿ ಒಂದು ಎಡ್ಡೆ ಉನ್ನತವಾಯಿನಂಚಿನ ಸ್ಥಾನಮಾನ ಉಳ್ಳೇರು. ಕೆಲವು ಲೀಡ್ ಬ್ಯಾಂಕ್ ಪಂಡ ಮಾತ ನಮ್ಮ ರಾಷ್ಟ್ರೀಕೃತ ಬಹುಮತ ಬ್ಯಾಂಕ್ಲುಳ್ಳ ಆ ಬ್ಯಾಂಕ್ಗೆ ಸಂವಹನ ಮಲ್ಪಣ ಇನಿ ಬ್ಯಾಂಕ್ಗೆ ಸಂಬಂಧಪಟ್ಟಂತ ಎಂಚಿನ ಕಮ್ಯುನಿಕೇಶನ್ ಇತ್ತಂದಂಡ ಅವು ಜಿಲ್ಲಾಧಿಕಾರಿಗಳು ನೇರವಾದ ಆರಡು ಸಂಪರ್ಕ ಮಲ್ಪೇರು ಒವೇ ಬ್ಯಾಂಕ್ದ ವಿಚಾರ ಆಗ್ತಾನೆ. ಇನಿ ಯಾರು ಒಂಜಿ ವಿದ್ಯೆ ಕಲ್ತು ನಿರ್ಧಾರ ಇನಿ ಒಂಜಿ ಉನ್ನತವಾಯಿನಂಚಿನ ಸ್ಥಾನಮಾನಕ್ಕೆ ಪಾರಾಣ. ಬಹುಶಃ ಆ ವಿದ್ಯೆ ಕೊರಡು ನಮ್ಮ ಜಾಸ್ತಿ ಆದ್ಯತೆ ಕೊರಡು ನಮ್ಮ ಜೋಕ್ಲೇನು ಖಾಲಿ ವಿದ್ಯೆ ಮಾತ್ರ ತಾಯಿತೊಟ್ಟಿಗೂ ಸಂಸ್ಕಾರಗಳ ಕಲ್ಪವನಂಚಿನ ಕೆಲಸವನ್ನು ನಮ್ಮ ಮಲ್ತಂದಂಡ ಖಂಡಿತವಾದಲ್ಲ ವಿದ್ಯೆ ದೊಟ್ಟಿಗೂ ನಮಗೆ ಸಂಸ್ಕಾರಗಳ ಬತ್ತಂದಂಡ ಒಂಜಿ ಸಮಾಜಡು ಉನ್ನತವಾಯಿನಂಚಿನ ಒಂಜಿ ಸ್ಥಾನಮಾನಗೆ ಬಾರ ಖಂಡಿತವಾದಲ್ಲ ಸಾಧ್ಯ ಉಂಟು ಪಂಪಣಕ್ಕೆ ಇನಿ ಯಾರು ಉದಾಹರಣೆ ಆತೇರು. ಆ ನೆಲೆಟ್ಟು ಜೋಕ್ಲೆಗೆ ಎಡ್ಡೆ ರೀತಿಯ ಒಂಜಿ ಜೀವನದ ಪಾಠಗಳನ್ನ ನಮ್ಮ ಕಲ್ಪವನಂಚಿನ ಒಂಜಿ ಅವಶ್ಯಕತೆ ಉಂಡು ಪಂಪಂಚಿನ ವಿಚಾರಣ ಪಣೊಂದು ಈತನೇ ಕುರ್ತು ಮಸ್ತ್ ಆತಂಡು ಯುವವಾಹಿನಿ ಕೊಲ್ಯ ಘಟಕ ಒಂಜಿ ಶಿಸ್ತುಬದ್ಧವಾಯಿನಂಚಿನ ಘಟಕ
ಬೇತೆ ಬೇತೆ ಕಾರ್ಯಕ್ರಮಗಳು ಪಾಲು ಪಡೆಯುವ ಮೂಲಕ ಯುವಾಯಿನಿ ಕೇಂದ್ರ ಸಮಿತಿಯ ಪ್ರತಿ ಕಾರ್ಯಕ್ರಮಗಳ ಪಾಲು ಪಡೆಯುವುದು ಕೇಂದ್ರ ಸಮಿತಿ ಕೋರ್ಪುನಂಚಿನ ಒಂಜಿ ನಿರ್ದೇಶನಗಳು ಪೂರ ದಾದ ಉಂಡ ಐನು ಪೂರ ಬಾರಿ ಪುರ್ಲುಡು ವ್ಯವಸ್ಥಿತವಾದ ಇನಿ ಉಲ್ಲೇಖ ಮಲ್ಪುಂಡ ಇನಿತ ಒಂಜಿ ಪದಾಗ್ರಹಣ ಸಮಾರಂಭಗ್ ಮಸ್ತ್ ಜನ ಕೇಂದ್ರ ಸಮಿತಿದ ಮಾಜಿ ಅಧ್ಯಕ್ಷರ ನಕಲು ಬರ್ತೀರು ಬೇತೆ ಬೇತೆ ಘಟಕದ ಮಸ್ತ್ ಜನ ಅಧ್ಯಕ್ಷರ ಪದಾಧಿಕಾರಿ ನಕಲು ಬರ್ತೀರು ಬಹುಶಃ ದೆಟ್ಟೆ ಗೊತ್ತಾಪನ ಒಂಜಿ ಘಟಕದ ನೊಟ್ಟಿಗೂ ಕೇಂದ್ರ ಸಮಿತಿದ ಹಿರಿಯರ ನಕಲೊಟ್ಟಿಗೂ ಆ ಒಂಜಿ ಘಟಕದ ಸಂಪರ್ಕ ಸಂಬಂಧ ಆ ರೀತಿ ಉಂಡು ಬಂಡದು ಆ ಒಂಜಿ ಉದ್ದೇಶಗಳ ಮಾತಿರೋ ನಿಕ್ಲೊಂಜಿ ಬಾರಿ ಪೊರ್ಲುಡು ಆಕ್ಲಿನ ಆಮಂತ್ರಣ ಮಾಡ್ತಾರೆ ನಿಕ್ಲ ಗೌರವ ಕೊಡದು ಅಕ್ಲ ಬರ್ತೀರು ಇದೇ ರೀತಿದ ಒಂಜಿ ಸಂಬಂಧ ನಿರಂತರವಾದ ಈ ಪಾಡು ಪಂಚನ ಸದಾಶಯನ ವ್ಯಕ್ತಪಡಿಸುವ ಒಂದು ಈತ್ನೇಟ ಒಂಜಿ ಸಮಾಜಮುಖಿಯಾದ ಎಡ್ಡೆ ರೀತಿಯ ಕೆಲಸ ಕಾರ್ಯವನ್ನು ಮಲ್ತರಂಚಿನ ನೀತಿನೇರ್ನ ತಂಡಗೂ ಯುವಾನಿ ಕೇಂದ್ರ ಸಮಿತಿದ ಪರವಾದಿಯನ್ನು ಅಭಿನಂದನೆ ಸಲ್ಲಿಸುವ ಒಂದು ಹೊಸತಾದ ಜವಾಬ್ದಾರಿ ದೆತ್ತೊಂದು ಬಾರಿ ಪೊರ್ಲುಡು ಎಂಕ್ಲ ಕೆಲಸ ಕಾರ್ಯ ಮಲ್ಪ ಪಂಪಂಚಿನ ಒಂಜಿ ಲತ್ತು ಪ್ರಾಯದ ಜವನೇರ್ನ ತಂಡಗಳ ಯುವಾನಿ ಕೇಂದ್ರ ಸಮಿತಿ ಪರವಾದ ಶುಭಾಶಯನ್ನು ಸಲ್ಲಿಸುವ ಒಂದು ಇನಿ ಕೋರ್ನಂಚಿನ ಕೇಂದ್ರ ಸಮಿತಿದ ಅಧ್ಯಕ್ಷರಿಗೆ ಕೋರ್ನಂಚಿನ ಹಾವು ಗೌರವ ನಿಖಿಲ್ಕೂರಿನ ಯುವಾನಿ ಕೇಂದ್ರ ಸಮಿತಿ ಕೋರ್ನಂಚಿನ ಗೌರವ ಪಂಡದು ಅಯ್ನು ಸ್ವೀಕಾರ ಮಲ್ತೊಂದು ಇನ್ನಿತ ಕಾರ್ಯಕ್ರಮ ಬಾರಿ ಶಿಸ್ತುಬದ್ಧವಾದ ಎಡ್ಡೆ ರೀತಿಯಲ್ಲಿ ಮಲ್ತಾರೆ ಕಾರ್ಯಕ್ರಮಗಳು ಉಪಸ್ಥಿತರಿದ್ದು ಪ್ರತಿಜ್ಞಾ ವಿಧಿನಿ ಬೋಧನೆ ಮಲ್ತದ್ದು ಎರಡು ಪಾತ್ರ ಅವಕಾಶ ಮಲ್ತು ಕೋರ್ನಂಚಿನ ಯುವಾಯಿನಿ ಕೊಳ್ಳ್ಯದ ಬಿಲ್ಲವ ಸಂಘದ ಮಾತ ಬಂದರಿಗಳ ಪ್ರೀತಿಪೂರ್ವಕವಾದ ವಂದಿಸುವ ಒಂದು ಧನ್ಯವಾದ ಸಲ್ಲಿಸುವ ಒಂದು 2026-27 ಸಾಲಿದ ನನ್ನ ದುಂಬುದ ಪದಪ್ರಧಾನ ಲೇಸಿಗು ಎಡ್ಡೆಪ್ಪುದ ನುಡಿಸೇಸನು ಬಿರ್ಕಿನಂಚಿನ ಶ್ರೀಯುತ ಅಶೋಕ್ ಕುಮಾರ್ ಪಟ್ಪು ಇಂಬೆರೆಗು ಸೊಲ್ಮೆ ಸಂದಾಯಿತ ಮಂತೊಂದು ನನ್ನ ದುಂಬುಗು ಬಂದುಲೆ ಪೊರ್ತುಗು ತುರ್ತ ಮನ್ಪದೆ ಈ ಒಂಜಿ ಕಜ್ಜನು ಐನಾತ ಬೇಗ ಮುಗಿತಲ ಮನ್ಪನ ಜಬದಾರಿಕೆ ನಮ್ಮ ಮಿತ್ತುಂಡು ನಮ್ಮ ಇನ್ನಿತ ಈ ಪದಗ್ರಹಣದ ಕಜ್ಜಗು ಒಂಜಾತ ಬಂದುಲು ಬೈದೇರು ಆ ಬಂದುಲೆನ ಪುದರ್ ಪನಂದೆ ಪೋಂಡ ಖಂಡಿತವಾದ ಅಕ್ಲ ಮನಸ್ಸಿಗೆ ಬೇಜಾರವ ಅಂಚಾದ ಈ ಒಂಜಿ ಕಜ್ಜಗು ಬತ್ತದ ನಮಕ್ ಶುಭಾರೈಸಿನ ಶಕ್ತಿನಗರ ಘಟಕದ ಯೋಗೀಶ್ವರನ ಸದಸ್ಯರ ನಮ್ಮೊಟ್ಟುಗುಲ್ಲೇರು ಅಂಚನೆ ಸದಸ್ಯರಾಯಿನ ಶಕ್ತಿನಗರ ಘಟಕದ ಲತಾ ನಮ್ಮೊಟ್ಟುಗುಲ್ಲೇರು ಅಂಚನೆ ಯುವವಾಹಿನಿ ಕೇಂದ್ರ ಸಮಿತಿದ ಸಂಘಟನಾ ಕಾರ್ಯಂತರಾಯಿನ ಇಂದಿರಾ ನಮ್ಮೊಟ್ಟುಗುಲ್ಲೇರು ಶಕ್ತಿನಗರ ಘಟಕದ ತುಕಾರಾಮ್ ನಮ್ಮೊಟ್ಟುಗುಲ್ಲೇರು ಅಂಚನೆ ಶಕ್ತಿನಗರ ಘಟಕದ ಗುರ್ಕಾರ್ಲು ತೇಜಸ್ ನಮ್ಮೊಟ್ಟುಗುಲ್ಲೇರು ಕಂಕನಾಡಿ ಘಟಕದ ಉಂಡು ಗುರ್ಕಾರ್ಲು ಶೇಖರ್ ಆಮೀನ್ ಈ ಸಭೆಟು ಓಲಗಾದುಲ್ಲೇರು ಅಂಚನೆ ಶಕ್ತಿನಗರ ಘಟಕದ ಸದಸ್ಯರಾಯಿನ ಪದ್ಮಾವತಿಲ ಈ ಸಭೆಟು ಓಲಗಾದುಲ್ಲೇರು ವಿದ್ಯಾರ್ಥಿ ಸಂಘಟನಾ ನಿರ್ದೇಶಕರಾಯಿನ ಸಿಂಚನ ನಮ್ಮೊಟ್ಟುಗುಲ್ಲೇರು ಅಂಚನೆ ರಾಜೇಶ್ ವಿಟ್ಲ ಮಾಜಿ ಗುರ್ಕಾರ್ಲು ವಿಟ್ಲ ಯುವವಾಹಿನಿ ರಿಜಿಸ್ಟರ್ ವಿಟ್ಲ ಘಟಕದ ಮಾಜಿ ಗುರ್ಕಾರ್ಲು ಅಂಚನೆ ವಿಟ್ಲ ಘಟಕದ ಕಾರ್ಯಂತರಾಯಿನ ಧನಲಕ್ಷ್ಮಿ ರಾಜೇಶ್ ನಮ್ಮೊಟ್ಟುಗುಲ್ಲೇರು ವಿಟ್ಲ ಘಟಕದ ಆರೋಗ್ಯ ನಿರ್ದೇಶಕರಾಯಿನ ನಯನ ನಮ್ಮೊಟ್ಟುಗು ಸಭೆಟು ಓಲಗಾದುಲ್ಲೇರು ಅಂಚನೆ ಗುರುಕಾರ್ಲು KT ಆನಂದ ಆರ್ಲ ಉಲ್ಲೇರು ಕೌನ್ಸಿಲರ್ ಪಟ್ಟಣ ಪಂಚಾಯತ್ ಕೋಟೆಕಾರ ನೇತ ಸುಜಿತ್ ಮಾಡೂರು ಇನಿ ನಮ್ಮ ಸಭೆಟು ಓಲಗಾದುಲ್ಲೇರು ಅಂಚನೆ ಗ್ರಾಮ ಚಾವಡಿ ಘಟಕದ ಕಾರ್ಯಂತೇರು ಆಶಾ ಪ್ರವೀಣ್ ನಮ್ಮೊಟ್ಟುಗುಲ್ಲೇರು ಕಂಕನಾಡಿ ಘಟಕದ ಮಾಜಿ ಗುರುಕಾರ್ಲು ಸುಮಾ ವಸಂತ್ ನಮ್ಮೊಟ್ಟುಗುಲ್ಲೇರು ಅಂಚನೆ ಕಂಕನಾಡಿ ಘಟಕದ ಗುರುಕಾರ್ಲು ಸುರೇಖಾ ಮೋಹನ್ ನಮ್ಮೊಟ್ಟುಗುಲ್ಲೇರು ಕಾರ್ಯಂತರಾಯಿನ ಧನುಷ್ಲ ನಮ್ಮೊಟ್ಟುಗು ಸಭೆಟು ಓಲಗಾದುಲ್ಲೇರು ಅಂಚನೆ ಬಂಟ್ವಾಳ ಘಟಕದ ಸುರುತ್ತ ಒತ್ತು ಗುರುಕಾರ್ಲು ನಿಕೇಶ್ ನಮ್ಮೊಟ್ಟುಗುಲ್ಲೇರು ಬಂಟ್ವಾಳ ಘಟಕದ ಪ್ರಚಾರ ನಿರ್ದೇಶಕರಾಯಿನ ಬ್ರಿಜೇಶ್ ಕುಮಾರ್ ನಮ್ಮೊಟ್ಟುಗುಲ್ಲೇರು ಅಂಚನೆ ಬಂಟ್ವಾಳ ಘಟಕದ ಕಾರ್ಯಂತರಾಯಿನ ಗೀತಾ ಜಗದೀಶ್ ನಮ್ಮೊಟ್ಟುಗುಲ್ಲೇರು ಮಿಕ್ಲೆ ಬೂರ ಈ ಒಂಜಿ ಸಂದರ್ಭಡು ನಮ್ಮ ಒಂಜಿ ಲೆಪ್ಪುಗು ಒಕ್ಕೊಂದು ಬೈದಿನ ನಿಕ್ಲೆಗೆ ಬೊಕ್ಕಾರ ದಿಂಜಿ ಉಡಲ್ದ ಸೊಲ್ಮೆನ ಕೊರೊಂದು ನನ್ನ ದುಂಬದ ಕಜ್ಜಗು ನಮ್ಮ ಪಜ್ಜದಿ ಒಂದುಲ್ಲ ಮೋಕ್ಯದ ಬಂದುಲೆ 2025-26 ಸಾಲಡು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ನೊಗನು ಬಾರಿ ಪೊರ್ಲುಡು ಕೋಡಿ ಎತ್ತಾಯಿನಾರು ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಗುರ್ಕಾರ್ಲು ಶ್ರೀಯುತ ನಿತಿನ್ ಕರ್ಕೇರ ಅಂಚನೆ ಆರೆಗೆ ಬೆರಿಬಲ ಅದು ಪುಗೆಲು ಕೊಡ್ದು ಈ ಒಂಜಿ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕನ ದುಂಬು ಕೊನೆಯಿನಾರು ಕಾರ್ಯಂತಿರು ಸೌಮ್ಯ ಯೋಗೀಶ್ ಕೋಟೆಕಾರ್ ಆರ್ಲ ನಮ್ಮೊಟ್ಟುಗುಲೇರು ದಯಮಂತದ ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸರ್ವ ಸದಸ್ಯರ ಪರವಾದ ನಿಖಲು ಇರುವೆರ್ಲ ಮಾನಾದಿಗೆದ ಮನೆಗೆ ಬರೋಡು ನಮ್ಮ ಒಂಜಿ ಸದಸ್ಯರು ಕೊರ್ಪುರ ಮಾನಾದಿಗೆನ ಸ್ವೀಕಾರ ಮನ್ಪೊಡು ಬಂದು ಈ ಪೊರ್ತುಡು ದಿಗಲ್ಡ ಭಿನ್ನಯ ಮಂತುನುಲ್ಲ ಆತ್ಮೀಯ ಬಂಧುಗಳೇ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇದರ 2025-26 ಸಾಲಿನ ಅಧ್ಯಕ್ಷರಾಗಿ ನಿತಿನ್ ಕರ್ಕೇರ ಅದೇ ರೀತಿ ಕಾರ್ಯದರ್ಶಿಯಾಗಿ ಶ್ರೀಮತಿ ಸೌಮ್ಯ ಯೋಗೀಶ್ ಇವರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದಲ್ಲಿ ಒಂದಷ್ಟು ಉತ್ತಮ ಕೆಲಸ ಕಾರ್ಯಗಳನ್ನು ನಡೆಸಿ ಇದಾಗಲೇ ನೀವು ವರದಿಯಲ್ಲಿ ಅದನ್ನು ಆಲಿಸಿದ್ದೀರಿ. ಉತ್ತಮವಾಗಿ ನಮ್ಮ
ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕವನ್ನು ಮುಂದುವರಿಸಿ ಇದೀಗ ಅವರಿಗೆ ನಾವೊಂದು ಈ ವೇದಿಕೆಯಲ್ಲಿ ಗೌರವದ ಸನ್ಮಾನವನ್ನು ಮಾಡಲಿದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಒಟ್ಟುಗೂಡಿ ಈ ಒಂದು ಗೌರವದ ಸನ್ಮಾನವನ್ನು ಮಾಡಬೇಕು. ಶ್ರೀಯುತ ನಿತಿನ್ ಕರ್ಕೇರ ಗೌರವ ಸನ್ಮಾನ. ಮಳೆಯ ಹನಿ ಸಣ್ಣದಿರಬಹುದು, ಆದರೆ ಅದು ಎಡೆಬಿಡದೆ ಸುರಿದರೆ ದೊಡ್ಡ ದೊಡ್ಡ ನದಿಗಳೇ ಉಕ್ಕಿ ಹರಿಯಬಹುದು. ನಮ್ಮ ಪ್ರಯತ್ನ ಸಣ್ಣದಾದರೂ ಪರವಾಗಿಲ್ಲ, ಅದು ನಿರಂತರವಾಗಿದ್ದರೆ ವಿಶೇಷವಾದ ಸಾಧನೆಯನ್ನು ಮಾಡಲು ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟವರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅದೃಷ್ಟಶಾಲಿ ಅಧ್ಯಕ್ಷರು ಎಂದೇ ಖ್ಯಾತಿ ಪಡೆದಿರುವ ಕ್ರಿಯಾಶೀಲ ಯುವಕ ಶ್ರೀ ನಿತಿನ್ ಕರ್ಕೇರ. ಶ್ರೀಗಂಧವನ್ನು ಬಚ್ಚಿಡಬಹುದು, ಆದರೆ ಸುಗಂಧದ ಪರಿಮಳವನ್ನು ಮುಚ್ಚಿಡಲು ಸಾಧ್ಯವೇ ಹೇಳಿ? ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಅಧ್ಯಕ್ಷರಾಗಿ ತಾನು ಹೆಜ್ಜೆ ಇಟ್ಟಲ್ಲೆಲ್ಲ ಗೆಲುವಿನ ನಗಾರಿಯನ್ನು ಬಾರಿಸಿದ ನೇರ ನಡೆನುಡಿಯ ಘಟಕದ ಅತಿ ಕಿರಿಯ ಅಧ್ಯಕ್ಷರು ಎಂಬ ಬಿರುದಿಗೆ ಪಾತ್ರರಾಗಿರುವ ಶ್ರೀ ನಿತಿನ್ ಕರ್ಕೇರ ಇವರು ಯುವವಾಹಿನಿಯಲ್ಲಿ ಹಂತವಾಗಿ ಮೇಲೇರಿದ ರೀತಿ ನಿಜಕ್ಕೂ ಶ್ಲಾಘನೀಯ. ವ್ಯಕ್ತಿತ್ವ ವಿಕಸನದ ನಿರ್ದೇಶಕರಾಗಿ, ಸಂಘಟನಾ ಕಾರ್ಯದರ್ಶಿಯಾಗಿ, ಪ್ರಚಾರ ನಿರ್ದೇಶಕರಾಗಿ, ಕಾರ್ಯದರ್ಶಿಯಾಗಿ, ದ್ವಿತೀಯ ಉಪಾಧ್ಯಕ್ಷರಾಗಿ, ಪ್ರಥಮ ಉಪಾಧ್ಯಕ್ಷರಾಗಿ, ಕೇಂದ್ರ ಸಮಿತಿಯ ನಾಮನಿರ್ದೇಶನ ಸದಸ್ಯರಾಗಿ ವಿವಿಧ ನಿರ್ದೇಶಕ ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಮಾದರಿ ಅಧ್ಯಕ್ಷರಾಗಿ ಸರ್ವ ಸದಸ್ಯರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಯುವವಾಹಿನಿಯ ತತ್ವಗಳ ಬಗ್ಗೆ, ನೀತಿ ನಿಯಮಗಳ ಬಗ್ಗೆ ವಿಸ್ತಾರವಾದ ಜ್ಞಾನವನ್ನು ಪಡೆದುಕೊಂಡು ಘಟಕದ ಮಾಜಿ ಅಧ್ಯಕ್ಷರುಗಳ ಸಲಹೆ ಸೂಚನೆಯನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ ಕಳೆದ 1 ವರ್ಷದ ಅವಧಿಯಲ್ಲಿ ಘಟಕವನ್ನು ಸಮರ್ಥವಾಗಿ ಮುನ್ನಡೆಸಿ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯಿಂದ ಪ್ರಶಂಸೆಯನ್ನು ಪಡೆದು ಭವಿಷ್ಯದಲ್ಲಿ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗುವ ನಾಯಕತ್ವದ ಎಲ್ಲ ಗುಣವನ್ನು ಮೈಗೂಡಿಸಿಕೊಂಡಿರುವ ಓರ್ವ ಶಕ್ತ ಸಮರ್ಥ ನಾಯಕ ನಿತಿನ್ ಕರ್ಕೇರ ಇವರನ್ನು ಅಧ್ಯಕ್ಷರಾಗಿ ಪಡೆದುಕೊಂಡಿರುವುದು ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕಕ್ಕೆ ಬಹಳ ಹೆಮ್ಮೆಯ ವಿಷಯವಾಗಿದೆ. 2025-26ನೇ ಸಾಲಿನ ಯಶಸ್ವಿ ಅಧ್ಯಕ್ಷರಾಗಿ ತಾವು ಸಲ್ಲಿಸಿದ ಅಮೂಲ್ಯ ಸೇವೆಯನ್ನು ಪರಿಗಣಿಸಿ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸರ್ವ ಸದಸ್ಯರ ಪರವಾಗಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಸರ್ವ ಸದಸ್ಯರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ. ಇದೀಗ ಸನ್ಮಾನವನ್ನು ಸ್ವೀಕರಿಸಿದ ಈ ವರ್ಷದ ಅಧ್ಯಕ್ಷರಾದಂತಹ ನಿತಿನ್ ಕರ್ಕೇರ ಹಾಗೂ ಕಾರ್ಯದರ್ಶಿ ಸೌಮ್ಯ ಯೋಗೀಶ್ ಇವರಿಗೆ ವಂದನೆಗಳು ಹಾಗೂ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಬೇರೆ ಘಟಕದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಯಾರಾದರೂ ಬಂದಿದ್ದಲ್ಲಿ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಯದ ಮಿತಿಯನ್ನು ಗಮನಿಸಿ ಕೇವಲ ಇಬ್ಬರಿಗೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದೇವೆ. ಯಾರಾದರೂ ವೇದಿಕೆಗೆ ಬಂದು ಮುಂದಿನ ಸಾಲಿನ ನಿಯೋಜಿತ ಕಾರ್ಯಕಾರಿಯ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಮಿತ್ತ ಚಾವಡಿತ್ತಿನ ಅತಿಥಿ ಗಣ್ಯರೇ ಅಂಚ ತಿತ್ತ ಚಾವಡಿತ್ತಿನಕ್ಲೆ ಮಾತ ನಮಸ್ಕಾರ ಪನೊಂದು. ಇನ್ನಿತ ದಿನ ಬಾರಿ ಒಂಜಿ ಯಶಸ್ವಿಡ್ ಕೊಲ್ಯ ಘಟಕನ್ನು ನಡಪೈನಂಚಿನ ನಿತಿನ್ ಕರ್ಕೇರ ಎನ್ನ ಆತ್ಮೀಯರು ಅಂಚೆನೆ ಕ್ರಿಯಾಶೀಲ ಒಂಜಿ ಅಧ್ಯಕ್ಷರಿಂದ ಪನೊಲಿ ಇನ್ನು 8 ಜನ ಸೇರುಡುಂದಂಡರ್ನ ನೆಟ್ಟು ಮಸ್ತ್ ಪ್ರಯತ್ನ ಉಂಡು. ಮೆರ್ನ ತಂಡೋಗ್ಲ ಮೆರೆಗ್ಲ ಯಾನು ಅಭಿನಂದನೆಯನ್ನು ಕೊರೊಂದಿಲ್ಲ. ಅಂಚೆನೆ ದುಂಬುದ ಅಧ್ಯಕ್ಷರೇನಂಚಿನ ಜೀವನ್ ಕೊಲ್ಯ ಮೆರೆಗ್ಲ ಮೆರ್ನ ತಂಡಗ್ಲ ಯಾನು ಶುಭಾಶಯ ಕೊರೊಂದಿಲ್ಲ. ಅಂಚೆನೆ ಒಂಜಿ ಅಪ್ಪೆಮ್ಮನಿರ್ದು ಜೋಕುಲು ದುಂಬು ಬೋಪೇರಿಂದ ಪಂಡ ಖುಷಿ ಪಡಪಿಲ್ಲಕನೆ ಇನಿ ಅಪ್ಪೆ ಘಟಕ ಏನ ಮಂಗಳೂರು ಘಟಕ ಈ ಒಂಜಿ ಯಶಸ್ವಿ ಕಾರ್ಯಕ್ರಮ ನಡಪಾದ ಕೊರನಂಚಿನ ಕೊಲ್ಯ ಘಟಕಗೆ ಹೃತ್ಪೂರ್ವಕ ಧನ್ಯವಾದ ಕೊರೊಂದಿಲ್ಲ. ವಂದನೆಗಳು. ಆದಷ್ಟು ಬೇಗ ಮತ್ಯಾರಾದರೂ ಶುಭ ಹಾರೈಸಲಿದ್ದಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಒಟ್ಟಾದು ಸೇರುಣ ತಿರುವೇರ್ನ ಮಲ್ಲಬೋಡು ಯುವವಾಹಿನಿ, ತಿರುವೇರ್ನ ಮಲ್ಲಬೋಡು ಯುವವಾಹಿನಿ. ಎಲ್ಲರಿಗೂ ನಮಸ್ಕಾರ.
ನಾನು ಗ್ರಾಮ ಚಾವಡಿ ಕೊನಜೆ ಘಟಕದ ಕಾರ್ಯದರ್ಶಿ ಆಶಾ ಪ್ರವೀಣ್. ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸದಾ ಬೆಂಬಲ ನೀಡುತ್ತಾ ಬಂದಿರುವ ನಮ್ಮ ಮಾತೃ ಘಟಕದ ನಿರ್ಗಮನ ಅಧ್ಯಕ್ಷರಾದ ಶ್ರೀ ನಿತಿನ್ ಕರ್ಕೇರ ಕೊಲ್ಯ ಹಾಗೂ ಅವರ ತಂಡಕ್ಕೆ ವಂದನೆಗಳು. ಹಾಗೆಯೇ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಜೀವನ್ ಕೊಲ್ಯ ಮತ್ತು ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ನಿಮ್ಮ ಅವಧಿಯಲ್ಲಿ ಇನ್ನಷ್ಟು ಸಮಾಜಮುಖಿ ಕೆಲಸಗಳು ನಡೆಯಲಿ ಹಾಗೂ ನಮ್ಮ ಘಟಕಕ್ಕೆ ನಿಮ್ಮ ಸಂಪೂರ್ಣ ಸಹಕಾರವಿರಲಿ ಎಂದು ಬಯಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಇನ್ನು ಯಾರಾದರೂ ಇದ್ದಲ್ಲಿ ಆದಷ್ಟು ಬೇಗ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಯದ ಒಂದು ಮಿತಿಯನ್ನು ಗಮನಿಸಿ ಆದಷ್ಟು ಬೇಗ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಂತಿರುವಂತಹ ನನ್ನ ಎಲ್ಲ ಸಮಾಜದ ಬಾಂಧವರೇ, ನಿತಿನನ ಅವಧಿಯಲ್ಲಿ ಬಹಳಷ್ಟು ಉತ್ತಮವಾದ ಕೆಲಸಗಳು ಕಾರ್ಯಗಳು ನಡೆದಿದೆ. ಇವರಿಗೂ ಹಾಗೂ ಇವರ ತಂಡಕ್ಕೆ ಅಭಿನಂದನೆಗಳು. ಅದೇ ರೀತಿ ನೂತನ ಅಧ್ಯಕ್ಷರಾಗಿ ಸ್ವೀಕರಿಸಿದಂತಹ ನನ್ನ ಗೆಳೆಯರಾದ ಜೀವನ್ ಕೊಲ್ಯ ಇವರಿಗೂ ಹಾಗೂ ಇವರ ತಂಡಕ್ಕೂ ಹಾಗೆ ಇವರ ಅವಧಿಯಲ್ಲಿ ಉತ್ತಮ ಕೆಲಸ ಕಾರ್ಯಗಳು ಆಗಲಿ, ಕೊಲ್ಯ ಘಟಕವು ಬಾನೆತ್ತರಕ್ಕೆ ಏರಲಿ ಎಂದು ನಮ್ಮ ಬಂಟ್ವಾಳ ಘಟಕದ ಪರವಾಗಿ ಧನ್ಯವಾದಗಳು. ಕೊನೆಯ ಅವಕಾಶ, ಯಾರಾದ್ರೂ ಇದರಲ್ಲಿ ಆದಷ್ಟು ಬೇಗ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆ ಇಡ್ತಿನ ಗಣ್ಯರಿಗೆ ನಮಸ್ಕಾರ ಮಲ್ತೊಂದು ಯುವವಾಣಿ ರಿಜಿಸ್ಟರ್ ಕೊಲ್ಯ ಘಟಕದ 25-26ನೇ ಸಾಲಿನ ಅಧ್ಯಕ್ಷರಾಯಿನ ನಿತಿನ್ ಕರ್ಕೇರ ಬೊಕ್ಕ ಆರ್ನ ತಂಡೋಗು ಯಾನು ಕಂಕನಾಡಿ ಘಟಕದ ಪರವಾದ ಅಭಿನಂದನೆ ಮಲ್ತೊಂದುಲ್ಲೆ. ಅಂಚೆನೆ 26-27ನೇ ಸಾಲಿನ ನೂತನ ಅಧ್ಯಕ್ಷರ ಆಯ್ಕೆಯಾಯಿನ ಆರ್ನ ತಂಡೋಗು ಯಾನು ಕಂಕನಾಡಿ ಘಟಕದ ಪರವಾದ ಶುಭ ಹಾರೈಸೊಂದುಲ್ಲೆ. ನಮಸ್ತೆ, ನಾನು ವಿಟ್ಲ ಘಟಕದ ಮಾಜಿ ಅಧ್ಯಕ್ಷ. ನನಗೆ ವಿಟ್ಲ ಘಟಕದ ಮಾಜಿ ಅಧ್ಯಕ್ಷ ಅನ್ನೋದಕ್ಕಿಂತಲೂ ಈ ಮೊದಲು ಇಲ್ಲಿಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದೆ ಅನ್ನೋದು ಅಂತ ಸಂತಸ ಬಹಳಷ್ಟು ಇದೆ. ಅದಕ್ಕಾಗಿ ನಿಜವಾಗಿ ನನ್ನ ಅವಧಿಯಲ್ಲಿ ನನಗೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಷ್ಟು ಕಾರ್ಯಕ್ರಮಗಳನ್ನು ಗ್ರಾಮ ಚಾವಡಿ ಮತ್ತು ಈ ಘಟಕಗಳು ಮಾಡ್ತಾ ಇದ್ದರು. ಬಹಳಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ನಿಜವಾಗಿ ಮೊದಲಿನ ಅಧ್ಯಕ್ಷರಿರ್ಬೋದು, ಸುಧಾಕ ಇರ್ಬೋದು, ಈಗಿನ ಅಧ್ಯಕ್ಷರಿರ್ಬೋದು, ಮುಂದಿನ ಅಧ್ಯಕ್ಷರು ಅವರು ಬಹಳ ಕ್ರಿಯಾಶೀಲರಾಗಿದ್ದಾರೆ. ಅವರು ಮುಂದೆ ಬಹಳಷ್ಟು ಅವರ ಮೂಲಕ ಕೆಲಸಗಳಾಗಲಿ. ನಮ್ಮ ವಿಟ್ಲ ಘಟಕದ ಅಧ್ಯಕ್ಷರು ಕೂಡ ಇದ್ದಾರೆ, ನಮ್ಮೆಲ್ಲ ತಂಡ ಇದೆ. ಎಲ್ಲರ ಪರವಾಗಿ ಅವರಿಗೆ ಶುಭ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನಷ್ಟು ಕಾರ್ಯಗಳಾಗಲಿ ಅಂತ. ಥ್ಯಾಂಕ್ ಯು. ಓಂ ಶ್ರೀ ಗುರುಭ್ಯೋ ನಮಃ. ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ಅಧ್ಯಕ್ಷರಾಯನಂಚಿನ ನಿತಿನ್ ಕರ್ಕೇರ ಅಂಚೆನ ನೂತನ ಅಧ್ಯಕ್ಷರಾಯನಂಚಿನ ಜೀವನ್ ಕೊಲ್ಯ ಆತ್ಮೀಯ ಮಿತ್ರರು ಅರೆಗೆ ವಂದನೆಯನ್ನು ಪನೊಂದುಲ್ಲೆ. ನೂತನ ತಂಡಕ್ಕೆ ಶುಭಾಶಯ. ಶಕ್ತಿನಗರ ಘಟಕದ ಪರವಾದ ನೂತನ ತಂಡಕ್ಕೆ ಶುಭಾಶಯ ಪನೊಂದುಲ್ಲೆ. ಅಂಚೆನೆ ಎಲಂಜಿದ ಐತಾರ ನಮ್ಮ ಘಟಕದ ಪರವಾದ ಆಟಿಡೊಂಜಿ ದಿನ ಕಾರ್ಯಕ್ರಮ ಉಂಡು. ಅಂಚೆ ಮಾತ ಪದಾಧಿಕಾರಿ ಮಾತಿರ್ಲ ಬರೋಡೊಂದು ಈ ಮೂಲಕ ಏನೊಂದುಲ್ಲೆ. ಬೈದಿನ ಬೇತೆ ಬೇತೆ ಘಟಕದ ಗುರ್ಕಾಲು ಅತ್ತಂಡ ಕಾರ್ಯಂತರರು ಶುಭ ಹಾರೈಸಿರು ನಿಕ್ಲೆನ ಎಡ್ಡೆಪ್ಪುದ ನುಡಿಸೇಸಗು ಬಿರ್ಕಿನೆಕ್ ಸೊಲ್ಮೆ ಸಂದಾಯಿತ ಮಂತೊಂದು ನನ್ನ ದುಂಬಗು ಈ ಒಂಜಿ ಅವಧಿದ ನಿರ್ಗಮನ ಗುರ್ಕಾರ್ಲು ಅಂಚನೆ ಸಭಾಧ್ಯಕ್ಷರಾಯಿನಂಚಿನ ಶ್ರೀ ನಿತಿನ್ ಕರ್ಕೇರ ಎಂಬೆರೆಗ್ ಮೇರ್ನ ಪಾತೆರೆಗ್ ಕೆಬಿಕೊಂಡೆ ಮನ್ಪುನ ಈ ಪೊರ್ತು ಬಂದುಲೆ ಈ ರೀತಿಯ ಒಂಜಿ ಪದಗ್ರಹಣ ಸಮಾರಂಭಕ್ಕೆ ಬೈದಿನ ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ಪೂರ ಮಾಜಿ ಗುರುಕಾರ್ಲು ನಮ್ಮ ಗುರುಕಾರ್ಲು ನಿತಿನ್ ಕರ್ಕೇರ ಮೇರೆ ಹಿಡಿದು ಅಭಿನಂದನೆ ಸ್ವೀಕಾರ ಮಾಡ್ಕೊಂಡು ಬಂದ ನಿಖಿಲ್ಡ ಭಿನ್ನಯ ಅಂತಂದುಲ್ಲೆ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ಮಾಜಿ ಗುರುಕಾರ್ಲು ಪದ್ಮನಾಭ ಮರೋಳಿ ದಯಮಂತದ ವೇದಿಕೆಗೆ ಬರಡು ಅಂಚನೆ ಲೋಕೇಶ್ ಕೂಳೂರು, ಸಾಧು ಪೂಜಾರಿ, ಹರೀಶ್ ಕೆ ಪೂಜಾರಿ, ಅಶೋಕ್ ಕುಮಾರ್, ರಾಜೀವ ಪೂಜಾರಿ ಅಂಚನೆ ವಿಶ್ವನಾಥ್ ದಯಮಂತದ ವೇದಿಕೆಗೆ ಬರ್ತದ ನಮ್ಮ ಗುರ್ಕಾರ್ಲೆನ ಒಂಜಿ ಮಾನಾದಿಗೆ ನಿಕ್ಲೆ ಸ್ವೀಕಾರ ಮಾಡ್ಕೊಡಪ್ಪ ಅಂದ ಈ ಪೊರ್ತುಡು
ಭಿನ್ನಯ ಮಲ್ತೊಂದುಲ್ಲೆ ಪದ್ಮನಾಭ ಮರೋಳಿ, ಲೋಕೇಶ್ ಕೂಳೂರು, ಸಾಧು ಪೂಜಾರಿ, ಹರೀಶ್ ಕೆ ಪೂಜಾರಿ, ಅಶೋಕ್ ಕುಮಾರ್, ರಾಜೀವ ಪೂಜಾರಿ, ಈಶ್ವರಾಜ್. ಜೋಕುಲು ಒಟ್ಟಾದು ಸೇರುಣ ತಿರುವೇರ್ನ ಮಲ್ಲಗೋಡು ಯುವ ವಾಹಿನಿ, ತಿರುವೇರ್ನ ಮಲ್ಲಗೋಡು ಯುವ ವಾಹಿನಿ. ಮೂಡಾಯಿ ಗಟ್ಟರ್ದು ಕಡ್ಡಾಯಿ ಸೀಮೆಗೆ ಪರಪೂರ್ಣ ಸುದೆ ನಮ್ಮ ಯುವ ವಾಹಿನಿ, ಪರಪೂರ್ಣ ಸುದೆ ನಮ್ಮ ಯುವ ವಾಹಿನಿ. ಒಂಜಪ್ಪೆ ಜೋಕುಲು ಒಟ್ಟಾದು ಸೇರುಣ ತಿರುವೇರ್ನ ಮಲ್ಲಗೋಡು ಯುವ ವಾಹಿನಿ, ತಿರುವೇರ್ನ ಮಲ್ಲಗೋಡು ಯುವ ವಾಹಿನಿ. ಮೂಡಾಯಿ ಗಟ್ಟರ್ದು ಕಡ್ಡಾಯಿ ಸೀಮೆಗೆ ಪರಪೂರ್ಣ ಸುದೆ ನಮ್ಮ ಯುವ ವಾಹಿನಿ, ಪರಪೂರ್ಣ ಸುದೆ ನಮ್ಮ ಯುವ ವಾಹಿನಿ. ಒಂಜಪ್ಪೆ ಜೋಕುಲು ಒಟ್ಟಾದು ಸೇರುಣ ತಿರುವೇರ್ನ ಮಲ್ಲಗೋಡು ಯುವ ವಾಹಿನಿ, ತಿರುವೇರ್ನ ಮಲ್ಲಗೋಡು ಯುವ ವಾಹಿನಿ. ಇದೀಗ ಕೇಂದ್ರ ಸಮಿತಿಯ ದ್ವಿತೀಯ ಉಪಾಧ್ಯಕ್ಷರಾದಂತಹ ವಿದ್ಯಾ ರಾಕೇಶ್, ಸುರೇಶ್ ಪಣಂಬೂರು, ಹಾಗೆಯೇ ಪ್ರಥಮ ಉಪಾಧ್ಯಕ್ಷರಾದಂತಹ ವಿದ್ಯಾ ರಾಕೇಶ್, ಹರೀಶ್ ಪಚ್ಚನಾಡಿ, ಇಂದಿರಾ ಕೂಳೂರು ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಣ್ಣಿನಲ್ಲಿ ಉದಯಿಸಿದ ಕುಲಗಂಜಿ ಸೇವಾಧೀಕ್ಷೆಯನ್ನೇ ಉಸಿರಾಗಿಸಿ ದುಡಿವ ಮನವಿದು, ಜೀವನ ಭಿಕ್ಷೆಯನ್ನೇ ಹೆಸರಾಗಿಸಿ ಮಡಿವ ಜನರಿದು. ಮೊಳಗ ಬನ್ನಿ ಎಲ್ಲ ಸೇರಿಯುವ ಮನದ ತ್ಯಾಗ ಕಹಳೆ ಉಳಿದಾಡುತ್ತಾ ಹೇಳಿ ಜೈ. ಹಾಗೆಯೇ ಪ್ರಮೋದ ಸತೀಶ್ ಬೋಳಾರ್ ತಾವು ಕೂಡ ಆಗಮಿಸಿ ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಯುವವಾಹಿನಿ ಜೈ ಜೈ ಯುವವಾಹಿನಿ. ಮಾಜಿ ಅಧ್ಯಕ್ಷರು ಪ್ರೇಮ್ನಾಥ್ ಬಂಟ್ವಾಳ ಇವರು ಕೂಡ ವೇದಿಕೆಗೆ ಆಗಮಿಸಿ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೆಳಗೋ ತತ್ವವು ನಾರಾಯಣ ಗುರುವರ್ಯರ ನಾಮ ಸ್ಮರಣೆ ನಿತ್ಯವು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಹಿರಿಮೆಯು, ಅನ್ನಪೂರ್ಣೆ ದೇವಾಲಯದಿ ಉದಯಿಸಿದ ಗರಿಮೆಯು. ಏಳು ಸಾಗರದಾಚೆ ಕಂಪನ್ನು ಸೂಸಿ ಇಂಪನ್ನು ತಂದೆವು, ಏಳು ಬೀಳಲಿ ಜತೆಗೆ ಸಾಗುತ್ತ ಸಾರ್ಥಕ ತಂದೆವು. ಮೊಳಗ ಬನ್ನಿ ಎಲ್ಲ ಸೇರಿಯುವ ಮನದ ತ್ಯಾಗ ಕಹಳೆ ಉಳಿದಾಡುತ್ತಾ. ಜೊತೆ ಕಾರ್ಯದರ್ಶಿಯಾದಂತಹ ಹರೀಶ್ ಕುದನೆ ಇವರು ಕೂಡ ವೇದಿಕೆಗೆ ಆಗಮಿಸಿ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಲಿದಾಡುತ್ತಾ ಹೇಳಿ ಜೈ 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 ಯುವವಾಹಿನಿ, ಜೈ ಜೈ ಯುವವಾಹಿನಿ. ಅಂಚನೆ ನಮ್ಮ ಬೇತೆ ಬೇತೆ ಘಟಕದ ನಮ್ಮ ಅಧ್ಯಕ್ಷರ ನಕಲು ಬೈದೇರು ದಯವಿಟ್ಟು ಅಧ್ಯಕ್ಷರ ನಕಲು ಒಂದು ವೇದಿಕೆ ಬರ್ತದ ಒಂದು ಇಲ್ಲಿ ಗೌರವವನ್ನು ಸ್ವೀಕಾರ ಮಾಡ್ಕೊಡ್ಕೇನಲ್ಲ ಬೇತೆ ಘಟಕದ ಅಧ್ಯಕ್ಷರ ನಕಲು ಬಣ್ಣದ ಎಲ್ಲ ಸೇರಿಯುವ ಮನದ ತ್ಯಾಗ ಕಹಳೆ ಉಳಿದಾಡುತ್ತಾ ಹೇಳಿ ಜೈ 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 ಯುವವಾಹಿನಿ, ಜೈ ಜೈ ಯುವವಾಹಿನಿ. ಹೇಳಿ ಅಲಿದಾಡುತ್ತಾ ಹೇಳಿ ಜೈ 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 ಯುವವಾಹಿನಿ, ಜೈ ಜೈ ಯುವವಾಹಿನಿ. ದಯವಿಟ್ಟು ಎಲ್ಲಾ ಘಟಕದ ಅಧ್ಯಕ್ಷರು ಬಂದು ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ರಾಕೇಶ್ ಕುಮಾರ್ ಇವರು ಕೂಡ ವೇದಿಕೆಗೆ ಆಗಮಿಸಿ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಡಾಕ್ಟರ್ ರಾಕೇಶ್ ಕುಮಾರ್ ಇವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಿ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅನ್ನಪೂರ್ಣೆ ದೇವಾಲಯದಿ ಉದಯಿಸಿದ ಗರಿಮೆಯು ಏಳು ಸಾಗರದ ಚಿಕ್ಕಂಪನ್ನು ಸೂಸಿ ಪನ್ನು ತಂದೆವು, ಏಳು ಬಿಳಲಿ ಜೊತೆಗೆ ಸಾಗುತ್ತ ಸಾರ್ಥಕ ತಂದೆವು. ಬನ್ನಿ ಎಲ್ಲ ಸೇರಿ ಯುಗ ಮನದ ಅಂಚನೆ ಶಕ್ತಿನಗರ ಘಟಕ ಬಿಲ್ಲವ ಸಂಘದ ತುಕಾರಾಮ್ ಪೂಜಾರಿ ಸರ್ ಇರ್ಲ ಬತ್ತದ ಒಂಜಿ ನಮ್ಮ ಒಂಜಿ ಅಭಿನಂದನೆ ಸ್ವೀಕಾರ ಮಾಡ್ಕೊಳ್ಳುವ ಒಂದು ಕೇನೋದಿಲ್ಲ. ಅಲಿದಾಡುತ್ತಾ ಹೇಳಿ ಜೈ 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 ಯುವವಾಹಿನಿ, ಜೈ ಜೈ ಯುವವಾಹಿನಿ. ಓಂ ಶ್ರೀ ಗುರುಭ್ಯೋ ನಮಃ. ಸಮಯ ಕರೀನ್ ದಯಪಂಡ ಒಂಜರೆಗೆ ಮುಗಿಪುನ ಎಂಕಲ ಯೋಚನೆ ಇತ್ತಂಡ ಅಂಡ ಕಾರ್ಯಕ್ರಮ ಕೆಲವೊಂದು ಅಜಾಂಡ ಯಕ್ಷಿತ್ನದವರ ಒಂಚೂರು ಲೇಟ್ ಅಂಡ್ ಐಕನಿಕಲ ಸುರುಕಾದ ಕ್ಷಮಕ್ಕೇನೊಂದು ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ 2025-26ನೇ ಸಾಲಿಗೆ ಏನನ್ನ ಆಯ್ಕೆ ಮಂತಿತ್ತೇರು ಎಂಗಳ ಮಾತಾ ಮಾಜಿ ಅಧ್ಯಕ್ಷರ ನಕಲು ಅಂಚನೆ ಸದಸ್ಯರ ನಕಲು ಏನು ಆಣಿದ ವೇದಿಕೆ ಎಲ್ಲ ಬಂದಿತ್ತೆ ಎಂಕ್ ಇಂಚ ಸ್ವಯಂ ಸೇವೆ ಅತ್ತ ದೇವಸ್ಥಾನ ನನ್ನ ಬ್ರಹ್ಮಕಲಶ ಹೊರಕಾಣಿಕೆ ಅಂಚಿನಟ್ಟು ಪೋಪುಡು ಇಂಟ್ರೆಸ್ಟ್ ಬುರುಂಡ ಒವೇ ಒಂದು ಸಂಘ ಸಂಸ್ಥೆಡು ಅಧ್ಯಕ್ಷ ತಿನಾವಡು ಓಲೇಜಿದೆ ಬಣ್ಣ ಎನ್ನಾಡು ದುಂಬುದ ಎನ್ಮ ಅಧ್ಯಕ್ಷರ ನಕುಲ ಒಂಜೊಂಜಿ ಸಂಘ ಸಂಸ್ಥೆಡು ಅಧ್ಯಕ್ಷ ಆದ ಯುವವಾಹಿನಿದ ಅಧ್ಯಕ್ಷ ತೇರು ಬಟ್ ಯಾನ ಇನಿಮುಟ ಒವೇ ಒಂಜಿ ಸಂಘ ಸಂಸ್ಥೆಡು ಅಧ್ಯಕ್ಷ ಅವಡತನ ಒವೇ ಒಂಜಿ ಪೋಸ್ಟ್ ಇಜ್ಜಂದೆ ಯುವವಾಹಿನಿದ ಒಂಜಿ ಅಧ್ಯಕ್ಷ ಆತ ದಯಬಂಡ ಯುವವಾಹಿನಿದ ಅಧ್ಯಕ್ಷ ಪುನಃ ಆತ ನಿಜವಾದ ಸುಲಭತೆ ದಯಬಂಡ ಬೇತೆ ಬೇತೆ ಸಂಘ ಸಂಸ್ಥೆ ಆಂಡ ವರ್ಷಕ್ಕೆ ಒಂಜಿ ಕಾರ್ಯಕ್ರಮ 2 ಕಾರ್ಯಕ್ರಮ ಒಪ್ಪುಂಡು ಆಂಡ ಯುವವಾಹಿನಿ ಅಂಚತ್ತು ಅವಳ ಎಂಗಳ ಕೊಲ್ಲೆ ಘಟ್ಟಗಟ್ಟು ಪ್ರತಿ ಬುಧವಾರ ಮೀಟಿಂಗ್ ಉಂಡು ಬೊಕ್ಕ ಇತ್ತಿನ ಐತಾರ ನಮಕ್ ಕಾರ್ಯಕ್ರಮ ಪೂರಲು ಒಪ್ಪುಂಡು ಎಂಗಳ ಪಪ್ಪ ಅಮ್ಮಲು ಒಲ್ಲೇರು ಕಾಂಡ ಲಕ್ಕದ ಐತಾರ ಲಕ್ಕದ ನಮ್ಮ ವೈಟ್ ಅಂಗಿ ಪಾರ್ನ ಕೊಡ್ಲಿಕ್ಕೆ ಬಂದ್ಪೇರು ಇನ್ನು ಇಜ್ಜೆ ನಮ್ಮ ಫ್ಯಾಮಿಲಿ ಫಂಕ್ಷನ್ಗಳು ನಮಕ್ ಜಾಸ್ತಿ ಪೋಯರಾಬಜಿ ಅಂಚದು ಎನ್ನ ಮಿತ್ ನಂಬಿಕೆದು ಇದು ಇಂಕೊಂಜಿ ಅಧ್ಯಕ್ಷ ಸ್ಥಾನ ಕೊರಿಯರು ದಯಪಣ ನಾನು ಫಸ್ಟ್ ಮೋಹನ್ ಮಾಡೋರು ನಾನು ಯುವವಾಹಿನಿಗೆ ಸೇರ್ಪಾಯಿನಿ ಅಪ್ಪಗ ಫಸ್ಟ್ ಬತ್ತಿನಪ್ಪಗ ಸುರೇಶ್ ಬಿಲ್ಲವ ಅಧ್ಯಕ್ಷದ ಇತ್ತೇರು ಜಸ್ಟ್ ಎದುರು ಬತ್ತದ ಪರಿಚಯ ಪಂಡ್ರೆ ಮಾತ್ರ ಪಂತೀನಿ ಖಾಲಿ ಪುದಾರ್ ಬೊಕ್ಕ ಏನು ದಾದ ಮನ್ಪುಣಿಂದು ಎಂಗೆ ಅಪ್ಪಗನೇ ಫುಲ್ ಏನು ನರ್ವಸ್ ನಾನು ಐನು ಬೊಕ್ಕ ಮೀಟಿಂಗ್ಗೆ ಬೈಜ್ಜಿ 4 ಮೀಟಿಂಗಿಗೆ ಬಟ್ ಸುರೇಶನ್ನೇ ಗಡಿ ಒತ್ತಾಯ ಮಂದಿ ಎತ್ತಿನಗೋಸ್ಕರ ಬತ್ತೆ ಅಲ್ಪ ರೀತಿ ಒಂಜಿ 50% ಇದು ಪಾತಿರ್ನೇ ಗೊತ್ತಿದೆ ಬಟ್ ಧೈರ್ಯ ಬತ್ತದ ಉಂತನ ಬಂಡ ಐಕೆ ನಿಜವಾದ ಕಾರಣ ಯುವವಾಹಿನಿ ಅಂಚಾದ ಎನ್ನ ಮಿತ್ತ ನಂಬಿಕೆ ಇದ್ದು ಇಂಕ ಒಂಜು ವರ್ಷದ ಜವಾಬ್ದಾರಿ ಕೊಡ್ದಿತ್ತೇರು ಐಕೆ ಮಸ್ತ್ ಖುಷಿತದಾದ ಬಂಡ ಎಕಡ್ಲ ಫಂಡೇರು ಲಕ್ಕಿ ಅಧ್ಯಕ್ಷರಂದು ನಿಜವಾದ ಆ ಲಕ್ಕಿ ಅಧ್ಯಕ್ಷರ ದಾಲ ಇಜ್ಜಿ ದಯಪಂಡ ಎಂಗಲ್ಲ ಫುಲ್ಲು ಟೀಮ್ ಅಂಚೆ ಇತ್ತಂಡು ಎನ್ನ ಕಾರ್ಯಕರ ಟೀಮ್ ದಕ್ಕಲು ಏನು ದಾದ ಪಂಡಲ ಒಂಚು ಜೋರು ಮಂತ್ ಪಂಡಲ ಕೇನೊಂದು ಇತ್ತೇರು ಸಮಾಧಾನ ಮಂಡಲ ಕೇನೊಂದು ಇತ್ತೇರು ಬೊಕ್ಕ ಫುಲ್ ಮೇಯ್ನ್ ಎಂಕಲ್ಲ ಮಾಜಿ ಅಧ್ಯಕ್ಷರು ಸ್ಥಾಪಕ ಅಧ್ಯಕ್ಷರು ನಿಕಟಪೂರ್ವ ಅಧ್ಯಕ್ಷರು ಯಾಕಲ್ಲ ಸಂಪೂರ್ಣ ಸಹಕಾರ ಉಂಡು ಬೊಕ್ಕ ಎನ್ನ ಒಂಜಿ ಪನ್ಪುಂಡ ಮನ್ನ ಮನಸ್ಸಿಗೆ ಮಸ್ತ್ ಸಮಾಧಾನ ಉಂಡು ಮ್ಯಾಕ್ಸಿಮಮ್ ಏನು ಎಡ್ಡೆ ರೀತಿ ನಡಪದೆಂದು ದಯ ಪಂಡ 5 ವರ್ಷ ಬೊಕ್ಕ ಎಂಕ್ಲೆಗೆ ಒಂಜಿ ಶಿಸ್ತಿನ ಘಟಕ ಪನ್ಪಿನ ಒಂಜಿ ಬಹುಮಾನ ಬತ್ತಂಡು ಬಂಟ್ವಾಳ ಘಟಕದ ಡೆನಾಡು ಅವನ್ ಎಂಕ್ ಮಸ್ತ್ ಮಲ್ಲ ಒಂಜಿ ಅವಾರ್ಡ್ ಪನೋಲಿ ಐದು ದುಂಬು ನಮ್ಮ ಲೊಕೇಶನ್ನೇ ಮಾಜಿ ಅಧ್ಯಕ್ಷರು ಇತ್ತದ ನಿಕಟಪೂರ್ವ ಅಧ್ಯಕ್ಷರು ಅರ್ನ ಸಮಾವೇಶ ಟೈಮಲ್ಲ ಅರ್ನ ಒಂಜಿ ಕ್ರಿಯಾಶೀಲ ಘಟಕ ಪಂದು ಒಂಜಿ ಆಜಿ ಘಟಕನ ಆಯ್ಕೆ ಮಂದಿತ್ತೇರು ಐಟ್ಲ ಎಂಕಲ್ಲ ಕೊಲ್ಲೆ ಘಟಕಲ ಒಂಜಿ ಬಹುಮಾನ ಪಡತಂಡು ಇತ್ತದ ಅಧ್ಯಕ್ಷರ್ಲ ಸೇಮ್ ಕಾನ್ಸೆಪ್ಟ್ ದೀತೇರು ಅವು ಏತ ಘಟಕ ಅಂದು ಗೊತ್ತಿಜ್ಜಿ ಆಂಡಲ ಐಟ್ಲ ಐತೆ ಎಂಕುಲು ಇತ್ತದ ಮಟ್ಟಿಗೆ ತುಂಡ ಐಟ್ಲ ಎಂಕುಲು ಸೆಕೆಂಡ್ ಪ್ಲೇಸ್ ಉಲ್ಲ ಅಂಚಾದ ಎಂಕಲ್ ಅವಧಿಡು ಮ್ಯಾಕ್ಸಿಮಮ್ ಎಂಕುಲು ಎಡ್ಡೆ ರೀತಿ ನಡಪಾರ ಪ್ರಯತ್ನ ಬೈದ ಒಂದು ಪನ್ನೊಂದು ಸಮಯ ಇಜ್ಜಿ ಅಂಚಾದ ಕೆಲವೊಂಜಿ ಕರ್ತವ್ಯ ಪುಣ ಮನ್ಪೊಡೆ ಆಪುಂಡು ಸಮಯ ಇಜ್ಜಿನಲ್ಲ ಅಂಚಾದ ಫಸ್ಟ್ಗೆ ನೆನ ಘಟಕದ ಮಾತ
ಮಾಜಿ ಅಧ್ಯಕ್ಷರನ್ನ ಬತ್ತದ ಒಂದು ಎಲ್ಲಿಯ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡ್ಬೋದು. ಆಯ್ತಾ ವೆರಿ ನೆಕ್ಸ್ಟ್ ನಮ್ಮ ಎನ್ನ ಕಾರ್ಯಕರ ಟೀಮ್ ಹೇರುಳ್ಳರು ನಿಕುಲ್ಲ ಬತ್ತದ ಬೇಗ ಬೇಗ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡ್ಕೊಳ್ಳೋ ಒಂದಕ್ಕೆ ಏನೋದಿಲ್ಲ. ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಲೆಗಡದ ಮಾಜಿ ಗುರುಕಾರ್ಲಾಯಿನ ಸುರೇಶ್ ಬಿಲ್ಲವ ಉಂಡು ಗುರುಕಾರ್ಲು ದಯಮಂತದ ವೇದಿಕೆ ಬರೋಡು ಅಂಚನೆ ಕುಸುಮಾಕರ ಕುಂಪಲ, ಆನಂದ್ ಮಳಿಯಾಳಕೋಡಿ, ರವಿ ಕೊಂಡಾಣ, ಮೋಹನ್ ಮಾಡೂರು, ಸುಂದರ್ ಸುವರ್ಣ, ಸುಧಾ ಸುರೇಶ್ ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಮಾತ ಮಾಜಿ ಗುರುಕಾರ್ಲು ದಯಮಂತದ ವೇದಿಕೆಗೆ ಬರೋಡು ಬಂದು ಈ ಪೊರ್ತುಡು ಭಿನ್ನಾಯ ಮಂತೊಂದುಲ್ಲ. ಅಂಚನೆ ಮಾಜಿ ಗುರುಕಾರ್ಲೈನ ಶ್ರೀ ಲತೀಶ್ ಸಂಕೋಳಿಕೆ ಅಂಚನೆ ನನ್ನ ದುಂಬಗು ಸಂಘಟನಾ ಕಾರ್ಯಂತರಲೈನ ಶ್ರೀ ಶೇಖರ್ ಮಾಡೂರು, ಶ್ರೀ ರಘುರಾಮ್ ಸುವರ್ಣ, ಶ್ರೀಮತಿ ಸುಜಾತ ತಾರಣ, ಶ್ರೀಮತಿ ಲತಾ ಶೇಖರ್ ಪರ್ಯತೂರು, ಶ್ರೀ ನಿತಿನ್ ಕೊಲ್ಯ ದಯದಿದು ಆಯ್ನಾತ್ ಬೇಗ ಪದಾಧಿಕಾರಿಲು ಬರಡು ಪಂದು ಭಿನ್ನಾಯ ಮಂತೊಂದುಲ್ಲೆ. ಸಂಘಟನಾ ಕಾರ್ಯಂತರಲೈನ ಶ್ರೀ ಶೇಖರ್ ಮಾಡೂರು, ಶ್ರೀ ರಘುರಾಮ್ ಸುವರ್ಣ, ಶ್ರೀಮತಿ ಸುಜಾತ ತಾರ್ನಾಥ್, ಶ್ರೀಮತಿ ಲತಾ ಶೇಖರ್ ಪರ್ಯತೂರು, ಶ್ರೀ ನಿತಿನ್ ಕೊಲ್ಯ ಅಂಚನೆ ನನ್ನ ದುಂಬಗು ವಿದ್ಯಾನಿಧಿ ನಿರ್ದೇಶಕರಾಯಿನ ಶ್ರೀ ಕಿಶನ್ ಮಂಗಳದೇವಿ, ಮಹಿಳಾ ಸಂಘಟನಾ ಕಾರ್ಯಂತರನಾಯಿನ ಸವಿತಾ ಬಂಗೇರ ಬೊಕ್ಕ ಶ್ರೀಮತಿ ವಿಜಿತಾ ಕೊಲ್ಯ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಹಿರಿಮೆಯು ಅನ್ನಪೂರ್ಣೆ ದೇವಾಲಯದಿ ಉದಯಿಸಿದ ಗರಿಮೆಯು ಏಳು ಸಾಗರದ ಚಿಕ್ಕಂಪನ್ನು ಸೂಸಿ ಪನ್ನು ತಂದೆವು, ಏಳು ಬಿಳಲಿ ಜೊತೆಗೆ ಸಾಗುತ್ತ ಸಾರ್ಥಕ ತಂದೆವು. ಒಳಗ ಬನ್ನಿ ಎಲ್ಲ ಸೇರಿ ಯುವ ಮನದ ತ್ಯಾಗ ಕಹಳೆ ಕುಣಿದಾಡುತ್ತಾ ವಿದ್ಯಾನಿಧಿ ನಿರ್ದೇಶಕರಾಯಿನ ಶ್ರೀ ಕಿಶನ್ ಮಂಗಳದೇವಿ, ಯುವವಾಹಿನಿ ಹೇಳಿ ನಲಿದಾಡುತ್ತಾ ಹೇಳಿ ಜೈ 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 ಜೈ. ಮಹಿಳಾ ಸಂಘಟನಾ ಕಾರ್ಯಂತರಲು ಶ್ರೀಮತಿ ಸವಿತಾ ಬಂಗೇರ, ಶ್ರೀಮತಿ ವಿಜಿತಾ ಕೊಲ್ಯ, ಪ್ರಚಾರ ನಿರ್ದೇಶಕರು ಶ್ರೀಮತಿ ಅರ್ಚನಾ ಎಂ ಬಂಗೇರ, ವಿದ್ಯಾರ್ಥಿ ಸಂಘಟನಾ ನಿರ್ದೇಶಕಿ ಕುಮಾರಿ ಹಿತಾಶ್ರೀ ಮಾಡೂರು, ಉದ್ಯೋಗ ಬೊಕ್ಕ ಭವಿಷ್ಯ ನಿರ್ಮಾಣ ನಿರ್ದೇಶಕರು ಶ್ರೀಮತಿ ಅನಿತಾ ಸುಂದರ್ ಸುವರ್ಣ, ಸಾಂಸ್ಕೃತಿಕ ನಿರ್ದೇಶಕರು ಶ್ರೀ ಶಶಿಕಾಂತ್ ಪರ್ಯತ್ತೂರು, ಕಲೆ ಬೊಕ್ಕ ಸಾಹಿತ್ಯ ನಿರ್ದೇಶಕರು ಶ್ರೀಮತಿ ಪೂರ್ಣಿಮಾ ಕುಂಪಲ, ಸಮಾಜ ಸೇವಾ ನಿರ್ದೇಶಕರು ಶ್ರೀ ಭಾಸ್ಕರ್ ಮಡ್ಯಾರ್, ಅನ್ನಪೂರ್ಣೆ ದೇವಾಲಯದಿ ಉದಯಿಸಿದ ಗರಿಮೆಯು ಏಳು ಸಾಗರದ ಚಿಕ್ಕಂಪನ್ನು ಸೂಸಿ
ಆರೋಗ್ಯ ನಿರ್ದೇಶಕರು ಶ್ರೀಮತಿ ಯಶಸ್ವಿನಿ ಕುಂಪಲ, ಸಾರ್ಥಕ ತಂದೆವು ಮೊಳಗ ಬನ್ನಿ ಎಲ್ಲ ಸೇರಿ ಯುವ ಮನದ ತ್ಯಾಗ ಕಹಳೆ ಕುಣಿದಾಡುತ್ತಾ ಹೇಳಿ ಜೈ 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 ಯುವವಾಹಿನಿ ಸದಸ್ಯರು ಜೈ ಯುವವಾಹಿನಿ ಪದಾಧಿಕಾರಿಗಳು ಆಯ್ನಾತ್ ಬೇಗ ಕುದರ್ಲೆಟ್ಟಿಲಕನೆ ಬತ್ತದ ಈ ಒಂಜಿ ಅಭಿನಂದನೆಯನ್ನು ಸ್ವೀಕಾರ ಮಲ್ಪಡು ಬಂದ ಭಿನ್ನಯಮಂತೊಂದುಲ್ಲ. ಸಾಂಸ್ಕೃತಿಕ ನಿರ್ದೇಶಕರಾಯನ ಶ್ರೀ ಶಶಿಕಾಂತ್ ಪರಿಯತ್ತೂರು, ಸಮಾಜ ಸೇವಾ ನಿರ್ದೇಶಕರು ಶ್ರೀ ಭಾಸ್ಕರ್ ಮಡ್ಯಾರ್, ಕ್ರೀಡಾ ನಿರ್ದೇಶಕರು ಶ್ರೀಮತಿ ಸವಿತಾ ಸಂತೋಷ್, ವ್ಯಕ್ತಿತ್ವ ವಿಕಸನ ಶ್ರೀ ಶಶಿಧರ್ ಮಾಡೂರು, ವ್ಯಕ್ತಿತ್ವ ವಿಕಸನ ಶ್ರೀ ಶಶಿಧರ್ ಮಾಡೂರು, ನಾರಾಯಣ ಗುರು ತತ್ವ ಪ್ರಚಾರ ಅನುಷ್ಠಾನ ನಿರ್ದೇಶಕರು ಶ್ರೀಮತಿ ಅಶ್ವಿತಾ ಹರೀಶ್ ಕುಂಪಲ, ಕೋಶಾಧಿಕಾರಿಯಾಯಿನ ಶ್ರೀ ಪ್ರಶಾಂತ್ ಕುಮಾರ್ ಕಾಳಿಕಾಂಬ, ಶ್ರಮವ ಹಂಚೋ ಸೇವಾ ಸಿರಿ ವಿಶ್ವಕುಮಾರರ ನೆನಪಲ್ಲಿ ಒನಪಿನ ಸಾಹಿತ್ಯ ಗಂಧ ಸಿರಿ ಕ್ರೀಡೆ ಕಲೆಯ ಹಬ್ಬ ಜೊತೆ ಕಾರ್ಯದರ್ಶಿ ಶ್ರೀ ವಿನುತಾ ಬಾಲಕೃಷ್ಣ ಪಾಂಡಿಹಿತ್ಲು, ಪಯಣದಲ್ಲಿ ದಣಿ ಮರಿಯದ ವಾಹಿನಿಯಾಗಿ ಮೊಳಗ ಬನ್ನಿ ಎಲ್ಲ ಸೇರಿ ಯುವ ಮನದ ಅಂಚನೆ ಅಧ್ಯಕ್ಷರಿಗೂ ಬೆರಿತಾಂಗಾದ ಉಂಟಿನ ನಮ್ಮ ಪೆರ್ಮೆದ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಯೋಗೀಶ್, ಪ್ರಶಾಂತ್ ವೆಂಕುಹಿಟ್ಲು, ಅಂಚನೆ ರಡ್ಡನೆ ಒತ್ತು ಗುರ್ಕಾರ್ಲು ಶ್ರೀ ಜೀವನ್ ಬೆರಿಕೆ, ಪ್ರಥಮ ಒತ್ತು ಗುರ್ಕಾರ್ಲು ಶ್ರೀ ಜೀವನ್ ಕೊಲ್ಯ, ಅಂಚನೆ ನಮ್ಮೊಟ್ಟಿಗೂ ಸಹಕಾರ ಕೊರನಂಚಿನ ಪ್ರಶಾಂತ್ ವೆಂಕಹಿಟ್ಲುಲ್ಲೇರು, ಅಂಚನೆ ಭಜನ ಸಂಚಾಲಕರಾಯಿನ ಜಗಜೀವನ್ ಬೊಕ್ಕ, ಯತೀಶ್ ಮುಕುಲ್ಲಾ, ಅಂಚನೆ ಸಹಕಾರ ಕೊರನಂಚಿನ ವತ್ಸಲ ರಘುರಾಮ್ ಎಂಬೆಲ್ಲ ಈ ಒಂಚಿ ಅಭಿನಂದನೆಯನ್ನು ಸ್ವೀಕಾರ ಮಲ್ಪಡು. ಮಾನವ ಮಾಧವನಾಗಿ ಹೊಮ್ಮಿದನಿಲ್ಲಿ ಸೇವೆಯ ಅಪರಂಜಿ ಆಹ ಯುವ ವಾಹಿನಿ ಸಂಘಟನೆಯು ಶಕ್ತಿಯ ತುಂಬೋ ತಿಳಿಗಂಜಿ ಆಹ ತುಳುವ ನಡ ಮಣ್ಣಿನಲ್ಲಿ ಉದಯಿಸಿದ ಕುಲಗಂಜಿ ಸೇವಾ ದೀಕ್ಷೆಯನ್ನೇ ಉಸಿರಾಗಿಸಿ ದುಡಿವ ಮನವಿದು ಜೀವನ ಭಿಕ್ಷೆಯನ್ನೇ ಹೆಸರಾಗಿಸಿ ಮಡಿವ ಜನರಿದು ಮೊಳಗ ಬನ್ನಿ ಎಲ್ಲ ಸೇರಿ ಯುವ ಮನದ ತ್ಯಾಗ ತಹಳೆ ಉಳಿದಾಡುತ್ತಾ ಹೇಳಿ ಜೈ 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 ಯುವ ವಾಹಿನಿ ಜೈ ಜೈ ಯುವ ವಾಹಿನಿ ಹೇಳಿ ನಲಿದಾಡುತ್ತಾ ಹೇಳಿ ಜೈ 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 ಭಜನಾ ಸಂಚಾಲಕರಾದಂತಹ ಯತೀಶ್ ಬೆಂಕಿಹಿತ್ಲು, ಹಾಗೆಯೇ ಸಹಕಾರವನ್ನಿತ್ತಂತಹ ವತ್ಸಲ ರಘುರಾಮ್, ಶ್ರೀಮತಿ ವತ್ಸಲ ರಘುರಾಮ್, ಎಲ್ಲರಿಗೂ ಅಧ್ಯಕ್ಷರ ಪರವಾಗಿ ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಅಧ್ಯಕ್ಷರ ವತಿಯಿಂದ ಕೃತಜ್ಞತಾಭಾವದಿಂದ ಸ್ವೀಕರಿಸಿದ ಎಲ್ಲರೂ ವೇದಿಕೆಯಲ್ಲಿದ್ದು ಈ ಒಂದು ಸಮೂಹ ಭಾವಚಿತ್ರಕ್ಕೆ ಸಾಕ್ಷಿಯಾಗಬೇಕು ಎಂದು ಹಾರೈಸ್ತಾ ಇದ್ದೇವೆ. ಹಾಗೂ ಹೇಳಿ ಜೈ 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 ಯುವ ವಾಹಿನಿ ಜೈ ಜೈ ಯುವ ವಾಹಿನಿ ಹೇಳಿ ನಲಿದಾಡುತ್ತಾ ಹೇಳಿ ಜೈ 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 ಯುವ ವಾಹಿನಿ ಜೈ ಜೈ ಯುವ ವಾಹಿನಿ
ಇನ್ನು ಕೇವಲ ಒಂದು 5-10 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಆದ್ದರಿಂದ ಸದಸ್ಯರೆಲ್ಲರೂ ಮುಂದಕ್ಕೆ ಸಮೂಹ ಭಾವಚಿತ್ರ ಹಾಗೂ ಭೋಜನವನ್ನು ಕೂಡ ಸ್ವೀಕರಿಸಿ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಅದೃಷ್ಟಶಾಲಿಗಳ ಆಯ್ಕೆ. ಅಂಚ ವರ್ಷದ ಅವಧಿಡ್ ಮಾತೃ ಸಂಸ್ಥೆ ಬಿಲ್ಲವ ಸೇವಾ ಸಮಾಜ ಕೊಲ್ಲೆ ಸೋಮೇಶ್ವರ ಅವು ಟ್ರಸ್ಟ್ ಅದುಪ್ಪು ಸಮಿತಿ ಅದುಪ್ಪು ಅಂಚನೆ ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಲೆ ಸೋಮೇಶ್ವರ ಅಂಚನೆ ಎನ್ನ ಮಾತ ಬಂಧುಲೆಗಳ ಸಹಕಾರ ಕೊರನೆಗೆ ಧನ್ಯವಾದ ಕೋರೊಂದು ನೆಕ್ಸ್ಟ್ ನಮ್ಮ ಒಂಜಿ ಏರ್ ಬೇಗ ಬತ್ತೇರು ಪನ್ಪೇಟ್ ಒಂಜಿ ನಮ್ಮ ಅದೃಷ್ಟಶಾಲಿ ಎಂದು ಬಂದಿತ್ತ ಅವಿಲ್ನ ಬೇಗ ಮಂತ್ ಕೊರಡು ಬಂದು ವಿನಂತಿನ ಮಂತಂದಿಲ್ಲ. ಅದೃಷ್ಟಶಾಲಿ ಈಗ ಅದೃಷ್ಟಶಾಲಿಗಳ ಆಯ್ಕೆ. ಆತ್ಮೀಯ ಬಂಧುಗಳೇ, ಇಂದಿನ ಪದಗ್ರಹಣ ಸಮಾರಂಭಕ್ಕೆ ಬೆಳಗ್ಗೆ 8:55 ಒಳಗೆ ಬಂದು ನೋಂದಾವಣೆ ಮಾಡಿದ 2 ಜನ ಅದೃಷ್ಟಶಾಲಿಗಳನ್ನು ಇದೀಗ ಆಯ್ಕೆ ಮಾಡುವ ಸಮಯ. ಈ ಅದೃಷ್ಟಶಾಲಿಗಳ ಆಯ್ಕೆಯನ್ನು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಇದರ ಅಧ್ಯಕ್ಷರಾದ ಶ್ರೀ ಗೋಪಾಲ್ ಕೊಂಡನ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಅದೃಷ್ಟಶಾಲಿ ವ್ಯಕ್ತಿ ರಘುರಾಮ್ ಸುವರ್ಣ. ಅದೃಷ್ಟಶಾಲಿ ವ್ಯಕ್ತಿ ರಘುರಾಮ್ ಸುವರ್ಣ. ಹಾಗೆ ನನಂಜಿ ಇನ್ನೋರ್ವ ಅದೃಷ್ಟಶಾಲಿಯನ್ನು ಈಗ ಕುಸುಮಾಕರ್ ಕುಂಪಲ. ಕುಸುಮಾಕರ್ ಕುಂಪಲ ಮೊದಲ ಅದೃಷ್ಟಶಾಲಿ ವ್ಯಕ್ತಿಯಾಗಿ ಆಯ್ಕೆಯಾಗಿದ್ದಾರೆ ಶ್ರೀ ರಘುರಾಮ್ ಸುವರ್ಣ ಇವರು. ಹಾಗೆಯೇ ಮತ್ತೋರ್ವ ಅದೃಷ್ಟಶಾಲಿ ವ್ಯಕ್ತಿಯಾಗಿ ಆಯ್ಕೆಯಾಗಿದ್ದಾರೆ ಮಾಜಿ ಅಧ್ಯಕ್ಷರಾದಂತಹ ಕುಸುಮಾಕರ್ ಕುಂಪಲ ಇವರು. ಇವರಿಬ್ಬರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಹಿರಿಮೆಯು ನೆಂಪುದ ಸಂಪು ಸ್ಮರಣೀಯವಾದ ಒರಿಯೋಡು ಪಂಪಿನ ಸದಾಶಯದ ಅಂಗಲಾಪುಡು ಮಿತ್ತರ್ಮೆದ ಮಲ್ಲಬಿನ್ನೆನಿಗೆ ನೆಂಪುದ ಕಾಣಿಕೆಯನ್ನು ಕುರುಡು ಪಂದು ಗುರ್ಕಾರ್ಲು ನಿತಿನ್ ಕರ್ಕೇರ ಎಂಬೆರಡ ಭಿನ್ನಯ ಮಂತೊಂದುಲ್ಲ. ಈ ಒಂದು ಯುವೈನ್ ರಿಜಿಸ್ಟರ್ಡ್ ಕೊಲ್ಯ ಘಟಕ ಈ ಒಂದು ಸ್ಥಳದಲ್ಲಿ ಸ್ಥಾಪನೆಯಾಗಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಹಾಗೂ ನಮ್ಮೆಲ್ಲರ ಗುರು ಎಂದೇ ಹೇಳಬಹುದು ಶ್ರೀಯುತ ಜಯಕುಮಾರ್ ಕೊಲ್ಯ ಇವರು ಕೂಡ ವೇದಿಕೆಗೆ ಬಂದು ಈ ಒಂದು ಗೌರವದ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಿದ್ಯೆ ಉದ್ಯೋಗ ಸಂಪರ್ಕವೆಂಬ ಬಾಳ ಬೆಳಗೋ ತತ್ವವು ನಾರಾಯಣ ಗುರುವರ್ಯರ ನಾಮ ಸ್ಮರಣೆ ನಿತ್ಯವು. ಕರ್ನಾಟಕ ಹಾಗೆ ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಲು ಅವರ ಸಂಗಮ್ ಫ್ರೆಂಡ್ಸ್ ಬಳಗದ ಸದಸ್ಯರು ಹಾಗೂ ಅವರ ಆತ್ಮೀಯ ಗೆಳೆಯರು ಬಂದಿದ್ದಾರೆ. ಇವರು ವೇದಿಕೆಗೆ ಬಂದು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಿರೂಪಿಸಿದ ನಮ್ಮ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸದಸ್ಯರಾಗಿರುವ ರಶ್ಮಿ ಸನಿಲ್ ಮತ್ತು ಯಶಿಕಾ ಪರ್ಯತ್ತೂರು ಇವರು ದಯವಿಟ್ಟು ವೇದಿಕೆಯಲ್ಲಿ ನಮ್ಮ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಿರೂಪಿಸಿದ ರಶ್ಮಿ ಸನಿಲ್ ಮತ್ತು ಯಶಿಕಾ ಪರ್ಯತ್ತೂರು. ವಿದ್ಯೆ ಉದ್ಯೋಗ ಸಂಪರ್ಕವೆಂಬ ಬಾಳ ಬೆಳಗೋ ತತ್ವವು ನಾರಾಯಣ ಗುರುವರ್ಯರ ನಾಮ ಸ್ಮರಣೆ ನಿತ್ಯವು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಹಿರಿಮೆಯು ಅನ್ನಪೂರ್ಣೆ ದೇವಾಲಯದಿ ಉದಯಿಸಿದ ಗರಿಮೆಯು. 7 ಸಾಗರದಾಚೆ ಕಂಪನ್ನು ಸೂಸಿ ಪನ್ನು ತಂದೆವು 7 ಬಿಳಲಿ ಜೊತೆಗೆ ಸಾಗುತ್ತ ಸಾರ್ಥಕ ತಂದೆವು. ಒಳಗ ಬನ್ನಿ ಎಲ್ಲ ಸೇರಿ ಯುವ ಮನದ ತ್ಯಾಗ ಕಹಳೆ ಉಳಿದಾಡುತ್ತಾ ಹೇಳಿ ಜೈ 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 ಜೈ. ಆತ್ಮೀಯ ಬಂಧುಗಳೇ, ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇದರ ಇಂದಿನ ಪದಗ್ರಹಣದ ಸಮಾರಂಭದ ನಿರ್ವಹಣೆಯನ್ನು ಬಹಳ ಸುಂದರವಾಗಿ ನಿರೂಪಿಸಿದ ರಶ್ಮಿ ಸನಿಲ್ ಮತ್ತು ಯಶಿಕಾ ಪರ್ಯತ್ತೂರು ಇವರಿಗೆ ನೆನಪಿನ ಕಾಣಿಕೆ.
ಬಂಧುಗಳೇ, ಇದೀಗ ಕಾರ್ಯಕ್ರಮದ ಕೊನೆಯ ಭಾಗದ ಧನ್ಯವಾದ ಸಮರ್ಪಣೆ. ಧನ್ಯವಾದ ಸಮರ್ಪಣೆ ನಂತರ ನಿಮಗೆ ಅವಕಾಶವಿದೆ, ದಯವಿಟ್ಟು ಸಹಕರಿಸಿ. ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ, ತದನಂತರ ನೀವು ಶುಭಾಶಯ ಮಾಡಬಹುದು. ಇದೀಗ ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ ನಮ್ಮ ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕದ ನೂತನ ಕಾರ್ಯದರ್ಶಿ ಮುಖೇಶ್ ಕಿನ್ಯಾ ಇವರಿಂದ. ಓಂ ಶ್ರೀ ಗುರುಭ್ಯೋ ನಮಃ. ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ 2026-27ನೇ ಸಾಲಿನ ನಿಯೋಜಿತ ಕಾರ್ಯಕಾರಿ ಸಮಿತಿ ಪದಗ್ರಹಣ ಸಮಾರಂಭ ಹಾಗೂ ವಿದ್ಯಾನಿಧಿ ವಿತರಣೆಯ ಕಾರ್ಯಕ್ರಮದ ಉದ್ಘಾಟಕ ಶ್ರೀ ಶೇಷಪ್ಪ ಬೈದ್ಯಮನೆ, ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಶ್ರೀ ನಿತಿನ್ ಕರ್ಕೇರ, ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಶ್ರೀ ಅಶೋಕ್ ಕುಮಾರ್ ಪಡ್ಪು, ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಮಂಗಳೂರು ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಬಂದವರು ಶ್ರೀ ಶೈಲೇಂದ್ರ ವೈ ಸುವರ್ಣ, ಸಂಸ್ಥಾಪಕರು SRR ಮಸಾಲ ಸಂಸ್ಥೆ, ಮಾಜಿ ಅಧ್ಯಕ್ಷರು ಗುರು ಚಾರಿಟೇಬಲ್ ಟ್ರಸ್ಟ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಶ್ರೀ ಮೋಹನ್ ರಾಜ್, ಪ್ರಾಧ್ಯಾಪಕರು ಸೈಂಟ್ ಅಲೋಷಿಯಸ್ PO ಕಾಲೇಜ್ ಮಂಗಳೂರು ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಶ್ರೀಮತಿ ಗೀತಾ ಯಶೋಧರ್, ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಕೆನರಾ ಬ್ಯಾಂಕ್ ದಕ್ಷಿಣ ಕನ್ನಡ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಇನ್ನೋರ್ವ ಅತಿಥಿ ಶ್ರೀ ಗಣೇಶ್ ಕೆ ಮಹಾಕಾಳಿ ಶಕ್ತಿನಗರ, ಸಂಘಟನಾ ಕಾರ್ಯದರ್ಶಿ ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಮಂಗಳೂರು ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಶ್ರೀ ಗೋಪಾಲ್ S ಕೊಂಡಾನ, ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ. ಹಾಗೆ ನಂದನ್ ಅವರು ಒಮ್ಮೆ ಬರಬೇಕು, ಮೇಲೆ ಬರಬೇಕು, ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅಜ್ಜಡಿ ಶ್ರೀಮತಿ ತ್ರಿವೇಣಿ ಉದಯ ಕುಂಪಲ, ಅಧ್ಯಕ್ಷರು ನಾರಾಯಣ ಗುರು ಮಹಿಳಾ ಮಂಡಳಿ ಕೊಲ್ಯ ಬೇರೆಗಳ ಧನ್ಯವಾದ ಸಂದಾಯಿತ ಮಲ್ತೊಂದುಲ್ಲೆ. ಅಂಜನೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ, ಬಿಲ್ಲವ ಸೇವಾ ಸಮಿತಿ, ನಾರಾಯಣ ಗುರು ಮಹಿಳಾ ಮಂಡಳಿ ನಿತ ಮಾತಾ ಪದಾಧಿಕಾರಿಗಳಿಗೆ ಸರ್ವ ಸದಸ್ಯರಿಗೆ ಧನ್ಯವಾದ ಸಂದಾಯಿತ ಮಲ್ತೊಂದುಲ್ಲೆ. ಅಂಚನೆ ಯುವವಾಹಿನಿದ ಮಾತ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಅಂಚನೆ ಸರ್ವ ಸದಸ್ಯರಿಗಳ ಈ ಪೊರ್ತುಗು ಧನ್ಯವಾದ ಸಂದಾಯಿತ ಮಲ್ತೊಂದುಲ್ಲೆ. ಅಂಚನೆ ಓವೇ ಒಂಜಿ ಲೇಸ್ ಪೊರ್ಲಾವುಡುಂದಾಂಡ ಐಕ್ ಮಾಧ್ಯಮದಕಲು ಅಗತ್ಯ ಆದುಪೇರಿಗೆ ಅಂಚನೆ ಇನ್ನು ನಮಗ ಸಹಕಾರ ಕೊಡ್ತೀನಕಲು ಹೊಸ ಕುರಲ್ ಮಾಧ್ಯಮ ವರ್ಗದಕಲು ಅಕಲೆಗಳ ಈ ಪೊರ್ತುಗು ಧನ್ಯವಾದ ಸಂದಾಯಿತ ಮಲ್ತೊಂದುಲ್ಲೆ. ಅಂಚನೆ SGK ಸೌಂಡ್ಸ್ ಮಿಕಲ್ಲ ಎಗಲೆಗೂ ಸಹಕಾರ ಕೊಡ್ತೀರಿ ಅಕಲೆಗಳ ಈ ಪೊರ್ತುಗು ಧನ್ಯವಾದ ಸಂದಾಯಿತ ಮಲ್ತೊಂದುಲ್ಲೆ. ಅಂಚನೆ ಈ ಲೇಸ್ ಪೊರ್ಲು ತೋಜುಡುಂದಾಂಡ ವೇದಿಕೆ ಅಗತ್ಯ. ಈ ವೇದಿಕೆನು ಒವ್ವೇ ಫಲಾಪೇಕ್ಷೆ ಇಜ್ಜಂದೆ ನಮ್ಮ ಘಟಕದಕ್ಲೆ ಶ್ರೀ ರಘುರಾಮ ಸುವರ್ಣ ಬೊಕ್ಕ ಮಹೇಶ್ ಕಣ್ಣೀರ್ ತೋಟ ಮಿಕಿಲು ಸಹಕಾರ ಮಲ್ತಿದ್ದೀರಿ. ಮಿಕಿಲೆಗಳ ತುಂಬ ಹೃದಯದ ಧನ್ಯವಾದ ಸಂದಾಯಿತ ಮಲ್ತೊಂದುಲ್ಲೆ.
ಅಂಚನೆ ನಮಕ್ ಸ್ಥಳಾವಕಾಶ ಕೊರ್ತಿನ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ಮುಗುಲೆಗಳ ಜೊತ ಮಾತ ಪದಾಧಿಕಾರಿಗಳ ಸರ್ವ ಸದಸ್ಯರಿಗಳ ಧನ್ಯವಾದ ಸಂದೈತ ಮಂತೊಂದುಲ್ಲೆ ಅಂಚನೆ ಮುಲ್ಪ ಬತ್ತಿಂಚಿ ಮಾತ ಬಿನ್ನೆರೆಗಳ ಒಂಜೇ ಪಾತೆರಡು ಧನ್ಯವಾದ ಕೊರೊಂದು ಎನ್ನ ಧನ್ಯವಾದವನ್ನು ಮುಕ್ತಾಯ ಮಂತೊಂದುಲ್ಲೆ. ಜೈ ಯೋವಾಣಿ. ಈ ಪೊರ್ಲ ಲೇಸಿಗು ಸಾಕ್ಷಿ ಆಯರೆ ಮೋಕಿರಿದು ಬೈದಿನ ಮಾತಾ ಬಿನ್ನೆರಿಗು ಬಂದುಲಿಗು ನಿಕ್ಲಿನ ಮೋಕಿದ ಉಡಲ್ಡು ನಿಚ್ಚುಲ ಶಾಶ್ವತ ಆದಿಪ್ಪಡು ಪಂಪಿನ ಅಂಗಲಾಪುಡು ಧನ್ಯವಾದದ ಒರೊಟ್ಟು ಅಕೇರಿಡು ಸೊಲ್ಮೆ ಸಂದಾಯಿತ ಮಂತಿನ ಹೊಸ ಕಾರ್ಯಂತರರಾಯಿನ ಶ್ರೀ ಮುಖೇಶ್ ಕಿನ್ಯ ಎಂಬೆರೆಗ್ಲ ಸೊಲ್ಮೆಲು ಅಂಚನೆ ಯುವೈನ್ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಮಾತಾ ಸದಸ್ಯರು ಅಂಚನೆ ಪದಾಧಿಕಾರಿಲು ಒಂಜಿ ಸಮೂಹ ಭಾವಚಿತ್ರಗ್ ಜೊತೆಯಾವಡು ಪಂದು ಭಿನ್ನಯ ಮಂತೊಂದುಲ್ಲೆ. ನಮ್ಮ ದತ್ತ ಮರ್ಗಿಲ್ಡ್ ವನಸ್ಥ ವ್ಯವಸ್ಥೆ ಮಲ್ದ ಏರಾಂಡಲ ಸಸ್ಯಹಾರಿಲು ಇತ್ತಂಡ ಸಸ್ಯಹಾರಿಗಳು ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಹೋಗಿ ಭೋಜನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಆಗಿದ್ದಲ್ಲಿ ವೇದಿಕೆಯ ಎಡಭಾಗದಲ್ಲಿ ಈ ಒಂದು ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ಸಿಗುವ ಎಂದು ಹೇಳುತ್ತಾ ಇದೀಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಒಂಜಪ್ಪೆ ಜೋಕುಲು ಒಟ್ಟಾದು ಸೇರುಣ ತಿರುವೇರ್ನ ಮಲ್ಲಬೋಡು ಯುವವಾಹಿನಿ, ತಿರುವೇರ್ನ ಮಲ್ಲಬೋಡು ಯುವವಾಹಿನಿ. ಮೂಡಾಯಿ ಗಟ್ಟೊಡ್ದು ಕಟ್ಟಾಯಿ ಸೀಮೆಗೆ ಪರಪೂರ್ಣ ಸುರೆ ನಮ್ಮ ಯುವವಾಹಿನಿ, ಪರಪೂರ್ಣ ಸುರೆ ನಮ್ಮ ಯುವವಾಹಿನಿ. ಒಂಜಪ್ಪೆ ಜೋಕುಲು ಒಟ್ಟಾದು ಸೇರುಣ ತಿರುವೇರ್ನ ಮಲ್ಲಬೋಡು ಯುವವಾಹಿನಿದ ಮಾತಾ ಸದಸ್ಯರು ವೇದಿಕೆ ಮಿತು ಬರೋಡೊಂದಿಗೆ ಏನೊಂದಲ್ಲ ಒಂಜಿ ಸಮೂಹ ಭಾವಚಿತ್ರ ದೆಪ್ಪೆರೊಂಡು ಅಂಚಾದ ಮಾತೆರ್ಲ ಯುವವಾಹಿನಿದ ಮಾತಾ ಸದಸ್ಯರು ವೇದಿಕೆದ ಮಿತ್ತು ಅರ್ಜೆಂಟ್ ಅದು ಬರೋಡೊಂದಿಗೆ ಏನೊಂದಲ್ಲ ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಈ ಒಂದು ಸಮೂಹ ಭಾವಚಿತ್ರಕ್ಕೆ ಜೊತೆಯಾಗಬೇಕು ಹಾಗೂ ಬಳಿಕ ಭೋಜನವನ್ನು ಸ್ವೀಕರಿಸಿ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
Hello.